ಎಲ್ರಿಗೂ ನಮಸ್ತೆ. ಬಂದಿರೋವರಿಗೆ ಭಕ್ತ ಜನರಿಗೆ ಎಲ್ರಿಗೂ ನಮಸ್ತೆ ಅಂತ. ನಮಸ್ತೆ ಅಲ್ಲ, ವಿಷಯ ಏನು ಅಂತ ಗೊತ್ತಾಯ್ತಲ್ಲ. ದೇವಸ್ಥಾನ ಮತ್ತು ಪ್ರವಾಸೋದ್ಯಮ ಒಟ್ಟಿಗೆ ಇರಬೇಕಾ, ಬೇರೆ ಬೇರೆ ಇರಬೇಕಾ ಅಂತ. ಇಲ್ಲೆಲ್ಲ ಒಟ್ಟಿಗೆ ಇರಬೇಕು ಅಂತ ಹೇಳೋರು ತುಂಬ ಜನ ಇದ್ದೀರಾ ಅಂತ ಅನ್ನಿಸ್ತದಲ್ಲ. ಟೂರಿಸಮ್ ಮತ್ತು ಟೆಂಪಲ್ ಅಲ್ಲ. ಹಾಂ, ಟೂರಿಸಮ್ ಬೇಡ, ಕರೆಕ್ಟಾಗಿದೆ. ಬಲಭಾಗದಲ್ಲಿ ಕೂದವರೆಲ್ಲ ಬೇಡ ಅಂತ ಹೇಳೋರು, ಎಡಭಾಗದಲ್ಲಿ ಕೂತಿರೋರೆಲ್ಲ ಬೇಕು ಅಂತ ಹೇಳೋರು ಅಂತ. ಹಾಗೆ ದೇವಸ್ಥಾನ ಮತ್ತು ಪ್ರವಾಸೋದ್ಯಮ ಇದೆರಡು ಒಟ್ಟೊಟ್ಟಿಗೆ ಬೇಡ. ಒಟ್ಟೊಟ್ಟಿಗೆ ಇದ್ದರೆ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಒಂದಷ್ಟು ಪತನವಾಗ್ತದೆ. ಅದರಿಂದ ತುಂಬ ತೊಂದರೆ ನಮ್ಮ ಸಂಸ್ಕೃತಿಗೆ ಆಗ್ತದೆ ಅಂತ ಹೇಳುವಂತಹ ವಿಚಾರದಲ್ಲಿ ನಮ್ಮ ರಾಜಕೀಯವಾಗಿ ನಾವು ನೋಡ್ತೇವಲ್ಲ, ಬಲಪಂಥೀಯ ಮತ್ತು ಎಡಪಂಥೀಯ ಚಿಂತನೆ ಅಂತ. ದೇಶಕ್ಕೆ ಪೂರಕವಾಗಿರುವಂತಹ ವಿಚಾರವನ್ನು ಮಾತನಾಡೋರೆಲ್ಲ ಬಲಪಂಥೀಯರು ಅಂತ. ಹೊರಗಿಂದ ಏನೇನೋ ತಲೆಯಲ್ಲಿ ತುಂಬಿಸಿಕೊಂಡು ಬಂದು ಕೂತ್ಕೊಂಡು ನಮ್ಮ ದೇಶದೊಳಗೆ ಅಲ್ಲಿಯದ್ದನ್ನು ಇಲ್ಲಿ ಬಿತ್ತುವಂಥವರೆಲ್ಲ ಎಡಪಂಥೀಯರು ಅಂತ. ಹಾಗೆ ಇಲ್ಲಿಯೂ ಕೂಡ ನಾವು ಹಾಗೆ ಒಂದು ಬಲಪಂಥೀಯ ಎಡಪಂಥೀಯ ಅಂತ ಮಾಡಿಕೊಂಡಿದ್ದೇವೆ. ಬಲಪಂಥೀಯರು ಅಂತ ಹೇಳಿದರೆ ಇಲ್ಲಿಯ ಮಟ್ಟಿಗೆ, ಬಲಪಂಥೀಯರು ಅಂತ ಹೇಳಿದರೆ ದೇವಸ್ಥಾನ ಮತ್ತು ಪ್ರವಾಸೋದ್ಯಮ ಎರಡು ಒಟ್ಟೊಟ್ಟಿಗೆ ಬೇಡ. ಅದು ತುಂಬ ಮುಂದೆ ನಮ್ಮ ಯುವ ಪೀಳಿಗೆಗೆ ತುಂಬ ಕೆಟ್ಟ ದಿನಗಳನ್ನು ತಂದುಕೊಡಲಿಕ್ಕಿದೆ ಅಂತ ಹೇಳುವಂತಹ ವಿಚಾರವನ್ನು ನಮ್ಮೆದುರು ಚರ್ಚೆಯ ರೀತಿಯಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಅಂತ ಹೇಳಿ ಆಗ ಸ್ವಾಗತದಲ್ಲಿ ಹೇಳಿದ ಹಾಗೆ ರವೀಶ್ ತಂತ್ರಿ ಕುಂಟಾರವರು, ಇದೇ ಊರಿನವರಾದಂತಹ ಶ್ರೀಧರ ಹೆಗಡೆಯವರು ಮತ್ತು ಇದೇ ಊರಿನವರಾದಂತಹ ಸತ್ಯೇಶ್ ಭಟ್ ಮಡಿಕೇರಿಯವರು. ಅದಾದ ನಂತರ ದೇವಾಲಯ ಮತ್ತು ಪ್ರವಾಸೋದ್ಯಮ ಒಟ್ಟಿಗೆ ಬೇಕು, ಯಾಕೆ ಬೇಕು ಅಂತ ಹೇಳುವಂತಹದ್ರ ವಿಚಾರದಲ್ಲಿ ನಮ್ಮ ಊರಿನವರು ರಾಜೇಶ್ ಮಜೆಕಾರು, ಮಂಗಳೂರಿನ ಖ್ಯಾತ ವಕೀಲ ಮತ್ತು ವಾಗ್ಮಿ ಮೊಹಮ್ಮದ್ ಅಸ್ಗರು, ಹಾಗೆ ಕಹಳೆ ನ್ಯೂಸಿನ ಸಂಪಾದಕರು ಮತ್ತು ಕೇಬಲ್ ನೆಟ್ವರ್ಕಿನ ಮಾಲೀಕರಾದಂತಹ ಶ್ಯಾಮ್ ಸುದರ್ಶನ್ ಅವರು, ಇವರೆಲ್ಲ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮ ನೀವು ನೋಡಲಿಲ್ಲಲ್ಲ, ಇಷ್ಟರವರೆಗೆ ನೋಡಲಿಲ್ಲ. ಟಿ ವಿಯಲ್ಲಿ ಕಣ್ಣನ ಮಾಮನದ್ದು ನೋಡಿದ್ದೀರಲ್ಲ, ತುಂಬ ಬರ್ತದಲ್ಲ. ಸ್ವಲ್ಪ ಅದಕ್ಕಿಂತ ಒಂಚೂರು ಭಿನ್ನವಾದದ್ದು, ಕಣ್ಣನ ಮಾಮ ಮಾಡೋದಕ್ಕಿಂತ ಒಂಚೂರು ಭಿನ್ನವಾದದ್ದು. ಅದೇ ರೀತಿಯಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸವಾಗಿರುವಂತಹದ್ದಷ್ಟೇ. ಹಾಗೆ ಇದರಲ್ಲಿ 4 ರೀತಿಯ ಸುತ್ತಿರ್ತದೆ. ಮೊದಲನೇ ಸುತ್ತು ಈ ವಿಚಾರದಲ್ಲಿ ಬಲಭಾಗದಿಂದ ಪ್ರಾರಂಭವಾಗಿ ಎಡಭಾಗಕ್ಕೆ ಅವರವರ ವಿಚಾರವನ್ನು ಮಂಡನೆ ಮಾಡುವಂತಹದ್ದು. ವಿಚಾರ ಮಂಡನೆ ಪ್ರಾಸ್ತಾವಿಕವಾಗಿ ವಿಚಾರ ಮಂಡನೆಯನ್ನು ಮಾಡಿ ಅದಾದ ನಂತರ ಚರ್ಚೆ ಆದ ನಂತರ ಸಮಾರೋಪ. ಈ ರೀತಿಯಲ್ಲಿ ಸುತ್ತುಗಳಿರ್ತದೆ. ಮೊದಲಿಗೆ ದೇವಾಲಯ ಮತ್ತು ಪ್ರವಾಸೋದ್ಯಮ ಒಟ್ಟೊಟ್ಟಿಗೆ ಬೇಕೋ ಬೇಡೋ ಅಂತ ಹೇಳಿ ಎಲ್ಲದಕ್ಕೂ ಶ್ರೀಕಾರ ಹಾಕೋದು. ಒಂದು ದೇವಸ್ಥಾನವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಆದರೆ ಅಲ್ಲಿ ಶಿಲಾನ್ಯಾಸ ಮಾಡ್ತಾರಲ್ಲ, ಆ ಶಿಲಾನ್ಯಾಸ ಮಾಡೋದ್ರಿಂದ ಬ್ರಹ್ಮಕಲಶ ಮಾಡುವಲ್ಲವರೆಗೆ ಶ್ರೀಕಾರ ಹಾಕೋದು ದೇವಸ್ಥಾನದಲ್ಲಿ ತಂತ್ರಿಗಳು. ಇಲ್ಲೂ ಕೂಡ ರವೀಶ ತಂತ್ರಿಗಳೇ ಪ್ರವಾಸೋದ್ಯಮ ಮತ್ತು ದೇವಾಲಯ ಬೇಕೋ ಬೇಡೋ ಅಂತ ಹೇಳುವಂತಹದ್ರ ವಿಚಾರದಲ್ಲಿ ಪ್ರಾಸ್ತಾವಿಕವಾಗಿ ವಿಷಯ ಮಂಡನೆ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಬಹಳ ಶ್ರದ್ಧೆಯನ್ನಿರಿಸಿಕೊಂಡು ಭಕ್ತಿಯಿಂದ ಆ ದೇವತಾ ಪ್ರಸಾದವನ್ನು ಪಡ್ಕೊಳ್ಳಿಕ್ಕೆ ಬರುವವರು. ಆದರೆ ಪ್ರವಾಸೋದ್ಯಮ ಕೇಂದ್ರವಾದರೆ ಪ್ರವಾಸೋದ್ಯಮದಲ್ಲಿ ಮೋಜಿಗೋಸ್ಕರವಾಗಿ ಬಂದವರು ಒಮ್ಮೆ ದೇವರನ್ನು ನೋಡುವ ಅಂತ ಹೇಳೋ ಭಾವನೆ ಬರ್ತದೆ. ಅಂಥ ಪರಿಸ್ಥಿತಿ ಯಾವತ್ತೂ ಕೂಡ ನಿರ್ಮಾಣ ಆಗಬಾರದು. ಅದಕ್ಕೋಸ್ಕರವಾಗಿ ದೇವಾಲಯ ಮತ್ತು ಪ್ರವಾಸೋದ್ಯಮ ಇದನ್ನು ಜೊತೆ ಸೇರಿಸುವಂಥ ಯಾವುದೇ ರೀತಿಯ ಪ್ರಕ್ರಿಯೆಗಳು ನಡಿಬಾರದು ಅಂತ ಹೇಳೋದು ನನ್ನ ಅನಿಸಿಕೆ. ಮುಂದೆ ಶ್ರೀಧರ ಹೆಗಡೆ ಅವರು ಡಾಕ್ಟ್ರು. ಯಾವುದ್ರಲ್ಲಿ ಡಾಕ್ಟ್ರು ಅಂತ ಹೇಳಿದರೆ ಇಂಜೆಕ್ಷನ್ ಕೊಟ್ಟು ಡಾಕ್ಟ್ರಲ್ಲ, ವಿದ್ಯೆಯಲ್ಲಿ ಡಾಕ್ಟ್ರು. ಈಗ ಇದು ಒಂದು ರೀತಿ ವಿದ್ಯೆ, ಯಾವುದು ಆಧ್ಯಾತ್ಮಿಕ ಧಾರ್ಮಿಕ ವಿದ್ಯೆ. ಇದರಲ್ಲಿ ಯಾವುದೋ ಒಂದು ರೋಗ ಬಂದು ಸೇರಬಾರ್ದು. ಆ ಸೇರಿದ ರೋಗ ಏನಾದರೂ ಸೇರಿದರೆ ನಾನು ಅದರ ಮುಖಾಂತರವೇ ದೂರ ಮಾಡ್ತೇನೆ ಅಂತ ಹೇಳಲಿಕ್ಕೆ ನಮ್ಮೊಟ್ಟಿಗೆ ಇಲ್ಲಿ ಬಂದು ಕೂತಿದ್ದಾರೆ. ನೋಡು ಅವ್ರು ಏನು ಮಾತಾಡ್ತಾರೆ ಅಂತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಹರಟೆ ಕಾರ್ಯಕ್ರಮದ ಸಂಯೋಜಕರೇ ಮತ್ತು ಇಲ್ಲಿ ತಮ್ಮ ತಮ್ಮ ವಿಚಾರ ಮಂಡನೆಗೆ ಬಂದಂತಹ ಎಡ ಬಲಾಳುವುದು ನಮ್ಮ ಸ್ನೇಹದ ದೃಷ್ಟಿಯಿಂದಲ್ಲ, ಈ ವಿಚಾರ ದೃಷ್ಟಿಯಿಂದಷ್ಟೇ. ಹಾಗೆ ಈ ಊರಿಗೆ ನನ್ನನ್ನು ಕರೆಸಿಕೊಂಡು ಇದೇ ಊರಿನನ್ನಾಗಿ ಮಾಡಿದಂಥ ಇಲ್ಲಿಯ ಸಹೋದರ ಸಹೋದರಿಯರೇ ಮತ್ತು ಸಭಿಕರೇ, ಮೊಟ್ಟ ಮೊದಲನೇದಾಗಿ ಈಗ ತಾವು ತಮ್ಮ ಕಿವಿಗಳನ್ನು ಆಲಿಸಿದರೆ ದೇವಾಲಯದಿಂದ ಒಂದು ರೀತಿಯಾದಂತಹ ರೋಮಾಂಚಗೊಳ್ಳುವಂತಹ ಶಬ್ದ ನಿಮಗೆ ಕೇಳಿ ಬರ್ತಾ ಇದೆ. ಶ್ರೀ ಆದಿಭಗವತಿ ದುರ್ಗಾ ಪರಮೇಶ್ವರಿಯ ಆವಾಸ ಸ್ಥಾನವಾದಂತಹ ಈ ಜಾಗಕ್ಕೆ ನಾನು ಶ್ರದ್ಧಾಪೂರ್ವಕವಾಗಿ ನಮಸ್ಕಾರ ಮಾಡ್ತಾ,
ಈ ನಮ್ಮ ದುರ್ಗಾ ಭಗವತಿ ದೇವಸ್ಥಾನದ ಈ ಒಂದು ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿ ಪ್ರೀತಿಪೂರ್ವಕವಾಗಿ ನನ್ನನ್ನು ನಡೆಸ್ಕೊಂಡಂಥ ನಿಮಗೆಲ್ಲರಿಗೂ ಅಭಿನಂದನೆ ಮತ್ತು ಅಭಿವಂದನೆ ಹೇಳ್ತಾ, ನನ್ನ ಸುಯೋಗವೋ ಏನೋ ವಿಚಾರ ಮಂಡನೆಗಾಗಿ ನನಗೆ ದೇವಸ್ಥಾನಗಳು ಪ್ರತ್ಯೇಕವಾಗಿದ್ದು ಪ್ರವಾಸೋದ್ಯಮ ಅದು ಪ್ರತ್ಯೇಕವಾಗಿರಬೇಕು ಹೇಳುವಂಥ ನಿಟ್ಟಿನಲ್ಲಿ ನಾವು ವಿಚಾರವನ್ನು ಮಂಡನೆ ಮಾಡಬೇಕಾಗಿದೆ. ನಮ್ಮ ಒಂದು ಮಾನಸಿಕ ನೆಮ್ಮದಿಗೆ ಶಾರೀರಿಕ ಸುದೃಢತೆಗೆ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಕುಟುಂಬದ ವ್ಯಕ್ತಿಯಾಗಿ, ಸಾಮಾಜಿಕ ಜವಾಬ್ದಾರಿಯುಳ್ಳಂಥ ವ್ಯಕ್ತಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ದೇವಾಲಯಗಳು ಒಂದು ಧಾರ್ಮಿಕ ಕೇಂದ್ರವಾಗಿ, ಶ್ರದ್ಧಾ ಕೇಂದ್ರವಾಗಿ, ಧಾರ್ಮಿಕ ಕೇಂದ್ರವಾಗಿ, ಆಧ್ಯಾತ್ಮಿಕ ಕೇಂದ್ರವಾಗಿ ನಮ್ಮ ಪುರಾತನ ಸನಾತನ ಸಂಸ್ಕೃತಿಯೊಂದಿಗೆ ಮೇಳವಿಸಿಕೊಂಡು ಬಂದ ಕಾರಣಕ್ಕಾಗಿ ನಾವೆಲ್ಲ ಇಂದು ಈ ಒಂದು ಪುಟ್ಟ ಪ್ರದೇಶದಲ್ಲಾದರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ಅಶಾಂತಿ ಇಲ್ಲ ಅಥವಾ ದ್ವೇಷ ಭಾವನೆಗಳಿಲ್ಲ. ಶುದ್ಧವಾದಂಥ ಪರಿಶುದ್ಧವಾದಂಥ ಒಂದು ಮನಸ್ಥಿತಿ ಇರುವ ಕಾರಣಕ್ಕಾಗಿ ಇದೇ ಒಂದು ದೇವಸ್ಥಾನವನ್ನು ಉದಾಹರಣೆ ತೆಗೆದುಕೊಂಡ್ರೆ ಇಲ್ಲಿ ದೇವಾಲಯ ಪ್ರತ್ಯೇಕವಾಗಿದೆ. ಇಲ್ಲಿ ಯಾವ ಪ್ರವಾಸಿಗಳು ಬರ್ತಾ ಇಲ್ಲ. ಕಾರಣ ಅಂತಂದರೆ ಆ ಪರಿಶುದ್ಧತೆಯನ್ನು ಕಾದುಕೊಂಡಂಥ ಕಾರಣ. ಎಲ್ಲಿ ಪ್ರವಾಸೋದ್ಯಮ ಹೇಳುವಂಥ ಶಬ್ದ ಪ್ರಯೋಗ ಆಗ್ತದೆ, ಅದೊಂದು ಉದ್ಯಮ ಆಗಿರ್ತದೆ, ಅದು ಬಿಸ್ನೆಸ್ ಓರಿಯೆಂಟೆಡ್ ಮೈಂಡ್ ಇರ್ತದೆ. ಹಾಗಾಗಿ ದೇವಾಲಯಗಳನ್ನು ನಾವು ಪ್ರತ್ಯೇಕವಾಗಿ ನೋಡಿದ್ರೆ ನಮ್ಮ ಮಾನಸಿಕ ಮತ್ತು ಶಾರೀರಿಕ ನೆಮ್ಮದಿಗಾಗಿ, ಅದರ ಸುದೃಢತೆಗಾಗಿ, ಒಳ್ಳೆಯ ಭಾರತೀಯ ನಾಗರಿಕರನ್ನು ನಿರ್ಮಾಣ ಮಾಡಿಕೊಳ್ಳುವ ದೃಷ್ಟಿಯಿಂದಾಗಿ ನಮ್ಮ ಇಂದಿನ ಅಗತ್ಯತೆ ಅಂದರೆ ನಾವು ದೇವಾಲಯಗಳ ಸ್ವರೂಪವನ್ನಾಗಿ ಇಟ್ಕೊಂಡು ಅದರ ಒಂದು ಚೌಕಟ್ಟಿನಲ್ಲಿ ಬದುಕಿದ್ರೆ ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಅರ್ಥ ಬರ್ತದೆ. ಎಲ್ಲಿ ಪ್ರವಾಸೋದ್ಯಮ ಹೇಳೋ ಶಬ್ದ ಪ್ರಯೋಗ ಮಾಡ್ತೇವೋ ಅಲ್ಲಿ ಉದ್ಯಮ ಶಬ್ದ ಸೇರಿಕೊಂಡಿದ್ರಾಗಿ ಪ್ರವಾಸಕ್ಕೆ ಬರೋರು ಯಾವ್ಯಾವ ಉದ್ದೇಶಕ್ಕಾಗಿ ಬರ್ತಾರೆ ಅಂತ ನಮಗಂತೂ ಗೊತ್ತಿಲ್ಲ. ಆದರೆ ದೇವಸ್ಥಾನಕ್ಕೆ ಬರೋರು ಯಾವ ಉದ್ದೇಶಕ್ಕಾಗಿ ಬರ್ತಾರೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಈ ದೇವಸ್ಥಾನಗಳು ತನ್ನ ಪಾವಿತ್ರ್ಯತೆಯನ್ನು ಕಾದುಕೊಳ್ಳಬೇಕು. ಹಾಗಾಗಿ ಇಂಥ ಒಂದು ವಿಚಾರವನ್ನು ನಾವು ಮಂಡನೆ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಸ್ವಾಗತವನ್ನು ಕೋರಿಸ್ತಾ ಮುಂದಿನ ವಿಚಾರಕ್ಕೆ ನಾನು ಅಡಿ ಇಡ್ತಾ ಇದ್ದೇನೆ. ಧನ್ಯವಾದಗಳು. ಡಾಕ್ಟ್ರು ಸಣ್ಣಕ್ಕೊಂದು ಇಂಜೆಕ್ಷನ್ ಕೊಟ್ಟರು, ಅದು ಉದ್ಯಮ, ಇದು ಭಕ್ತಿ ಅಂತ. ಅದನ್ನು ಮುಂದುವರಿಸಲಿಕ್ಕೆ ದೂರದ ಪುತ್ತೂರಿಂದ ಸುಮಾರು ಒಂದು 25 ವರ್ಷ ಮೊದಲು ಬಂದು ಇಲ್ಲಿಗ ನಿಮ್ಮೊಟ್ಟಿಗೆ ನಿಮ್ಮವರೇ ಆಗಿರುವಂತಹ ಸತ್ಯೇಶ ಸತ್ಯವನ್ನೇ ನುಡಿಯುವಂತಹ ವ್ಯಕ್ತಿ ಅಂತ. ಯಾವ ವಿಚಾರದಲ್ಲಿ ಅಂತ ಗೊತ್ತಿಲ್ಲ, ಅವ್ರಿಗೆ ಬೇಕಾದ ವಿಚಾರದಲ್ಲ, ನಮಗೆ ಬೇಕಾದ ವಿಚಾರದಲ್ಲ ಅಂತ, ಅಂತೂ ಸತ್ಯವನ್ನು ನುಡಿಯುವಂತಹ ವ್ಯಕ್ತಿ ಅಂತ. ಅಂತಹ ಸತ್ಯೇಶರು ವಿಷಯ ಮಂಡನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ನೆರೆದಿರುವಂತಹ ಎಲ್ಲ ಸಹೋದರ ಸಹೋದರಿಯರೇ ಹಾಗೂ ಪ್ರತಿವಾದಿ ಭಯಂಕರರೇ ಹಾಗೂ ನನ್ನ ಸಹ ಚರ್ಚೆ ಮಾಡುವವರೇ, ಆಗಲೇ ಹೇಳಿದ ಹಾಗೆ ದೇವಾಲಯಗಳು ಮತ್ತು ಪ್ರವಾಸೋದ್ಯಮ ಈ ಒಂದು ಚಿಂತನೆಯನ್ನು 1 ವರ್ಷದ ಹಿಂದೆ ನಾವು ಮಾಡಿದ್ದೆವು. ಈ ಒಂದು ವಿಷಯವನ್ನು ನಾವೊಂದು ಕಾರ್ಯಕ್ರಮವಾಗಿ ಇಡಬೇಕು ಅಂತ. ಹಾಗಾದರೆ ಅದಕ್ಕೆ ಪ್ರೇರಣೆ ಏನಂದರೆ, ನಮಗೆ ಕಣ್ಣಿಗೆ ಕಾಣುವಂಥ ಕೆಲವು ಕ್ಷೇತ್ರಗಳಲ್ಲಿ ಆಗುವಂತಹ ವಿಚಾರಗಳು. ಹಾಗಾದರೆ ಅದನ್ನು ಸರಿದಾರಿಗೆ ತರುವುದು ಹೇಗೆ ಅಥವಾ ಅದನ್ನೊಂದು ಜನಸಾಮಾನ್ಯರಿಗೆ ತಿಳಿಸುವುದು ಹೇಗೆ ಎನ್ನುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಟಿರುವುದು. ಹಾಗೆ ಒಂದು ದೇವಸ್ಥಾನ ಎನ್ನುವುದು ಭಗವಂತನ ದೇಹ ಎನ್ನುವ ಪರಿಕಲ್ಪನೆಯಲ್ಲಿ ನಾವು ಆರಾಧನೆ ಮಾಡಿಕೊಂಡು ಹೋಗ್ತೇವೆ. ನಾನು ದೇವಾಲಯವನ್ನು ಒಂದು ರಾಷ್ಟ್ರ ಎನ್ನುವ ಪರಿಕಲ್ಪನೆಯಲ್ಲಿ ನಾನು ಪೂಜೆ ಮಾಡಿ, ನಮ್ಮ ದೇಶದ ಒಂದು ಇತಿಹಾಸದ ಪುಟಗಳನ್ನು ತೆಗೆದುಕೊಂಡು ನೋಡಿ ನೀವು. ಅತ್ಯಂತ ಸಂಪದ್ಭರಿತವಾಗಿದ್ದ ಸನಾತನ ಧರ್ಮದಲ್ಲಿ ಮಿಂದೇಳುತ್ತಿದ್ದಂತಹ ತುಂಬ ಋಷಿ ಮುನಿಗಳು ತಪಸ್ಸು ಮಾಡಿದಂತಹ ಭೂಮಿಯಾಗಿದ್ದಂತಹ ಒಂದು ಭಾರತ, ಅದಕ್ಕೆ ಪ್ರವಾಸಿಗರ ರೂಪದಲ್ಲಿ ಬಂದು ಇಲ್ಲಿ ಯಾವ ರೀತಿಯಲ್ಲಿ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ಅಥವಾ ಇಲ್ಲಿಯ ಒಂದು ಧಾರ್ಮಿಕವಾದಂಥ ಕೇಂದ್ರಗಳನ್ನು ಯಾವ ರೀತಿ ಹಾಳು ಮಾಡಿಕೊಂಡು ಹೋಗಿದ್ದಾರೆ ಅಂತ ಹೇಳಿಕೊಂಡು ನಮಗೆ ಇತಿಹಾಸದ ಪುಟಗಳಲ್ಲಿ ಸಿಗ್ತದೆ. ಹಾಗಿರುವಾಗ ಆ ಸ್ಥಿತಿ ನಮ್ಮ ಮುಂದಿನ ಒಂದು ಜನ್ರೇಷನ್ನಿಗೆ ಬರಬಾರ್ದು. ಇರುವಂತಹ ಹಳೆಯದಾದಂತಹ ಎಷ್ಟೋ ದೇವಾಲಯಗಳು ಈಗ ಜೀರ್ಣೋದ್ಧಾರ ಆಗಿ ಪ್ರತಿಷ್ಠಾಪನೆಯಾಗಿ ಬ್ರಹ್ಮಕಲಶ ಆಗಿಕೊಂಡು ದೇವತಾ ಸಾನ್ನಿಧ್ಯ ವೃದ್ಧಿಯಾಗ್ತಾ ಉಂಟು. ಹಾಗಿರುವಾಗ ಮತ್ತೆ ಪುನಃ ನಾವು
ಅಂತಹ ತಪ್ಪುಗಳನ್ನು ಮಾಡಿಕೊಂಡು ಪ್ರವಾಸೋದ್ಯಮದ ಮೂಲಕವಾಗಿ ನಮ್ಮ ಒಂದು ದೇವಸ್ಥಾನದ ಪಾವಿತ್ರತೆಯನ್ನು ಹಾಳು ಮಾಡುವಂತಹ ಕೆಲಸ ನಮ್ಮಿಂದ ಆಗಬಾರ್ದು, ಆ ಪ್ರವಾಸೋದ್ಯಮದಿಂದ ಆಗಬಾರ್ದು. ಅದಕ್ಕೆ ಬೇಕಾದಂತಹ ಶಿಷ್ಟಾಚಾರಗಳನ್ನು, ಅದಕ್ಕೆ ಬೇಕಾದಂತಹ ನಿರ್ಬಂಧನೆಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳಿಕೊಂಡು ಆ ಮೂಲಕ ನಾನು ಪ್ರವಾಸೋದ್ಯಮ ಎನ್ನುವುದು ದೇವಸ್ಥಾನಕ್ಕೆ, ದೇವಾಲಯಕ್ಕೆ ಯಾವುದೇ ರೀತಿಯಲ್ಲಿಯೂ ಬೇಡ ಎನ್ನುವ ಆ ವಾದನವನ್ನು ನಾನು ಮಂಡನೆ ಮಾಡ್ತಾ ಇದ್ದೇನೆ. ಸತ್ಯೇಶರು ದೇವಸ್ಥಾನದ ವಿಷಯದಲ್ಲಿ ಸತ್ಯವನ್ನು ಹೇಳಿದರು. ಯಾವುದು ಅಂತ ಹೇಳಿದರೆ, ದೇವಸ್ಥಾನ ಅಂತ ಹೇಳಿದರೆ ರಾಷ್ಟ್ರದ ಪರಿಕಲ್ಪನೆ ಅಂತ. ಭಾರತವನ್ನು ದೇವರ ಕಲ್ಪನೆಯಲ್ಲಿ ನೋಡಿದರೆ ಕಾಶ್ಮೀರ ಕಿರೀಟ, ಕನ್ಯಾಕುಮಾರಿ ಪಾದ ಅಂತ ಒಂದು ದೇವಿಯ ಕಲ್ಪನೆಯಲ್ಲಿ ನೋಡಿದರೆ, ಅದೇ ಕಲ್ಪನೆಯಲ್ಲಿ ಸತ್ಯೇಶರು ನೋಡಿದರು. ನೋಡಿ, ಬಲವಾದಿಗಳೆಲ್ಲ ಪಂಚೆ ಒಟ್ಟು ಕೂತಿದ್ದಾರೆ. ಅದಕ್ಕೆ ಅವರು ಹೇಳಿದ್ದು ಪ್ರತಿವಾದಿ ಭಯಂಕರರು ಅಂತ. ಎಲ್ಲರೂ ಕೂಡ ಹಾಗೆ ಕೂತಿದ್ದಾರೆ, ಅವರೊಬ್ಬರು ಕೋಟ್ ಹಾಕಿಕೊಂಡು, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ. ಶ್ಯಾಮ್ ಸುದರ್ಶನ್ ಭಟ್ ಹೊಸ ಮೂಲೆ ಅಂತ ಅವ್ರದ್ದು ಕೇಬಲ್ ನೆಟ್ವರ್ಕ್ ಇದೆ, ಒಂದು ನ್ಯೂಸ್ ಚಾನೆಲಲ್ಲಿ ನಡೆಸ್ತಾ ಇದ್ದಾರೆ. ಅವ್ರು ನ್ಯೂಸ್ ಚಾನೆಲ್ ನಡೆಸ್ತಾ ಇರುವ ಕಾರಣವೇ ಆಗಿರಬಹುದು, ಪ್ರವಾಸೋದ್ಯಮ ದೇವಸ್ಥಾನಕ್ಕೆ ಬಂದ ತಕ್ಷಣ ತುಂಬ ದುಡ್ಡು ಮಾಡಲಿಕ್ಕೆ ಆಗ್ತದೆ, ನೋಡುವ ನಮ್ಮದೊಂದು ಕೈ, ಇದರಲ್ಲಿ ನಾವೇನಾದರೂ ಗೆದ್ದರು ಒಂದು ಅಂಥದ್ದೊಂದು ದೇವಸ್ಥಾನ ಕಟ್ಟುವಂಥ ಯೋಚನೆ ಇರಬಹುದು ಬಹುಶಃ. ಹಾಗಾಗಿ ಬೇಕು ಅಂತ ಹೇಳಿ ಅವರು ವಾದ ಮಾಡೋದು ಈಗ. ಹಾಗೆ ನೋಡುವ ಶ್ಯಾಮ್ ಸುದರ್ಶನ್ ಭಟ್ ಏನು ಹೇಳ್ತಾರೆ ನೋಡುವ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಹೇಳಿದರು, ಪರಿಚಯ ಮಾಡುವಾಗಲೇ ಅವ್ರು ಹೇಳಿದರು ದುಡ್ಡು ಮತ್ತೊಂದು. ಮಡಿಕೇರಿಯ ಒಂದು ಸುಂದರ ಪರಿಸರದಲ್ಲಿ ನಾವೆಲ್ಲ ಸೇರಿದ್ದೇವೆ. ನನಗೆ ಮಡಿಕೇರಿ ಹೇಗೆ ಗೊತ್ತು ಅಂತ ಒಂದು ಸ್ವಲ್ಪ ನೋಡಿದರೆ, ಮಡಿಕೇರಿಗೆ ನಾನು ಸಾಕಷ್ಟು ಸಲ ಬಂದಿದ್ದೇನೆ. ಮಡಿಕೇರಿಗೆ ನಾನು ಯಾಕೆ ಬಂದೆ ಅಂತ ಹೇಳಿದರೆ, ನನಗೆ 4 ವೀಲ್ ಡ್ರೈವಿಂಗ್ ಭಾರಿ ಇಷ್ಟ. ಆ ದೊಡ್ಡ ದೊಡ್ಡದು ಮ್ಯಾಗ್ ವೀಲ್ ಹಾಕೋ ಜೀಪ್ಗಳೆಲ್ಲ ಹೋಗುತ್ತಲ್ಲ, ಪ್ರಾಯಶಃ ಎದುರು ಕೂತವರಿಗೂ ಇಷ್ಟ ಇದೆ ಕೆಲವರಿಗೆಲ್ಲ. ನಾನು ಮತ್ತೆ ಅದನ್ನು ಮಂಡಿಸುವಾಗ ಹೇಳ್ತಾ ಹೋಗ್ತೇನೆ. ಆ ಜೀಪ್ಗಳಲ್ಲಿ ಮಾಂದಲ್ಪಟ್ಟಿಗೆ ಹೋಗ್ತೀವಲ್ಲ ನಾವು, ಮಾಂದಲ್ಪಟ್ಟಿ ಗೊತ್ತಲ್ಲ ಎಲ್ರಿಗೂ ಕೂಡ, ಬಹಳ ಒಂದು ಸುಂದರವಾದಂಥ ಪ್ರದೇಶ. ಅಲ್ಲಿ ಹೋಗುವುದು ಅಂದರೆ ನಮಗೆ ಬಹಳ ಇಷ್ಟ. ಹೋಗುವಾಗ ನಾವು ಸ್ವಲ್ಪ ದೈವ ಭಕ್ತರು, ಒಂದು ಓಂಕಾರೇಶ್ವರನಿಗೊಂದು ನಮಸ್ಕಾರ ಮಾಡಿ ಹಾಗೆ ಹೋಗ್ಬಿಡ್ತೀವಿ. ನಾವು ಬಂದಿರೋದು ಯಾವುದಕ್ಕೆ? ಮಾಂದಲ್ಪಟ್ಟಿಗೆ ಹೋಗ್ಲಿಕ್ಕೆ ಬಂದಿದ್ದು. ಹೋಗುವಾಗ ನಾವು ದಾರಿಯಲ್ಲಿ ಹೋಗುವುದು ಯಾವುದಕ್ಕೆ? ಓಂಕಾರೇಶ್ವರನಿಗೆ ಒಂದು ಅಡ್ಡ ಬಿದ್ದು ಹೋಗುವ ಅಂತ. ನಮ್ಮ ಭಾವ ಅದು, ನಮ್ಮ ಭಕ್ತಿ ಅದು, ನಮ್ಮ ಚಿಂತನೆ ಅದು. ನಾನು ಹೇಳುವಂಥದ್ದು, ಒಂದು ದೇವಾಲಯ ಅದು ನಮ್ಮ ಹಿಂದೂಗಳ, ನಾವೇನು ಶ್ರದ್ಧೆಯ ಕೇಂದ್ರ ಅಂತ ಕರೀತೇವೆ, ನಮ್ಮ ಹಿಂದೂಗಳ ಭಾವನೆಗಳ ಕೇಂದ್ರ ಅಂತ ಏನು ಕರೀತೇವೆ. ದೇವಾಲಯ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರವನ್ನು ನಾವು ದೇವಾಲಯದಲ್ಲಿ ಕಾಣುತ್ತೇವೆ ಅಂತ ಕೂಡ ಒಂದಷ್ಟು ಉಲ್ಲೇಖಗಳು ಬಂತು. ಈ ಎಲ್ಲ ಉಲ್ಲೇಖಗಳನ್ನು ಒಪ್ಪಿಕೊಂಡು ನಾನು ಕೇಳುವಂಥದ್ದು, ಮಾಂದಲ್ಪಟ್ಟಿ ಏನು ಅಂತ. ಅದು ನಮ್ಮ ರಾಷ್ಟ್ರದ ಅಂಗ, ಅದು ನಮ್ಮ ರಾಷ್ಟ್ರದ ಪ್ರವಾಸೋದ್ಯಮ ಅನ್ನುವಂಥದ್ದು ಕೇವಲ ಏನು ಹಳದಿ ಕನ್ನಡಕ ಹಾಕಿ ನೋಡುವುದನ್ನು ಸ್ವಲ್ಪ ದೂರ ಇಟ್ಟು, ಒಂದು ಸುಂದರವಾದಂಥ ಪ್ರವಾಸೋದ್ಯಮಕ್ಕೆ ಭಾರತ ಅಡಿಗಲ್ಲನ್ನು ಹಾಕಿಕೊಡುವಂಥ ಈ ಸಂದರ್ಭದಲ್ಲಿ ದೇವಾಲಯದ ಮೂಲಕ ಯಾವುದೇ ಒಂದು ಆಚರಣೆ ಇದ್ದರೂ ಕೂಡ ಆ ಆಚರಣೆಗೆ ಪೂರಕವಾಗಿ ಏನು ಇವತ್ತಿನ ಬದುಕು ನಮ್ಮದು ಹೇಗಾಗಿದೆ ಅಂತ ಕೇಳಿದರೆ, ನಾವು ಎಲ್ಲ ಒಗ್ಗಿಕೊಂಡು ಹೋಗಿದ್ದೇವೆ. ಯಾವುದಕ್ಕೆ ಒಗ್ಗಿಕೊಂಡು ಎಲ್ಲರೂ ಹೋಗಿದ್ದೇವೆ ಅಂತ ಕೇಳಿದರೆ, ನಮ್ಮ ಇವತ್ತಿನ ಹೊಸತನಕ್ಕೆ ಒಗ್ಗಿಕೊಂಡು ಹೋಗಿದ್ದೇವೆ. ಹೊಸತನಕ್ಕೆ ಒಗ್ಗಿಕೊಂಡು ಹೋದಂಥ ನಾವು ನಮ್ಮ ರಾಷ್ಟ್ರದ ಚಿಂತನೆಗಳನ್ನು, ಈಗ ಹೇಳಿದಂಥ ನಿಮ್ಮ ದೈವಿಕ ಆರಾಧನೆಗಳನ್ನು, ಪೂಜೆಯನ್ನು, ಪುರಸ್ಕಾರವನ್ನು ಮಾಡಬೇಕಾದ್ರೆ ನಮಗೆ ನಮ್ಮ ಆಲೋಚನೆಯೊಂದಿಗೆ ನಾವು ಅದನ್ನು ಮಾಡಬೇಕೇ ಹೊರತು ಕೇವಲ ಅದನ್ನೇ ಮಾಡಬೇಕು ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಅದು ಕಷ್ಟ. ಆ ಪರಿಸ್ಥಿತಿಗೆ ನಾವು ಬಂದು ತಲುಪಿದ್ದೇವೆ. ನಾವೇ ಒಂದು ಸಲ ಆಲೋಚನೆ ಮಾಡುವ. ಯಾಕೆಂದರೆ ಅವರು ಚುಟುಕಾಗಿ ಮುಗಿಸಿದ್ರು. ಯಾಕೆಂದರೆ ಅವರು ಹೇಳುವ ವಿಷಯ ನಮಗೆ ಸುಲಭ ಅಂತ ಅನಿಸ್ತದೆ, ಆದರೆ ಆಚರಣೆಗೆ ಕಷ್ಟ ಇದೆ. ನಾನು ಹೇಳುವ ವಿಷಯ ನಾವು ಆಚರಣೆಯಲ್ಲಿದೆ, ಆದರೆ ಹೇಳಲಿಕ್ಕೆ ಕಷ್ಟ ಇದೆ. ಅರ್ಥ ಆಯ್ತಲ್ಲ? ನಗಾಡಿದವರೆಲ್ಲ ಸಮ್ಮತಿಸಿದ್ದೀರಿ ಅಂದುಕೊಳ್ಳುತ್ತೇನೆ ನಾನು. ಒಂದು ಮಾತಿದೆ, ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತ. ಅಂದರೆ ಅರ್ಚಕನ ಪ್ರಭಾವದಿಂದ ಒಂದು ಕಲ್ಲು ದೇವರಾಗ್ತಾನೆ ಅಂತ, ಶಂಕರ ಅಂತೇಳಿ ಶಿವ ಆಗ್ತಾನೆ ಅಂತ. ಇದನ್ನು ನಾವು ಎಲ್ಲರೂ ಪ್ರಾರ್ಥನೆ ಮಾಡುವಾಗೆಲ್ಲ ಹೇಳ್ತೇವೆ. ಗೊತ್ತಿರಲಿ ನಿಮಗೆ ಅದು ಎಷ್ಟು ಅಕ್ಷರ ಸತ್ಯ ಆ ಮಾತು ಅಂತ ಹೇಳಿದರೆ, ಕುಂದಾಪುರದ ಹತ್ರ
ಒಂದು ಹಟ್ಟಿ ಅಂಗಡಿ ಅಂತ ಒಂದು ದೇವಸ್ಥಾನ ಉಂಟು. ರಾಮಚಂದ್ರ ಭಟ್ರು ಅಂತ ಅಲ್ಲಿ ಒಬ್ಬರು ಪುರೋಹಿತರಿದ್ದಾರೆ. ಒಂದು ಅವರ ಗದ್ದೆಯಲ್ಲಿ ಸಿಕ್ಕಿದ ಒಂದು ಗಣಪತಿಯ ವಿಗ್ರಹವನ್ನು ತಂದಿಟ್ಟು ಅವರು ಪೂಜೆ ಮಾಡಲಿಕ್ಕೆ ಆರಂಭಿಸಿದರು. ಗಣಪತಿ ಹತ್ರ ಎಷ್ಟೋ ಜನ ಬಂದು ಪ್ರಾರ್ಥನೆ ಮಾಡಿದರು, ನಮಗೆ ಏನು ಮದುವೆ ಆಗಲಿಲ್ಲ, ಕಂಕಣ ಭಾಗ್ಯ ಸಿಗಲಿ, ಗಣಪತಿಗೊಂದು ಕಲ್ಪೋಕ್ತ ಪೂಜೆ, ನಮಗೆ ಮದುವೆ ಆಗಿದೆ, ಎಷ್ಟೋ ವರ್ಷ ಆಯಿತು, ಮಕ್ಕಳಾಗಲಿಲ್ಲ, ಗಣಪತಿಗೊಂದು ಇನ್ನೊಂದು ಪೂಜೆ. ನಿರಂತರವಾಗಿ ಪ್ರಾರ್ಥನೆಗಳು, ನಿರಂತರವಾಗಿ ಪೂಜೆಗಳು, ನಿರಂತರವಾದ ಪುರಸ್ಕಾರಗಳು 10 ವರ್ಷಗಳಿಂದ ನಡೀತಾ ಬಂತು. ಪರಿಣಾಮ ಇವತ್ತು ಹೆಲಿಕಾಪ್ಟರ್ನಲ್ಲೇ ಅಲ್ಲಿಗೆ ಬಂದು ಅರ್ಚನೆ ಮಾಡಿ ಹೋಗುವಂಥ ಪರಿಸ್ಥಿತಿ. ಇವತ್ತು ಹೋದರೆ ಮಧ್ಯಾಹ್ನ 1:15 ತನಕ ನಾವು ಕಾತು ಕೂತ್ಕೊಳ್ಬೇಕು ಒಂದು ಪ್ರಾರ್ಥನೆ ಮಾಡಬೇಕಾದ್ರೆ. ಬೆಳಿಗ್ಗೆ 9 ಗಂಟೆಗೆ ಹೋದವನಿಗೆ 1:15ಗೆ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಸಿಕ್ಕೋದು. ಆ ಪರಿಸ್ಥಿತಿಗೆ ಇವತ್ತು ಆ ದೇವಸ್ಥಾನ ತಲುಪಿದೆ ಅಂತ ಹೇಳಿದರೆ, ಆ ದೇವಸ್ಥಾನದ ಜೊತೆಗೆ ಸೇರಿಕೊಂಡಿರ್ತಕ್ಕಂಥ ಪ್ರವಾಸೋದ್ಯಮ. ಆ ದೇವಸ್ಥಾನಕ್ಕೆ ನಾನು ಬಂದರೆ, ನಾನು ಯಾವುದೋ ಡೆಲ್ಲಿಯಿಂದ ಬಂದಿರ್ತೇನೆ, ದೇವರನ್ನು ದರ್ಶನ ಮಾಡಬೇಕು ಅನ್ನುವಂಥ ಉದ್ದೇಶ ನನ್ನದಾಗಿದ್ದರೂ ಕೂಡ ನನಗೆ ಉಳ್ಕೊಳ್ಳಿಕ್ಕೆ ಒಂದು ಸುಂದರವಾದಂಥ ಕಾಟೇಜ್ ಬೇಕಲ್ಲ. ನಮ್ಮ ಏನು ಆಚರಣೆಗಳಿಗೆ, ನಮ್ಮ ಇದಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ, ನಾವು ಅದನ್ನು ದೇವಸ್ಥಾನದ ಜೊತೆಗೆ ಮಾಡಬಾರದು ಅಂತ ನಾವು ಯೋಚನೆ ಮಾಡಿದರೆ ಇದು ಸಾಧ್ಯ ಆಗಲಿಕ್ಕೆ ಸಾಧ್ಯ ಇದೆಯಾ ಅಂತ. ಅದಾದ ನಂತರ ತಾನು ಆ ದೇವಸ್ಥಾನಕ್ಕೆ ಬರುವವನ ಮನಸ್ಥಿತಿ ಹೇಗಿರ್ತದೆ ಅಂತ ಕೇಳಿದ್ರೆ, ಇವತ್ತು ನಾವೆಲ್ಲ ಹೈಫೈ ಜೀವನಕ್ಕೆ ಹೋಗಿದ್ದೇವೆ. ಆತನಿಗೆ ಒಂದಷ್ಟು ವ್ಯವಸ್ಥೆಗಳು ಬೇಕಾಗ್ತದೆ. ಆತ ಬಂದಾಗ ಆತನಿಗೆ ಒಂದು ಸ್ವಲ್ಪ ಸಂಜೆ ಹೊತ್ತಾದರೆ ಅವನು ಒಂದು ದಿನ ಕೂತ್ಕೊಳ್ತಾನೆ, ಒಂದು ದಿನ ಇರ್ತಾನೆ, 2 ದಿನ ಇದ್ದು ಹೋಗ್ತಾನೆ. ಅಂಥ ಪರಿಸ್ಥಿತಿಗೆ ಆ ದೇವಸ್ಥಾನ ಬದಲಾದಂಥ ಪರಿಸ್ಥಿತಿಯಲ್ಲಿ ಆತನಿಗೆ ಒಂದು ದಿನ ಅವನು ಹಾಲ್ಟ್ ಆಗ್ತಾನೆ ಅಂತಂದರೆ, ಅವನು ಸಂಜೆ ಹೊತ್ತು ಒಂದು ಸ್ವಲ್ಪ ವಿಹಾರ ಮಾಡಲಿಕ್ಕೆ ಒಂದು ಸಣ್ಣ ಪಾರ್ಕ್ ಬೇಕಲ್ಲ. ಆಯಿತು, ಈ ಎಲ್ಲ ವಿಚಾರಗಳನ್ನು ಬಿಡುವ, ಇದನ್ನು ಸ್ವಲ್ಪ ದೂರಕ್ಕೆ ಸ್ವಲ್ಪ ಬದಿಯಲ್ಲಿಟ್ಟು ಚರ್ಚೆ ಮಾಡೋದಾದರೆ, ಇವತ್ತು ಅನೇಕರು ತಾಯಿಯಂದರು ಕೂತಿದ್ದೀರಿ. ನಾವೆಲ್ಲ ಒಂದು ಮಾತನ್ನು ಹೇಳ್ತೇವೆ, ನಮ್ಮ ಮಕ್ಕಳು ದಾರಿ ತಪ್ತಾ ಇದ್ದಾರೆ, ನಮ್ಮ ಪುರಾಣಗಳು ಅವರಿಗೆ ಗೊತ್ತಿಲ್ಲ, ನಮ್ಮ ರಾಮಾಯಣ ಗೊತ್ತಿಲ್ಲ, ಮಹಾಭಾರತ ಗೊತ್ತಿಲ್ಲ, ಚಿಂತನೆಗಳು ಗೊತ್ತಿಲ್ಲ, ಆಚರಣೆಗಳು ಗೊತ್ತಿಲ್ಲ, ವಿಚಾರಗಳು ಗೊತ್ತಿಲ್ಲ, ಎಲ್ಲ ಹೇಳ್ತಾ ಇದ್ದಾರೆ, ಎಲ್ಲರೂ ಮಾತಾಡುವವರೇ. ಆದರೆ ನಾವು ಎಲ್ಲಾದರೂ ಯೋಚನೆ ಮಾಡಿದ್ದೇವೆ, ನಾವು ನಮ್ಮ ಮಕ್ಕಳಿಗೆ ರಾಮಾಯಣ ಹೇಳಿಕೊಡ್ತೇವಾ, ನಾವು ನಮ್ಮ ಮಕ್ಕಳಿಗೆ ಮಹಾಭಾರತ ಹೇಳಿಕೊಡ್ತೇವಾ ಅಂತ? ಆಯಿತು, ಆದರೆ ಇವತ್ತಿನ ಕಾಲಘಟ್ಟ ಹೇಗಾಗಿದೆ, ಹೇಳಿಕೊಡುವ ಪರಿಸ್ಥಿತಿಯಲ್ಲಿ ತಂದೆ ತಾಯಿಯೂ ಇಲ್ಲ. ಆಗಲೇ ಸಭಾ ಕಾರ್ಯಕ್ರಮದಲ್ಲಿ ಅನೇಕ ಉಲ್ಲೇಖಗಳು ಬಂತು, ತಂತ್ರಿಗಳು ಹೇಳಿದರು ಮನೆಯೊಂದು 3 ಬಾಗಿಲು ನೋಡುವಂಥ ಪರಿಸ್ಥಿತಿ ತಂದೆ ತಾಯಿಯರದ್ದಿದೆ ಅಂತ. ಹಾಗಾದ ಪರಿಸ್ಥಿತಿಯಲ್ಲಿ ಇದನ್ನು ಹೇಳಿಕೊಡಬೇಕಾದ ಯಾರು? ದೇವಸ್ಥಾನದಲ್ಲಿ ಹೇಳಿಕೊಡಬೇಕು, ಅಥವಾ ಒಂದು ಭಜನಾ ಮಂದಿರದಲ್ಲಿ ಹೇಳಿಕೊಡಬೇಕು ಅಂತ. ಭಜನಾ ಮಂದಿರದಲ್ಲಿ, ದೇವಸ್ಥಾನದಲ್ಲಿ ಇದನ್ನು ಹೇಳಿಕೊಡ್ಲಿಕ್ಕೆ ಹೊರಟ್ರೆ, ತಂತ್ರಿಗಳು ಇದ್ದಾರೆ, ಸತ್ಯೇಶ್ವರು ಇದ್ದಾರೆ, ಶ್ರೀಧರರು ಇದ್ದಾರೆ, ಅನೇಕರು ಇಲ್ಲಿ ಇದ್ದೀರಿ. ದೇವಾಲಯದ ಅನೇಕ ಜವಾಬ್ದಾರಿ ಹೊತ್ತವರು ಸುಮಾರು ಜನ ಇಲ್ಲಿ ಕೂತ್ಕೊಂಡಿದ್ದಾರೆ. ಒಂದು ಪ್ರಾಮಾಣಿಕವಾಗಿ ಹೇಳಿ, ನೀವು ಭಗವದ್ಗೀತೆ ಪಾಠ ಮಾಡ್ತೀರಿ ಅಂತಾದರೆ ಎಷ್ಟು ಜನ ಮಕ್ಕಳು ಬಂದಲ್ಲಿ ಕೂತ್ಕೊಳ್ತಾರೆ ಭಗವದ್ಗೀತೆ ಕೇಳಲಿಕ್ಕೆ ಅಂತ? ಪರಿಸ್ಥಿತಿ ಹೀಗುಂಟು ಅಂತ. ಅದರ ಬದಲು ಇದೇ ಜಾಗ ನಾವೀಗ ಸಭಾಂಗಣ ಮಾಡಿದ್ದೇವಲ್ಲ, ನಮ್ಮ ಈಶ್ವರ ಮಂಗಲದಲ್ಲಿ ಒಂದು ಮಾಡಿದ್ದಾರೆ. ಒಮ್ಮೆ ಬಂದು ನೋಡಿ, ಯಾರಾದರೂ ಸಾಧ್ಯ ಆದರೆ ಸುಳ್ಯದಿಂದ ಹೋಗುವಾಗ ಪುತ್ತೂರು ಸೈಡಿಗೋ ಮಂಗಳೂರು ಸೈಡಿಗೋ ನೀವು ಬರುವಾಗ, ಅಥವಾ ಧರ್ಮಸ್ಥಳಕ್ಕೋ ಸುಬ್ರಹ್ಮಣ್ಯಕ್ಕೋ ಬರುವಾಗ ಒಂದ್ಸಲ ಬಂದು ಹೋಗಿ. ಈಶ್ವರ ಮಂಗಲದೊಂದು ಹನುಮಗಿರಿ ಅಂತ ಒಂದು ಸುಂದರವಾದ ಕ್ಷೇತ್ರ ಇದೆ. ಇಡೀ ರಾಮಾಯಣದ ದರ್ಶನ ಇದೆ ಅಲ್ಲಿ. ಒಂದು ಸುಂದರವಾದ ಶಿಲ್ಪಕಲೆಯಲ್ಲಿ ಒಂದು ಥೀಮ್ ಪಾರ್ಕ್ ಮಾಡಿದ್ದಾರೆ. ಸಣ್ಣ ಮಗು ಬರ್ತದೆ, ಆ ರಾಮಾಯಣ ಥೀಮ್ ಪಾರ್ಕಿನಲ್ಲಿ ಎಲ್ಲ ನೋಡಿಕೊಂಡು ಹೋಗ್ತದೆ. ಅಲ್ಲಿ ಗುಹನೂ ಇದ್ದಾನೆ, ಅಲ್ಲಿ ಹನುಮಂತ ರಾಮ ಲಕ್ಷ್ಮಣನ ಎತ್ತಿಕೊಂಡು ಹೋಗುವಂಥ ಚಿತ್ರಗಳು ಇವೆ, ಯುದ್ಧದ ಹೋರಾಟದ ಸಂದರ್ಭದ ಚಿತ್ರಗಳು ಇವೆ, ಅನೇಕ ರಾಮಾಯಣದ ನಿದರ್ಶನಗಳನ್ನು ತೋರಿಸ್ತಕ್ಕಂಥ ಅನೇಕ ಚಿತ್ರಗಳನ್ನು ಹೊಂದಿರತಕ್ಕಂಥ ಒಂದು ಸುಂದರವಾದಂಥ ಪ್ರವಾಸೋದ್ಯಮ, ಜೊತೆಗೆ ದೈವಿಕವಾದಂಥ ಚಿಂತನೆಗಳನ್ನು ಕೊಡ್ತಕ್ಕಂಥ ಕ್ಷೇತ್ರವಾಗಿ ಅದು ನಿರ್ಮಾಣ ಆಗಿದೆ. ಈಗ ಹೇಳಿ, ಪ್ರವಾಸೋದ್ಯಮದ ಜೊತೆ, ಸಕಾರಾತ್ಮಕವಾದಂಥ ಪ್ರವಾಸೋದ್ಯಮದ ಜೊತೆ ದೇವಾಲಯ ಇರಬೇಕಲ್ವ? ದೇವಾಲಯದ ಜೊತೆ ಪ್ರವಾಸೋದ್ಯಮ ಇರಬೇಕಲ್ವ? ನನಗಂತೂ ಹಾಗೆ ಅನಿಸ್ತದೆ. ಇದು ನನ್ನ ವಾದ. ಶ್ಯಾಮ್ ಸುದರ್ಶನರು ಒಬ್ಬ ವ್ಯಕ್ತಿ ವಕೀಲನು ಮತ್ತು ಪತ್ರಕರ್ತನು ಎರಡೂ ಆದರೆ ಏನಾಗ್ತದೆ ಅಂತ ಹೇಳಿದರೆ ಹೀಗಾಗ್ತದೆ ಅಂತ. ಅವರು ಅವರ ವಿಷಯವನ್ನು ಮಂಡನೆ ಮಾಡಿದ್ರ, ಇವರ ವಿಷಯವನ್ನು ಮಂಡನೆ ಮಾಡಿದ್ರ ಅಂತ ಯಾರಿಗೂ ಸಹ, ಎಲ್ಲರಿಗೂ ಕನ್ಫ್ಯೂಸ್. ಈಗ ಎಲ್ಲರಿಗೂ ಕನ್ಫ್ಯೂಸ್. ಅವರ ವಿಷಯವನ್ನು ಅದು ಬೇಕು ಅಂತ ಮಂಡನೆ ಮಾಡಿದ್ರ, ಬೇಡ ಅಂತ ಮಂಡನೆ ಮಾಡಿದ್ರ ಅಂತ. ಇದು ವಕೀಲ ಮತ್ತು ಪತ್ರಕರ್ತ ಆದರೆ ಎರಡು ಒಟ್ಟಿಗಾದರೆ, ವಕೀಲ ಆದರೂ ಹೌದು, ಪತ್ರಕರ್ತರ ಸಮಾಜವನ್ನು ದಾರಿ ತಪ್ಪಿಸೋದು ಅಂತ. ಅಂತೂ ಅವರು ಅವರ ವಿಷಯವನ್ನು ಮಂಡನೆ ಮಾಡಿದ್ದಾರೆ. ಮತ್ತೊಬ್ಬರು ವಕೀಲರು ಮಹಮ್ಮದ್ ಅಸ್ಗರ್ ಅಂತ,
ರಾಷ್ಟ್ರೀಯವಾದಿ ಚಿಂತನೆಯುಳ್ಳಂತಹ ವಕೀಲರು, ಮಂಗಳೂರಿನ ಖ್ಯಾತ ವಾಗ್ಮಿಗಳು ಕೂಡ, ಉನ್ನತ ಜವಾಬ್ದಾರಿಯಲ್ಲಿ ಇರುವವರು ಸಂಘಟನಾತ್ಮಕವಾಗಿ. ಅವರು ಸಾಧಾರಣ ವಕೀಲರು ಎಲ್ಲರೂ ಹಾಗೆ ಸುಳ್ಳನ್ನು ಸತ್ಯ ಮಾಡಲಿಕ್ಕೂ ಗೊತ್ತುಂಟು, ಸತ್ಯವನ್ನು ಸುಳ್ಳು ಮಾಡಲಿಕ್ಕೂ ಗೊತ್ತುಂಟು. ಈಗ ಒಬ್ಬರು ಕನ್ಫ್ಯೂಸ್ ಮಾಡಿದರು, ನೋಡು ಇವರು ವಕೀಲ ವೃತ್ತಿಯನ್ನು ಇಲ್ಲಿ ಹೇಗೆ ತೋರಿಸ್ತಾರೆ ಅಂತ ನೋಡುವ. ಶ್ರೀ ದುರ್ಗಾ ಭಗವತಿ ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿಯವರಿಗೂ, ಅದೇ ರೀತಿ ವೇದಿಕೆಯಲ್ಲಿರುವಂಥ ನನ್ನ ಆಗಿರುವಂಥ ಬ್ರಹ್ಮಶ್ರೀ ರವಿಸ್ತಂತ್ರಿಯವರು, ಅದೇ ರೀತಿ ಮಂಜುನಾಥರವರು, ನನ್ನ ಆತ್ಮೀಯ ಮಿತ್ರರಾಗಿರುವಂಥ ಶ್ಯಾಮ್ ಸುದರ್ಶನ್ರವರು ಅತ್ಯಂತ ವಿವರವಾಗಿ ಹೇಳಿದರು. ಪ್ರವಾಸೋದ್ಯಮ, ಧಾರ್ಮಿಕ ಪ್ರವಾಸೋದ್ಯಮ ಅಂತ ಹೇಳಿದರೆ ಒಂದು ಪ್ರವಾಸೋದ್ಯಮದ ಒಂದು ಭಾಗ. ಪ್ರವಾಸೋದ್ಯಮದಲ್ಲಿ ಅನೇಕ ಇಲಾಖೆ ಇದೆ, ಹಾಸ್ಪಿಟಾಲಿಟಿ ಇದೆ, ಅದೇ ರೀತಿ ಎಜುಕೇಷನ್ ಪ್ರವಾಸೋದ್ಯಮ, ಹೀಗೆ ಅದರಲ್ಲಿ ಒಂದು ಭಾಗವಾಗಿದೆ ಧಾರ್ಮಿಕ ಪ್ರವಾಸೋದ್ಯಮ. ಭಾರತಕ್ಕೆ 5 ದಶಲಕ್ಷ ಜನ ವಿದೇಶಿಯರು ಪ್ರವಾಸಿಗಳು ಇಲ್ಲಿಗೆ ಆಗಮಿಸ್ತಾರೆ. ಅದೇ ರೀತಿ ದೇಶೀಯ ಪ್ರವಾಸೋದ್ಯಮ 568 ದಶಲಕ್ಷ ಜನ ದೇಶೀಯ ಪ್ರವಾಸೋದ್ಯಮಗಳಿದ್ದಾರೆ. ದೇಶದ ಆರ್ಥಿಕಕ್ಕೆ ಮತ್ತು ಆರ್ಥಿಕ ಉತ್ತೇಜನಕ್ಕೆ ಪ್ರವಾಸೋದ್ಯಮ ಒಂದು ಸೇತುವೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರವಾಗಿರಲಿ, ಅದೇ ರೀತಿ ಪ್ರವಾಸೋದ್ಯಮ ಪ್ರದೇಶವಾಗಿರಲಿ, ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ, ಮಕ್ಕಳು ಹೇಳ್ತಾರೆ ನಮ್ಮನ್ನು ಬೀಚಿಗೆ ಕರ್ಕೊಂಡು ಹೋಗಿ ಅಂತೇಳಿ, ಹಿರಿಯರು ಹೇಳ್ತಾರೆ ನಮ್ಮನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಂತ. ಆದರೆ ಈ ತಂದೆಯಾದ ವ್ಯಕ್ತಿ, ಮಗನಾದ ಹುಡುಗ ಏನು ಹೇಳ್ತಾನೆ, ಆಯಿತು ಅಂತೇಳಿ ಮಂಗಳೂರಿಗೆ ಅದೇ ರೀತಿ ಮಡಿಕೇರಿಗೆ ಬಂದಾಗ ಅಬ್ಬಿ ಫಾಲ್ಸಿಗೂ ಹೋಗ್ತಾನೆ, ಅದೇ ರೀತಿ ತಲಕಾವೇರಿ ದೇವಸ್ಥಾನಕ್ಕೆ ಹೋಗ್ತಾನೆ, ದುರ್ಗಾ ಭಗವತಿ ದೇವಸ್ಥಾನಕ್ಕೂ ಬರ್ತಾನೆ. ಯಾಕೆಂದರೆ 2 in 1 ಖರ್ಚು ಕಡಿಮೆ ಆಗ್ತದೆ, ಮಕ್ಕಳಿಗೆ ಎಂಜಾಯ್ಮೆಂಟು ಆಗ್ತದೆ, ಅದೇ ರೀತಿ ಹಿರಿಯರಿಗೆ ಧಾರ್ಮಿಕ ಕ್ಷೇತ್ರ ದರ್ಶನವೂ ಆಗ್ತದೆ. ಅದನ್ನು ಎರಡನ್ನೂ ಒಟ್ಟಿಗೆ ಕರ್ಕೊಂಡು ಹೋದರೆ ಮಾತ್ರ ಈ ಪ್ರವಾಸೋದ್ಯಮ, ಅದೇ ರೀತಿ ಈ ಧಾರ್ಮಿಕ ಕೇಂದ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಶಾಲೆಗೆ ಹೋಗುವ ಮೊದಲು ಅಂಗನವಾಡಿ ಎಷ್ಟು ಮುಖ್ಯವೋ, ಅದೇ ರೀತಿ ಈ ಧಾರ್ಮಿಕ ಕ್ಷೇತ್ರ ಅಭಿವೃದ್ಧಿಗೆ ಪ್ರವಾಸೋದ್ಯಮ ಪ್ರದೇಶವು ಅಷ್ಟೇ ಮುಖ್ಯವಾಗಿದೆ ಅಂತ ನಾನು ಪ್ರತಿಪಾದನೆ ಮಾಡ್ತಾ ಇದ್ದೇನೆ. ಸಾಧಾರಣ ಅವರದ್ದೇ ದಾರಿಯಲ್ಲಿ ಇದ್ದಾರೆ ಇವರು, ವಕೀಲರು. ಅವರು ಅದನ್ನು ತೋರಿಸಿದರು ಹೇಗಾದರೂ ಕೂಡ. ಇವರು ಮಜಕರ್ ರಾಜೇಶ್ವರು ಅಂಥೇಳಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವವರು. ಇವರು ಅಡಿಯಲ್ಲಿ ಪಂಚಾಂಗ ಇಲ್ಲದೆ ಯಾವುದನ್ನು ಮಾಡೋದಿಲ್ಲ ಅವರು ಸಾಧಾರಣ, ಯಾಕೆಂದರೆ ಅವ್ರಿಗೆ ಗೊತ್ತುಂಟು ಬೀಳ್ತದೆ ಅಂತ. ಆದರೆ ಮನೆ ಯಜಮಾನ ಸರಿಯಾಗಿ ದುಡ್ಡು ಕೊಡೋದಿಲ್ಲ ಅಂತ ಹೇಳಿದರೆ ಕಟ್ಟಿದ 1 ವರ್ಷದಲ್ಲಿ ಅದನ್ನು ಬೀಳಿಸ್ಲಿಕ್ಕೂ ಗೊತ್ತುಂಟು ಅವರಿಗೆ, ಹಾಗೆ ಕಟ್ಟಿ ಹೋಗೋದು. ನೋಡು ಅವರೀಗ ಈ ವಾದವನ್ನು ಹೇಗೆ ಕಟ್ತಾರೆ ಅಂತ ನೋಡುವ. ನಾನು ಚಿಕ್ಕವನಿದ್ದಾಗ ಶಾಲೆಗೆ ಹೋದಾಗ, ಶಾಲೆ ಪ್ರಾರಂಭವಾಗಬೇಕಿದ್ರೆ ಒಂದೇ ಮಾತರಮ್ಮ ಇತ್ತು ನಮ್ಮಲ್ಲಿ ಕೇರಳದಲ್ಲಿ. 4 ಗಂಟೆಗೆ ಶಾಲೆ ಬಿಡಬೇಕಿದ್ರೆ ಜನಗಣ ಹೇಳ್ತಾಯಿದ್ರು. ನನಗೆ ಚಿಕ್ಕಂದಿನಿಂದಲೇ ಒಂದೇ ಮಾತರಮ್ಮಿಗಿಂತ ಜನಗಣನೇ ಇಷ್ಟ ಆಗ್ತಿತ್ತು. ಆದ ಕಾರಣ ನಾನು ಸಣ್ಣದಿರುವಾಗಲೇ ನನ್ನ ಮನಸ್ಸನ್ನು ಒಂದೇ ಮಾತರಮ್ಮಿಗಿಂತ ಜನಗಣದ ಕಡೆಗೆ ನನಗೆ ಆಕರ್ಷಣೆ ಆಗ್ತಿತ್ತು. ಯಾಕೆಂದರೆ ಜನಗಣ ಆದ ಕೂಡಲೇ ಮನೆಗೆ ಹೋಗ್ಬೋದಿತ್ತು. ಇವತ್ತಿನ ಹಾಗೆ ಕೊನೆಯದಾಗಿ ಮಾತಾಡಿದ್ದು ನಾನು ಜನಗಣ ಹೇಳಲಿಕ್ಕೆ ಬೇಕಾಗಿ, ಅದೇ ಇಷ್ಟ ನನಗೆ ಒಂದೇ ಮಾತರಮ್ಮಿಗಿಂತ. ತಂತ್ರಿಗಳು ಗಣಪತಿಗೆ ದೇವರನ್ನು ಆರಾಧನೆ ಮಾಡು, ಅವರು ಒಂದೇ ಮಾತರಂ ಶುರು ಮಾಡಿದರು, ಜನಗಣ ನನ್ನಲ್ಲಿಗೆ ಆಗಲಿ ಅಂತ ನನಗೆ ಇಷ್ಟ ಅದು. ಇವತ್ತಿನ ಸಬ್ಜೆಕ್ಟ್ ನಮ್ಮದು ಪ್ರವಾಸೋದ್ಯಮ ಮತ್ತು ದೇವಾಲಯಗಳ ಹರಟೆ ಅಲ್ಲ ಕಾರ್ಯಕ್ರಮ, ಹರಟೆ ಕಾರ್ಯಕ್ರಮ ಅಂತ. ಇದು ನಿಜವಾಗಿ ಹರಟೆ ಕಾರ್ಯಕ್ರಮ ಅಂತಲ್ಲ ಇದರ ಹೆಸರು ಆಗಬೇಕಾದದ್ದು, ಇದು ಗೆರಟೆ ಕಾರ್ಯಕ್ರಮ ಅಂತ ಆಗಬೇಕಿತ್ತು. ಯಾಕಂದರೆ ಸ್ವಾಮೀಜಿಗಳಲ್ಲಿ, ಇವತ್ತು ಸ್ವಾಮಿಗಳು ಬಂದರು, ಸ್ವಾಮೀಜಿಗಳಲ್ಲಿ ನಾವು ಭಿಕ್ಷೆಗೆ ಹೋಗುವಾಗ ಅಲ್ಲಿದ್ದ ಫಲವನ್ನು ಕೊಡ್ತಾರೆ. ಕೆಲವು ಸಲ ನಮ್ಮ ಗ್ರಾಚಾರಕ್ಕೆ ಏನಾಗ್ತದೆ ಅಂತಂದರೆ, ಎದುರು ನಿಂತವರಿಗೆಲ್ಲ ಆರೆಂಜ್ ಆ್ಯಪಲ್ ಎಲ್ಲ ಸಿಗ್ತದೆ, ಹಿಂದೆ ನಿಂತವನಿಗೆ ತೆಂಗಿನಕಾಯಿ ಸಿಗುವ ಕ್ರಮ ಉಂಟು. ತೆಂಗಿನಕಾಯಿ ಸಿಕ್ಕಿದವ ಭಾರಿ ಬೇಜಾರಲ್ಲಿರ್ತಾನೆ, ಸ್ಕೂಟ್ರಲ್ಲಿ ತಗೊಂಡು ಹೋಗೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ. ಮಾವಿನಕಾಯಿ ಸಿಕ್ಕಿದವನಿಗೆ ತುಂಬ ಖುಷಿ. ನಿಜವಾಗಿ ಸತ್ವ ಇರುವಂಥದ್ದು ತೆಂಗಿನಕಾಯಿಯಲ್ಲಿ. ನಮ್ಮ ಚರ್ಚೆ ಇರಬೇಕಾದದ್ದು ತೆಂಗಿನಕಾಯಿ ಕುರಿತು ಚರ್ಚೆ ಇರಬೇಕಾದದ್ದು. ತೆಂಗಿನಕಾಯಿ ಅಂದರೆ, ನಾನು ಹರಟೆಯನ್ನು ಗೆರಟೆ ಅಂತ ಹೇಳಿದ್ದಕ್ಕೆ ಬೇಕಾಗಿ ನಿಮಗೆ ಹೇಳ್ತಾ ಇದ್ದೇನೆ. ಈ ಗೆರಟೆ ಎಷ್ಟು ಕಠೋರವೋ ಹೊರಗಿಂದ, ಒಳಗೆ ಅಷ್ಟು ಮೃದು ಇರ್ತದೆ, ಅದರೊಳಗೆ ಅಮೃತ ಇರ್ತದೆ. ಮಾವಿನಕಾಯಿ ನೋಡಲಿಕ್ಕೆ ಚಂದ, ತಿಂತಾ ಹೋದಷ್ಟು ಗಟ್ಟಿ ಆಗ್ತಾ ಇರ್ತದೆ. ನಿಮಗೆ ಮಾವಿನಕಾಯಿ ಹಾಗೆ ಮಾತಾಡುವವರು ಬೇಕಾ ಅಲ್ಲ ತೆಂಗಿನಕಾಯಿ ಹಾಗೆ ಮಾತಾಡುವವರು ಬೇಕಾ ಅಂತ ನೀವೇ ನಿರ್ಧಾರ ಮಾಡಿಕೊಳ್ಳಿ. ಇನ್ನೊಂದು, ಮನುಷ್ಯ ಪ್ರವಾಸಕ್ಕೆ ಯಾಕೆ ಹೋಗ್ತಾನೆ? ಖುಷಿಗೋಸ್ಕರ ಹೋಗ್ತಾನೆ, ಒಂದು ಉತ್ತರ. ಏಕಾಂತದಲ್ಲಿ ಹೋದರೆ ತೀರ್ಥಯಾತ್ರೆ ಅಂತ ಹೇಳ್ತಾರೆ. ಹೆಂಡತಿ ಮಕ್ಕಳನ್ನು ಬಿಟ್ಟರೆ ಅವ ಮತ್ತು ತೀರ್ಥಯಾತ್ರೆಗೆ ಪ್ರವಾಸಕ್ಕೆ ಹೋಗಲ್ಲ, ಪ್ರಾಯದ ನಂತರ ಹೋಗೋದು. ಮನುಷ್ಯ ಖುಷಿಯಾಗಿರುವಾಗ ಅವನಿಗೆ ಜಾತಿ ಮತ ಕೋಮು ಭಾವನೆ ಯಾವುದೂ ಇಲ್ಲ. ಇಂಡಿಯಾದ ಒಬ್ಬ ಬ್ಯಾಟ್ಸ್ಮನ್ ಮುಸಲ್ಮಾನ ಇದ್ದಾನೆ ಅಂತ ಇಟ್ಕೊಳ್ಳಿ,
ಸಿಕ್ಸರ್ ಹೊಡಿತಾನೆ, ವಾ ಅಂತ ನಾವು ಹೊಡಿತಾ ಇದ್ದೇವೆ. ನಮಗೆ ಖುಷಿ ಆಗುತ್ತೆ, ಅವ ಮುಸ್ಲಿಂ ಸಿಕ್ಸರ್ ಹೊಡೆದದ್ದು ಅಂತ ಯೋಚಿಸೋಲ್ಲ. ನಾವು ರಾಜಸ್ಥಾನಕ್ಕೆ ಟೂರಿಗೆ ಹೋಗ್ತೇವೆ, ಅಜ್ಮೀರ್ ಅಂತ ಒಂದು ದರ್ಗಾ ಇದೆ, ಅಲ್ಲಿ ನಾನು ಹೋಗಿದ್ದೇನೆ, ಅಲ್ಲಿ ದುವಾ ಮಾಡಿದ್ದೇನೆ. ದುವಾ ಅಂದರೆ ಆ ದರ್ಗದಲ್ಲಿ ಹೂ ಇಟ್ಟು ಪೂಜೆ ಮಾಡ್ತಾರೆ. ಕಾಶಿಗೆ ಹೋಗ್ತಾರೆ, ನಾವೆಲ್ಲ ಪಿಂಡ ಬಿಡಲಿಕ್ಕೆ ಕಾಶಿಗೆ ಹೋಗ್ತೇವೆ. ಮನೆಯಲ್ಲಿ ಅಪ್ಪ ಅಮ್ಮನನ್ನು ನೋಡೋದಿದ್ರು ಪಿಂಡ ಕಾಶಿಯಲ್ಲಿ ಬಿಡುವಂತ ಇರ್ತದೆ. ಕಾಶಿಗೆ ಹೋಗ್ತೇವೆ, ಅದು ಅಲ್ಲಿ ಹೋಗಿ ಅಯ್ಯೋ ಭಟ್ರದೆತ್ತನ ಕಾಸುದಾಯ್ತೆ ಓಡಟ್ಟು ಇಡೀ ಮುರ್ಕಾಯಿನೇನೆ ಅಂತೇಳಿ ಅವರಿಗೆ ಶಾಪನೂ ಆಗ್ತೇವೆ. ಪಿಂಡ ಯಾಕೆ ಏನು ಪ್ರಯೋಜನ, ಅಪ್ಪ ಅಮ್ಮನನ್ನೇ ನೋಡಲ್ಲ, ಪಿಂಡವೂ ಹಾಕ್ತೇವೆ, ಪಿಂಡ ಹಾಕಿದವರಿಗೂ ಪಿಂಡ ಹಾಕಿ ಬರ್ತೇವೆ. ಅದರ ನಂತರ ಅಲ್ಲಿದ್ದ 4-5 ಪಳ್ಳಿಗಳಿಗೆ ಹೋಗ್ತೇವೆ, ನಾವು ತಾಜ್ ಮಹಲಿಗೆ ಹೋಗ್ತೇವೆ. ಇದನ್ನೆಲ್ಲ ನಾವು ಅಂಗೀಕರಿಸಿದ್ದೇವೆ, ನಮಗೆ ಅದು ಖುಷಿ ಕೊಡ್ತಾ ಇದೆ. ನಿಮಗೆ ಕೋಮು ಭಾವನೆ, ಕೋಮು ಸೌಹಾರ್ದತೆ ಇದು ದೇಶವ್ಯಾಪ್ತಿಯಾಗಿ ಚಿಂತನೆ ಆಗಬೇಕಾದಂಥ ವಿಷಯ. ಆದ ಕಾರಣ ನಾನು ನಿಮಗೆ ಇದನ್ನು ಗೆರಟೆ ಅಂದೆ. ಯಾಕಂದರೆ ದೈವತ್ವ, ದೇವಸ್ಥಾನಗಳು ಇದೆಲ್ಲ ನಮಗೆ ತಪ್ಪಾದ ರೀತಿಯಲ್ಲಿ ಜನರು ನಮಗೆ ಹೇಳಿಕೊಡ್ತಾ ಇದ್ದಾರೆ, ತಪ್ಪಾದ ರೀತಿಯಲ್ಲಿ ನಮಗೆ ಜನರು ಹೇಳಿಕೊಡ್ತಾ ಇದ್ದಾರೆ. ಪ್ರವಾಸೋದ್ಯಮ ಅಂದರೆ ಆ ಉದ್ಯಮ ಅಂತ ಹೇಳಿದರೆ ನಮ್ಮ ಕರ್ತವ್ಯ ಅಂತ ತಗೊಳ್ಳಿ. ಲೆಕ್ಚರ್ ಹೇಳಿದರು ಅವರಿಗೆ ಕೌಂಟರ್ ಫೈಲ್ ಅಲ್ಲ, ಉದ್ಯಮ ಅಂತ ಹೇಳಿದರೆ ಬಿಸ್ನೆಸ್ ಅಂತ ಹೇಳಿದ ಮಾತ್ರ ಅರ್ಥ ಇಲ್ಲ. ಸಂಸ್ಕೃತದಲ್ಲಿ ಉದ್ಯಮ ಅಂದರೆ ಕರ್ತವ್ಯ ಅಂತಲೂ ಇದೆ. ಪ್ರವಾಸ ಎಂಬುದನ್ನು ನಾವು ಕರ್ತವ್ಯವಾಗಿ ತಗೊಳ್ಳೋಣ. ನಾವು ಮನಸ್ಸು ಎಷ್ಟು ಉನ್ಮಾದದಲ್ಲಿರ್ತದೆ, ಎಷ್ಟು ಪಳ್ಳಿಗಳಿಗೆ ಹೋಗ್ತೇವೆ ನಾವು. ಇವತ್ತು ನೀವೆಲ್ಲ ಭಕ್ತಿ ನಿರ್ಭರವಾಗಿ ಬಂದಿದ್ದೀರಿ, ಯಾರಾದರೂ ಪಳ್ಳಿಗೆ ಹೋಗಿ ಬಂದಿದ್ದೀರಾ? ಇಲ್ಲ ತಾನೇ? ನೀವು ಡೆಲ್ಲಿಗೆ ಹೋದರೆ ಹೋಗಲ್ವಾ? ಟಿಪ್ಪು ಸುಲ್ತಾನಲ್ಲಿಗೆ ಹೋಗಲ್ವಾ? ಎಲ್ಲ ಕಡೆಗೆ ಹೋಗ್ತೀವಿ. ನೀವು ಹಿಂದುತ್ವ ಅಂತ ಹೇಳಿದ ಭಾವನೆಯನ್ನು ದೇವಸ್ಥಾನಗಳಲ್ಲಿ ಮಾತ್ರ ನಮ್ಮಲ್ಲಿ ಬಿಂಬಿಸಿ ನಮ್ಮನ್ನು ದೇಶೀಯತೆಯ ಪೂರಕವಾಗಿ ಮಾತಾಡುವ ಒಂದು ಜನಾಂಗ ನಮ್ಮನ್ನು ಇವತ್ತು ದೂರ ಇಟ್ಟಿದೆ. ಪ್ರವಾಸೋದ್ಯಮದ ಒಬ್ಬ ಪ್ರವಾಸಿ ಅವನ ಮನಸ್ಸಲ್ಲಿ ಹೇಗೆ ಯೋಚಿಸ್ತಾ ಇರ್ತಾನೆ, ಎಷ್ಟು ರೀತಿಯ ಖುಷಿಯಲ್ಲಿರ್ತಾನೆ, ಆ ಖುಷಿಯ ಪ್ರವಾಸೋದ್ಯಮವಾಗಿ ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ನನ್ನ ವಾದ ಮಂಡನೆ. ಎರಡನೇ ವಿಷಯಗಳು ನಮಗೆಲ್ಲ ತಪ್ಪಾಗಿ ಹೇಳ್ತಾ ಇದ್ದಾರೆ. ಆಚಾರಗಳು ಮತ್ತು ವಿಚಾರಗಳು ಅಂತ ವಾದ ಮಾಡ್ತಾ ಇರ್ತಾರೆ. ಆಚಾರಗಳು ತಪ್ಪಲಿಕ್ಕೆ ಸಾಧ್ಯ ಇಲ್ಲ, ವಿಚಾರಗಳು ಹೊಸ್ತು ಬರ್ತಾ ಇದೆ ಅಂತ ಜನರ ವಾದ ನಾವೆಲ್ಲ ಒಪ್ಪಿಕೊಂಡಿದ್ದೇವೆ. ನೀವೊಮ್ಮೆ ಯೋಚಿಸಿ ನೋಡಿ, ಆಚಾರಗಳೇ ತಪ್ಪುತ್ತಾ ಇರೋದು, ವಿಚಾರಗಳು ತಪ್ಪಲಿಲ್ಲ. ರಾಮಾಯಣದಲ್ಲಿ ನೋಡಿ, ಮಹಾಭಾರತದಲ್ಲಿ ನೋಡಿ, ಅಣ್ಣ ತಮ್ಮಂದಿರೇ ಜಗಳಾಡಿದ್ದು. ಅವರ ಅದೇ ನಮ್ಮ ಮನೆಯಲ್ಲಿ ಇವತ್ತು ನಡೆಯೋದು ಅದೇ ರಾಮಾಯಣ, ಅದೇ ಮಹಾಭಾರತ, ಅದೇ ಅಲ್ವ ವಿಚಾರಧಾರೆ. ಆಚಾರಗಳು ತಪ್ಪಿದೆ. ನನ್ನ ಅಜ್ಜನಿಗೆ 4 ದಿವಸ ಮದುವೆಯಾಗಿದೆ ಅಂತೆ, ನನ್ನ ಅಪ್ಪನಿಗೆ ಮುಟ್ಟುವಾಗ ಅದು 2 ದಿವಸ, ನಾನು 1 ದಿವಸದಲ್ಲಿ ಮದುವೆಯಾಗಿದ್ದೇನೆ, ನನ್ನ ಮಗನಿಗೆ ಅರ್ಧ ಗಂಟೆಯಲ್ಲಿ ಮದುವೆ ಆಗ್ತಾನೆ. ಅಂದರೆ ಆಚಾರಗಳು ನಿಜವಾಗಿ ತಪ್ಪುತ್ತಾ ಇರುವಂಥದ್ದು, ನಿಜವಾಗಿ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಲ್ಪಡುವಂಥದ್ದು ಆಚಾರಗಳು. ಜನರಿಗೆ ತಪ್ಪು ಕಲ್ಪನೆಯನ್ನು ಹೇಳಿ ನಮ್ಮ ಆಚಾರದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಎಲ್ಲ ವಿಚಾರದಲ್ಲಿ ಮಾತ್ರ ವ್ಯತ್ಯಾಸ ಅಂತ ಹೇಳಿದ ತಪ್ಪು ಕಲ್ಪನೆಯನ್ನು ಬಿಂಬಿಸಿ ಇಂತಹ ವಿಷಯಗಳನ್ನು, ದೇವಸ್ಥಾನ, ರಾಷ್ಟ್ರೀಯತೆ ಎಂಬ ವಿಷಯಗಳಿಂದ ನಮ್ಮ ದೇಶದ ಮೂಲ ಸಿದ್ಧಾಂತವನ್ನು ಬೇರೆ ಕಡೆಗೆ ತಗೊಂಡು ಹೋಗುವಂತಹ ಒಂದು ಪ್ರಯತ್ನಗಳು ನಮ್ಮ ದೇಶವ್ಯಾಪ್ತಿಯಾಗಿ ನಡೀತಾ ಇದೆ. ನಮ್ಮ ಭಾರತ ದೇಶದ ಸುಂದರ ಕಲ್ಪನೆಗೆ ನಾವೆಲ್ಲ ಒಂದೆಂಬುದಕ್ಕೆ ನೋಡಿ, ನಾನು ಜನಗಣ ಇಷ್ಟ ಹೇಳಿದ್ದೆ ಯಾಕೆಂದರೆ ಜನಗಣದಲ್ಲೇ ಉಂಟು ಪಂಜಾಬ, ಸಿಂಧು, ಗುಜರಾತ್, ಮರಾಠ ಅಂತ. ಸಿಂಧು ಎಲ್ಲಿ ಉಂಟು ಅಂತ ಕೇಳಿದರೆ ಎಲ್ಲ ಇಂಡಿಯಾದಲ್ಲಿದೆಯಾ? ಸಿಂಧು ಇಂಡಿಯಾದಲ್ಲೇ ಇಲ್ಲ. ನಮ್ಮ ರಾಷ್ಟ್ರದ ಭಾರತೀಯತೆ, ರಾಷ್ಟ್ರೀಯತೆ ಅಂದರೆ ನಮ್ಮದು ಏಷ್ಯಾ ಖಂಡ, ನಮ್ಮ ಕಲ್ಪನೆ ವಿಶಾಲವಾಗಿತ್ತು, ವಿಶಾಲವಾದ ಕಲ್ಪನೆ. ನಾವೊಂದು ಕಾಶ್ಮೀರದಿಂದ ಒಂದು ವಿ ಆಗಿ ಬರೆದು ಅದರೊಳಗೆ ಸ್ವಲ್ಪ ಜನರನ್ನು ಕೂತುಗೊಳಿಸಿ ಅದರೊಳಗಿರುವಂಥ ಸ್ವಲ್ಪ ವಿಚಾರಧಾರೆಗಳನ್ನು ಇದೇ ಭಾರತೀಯತೆ, ಇದೇ ದೇವಸ್ಥಾನ, ಇದೇ ಕಲ್ಪನೆ ಅಂತ ಮಾಡಿ ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ದೇವರಂದೇ ಹೃದಯದಲ್ಲಿರುವಂಥ ಸತ್ಯ, ಅದನ್ನು ನಿಮ್ಮ ಆಚಾರಕ್ಕೆ ವಿಚಾರಕ್ಕೆ ಒಬ್ಬ ಬರ್ಮುಡ ಹಾಕಿ ದೇವಸ್ಥಾನಕ್ಕೆ ಬಂದ ಕೂಡಲೇ ಅದು ಆಚಾರ ತಪ್ಪಿದ್ದು ಅಂತ ಹೇಳ್ತೇವೆ. ಅದೇ ಪೂಜೆ ಮಾಡುವವ ಬರ್ಮುಡಕ್ಕಿಂತ ಸಣ್ಣ ಕಚ್ಚೆ ಹಾಕಿಕೊಂಡು ಹೋದರೆ ಅದು ಆಚಾರದ ಭಾಗ ಆಗ್ತದೆ. ಅದನ್ನು ಹೇಗೆ ಬರ್ಮುಡ ನಿಮಗೆ ಅದು ಅಶ್ಲೀಲವ, ಹೇಗೆ ಕಚ್ಚೆ ಒಂದು ಸತ್ಯ ಆಯಿತಾ, ಇದರ ಕುರಿತು ನನಗೆ ಯೋಚಿಸಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಪ್ರವಾಸೋದ್ಯಮ ಅಂತ ಹೇಳಿದ ಒಂದು ವಿಷಯವನ್ನು ನಾವು ದೇವಸ್ಥಾನದಲ್ಲಿ ಪ್ರವಾಸೋದ್ಯಮ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಎಂಬ ದೃಢ ಸಂಕಲ್ಪವನ್ನು ಹೊಂದಿದ್ದೇನೆ. ಮುಂದಿನ ವಿಚಾರಗಳು ಅವರು ಹೇಗೆ ಹೇಳ್ತಾರೆ ಅದರ ಕುರಿತು ಆಲೋಚಿಸುವ. ನಾನಂದರೆ 3:30ಗೆ ಬಂದಿದ್ದೇನೆ. ಕಾರ್ಯಕ್ರಮ ಯಾವುದು ಅಂತ ಉಡುಪರು ಹೇಳಿದ ನಂತರವೇ ನನಗೆ ಗೊತ್ತಾದದ್ದು. ಇದು ಗಂಧವಾತೆಯುವಲ್ಲಿ ನೊಣವಂದನ ಕಾಣೆ, ಸಂಧಿಸಿ ಮಲವ ಬಿಡುವಲ್ಲಿ ನೊಣಗಳ ಹಿಂಡಿರ್ಪುದೇ ಸರ್ವಜ್ಞ ಅಂತ ಹೇಳ್ತಾರೆ. ಜನರು ಒಳ್ಳೆ ಕಾರ್ಯಕ್ಕೆ ಜನರು ಭಾರಿ ಕಡಿಮೆ. ನಾವು ಸೇರಿದ ಜನರು ಸ್ವಲ್ಪ ಕಡಿಮೆ ಅಂತ ಹೇಳಿದ ನಿಮ್ಮ ಭಾವನೆ ಬೇಡ. ಇಲ್ಲಿ ಎಷ್ಟು ಮರಿ ಇಟ್ಟರು ಏನು, ಹುಲಿ ಒಂದಿಟ್ಟರೆ ಸಾಕು. ಎಲ್ಲ ಹುಲಿಯಾಗಿರುವ ನನ್ನ ಊರಿನ ಸಮಸ್ತರಿಗೂ ನನ್ನ ನಮಸ್ಕಾರವನ್ನು ಅರ್ಪಿಸ್ತಾ ನನ್ನ ಪ್ರಥಮ ವಾದವನ್ನು ಮಂಡಿಸ್ತಾ ಇದ್ದೇನೆ. ಕೊನೆಗೆ ಅವರೇ ಮಾತಾಡಿದ್ದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವವರು ಅಂತ ಕರೆಕ್ಟ್ ಗೊತ್ತಾಯಿತು. ಯಾವುದು
ಪ್ರವಾಸೋದ್ಯಮ, ಯಾವುದು ಕರ್ತವ್ಯ, ಯಾವುದು ಉದ್ಯಮ ಅಂತ ಹೇಳೋದನ್ನು ಅವ್ರು ಕೌಂಟ್ರ್ ಕೊಡಲಿಲ್ಲ ಅಂತ ಹೇಳಿದ್ರು, ಅವ್ರು ಕೌಂಟ್ರೇ ಕೊಟ್ಟದ್ದು ನಮ್ಮ ಪ್ರೊಫೆಸರಿಗೆ. ನೋಡು, ಮೊದಲನೇ ಸುತ್ತು ಮುಗೀತು ವಿಷಯ ಮಂಡನೆ, ಎರಡನೇ ಸುತ್ತು ಕೌಂಟ್ರು ಕೊಡೋದು, ವಾದ ಪ್ರತಿವಾದ. ಇವರು ಭಯಂಕರರೇ, ಇವರು ಭಯಂಕರರೇ. ನೋಡುವ, ಇದು ಪ್ರೊಫೆಸರಿಂದಲೇ ಶುರುವಾಗಲಿ. ನೋಡು ಅವ್ರು ಏನು ಇದಕ್ಕೆ ಉತ್ತರ ಕೊಡ್ತಾರೆ ನೋಡುವ. ಈಗಾಗಲೇ ಬಿಸಿ ಬಿಸಿ ಚರ್ಚೆ ಆರಂಭವಾಗಿದೆ. ನನ್ನ ಸಹೋದ್ಯೋಗಿ ಮಿತ್ರರಾದಂತಹ ಮೂವರಿಗೂ ನಾನು ಈ ಚರ್ಚೆಗೆ ಸ್ವಾಗತಿಸುತ್ತಾ ಅವರ ಎಲ್ಲ ಮಾತುಗಳನ್ನು ಪೂರಕವಾಗಿ ನಾನು ಸ್ವೀಕರಿಸ್ಕೊಳ್ತಾ ಅವರ ಪಾಯಿಂಟ್ಸನ್ನು ಸೇರಿಸ್ಕೊಂಡು ಈ ಚರ್ಚೆಯ ಮುಂದಿನ ಭಾಗವಾಗಿ ನಾನು ಇದನ್ನು ಆರಂಭಿಸ್ತಾ ಇದ್ದೇನೆ. ನಮಗೆಲ್ಲರಿಗೂ ಗೊತ್ತಿದೆ, ಭಾರತೀಯ ಸಂಸ್ಕೃತಿ ಒಳಗಡೆ, ಭಾರತೀಯ ನಾಗರಿಕತೆಯ ಒಳಗಡೆ ದೇವಾಲಯ ಆಳುವಂಥ ಒಂದು ಪರಿಕಲ್ಪನೆ ಇದೆಯಲ್ಲ, ಈ ಪರಿಕಲ್ಪನೆ ಒಂದು ಅದ್ಭುತವಾದಂಥ ಒಂದು ನಮ್ಮ ವ್ಯಕ್ತಿತ್ವ ನಿರ್ಮಾಣಕ್ಕೆ, ಒಂದು ಸಾಂಸ್ಕೃತಿಕ ಪ್ರಜ್ಞೆಗೆ ಒಂದು ಕಾರಣ ಆದಂಥ ಒಂದು ವಿಚಾರ. ಯಾಕೆ ಅಂತ ನೋಡಿದ್ರೆ, ದೇವಾಲಯದ ಒಳಗಡೆ, ಗರ್ಭಗುಡಿಯ ಒಳಗಡೆ ದೇವರ ಮೂರ್ತಿ ಇರ್ತದೆ. ಆ ಮೂರ್ತಿಯ ಮೂಲಕವಾಗಿ ನಾವು ದೇವರನ್ನು ಕಾಣ್ತೇವೆ. ದೇವಾಲಯದ ಹೊರಗಡೆ 3-4 ಸುತ್ತು ಇರ್ತದೆ. ಅದರಲ್ಲಿ ನಾವು ಬೇರೆ ಬೇರೆ ರೀತಿಯ ರಾಮಾಯಣನೋ ಮಹಾಭಾರತನೋ ಬೇರೆ ಬೇರೆ ಚಿತ್ರಗಳ ಮೂಲಕ ಸಂಸ್ಕೃತಿಯನ್ನು, ನಮ್ಮ ಪುರಾಣ ಪರಂಪರೆಯನ್ನು ಪರಿಚಯಿಸುವಂಥ ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಈ ಒಂದು ದೇವಾಲಯಗಳು ಒಂದು ಸಾಂಸ್ಕೃತಿಕ ಮತ್ತು ನಮ್ಮ ಚಿಂತನೆಯ ಆಧ್ಯಾತ್ಮಿಕ ಕೇಂದ್ರ ಅಂತ ನಾನು ಹೇಳಿದ್ದು. ಅದರ ಪೂರಕವಾಗಿ ನಮಗೆಲ್ಲರಿಗೂ ಗೊತ್ತಿದೆ, ದೇವೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸದಾಶಿವ ಅಂತ ಹೇಳ್ತೇವೆ. ನಮ್ಮ ದೇಹದ ಒಳಗಡೆಯೇ ದೇವಾಲಯ ಇರುವಾಗ, ನಾವೆಲ್ಲ ಸದಾಶಿವರು ನಮ್ಮಲ್ಲೇ ಇರುವಾಗ ನಾವು ದೇವಾಲಯವನ್ನು ಯಾಕೆ ನಾವು ಆಶ್ರಯಿಸ್ಕೊಳ್ಬೇಕು ಅಂತ ಇಲ್ಲಿ ಒಂದು ಮಾತು ಗಮನಿಸಬೇಕು ದಯವಿಟ್ಟು ಸ್ನೇಹಿತರೆ. ನಮಗೆ ನಾವು 24 ಗಂಟೆ ಭಕ್ತಿಲಿ ಇರಲಿಕ್ಕೂ ಸಾಧ್ಯ ಇಲ್ಲ. ಅಕಸ್ಮಾತ್ 24 ಗಂಟೆ ಭಕ್ತಿ ಶ್ರದ್ಧೆಯಲ್ಲಿ ಇದ್ದರೆ ಅವನಿಗೆ ಒಂದು ಸ್ಕ್ರೂ ಬಿದ್ದೋಗಿದೆ ಅಂತ ಹೇಳ್ತಾರೆ, ಅಥವಾ ಮಠಕ್ಕೆ ಸೇರು ಅಂತ ಹೇಳ್ತಾರೆ. ಅಥವಾ ನನ್ನಂಥ ಸಂಸಾರಸ್ಥ ಸಿಟ್ಟು ಬಂದರೆ ನಾ ಮಠಕ್ಕೆ ಹೋಗಿ ಬರ್ತೇನೆ ಅಂತ ಹೇಳ್ತೇನೆ. ಅಂದರೆ ಹೇಗೆ ನಾವು ಅದನ್ನು ಪರಿಕಲ್ಪನೆ ಮಾಡ್ಕೊಳ್ತೇವೆ ಅಂತಂದರೆ, ನಾವು ನಮ್ಮ ಜೀವನಕ್ಕೆ ಒಂದು ಆಸರೆಯಾಗಿ, ಆಶ್ರಯ ತಾಣವಾಗಿ ಮನೆಯಲ್ಲಿ ನಾವು ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಂತಹ ಶ್ರದ್ಧಾ ಕೇಂದ್ರವನ್ನು ಈ ದುರ್ಗಾ ಭಗವತಿಯನ್ನ ಪ್ರತೀಕವಾಗಿಟ್ಕೊಂಡು, ಅಥವಾ ಬೇರೆ ಬೇರೆ ದೇವಸ್ಥಾನಗಳನ್ನು, ಭಗವತಿ ಇರ್ಬೋದು, ಶಿವ ಇರ್ಬೋದು, ಅಥವಾ ನದಿಗಳಿರ್ಬೋದು, ಸಾಂಸ್ಕೃತಿಕ ಅಧ್ಯಯನ ಕೇಂದ್ರಗಳಿರ್ಬೋದು, ಅವೆಲ್ಲವನ್ನು ಒಟ್ಟುಗೂಡಿಸಿ ನಾವು ಒಂದು ಇದನ್ನು ಕೇಂದ್ರ ಅಂತ ಮಾಡ್ಕೊಂಡಿದ್ದೇವೆ. ಹಾಗೆ ಆರಂಭದಲ್ಲಿ ನಮ್ಮ ಸ್ನೇಹಿತರು ಹೇಳಿದಾಗೇ, ನಮ್ಮ ವಸ್ತ್ರಧಾರಣೆ ಇದೆಯಲ್ಲ, ಇನ್ನೊಬ್ಬರಿಗೆ ಅದು ತೊಂದರೆ ಕೊಡುವಾಗಿರಬಾರ್ದು, ಅಥವಾ ಅವರನ್ನು ಚಿತ್ತವನ್ನು ಆಕರ್ಷಿಸುವ ಅಥವಾ ವಿಕಾರಗೊಳಿಸುವ ದೃಷ್ಟಿಯಲ್ಲಿ ಇರಬಾರ್ದು. ಬರ್ಮೋಡನೋ ಅಥವಾ ಕಚ್ಚೇನೋ ಅದು ಏನೇ ಇರ್ಬೋದು, ಆದರೆ ಅದು ಆಯಾ ಸಂದರ್ಭಕ್ಕೆ ಅದು ಪೂರಕವಾಗಿರಬೇಕು. ಹಾಗಂತ ಸಾಮಾಜಿಕರ ಕಣ್ಣಲ್ಲಿ ಕಾಣುವಂಥ ಒಂದು ದೃಷ್ಟಿಕೋನ ಇದೆಯಲ್ಲ, ಈ ಉದಾಹರಣೆಗೆ ಪ್ರವಾಸೋದ್ಯಮಕ್ಕೆ ಬರುವಂತಹ ಎಷ್ಟೋ ಜನರು ಯಾವ್ಯಾವ ರೀತಿ ಡ್ರೆಸ್ಗಳನ್ನು ಅವರು ತೊಟ್ಕೊಂಡಿರ್ತಾರೆ, ಅವರು ಮನೆಯಲ್ಲಿ ಯಾವ ರೀತಿ ಡ್ರೆಸ್ ಹಾಕ್ಕೊಳ್ತಾರೆ, ಇಲ್ಲಿ ನಮ್ಮ ಮಡಿಕೇರಿ ಬಂದಾಗಿರ್ಬೋದು, ಬೇರೆ ಕಡೆ ಹೋದಾಗಿರ್ಬೋದು, ಯಾವ ರೀತಿ ಅವರು ಡ್ರೆಸ್ ಹಾಕ್ತೇವೆ ಅಂತ ನಾವು 2 ಕಣ್ಣಲ್ಲಿ 4 ಕಣ್ಣಲ್ಲಿ ನೋಡ್ತೇವೆ, ಮತ್ತು ನಾವೇ ವಿಮರ್ಶೆ ಮಾಡ್ತೇವೆ. ಹಾಗಾಗಿ ಈ ವಿಮರ್ಶೆ ಆಗಬೇಕು ಅನ್ನೋ ಕಾರಣಕ್ಕೆ ಇದನ್ನು ಶ್ಯಾಮ್ ಸುದರ್ಶನ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಮಾಡ್ಬೋದು ಸರ್. ಅಲ್ಲ, ಈಗ ಅವ್ರು ಹೇಳಿದ್ದು ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಹೇಳಿದರು ಅವರು. ಇದು ಎಂತ ಬೆಣ್ಣೆಯಿಂದ ನೂಲು ತೆಗೆಯುವುದು ಅಂತ ಹೇಳ್ತೇವಲ್ಲ, ಹಾಗೆ ಹೇಳ್ತಾ ಹೋದರು. ನಾನು ಹೇಳೋದಿಷ್ಟೇ, ಅವರು ಈ ಬಟ್ಟೆಯ ವಿಚಾರಕ್ಕೆ ಬಂದಾಗ ಅದು ಚರ್ಚೆ ಬಹಳ ಆಗ್ತದೆ. ರಾಜೇಶ್ರಾಗೆ ಹೇಳಿದ ಹಾಗೆ ನನಗೆ ರಾಜೇಶ್ರ ಪಾಯಿಂಟ್ ಭಾಳ ಇಷ್ಟ ಆಯಿತು. ನಾವೇನಾದರೂ ಪ್ಯಾಂಟ್ ಅಂಗಿ ಹಾಕ್ಕೊಂಡು ಹೋದರೆ, ಸುಮ್ಮನೆ ನಾನು ಹೆಂಗಸರಿಗೆ ಸ್ವಲ್ಪ ಸಪೋರ್ಟ್ ಮಾಡ್ತೇನೆ, ಈಗ ದೇವಸ್ಥಾನಕ್ಕೆ ಹೋಗೋದು ಅಂತ ಹೇಳಿದ ತಕ್ಷಣ ಯಾಕೆ, ಈಗ ಯಾವನೊಬ್ಬ ಫಾಲ್ಸಿಗೆ ಹೋದವನು ಪಾಪ ಮಡಿಕೇರಿಗೆ ಬರ್ತಾನೆ, ಅವನು ಮಡಿಕೇರಿ ಯಾವುದೋ ಒಂದು ದೇವಾಲಯಕ್ಕೆ ಹೋಗಬೇಕು ಅಂತ ಅವನಿಗಿರ್ತದೆ. ನೀವು ಹೇಳ್ತೀರಿ ಪಾಪ ಸಾರಿ ಉಟ್ಕೊಂಡೇ ಬರಬೇಕು, ಪಂಚೆ ಉಟ್ಕೊಂಡು ಬರಬೇಕು, ಅಂಗಿ ಹಾಕಬಾರದು ಅಂತ. ಈ ಚಳಿಗೆ ಸಾಧ್ಯ ಇದೆಯೇನ್ರಿ? ಪ್ರಾಕ್ಟಿಕಲ್ ಆಗಿ ಮಾತಾಡುವ, ಈ ಚಳಿಗೆ ಖಾಲಿ ಪಂಚೆ ಉಟ್ಕೊಂಡು ಅಂಗಿ ತೆಗೆದಾತ ದೇವಸ್ಥಾನದೊಳಗೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಅದು ಈ ಚಳಿ ಸಮಯದಲ್ಲಿ ಆ ಪರಿಸ್ಥಿತಿಗೆ ಅನ್ವಯವಾಗಿಕೊಂಡು ನಾವು ಅದನ್ನೇ ಅಲ್ವಾ ವಿವಿಧತೆಯಲ್ಲಿ ಏಕತೆ ಅಂತ ಹೇಳೋದು. ಈಗ ನಮ್ಮ ಮಂಗಳೂರು ಕಡೆ ಬಂದರೆ ಹಿಂಗೆ ಕೋಟ್ ಹಾಕ್ಕೊಂಡು ಹೋಗಕ್ಕೆ ಸಾಧ್ಯ ಇದೆಯಾ? ಅಲ್ಲಷ್ಟು ಸೆಕೆ ಇದೆ. ಆಯಾಯ ಏರಿಯಾಗಳಿಗೆ, ಆಯಾಯ ಕ್ಷೇತ್ರಗಳಿಗೆ. ಈಗ ನಾವು ಆಗ ಉಲ್ಲೇಖ ಮಾಡಿದರು, ಯಾರು ಕಾಶಿಯ ಉಲ್ಲೇಖಗಳಾಯಿತು. ಉತ್ತರ ಭಾರತದ ಕಡೆಗೆ ಹೋದರೆ
ಪುರೋಹಿತರು ಕೂಡ ಇದು ಫುಲ್ ಬಟ್ಟೆ ಹಾಕಿ ಕೈಗೂ ಗ್ಲೌಸ್, ಸಾಕ್ಸು, ಕಾಲಿಗೆ ಸಾಕ್ಸು, ಕೈಗೆ ಗ್ಲೌಸ್ ಹಾಕಿ. ಪ್ರವಾಸೋದ್ಯಮಕ್ಕೆ ಏನು ಸಂಬಂಧ ಇದೆ? ಹೇಳ್ತೇನೆ, ಗ್ಲೌಸ್ ಹಾಕಿ ಪೂಜೆ ಮಾಡ್ತಾರೆ. ಹೌದಾ? ಒಪ್ತೀರಾ? ಹಾಗಂತೇಳಿ ನಾವು ಖಂಡಿಸುವುದಿಲ್ಲ. ಹೌದಾ? ಅದೇ ಊರಿನಲ್ಲಿ ಯಾವನೋ ಒಬ್ಬ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಬಂದವ ಅಲ್ಲಿಗೆ ಹೋಗುವಂತ ಇದ್ದ ಬಟ್ಟೆಯನ್ನು ಅವನು ಹಾಕೊಂಡು ದೇವಸ್ಥಾನಕ್ಕೆ ಬಂದ್ರೆ ನಾವು ಅದನ್ನು ತಪ್ಪು ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಯಾವನೋ ಒಬ್ಬ ಯಾವುದೋ ಅಬ್ಬಿ ಫಾಲ್ಸಿಗೆ ಹೋಗ್ಬೇಕು ಅಂತ ಬಂದಿರ್ತಾನೆ, ಪಾಪ ಅವನು ಅದಕ್ಕೋಸ್ಕರ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದಿರ್ತಾನೆ, ಇಲ್ಲ ಇನ್ನೊಂದು ಯಾವುದೋ ಒಂದು ಡ್ರೆಸ್ ಹಾಕೊಂಡ್ ಬಂದಿರ್ತಾನೆ. ಅವನು ಆ ಡ್ರೆಸ್ಸಿನಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ನಾವು ಅದನ್ನು ತಪ್ಪು ಅಂತ ಹೇಳ್ತೇವೆ. ಇದು ಪ್ರವಾಸೋದ್ಯಮದಿಂದ ಆಗುವ, ಕೇವಲ ನಾವು ಆ ದೃಷ್ಟಿಕೋನದಲ್ಲಿ ಯಾಕೆ ನೋಡಬೇಕು ಅಂತ. ಆತ ದೇವಸ್ಥಾನಕ್ಕೆ ಬಂದಿದ್ದಾನೆ ಅಂತ ಆ ಭಾವವನ್ನು ನಾವು ಗೌರವಿಸೋಣ ಅಂತ. ನೋಡುವ ತಂತ್ರಿಗಳೇನು ಹೇಳ್ತಾರೆ ಅಂತ. ಈಗ ಒಬ್ಬರಿಗೆ ಮಾಂದಲ್ಪಟ್ಟಿಗೆ ಹೋಗುವಾಗ ಓಂಕಾರೇಶ್ವರಕ್ಕೆ ಹೋಗಬೇಕು, ಒಬ್ಬರಿಗೆ ಅಪ್ಪನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು, ಮಕ್ಕಳನ್ನು ಬೀಚಿಗೆ ಕರ್ಕೊಂಡು ಹೋಗಬೇಕು. ಇದೆಲ್ಲ ಸರಿ, ನಿಮ್ಮ ವಾದ, ಅದು ನಿಮ್ಮ ಮಟ್ಟಿನ ವಾದ. ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಪ್ರಶ್ನೆ, ನೀವು ಪ್ರವಾಸೋದ್ಯಮವನ್ನು ದೇವಾಲಯದ ಒಂದು ಭಾಗವಾಗಿ ಮಾಡಬೇಕು ಅಂತ ಪ್ರಯತ್ನ ಬರುವಾಗ ಅದರ ಹಿಂದಿರುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಸಮಾಜ ದೇವಾಲಯದತ್ತ ಆಕರ್ಷಿತವಾಗಲಿಕ್ಕೆ ಈ ಎಲ್ಲ ವ್ಯವಸ್ಥೆಗಳು ಬೇಕು ಅಂತ. ನೀವು ಬನ್ನಿ ಸ್ವಾಮಿ, ಗುರುವಾರ ದೇವಸ್ಥಾನಕ್ಕೆ ಬನ್ನಿ, ಬೆಳಿಗ್ಗೆ 3 ಗಂಟೆಗೆ ಅಲ್ಲಿ ಸಾಲುಗಟ್ಟೆ ಜನ ನಿಂತಿರ್ತಾರೆ. ಅಲ್ಲಿ ಯಾರು ಬ್ರೇಕ್ ಡ್ಯಾನ್ಸ್ ಮಾಡ್ತಾ ಇರೋದಿಲ್ಲ, ಅಲ್ಲಿ ಯಾವುದೇ ವಿಗಾಲ್ಯಾಂಡ್ನಲ್ಲಿ ತೂಗುವಾಗೆ ತೊಟ್ಲು ತೂಗ್ತಾ ಇರೋದಿಲ್ಲ. ಕೇವಲ ಅಮ್ಮೆ ನಾರಾಯಣ ಅಂತ ಹೇಳಿಕೊಂಡು ದೇವರನ್ನು ಮಾತ್ರ ಅವರು ದರ್ಶನ ಮಾಡಲಿಕ್ಕೆ ಹೋಗ್ತಾರೆ. ಹಾಗಿರುವಾಗ ಈಗ ಮೊನ್ನೆ ನಮ್ಮ ಕೇರಳದ ಕುಂಬ್ಳೆ ಜಾತ್ರೆ ನಡೆಯಿತು. ಇಷ್ಟು ವರ್ಷವೂ ಕೂಡ ಕುಂಬ್ಳೆ ಜಾತ್ರೆಯಲ್ಲಿ ಎಲ್ಲರದ್ದು ಕೂಡ ವಾದ ಒಂದೇ, ನಾಟಕ ಬೇಕೇ ಬೇಕು, ಅದೇ ರೀತಿ ಸಂತೆ ಬೇಕೇ ಬೇಕು, ತೊಟ್ಟಿಲಿಲ್ಲದೆ ಆಗಲಿಕ್ಕಿಲ್ಲ, ಒಂದು ಸ್ಟಾರ್ ನೈಟ್ ಇರಲೇಬೇಕು, ಇಲ್ಲೇ ಇದ್ದರೆ ಜನವೇ ಬರುವುದಿಲ್ಲ ಅಂತ. ಈ ವರ್ಷ ಕೊರೋನಾದಿಂದಾಗಿ ಯಾವುದಕ್ಕೂ ಕೂಡ ಪರ್ಮಿಷನ್ ಇಲ್ಲ, ಕೇವಲ ದೇವರ ಜಾತ್ರೆ ಮಾಡಲಿಕ್ಕೆ ಮಾತ್ರ ಪರ್ಮಿಷನ್ ಇದ್ದದ್ದು. ನೀವು ಮೊನ್ನೆ ಹೋಗಿ ನೋಡಬೇಕಿತ್ತು ಆ ದೇವಸ್ಥಾನದಲ್ಲಿ. ಪ್ರತಿ ವರ್ಷ ಜಾತ್ರೆಗೆ 5,000 ಜನ ಸೇರುವುದಾದ್ರೆ ಈ ವರ್ಷ 10,000 ಜನ ಸೇರಿದ್ದಾರೆ. ಸ್ಟಾರ್ ನೈಟು ಇಲ್ಲ, ತೊಟ್ಟಿಲು ಇಲ್ಲ, ಸಂತೆಯೂ ಇಲ್ಲ, ಯಾವುದೂ ಇಲ್ಲ, ಕೇವಲ ದೇವರನ್ನು ನೋಡಲಿಕ್ಕೆ ಮಾತ್ರ ಅವರು ಬಂದದ್ದು. ಮತ್ತು ಶ್ಯಾಮ್ ಸುದರ್ಶನ್ರು ಹೇಳಿದರು ಪ್ರವಾಸೋದ್ಯಮ ಅಂತೇಳಿ ನಮ್ಮ ಹನುಮಗಿರಿಯನ್ನು ಬಾರಿ ಉಲ್ಲೇಖಿಸಿದರು. ಹನುಮಗಿರಿಯಲ್ಲಿ ಎಲ್ಲಿಯಾದರೂ ತೊಟ್ಲು ಉಂಟಾ? ಹನುಮಗಿರಿಯಲ್ಲಿ ಎಲ್ಲಿಯಾದರೂ ಫಾಸ್ಟ್ ಫುಡ್ ಸೆಂಟರ್ ಉಂಟಾ? ಅಲ್ಲಿ ಏನಿಲ್ಲ. ಅಲ್ಲಿ ಇರುವುದು ಕೇವಲ ರಾಮಾಯಣದ ಚಿತ್ರಣವನ್ನು ಕೊಟ್ಟಿದ್ದಾರೆ, ರಾಮಾಯಣದ ಥೀಮ್ ಪಾರ್ಕ್. ಅಂದರೆ ಅಲ್ಲಿ ಹೋದವನಿಗೆ ಯಾರಿಗೂ ಕೂಡ ಅಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಕಾಣುವುದಿಲ್ಲ. ವಿಗಾಲ್ಯಾಂಡ್ನಲ್ಲಿ ಹೋಗಿ, ಅಲ್ಲಿ ನಾನು ಹೋಗಿದ್ದೆ ಒಮ್ಮೆ ನನ್ನ ಫ್ಯಾಮಿಲಿಯವರಿಗೆ ಬೇಕಾಗಿ. ಅಲ್ಲಿ ಹೋಗಿ ಒಂದು ಕಡೆ ಪೈಪಲ್ಲಿ ನೀರು ಬಿಡ್ತಾ ಇದ್ದಾರೆ, ಅದರ ಕೆಳಗಡೆ ನಿಂತು ನನ್ನ ಮಕ್ಕಳು ಕೂಡ ಡ್ಯಾನ್ಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹನುಮಗಿರಿಯಲ್ಲಿ ಯಾರು ಕೂಡ ಡ್ಯಾನ್ಸ್ ಮಾಡೋದಿಲ್ಲ. ಹಾಗೆ ಹನುಮಗಿರಿಯಲ್ಲಿ ಸರಿಯಾಗಿ ರಾಮಾಯಣವನ್ನು, ಒಂದಷ್ಟು ರಾಮಾಯಣ ಓದಲಿಕ್ಕೆ ಸಾಧ್ಯ ಆಗದವರು ಅದನ್ನು ಹೋಗಿ ಅಭ್ಯಾಸ ಮಾಡುವಂಥ ವ್ಯವಸ್ಥೆ ಇದೆ. ನಾವು ಕಲ್ಪನೆ ಮಾಡಿಕೊಂಡದ್ದು, ಜಾತ್ರೆ ಆಗಬೇಕಂತಾದರೆ ಜಾತ್ರೆಗೆ ಸಂತೆ ಬೇಕು, ಇಲ್ಲೇ ಇದ್ದರೆ ಜನ ಬರುವುದಿಲ್ಲ ಅಂತ. ಮತ್ತು ಈಗ ಹೇಳ್ತಾರೆ ಇಲ್ಲಿ ಯಾರಾದರೂ ಅಂಗಿ ಹಾಕದೆ ಹೇಗೆ ದೇವರಲ್ಲಿಗೆ ಹೋಗುವುದು ಅಂತ. ನಾವು ಧರ್ಮವನ್ನು ಸ್ವೀಕಾರ ಮಾಡಿಕೊಳ್ಳುವಾಗೆ ಮಾಡಬೇಕು. ಇದು ಸನಾತನ ಧರ್ಮ. ಈ ಸನಾತನ ಧರ್ಮಕ್ಕೆ ನೀವು ಹೇಳಿದ್ರಿ ದೇವಾಲಯಕ್ಕೆ ಯಾರು ಬರಲಿಕ್ಕಿಲ್ಲ ಅಂತ. ಬೇಡ, ದೇವಾಲಯ ನಾಶ ಆಗಿದೆ, ನಮ್ಮ ದೇವಾಲಯಗಳು ನಾಶ ಆಗಿದೆ. ಈಗ ತಾಳತು ಮನೆಯ ದುರ್ಗಾ ಭಗವತಿ ಕ್ಷೇತ್ರ ಹೇಗಿತ್ತು ತಮಗೆಲ್ಲ ಗೊತ್ತುಂಟು. ಯಾರು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಇಲ್ಲಿ ದೇವಸ್ಥಾನ ಕಟ್ಟಲಿಕ್ಕೆ? ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಮಾಡಲಿಲ್ಲ, ಯಾರು ಕೂಡ ನಿಮ್ಮ ಮೇಲೆ ಒತ್ತಡ ಹಾಕಲ್ಲ. ಆದರೆ ಈ ಗ್ರಾಮದ ಪರಿಸರದಲ್ಲಿರುವಂಥ ಜನತೆಗೆ ಆಂತರಿಕವಾಗಿ ಆ ಶಕ್ತಿ ಉಂಟು, ಅದು ಉದ್ಧಾರ ಆಗಬೇಕಾದ್ದು ಅತ್ಯಂತ ಅಗತ್ಯ ಅಂತ ಅದು ಬೇರೆ ಬೇರೆ ರೀತಿಯಲ್ಲಿ ಸೂಚನೆ ಬಂದ ಕಾರಣ ಆ ದೇವಾಲಯ ನಿರ್ಮಾಣ ಆದ್ದು. ಇದು ಸನಾತನವಾಗಿರುವಂಥ ಧರ್ಮ, ಇದು ಯಾವತ್ತೂ ಕೂಡ ನಶಿಸುವುದಿಲ್ಲ. ಒಂದು ಕಾಲಘಟ್ಟದಲ್ಲಿ ಅದು ಅವನತಿಗೆ ಹೋಗಬಹುದು, ಆದರೆ ಅದು ಮತ್ತೊಂದು ಕಾಲಘಟ್ಟದಲ್ಲಿ ಉನ್ನತಿಗೆ ಹೋಗ್ತದೆ ಖಂಡಿತ. ವಸ್ತ್ರ ಸಂಹಿತೆ ಅಂತ ಹೇಳೋ ಚರ್ಚೆ ಬರುವಾಗ ರಾಜೇಶ್ವರಿ ಹೇಳಿದರು ಬರ್ಮುಡಾ ಚಡ್ಡಿ. ಈ ಬರ್ಮುಡಾ ಚಡ್ಡಿ ಅಂತ ಹೇಳುವ ವಾದ ಎಲ್ಲಿಯೂ ಮಾಡಲಿಲ್ಲ. ಆದರೆ ದೇವಾಲಯಕ್ಕೆ ಬರುವಾಗ ನಮಗೂ ಕೂಡ ಕಾಣ್ತದೆ. ಯಾಕೆ ಒಂದು ಈಗ ವಿಶ್ಲೇಷಿಸುವಾಗ ಸಮನ್ವಯಕಾರರೇ ವಿಶ್ಲೇಷಿಸಿದರು, ಬಲಭಾಗದಲ್ಲಿ ಕೂತವರೆಲ್ಲ ಒಳ್ಳೆ ಸಂಸ್ಕಾರವಂತರಾಗಿದ್ದಾರೆ ಅಂತ, ಎಡಭಾಗದಲ್ಲಿ ಕೂತವರೆಲ್ಲ ನೀವು ಸಂಸ್ಕಾರ ಏನರು ಅಂತ ಹೇಳಿದ್ದಲ್ಲ, ಅದು ಭಾರತೀಯ ಸಂಸ್ಕಾರದಂತೆ ಇಲ್ಲ ಅಂತ ಹೇಳೋದನ್ನು ಅವರೇ ಉಲ್ಲೇಖಿಸಿದರು. ನಾವು ಸಾಧಾರಣ ಒಬ್ಬರನ್ನು ಕಾಣುವ ಸಂದರ್ಭದಲ್ಲಿ ನಮಗೆ ಮತ್ತೆ ಆ ಗೌರವ ಬರ್ತದೆ. ಒಬ್ಬರು ವೇದಿಕೆಯಲ್ಲಿ ಮಾತನಾಡೋಕೆ ಹೇಳಿದರು,
ಬ್ಯಾಂಗ್ಳೂರಲ್ಲಿ ಅತ್ಯಂತ ಅತ್ಯಾಚಾರ ನಡೀತದೆ ಅಂತ. ಆಗ ನನ್ನ ಹತ್ರ ಕೂತಿದ್ದ ಒಬ್ಬ ವ್ಯಕ್ತಿ ಹೇಳಿದರು, ಸರ್ ಆ ಬ್ಯಾಂಗ್ಳೂರಿನಲ್ಲಿರೋ ಹೆಣ್ಣು ಮಕ್ಕಳ ಅವಸ್ಥೆ ನೋಡಿ ಸರ್, ಆ ರೀತಿ ಅವಳು ನಡ್ಕೊಂಡು ಹೋಗುವಾಗ ಒಬ್ಬ ಗಂಡಸಾದವ ಅವನ ಮನಸ್ಸು ಹೇಗೆ ಆಗಬಹುದು ಅಂತ ಹೇಳಿದರು. ಆಗ ಸಂಸ್ಕಾರ ಅಂತ ಹೇಳೋದು ವಸ್ತ್ರ ಸಂಹಿತೆಯಲ್ಲಿ ಕೂಡ ಉಂಟು. ಆ ವಸ್ತ್ರವು ಕೂಡ ಸಂಸ್ಕಾರಕ್ಕೆ ಅನುಗುಣವಾಗಿ ಇರಬೇಕು ಅಂತ ಮಾತ್ರ ವಾದ ಮಾಡಿದ್ದು. ಒಂದು ವೇಳೆ ರಾಜೇಶ್ವರು ಕಚ್ಚೆ ಎಷ್ಟು ಬೇಕಾದರೂ ಮೇಲೆ ಕಟ್ಟು ಬಂದರೆ ಕಚ್ಚೆ ಮೇಲೆ ಕಟ್ಟಿದರೆ ತಪ್ಪು, ನಾನು ಸಹ ಖಂಡಿಸ್ತೇನೆ. ಆ ಸಂಸ್ಕಾರದಲ್ಲೇ ಇರಬೇಕು. ಕೆಲವೊಮ್ಮೆ ಆ ಅನುಭವ ಇಲ್ಲದವರು ಆ ರೀತಿ ಮಾಡಿರಬಹುದು. ಆದ ಕಾರಣ ಇಂಥ ವಿಚಾರಗಳನ್ನು ಇಟ್ಟುಕೊಂಡು ನೀವು ಪ್ರವಾಸೋದ್ಯಮ ಇದ್ದವರೇ ಮಾತ್ರ ದೇವಾಲಯ ಉಳಿತದೆ ಅಂತ ಹೇಳುವಂಥ ವಾದವನ್ನು ಮಾಡೋದು ಬೇಡ. ನಮಗೆ 100ಕ್ಕೆ 100 ವಿಶ್ವಾಸ ಇದೆ. ನಮ್ಮ ಧರ್ಮ, ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು, ದೇವಾಲಯಗಳು ಅದು ನಿತ್ಯ ನಿರಂತರವಾಗಿ ಉಳಿತದೆ. ಅದಕ್ಕೆ ಈ ಪ್ರವಾಸೋದ್ಯಮವನ್ನು ಜೋಡಣೆ ಮಾಡಿ ನಮಗೆ ಒಂದಷ್ಟು ಆಸೆ ಹುಟ್ಟಿಸುವಂಥ ವ್ಯವಸ್ಥೆ ಬೇಡ. ಒಂದು ಗ್ರಾಮದಲ್ಲಿ ದೇವಾಲಯ ಜೀರ್ಣೋದ್ಧಾರ ಆಗಬೇಕು ಅಂತಾದರೆ ಅದಕ್ಕೆ ಬೇಕಾಗಿರುವಂಥ ಆರ್ಥಿಕವಾಗಿರುವಂಥ ಸ್ವರೂಪ ಅದು ಯಾವುದಾದ್ರೂ ರೀತಿಯಲ್ಲಿ ಧಾರ್ಮಿಕವಾಗಿರುವಂಥ ದೈವಿಕವಾಗಿರುವಂಥ ಪ್ರೇರಣೆಯಿಂದ ಆಗ್ತದೆ ಎಂಬುದೇ ನನ್ನ ವಾದ. ತಂತ್ರಿಗಳು ಹೇಳಿದರು ಭಕ್ತಿ ಪ್ರಧಾನ ಉಂಟು ಅಂತ ಹೇಳಿದರೆ ಇದು ಯಾವುದು ಬೇಡ ಅಂತ. ಯಾಕೆ ಅಂತ ಹೇಳಿದರೆ, ಇವತ್ತು ಬಂದಿದ್ರಲ್ಲ ಒಬ್ಬರು ಸ್ವಾಮೀಜಿ, ಅವರು 7ನೇ ವರ್ಷಕ್ಕೆ ಉಪನಯನ ಆಗಿ ವೇದ ಪಾಠ ಕಲೀಲಿಕ್ಕೆ ಅಂತ ಹೋದರು ಒಬ್ಬರು ಸ್ವಾಮೀಜಿಯವರಲ್ಲಿ, ಗುರುಕುಲದಲ್ಲಿ. ಸ್ವಾಮೀಜಿಯವರನ್ನು ನೋಡಿ 13ನೇ ವರ್ಷಕ್ಕೆ ಸನ್ಯಾಸ ತೆಕ್ಕೊಂಡ್ರು. ಅವರನ್ನು ಥೀಮ್ ಪಾರ್ಕಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅದನ್ನೆಲ್ಲ ತೋರಿಸಿ, ನೋಡಪ್ಪ ನಿಂಗೆ ಹೀಗಾದರೆ ಹೀಗಾಗ್ತದೆ, ನೀನು ಅದಕ್ಕೆ ಸನ್ಯಾಸ ತೆಕ್ಕೋ ಅಂತ ತೆಕ್ಕೊಳ್ಳಿಲ್ಲ. ಭಕ್ತಿ ಎಲ್ಲಿಂದ ಬರೋದು ಅಂತ ಹೇಳಿದರೆ ಆಂತರ್ಯದಿಂದ ಬರೋದು. ಆಂತರ್ಯದಿಂದ ಭಕ್ತಿ ಬಂತು ಅಂತ ಹೇಳಿ ಆದರೆ ನಮಗೆ ಪ್ರವಾಸೋದ್ಯಮದಿಂದ ದೇವಸ್ಥಾನಕ್ಕೆ ಜೋಡಿಸಿ ಅದರಿಂದ ಏನೋ ಮಾಡಬೇಕು ಅಂತ ಹೇಳಿ ಇಲ್ಲ ಅಂತ ಹೇಳಿದನ್ನು ತಂತ್ರಿಗಳು ಸ್ಪಷ್ಟಪಡಿಸಿದರು. ನೋಡುವ ರಾಜೇಶರು ಏನು ಹೇಳ್ತಾರೆ ನೋಡುವ. ತುಪ್ಪಕ್ಕೆ ಇನ್ನೊಂದು ಹೆಸರು ಘೃತ ಅಂತ ಇದೆ. ಹಾಗೆ ಘೃತ ಅಂತ ಹೇಳಲಿಕ್ಕೆ ಆಗದವ ತುಪ್ಪ ಅಂತ ಹೇಳ್ತಾನೆ, ತುಪ್ಪ ಅಂತ ಹೇಳಲಿಕ್ಕೆ ಆಗದವ ಘೃತ ಅಂತ ಹೇಳ್ತಾನೆ. ತಂತ್ರಿಗಳು ಹೇಳಿದರು, ನಮ್ಮ ದೇವಸ್ಥಾನದ ವಿಷಯ ಹೇಳಿದರು, ದೇವಸ್ಥಾನದಲ್ಲಿ ಆಚಾರಗಳಿಗೆ ಬೇಕಾಗಿ ನಾವು ಮಾಡಿದ್ದೇವೆ ಅಂತ ಹೇಳಿದರು. ಆಗಿನ ಸಭಾ ಕಾರ್ಯಕ್ರಮದಲ್ಲಿ ನೀವು ಹೇಳಿದ್ರಿ 1 ಕೋಟಿ ರೂಪಾಯಿ ಅಂದಾಜು ಮುಗ್ದಿದೆ ಅಂತ ಹೇಳಿದರು. ಈ 1 ಕೋಟಿ ರೂಪಾಯಿಯನ್ನು ನೀವು ಏನು ದುಬೈಯಿಂದ ಏನು ತಂದದ್ದಲ್ಲ ಅಲ್ಲ ತಾನೆ, ಮಡಿಕೇರಿ ಇದೇ ಆಸುಪಾಸಿನಲ್ಲಿದ್ದಲ್ಲಿಂದಲೇ ನೀವು ಪ್ರತಿಯೊಂದು ಮನೆಯಿಂದ ನಿಮಗೆ ಹಣ ಕೊಟ್ಟಿದ್ದಾರೆ. ಮಡಿಕೇರಿಯಲ್ಲಿ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ಒಂದು 750ರಿಂದ 800 ಹೋಮ್ ಸ್ಟೇಗಳಿವೆ ಅಧಿಕೃತವಾಗಿ. ಅನಧಿಕೃತವಾಗಿ ಅದಕ್ಕಿಂತ ಜಾಸ್ತಿ ಇರ್ಬೋದು. ಈ 1 ಕೋಟಿ ರೂಪಾಯಿಯಲ್ಲಿ ನಿಮಗೆ 60-70 ಲಕ್ಷ ತುಪ್ಪ ಅಲ್ಲ ಘೃತ ಅಂತ ಬಂದಿರೋದು ಪ್ರವಾಸೋದ್ಯಮದಿಂದಾನೆ. ಅವರೇ ನಿಮ್ಮ ದೇವಸ್ಥಾನಕ್ಕೆ ಕಟ್ಟಲಿಕ್ಕೆ ಕೊಟ್ಟಿರೋದು. ನೀವು ಕೊರೋನಾ ಆಗಿ 4-5 ವರ್ಷ ನಿಮ್ಮ ಮಡಿಕೇರಿ ಹೋಟೆಲ್ನವರಲ್ಲಿ ಕೇಳಿ, ಹೋಮ್ ಸ್ಟೇವರಲ್ಲಿ ಕೇಳಿ, ಎಲ್ಲ ಬರೇ ಜಿರಳೆ ಓಡಿಸುವ ಮಧ್ಯೆ ಡ್ರಮ್ ತಂದಿದ್ದಾರಂತೆ ಮಡಿಕೇರಿಗೆ. ಎಲ್ಲ ಹೋಮ್ ಸ್ಟೇಗಳಲ್ಲೆಲ್ಲ ಜಿರಳೆನೇ ಆಗಿ ಹೋಗಿದೆ. ಇವರಿಗೆ ಎಲ್ಲಿಂದ ಹಣ ಬರುತ್ತೆ ನಿಮಗೆ ದೇವಸ್ಥಾನಕ್ಕೆ ಕೊಡಲಿಕ್ಕೆ? ಅಂದರೆ ನಮಗೆ ಹಣ ಬೇಕು, ತುಪ್ಪ ಬೇಕು, ಘೃತ ಬೇಡ ಅಂತ. ಯಾವುದಕ್ಕೂ ಆರ್ಥಿಕ ಶಕ್ತಿ ಮೂಲ ತಾನೇ. ಆರ್ಥಿಕ ಶಕ್ತಿ ಅಂತ ಹೇಳಿದರೆ ದೇವಸ್ಥಾನದಲ್ಲಿ ಎಲ್ಲ ಕಡೆಯಲ್ಲಿ ಒಂದು ಬೋರ್ಡ್ ಇರುತ್ತೆ, ನೀವು ನೋಡಿರ್ಬೋದು, ಸೇವಾ ವಿವರ ಅಂತ. ಸೇವೆ ಅಂತ ಹೇಳಿದ್ದಕ್ಕೆ ಹಣ ತೆಗೆಯುವುದು ಅಂತ ಹೇಳಿದ ಅರ್ಥ ಎಲ್ಲಿಯಾದರೂ ಕೇಳಿದ್ದೀರಾ? ಯಾವುದಾದ್ರೂ ದೇವಸ್ಥಾನದಲ್ಲಿ ಧರ್ಮದ ಸೇವೆ ಅಂತ ಇರೋದು ನೋಡಿದ್ದೀರಾ? ಅಂದರೆ ಸೇವೆ ಅಂತ ಹೆಸರು, ಈಚೆ ಕಡೆಯಲ್ಲಿ ಹಣನೇ ಮುಖ್ಯ. ಇಲ್ಲದಿದ್ದರೆ ಯಾಕೆ ಸೇವೆ ಅಂತೇಳಿ ಇವರ ಸೇವೆ 50,000 ಕೊಟ್ಟ ನಂತರ ಬರೆಯೋದು ಇವರ ಸೇವೆ, ಇವರ ನಂದಾದೀಪ ಸೇವೆ. ನಂದಾದೀಪಕ್ಕೆ 5,000 ರೂಪಾಯಿ ಅವರ ಅತ್ತೆಯದ್ದ ತಂದೆಯದ ಹೆಸರು ಬರೆದಿರ್ತಾರೆ. ಸೇವೆ, ಹೆಸರು ಸೇವೆ, ಅದರಲ್ಲಿ ಹಣ ಬರ್ತದೆ. ಅಂದರೆ ಸೇವೆ ಎಂಬ ಹೆಸರಿನಲ್ಲಿ ಹೆಸರು ಬೇರೆ ಅಂತ ಅಷ್ಟೇ. ನಮಗೆ ಹಣವೇ ಮೂಲ ಯಾವಾಗಲೋ, ಧನವೇ ಮೂಲ ಯಾವಾಗಲೋ, ಆ ಹಣವು ಧನವು ಮೂಲ ಆಗುವಂಥದ್ದು ಈಗ ಪ್ರವಾಸ. ಜನರಿಗೆ ಖುಷಿ ಆಗಬೇಕು ತಾನೆ. ದೇವಸ್ಥಾನಕ್ಕೆ ಬಂದದ್ದು ಯಾಕೆ ಅಂತ ಕೇಳಿದರೆ ಎಲ್ಲರೂ ಎಂತ ಹೇಳೋದು, ಒಂದು ಮನಸ್ಸಿಗೆ ಒಂದು ಖುಷಿ ಆಗುತ್ತೆ ಮಾರ ದೇವಸ್ಥಾನಕ್ಕೆ ಬಂದರೆ. ಅದರ ಅರ್ಥ ಏನು ಗೊತ್ತಾ? ಇವನಿಗೆ ಮನೆಯಲ್ಲಿ ಸುಖ ಇಲ್ಲ ಅಂತ ತಾನೆ. ಮನೆಯಲ್ಲಿ ಸುಖ ಇದ್ದರೆ ಮನೆಯಲ್ಲೇ ಇರೋಲ್ವ ಅವ? ಅಂದರೆ ಸುಖ ಸಿಕ್ಕದವ ದೇವಸ್ಥಾನಕ್ಕೆ ಬರ್ತಾನೆ, ಸುಖ ಸಿಕ್ಕದವನೇ ಪ್ರವಾಸೋದ್ಯಮಕ್ಕೆ ಹೋಗ್ತಾನೆ. ನಿಮಗೆ 2 ಅಸುಖಿಗಳನ್ನು ಒಂದೇ ಮಾಡಿದರೆ ಏನಾಗುತ್ತೆ ನಿಮಗೆ? ಅರ್ಥಮೂಲಂ ಜಗತ್ ಸರ್ವಂ. ಇವರು ಯಾವುದನ್ನು ಮಾಡೋದಾದ್ರೂ ಸಹ ಅಲ್ಲಿ ದುಡ್ಡೇ ಮುಖ್ಯ, ಹಣವೇ ಮುಖ್ಯ. ಅದಕ್ಕೋಸ್ಕರ ದೇವಸ್ಥಾನ ಬೆಳಗಬೇಕು ಅಂತ ಹೇಳಿದ್ರು ಪ್ರವಾಸೋದ್ಯಮ, ಹಣ ಮುಖ್ಯ, ಪ್ರವಾಸೋದ್ಯಮ ಬೇಕು ಅಂತ. ಭಕ್ತಿ ಮೂಲಂ ಜಗತ್ ಸರ್ವಂ ಏನು ಹೇಳ್ತಾರೆ ನೋಡುವ. ಆಗಲೇ ಪ್ರತಿವಾದ ಭಯಂಕರರು ಹೇಳಿದರು, ನಾವೊಂದು ಮ್ಯಾಗ್ ವೀಲ್ ಹಾಕ್ಕೊಂಡು ಜೀಪಲ್ಲಿ ಮಾಂದಲ್ಪಟ್ಟಿಗೆ ಹೋಗ್ತೇವೆ, ನಂತರದಲ್ಲಿಂದಲೇ ಓಂಕಾರೇಶ್ವರಕ್ಕೆ ಹೋಗ್ತೇವೆ. ಅದೇ ರೀತಿಯಲ್ಲಿ ಹೋಮ್ ಸ್ಟೇಗಳಿಂದ ಅಂತಹ ದುಡ್ಡುಗಳಿಂದ ನಾವು ದೇವಸ್ಥಾನ ಕಟ್ತೇವೆ ಅನ್ನೋದೆಲ್ಲ ವಾದಗಳೆಲ್ಲ ನಮಗೆ ಬಂತು. ಹೌದು, ನಾವು ಶನಿವಾರ ಭಾನುವಾರ ನಮಗೆಲ್ಲರಿಗೂ ಗೊತ್ತು ಇಲ್ಲಿ ಎಷ್ಟು ಜನ ಪ್ರವಾಸಿಗರು ಬರ್ತಾರೆ ಮಡಿಕೇರಿಗೆ. ಇಲ್ಲಿಯ ಗ್ರಾಮಸ್ಥರಿಗೆ ಒಂದು ಪೇಟೆಗೆ ಹೋಗಿ ಬರಬೇಕು ಅಂದರೆ ಎಷ್ಟು ಕಷ್ಟ ಆಗ್ತದೆ, ಯಾವ ರೀತಿಯ ಟ್ರಾಫಿಕ್ ಜಾಮ್ ಇರ್ತದೆ
ಎಲ್ಲ ಸರಿ, ಎಲ್ಲ ಒಪ್ಪಿಗಳು, ಎಲ್ಲ ಬರಲಿ. ಯಾಕಂದರೆ ನಮ್ಮ ಮಡಿಕೇರಿಯನ್ನು ಎಲ್ಲರೂ ನೋಡಬೇಕು, ಪ್ರವಾಸಿ ತಾಣ ಎಲ್ಲ ಕಡೆ ಹೋಗಬೇಕು, ಸರಿ. ಆದರೆ ಬಂದ ಪ್ರವಾಸಿಗರು ಏನು ಮಾಡಿ ಹೋಗ್ತಾರೆ ಅದರ ಬಗ್ಗೆ ಚಿಂತನೆ ಮಾಡಿ. ಮಾಂದಲ್ಪಟ್ಟಿಗೆ ಹೋದರೆ ಅಲ್ಲಿ ಮಾಂದಲ್ಪಟ್ಟಿಯ ಆ ಸ್ಥಳ ಬಿಟ್ಟು ಸುತ್ತ ಎಲ್ಲ ಬಾಟ್ಲಿಗಳಿರುವುದು. ಅದನ್ನು ಹೆಕ್ಕುದು ಯಾರು? ಅದು ಯಾರ ತಲೆಗೆ? ಸರಿ, ಇಲ್ಲಿ ಹನುಮಗಿರಿಯಲ್ಲಿ ರಾಮಾಯಣದ್ದು ಕೆತ್ತಿದ್ದಾರೆ, ಅದನ್ನು ಪ್ರವಾಸೋದ್ಯಮದ ರೀತಿಯಲ್ಲಿ ನೋಡಬೇಕು ಅಂತೇಳಿ ಹೇಳ್ತಾರೆ. ಅಲ್ಲಿ ವಿಜಯನಗರದ ಸಾಮ್ರಾಜ್ಯದಲ್ಲಿ ಎಂತೆಂಥ ಶಿಲೆಗಳನ್ನು ಕಟ್ಟಿದ್ದಾರೆ, ಎಂತೆಂಥ ಶಿಲೆಯಲ್ಲಿ ಕೆತ್ತಿಟ್ಟಿದ್ದಾರೆ. ಪ್ರವಾಸಿಗರು ಬಂದು ಏನು ಮಾಡಿದ್ದಾರೆ? ಅವರ ಹೆಸರು ಬರೆದು ಹೋಗಿದ್ದಾರೆ ಅದರಲ್ಲಿ. ಅದನ್ನು ಕೆತ್ತಿದ್ಯಾರೋ, ಹೆಸರು ಯಾರದ್ದು? ಹಾಗಾದರೆ ಇದನ್ನು ನಾವು ಹಂಪಿಗೆ ಹೋಗಿ ನೋಡಬೇಕು. ಯಾಕಂದ್ರೆ ನಿಜವಾಗಿ ನೋಡುವುದಂದರೆ ಅಷ್ಟು ಬೇಸರ ಆಗಿಬಿಡ್ತದೆ. ಈ ಭಾರತದಲ್ಲಿ ಯಾವ ಯಾವ ರೀತಿಯ ದೇವಸ್ಥಾನಗಳಿದ್ದವು, ಯಾವ ಯಾವ ರೀತಿಯ ಶಿಲ್ಪಿಗಳು ಕೆತ್ತಿದ್ದಾರೆ ಶಿಲೆಗಳನ್ನು, ಅದನ್ನು ಯಾವ ರೀತಿ ಪ್ರವಾಸಿಗರು ಹಾಳು ಮಾಡಿದ್ದಾರೆ ಅಂತ. ಸೌತ್ ಆಫ್ರಿಕಾದಲ್ಲಿ ಯಾವುದೋ ಒಂದು ಮರ ಉಂಟಂತೆ, ಬಹಳ ಪುರಾತನವಾದ ಒಂದು ಮರ. ಅದು ಪ್ರವಾಸ ತಾಣವಾಗಿದೆ. ಅದನ್ನು ನೋಡಲಿಕ್ಕೆ ಪ್ರವಾಸಿಗರು ಎಷ್ಟೆಷ್ಟೋ ದೇಶಗಳಿಂದ ಪ್ರವಾಸಿಗರು ಬರ್ತಾರೆ, ಎಷ್ಟೋ ಸಂಖ್ಯೆಯಲ್ಲಿ ಬರ್ತಾರೆ. ಅಂತಹ ವಿಶೇಷವಾದ ಒಂದು ಮರ, ಅದು ಎಷ್ಟೋ ವಿಸ್ತೀರ್ಣ ಇದೆ. ಆ ಮರದಲ್ಲಿ ಹೋಗಿ ನೋಡಿದರೆ ಅದರಲ್ಲಿ ಕೆಲವರು ಆ ಮರದಲ್ಲಿ ಹೆಸರುಗಳನ್ನು ಕೆತ್ತಿದ್ದಾರೆ. ನಮ್ಮೊಂದು ದುರದೃಷ್ಟ ಏನಂದರೆ ಅದರಲ್ಲಿ ಇರುವಂಥ ಹೆಸರುಗಳು ಏನು ಗೊತ್ತಾ? ನಮ್ಮ ಭಾರತೀಯರ ಹೆಸರುಗಳಿರುವುದು. ಹಾಗಾದರೆ ನಮ್ಮ ಮನಸ್ಥಿತಿ, ಪ್ರವಾಸ ಮಾಡುವುದು ಒಳ್ಳೆಯದೇ, ಆದರೆ ಆ ಒಳ್ಳೆಯ ಮನಸ್ಥಿತಿಯಿಂದ ಪ್ರವಾಸ ಮಾಡಬೇಕು. ಇರುವಂತಹ ಆ ಪ್ರವಾಸ ತಾಣವನ್ನು ಸ್ವಚ್ಛವಾಗಿಟ್ಟುಕೊಂಡು ಅದನ್ನು ಅಭಿವೃದ್ಧಿಗೆ ಬೇಕಾಗುವಂತಹ ರೀತಿಯಲ್ಲಿ ಅದನ್ನು ನೋಡಿಕೊಂಡು ಮುಂದಿನವರಿಗೆ ಅದನ್ನು ಉಳಿಸಿಕೊಂಡು ಹೋಗುವಂತಹ ಕೆಲಸವನ್ನು ಪ್ರವಾಸಿಗರು ಮಾಡಬೇಕಾಗ್ತದೆ. ಇದು ನನ್ನ ವಾದ. ದುಡ್ಡು ಮಾಡಲಿಕ್ಕೋಸ್ಕರ ಪ್ರವಾಸ ಮಾಡೋದಲ್ಲ, ಭಕ್ತಿಯೂ ಮುಖ್ಯ. ಭಕ್ತಿಯ ಒಟ್ಟಿಗೆ ನಮ್ಮ ಪರಿಸರವನ್ನು ಕಾಪಾಡೋದು ಮುಖ್ಯ. ಆ ರೀತಿಯ ಪ್ರವಾಸ ಆದರೆ ಆಗಬಹುದು ಅಂತ ಸ್ವಲ್ಪ ಈ ಕಡೆ ವಾಲಿದ ಹಾಗೆ ಕಾಣ್ತದೆ, ಗೊತ್ತಿಲ್ಲ ಮತ್ತೇನು ಅಂತ. ನೋಡುವ, ಶ್ಯಾಮ್ ಸುದರ್ಶನ್ರು ಏನು ಹೇಳ್ತಾರೆ ನೋಡುವ. ತಂತ್ರಿಗಳು ಸುಮಾರೆಲ್ಲ ಹೇಳಿದರು, ಸತ್ಯೇಶ್ವರು ಹೇಳಿದರು. ನನ್ನದು ಒಂದೇ ವಾದ ಇರುವಂಥದ್ದು, ನಾನು ಆಗದಿಂದ ಒಂದೇ ವಾದವನ್ನು ಮಂಡಿಸ್ತಾ ಇದ್ದೇನೆ. ತಂತ್ರಿಗಳು ಅದನ್ನು ಹೇಳಿದರು, ನಾವು ಎಂಥದ್ದು ಹನುಮಗಿರಿಯಲ್ಲಿ ಡ್ಯಾನ್ಸ್ ಮಾಡಿದರೆ ಇದು ಬರೋದಿಲ್ಲ ಅಂತ. ನಾವು ಡ್ಯಾನ್ಸಿನ ಪ್ರವಾಸೋದ್ಯಮದ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ಧಾರ್ಮಿಕ ಪ್ರವಾಸೋದ್ಯಮ ಅಂತ. ಪ್ರವಾಸೋದ್ಯಮದಲ್ಲಿ 5 ವಿಧಗಳನ್ನು ನಾವು ಸರ್ಕಾರ ಯೋಜನೆ ಮಾಡಿದೆ. 5 ವಿಧಾನಗಳಲ್ಲಿ ಬೇರೆ ಬೇರೆ ಪ್ರವಾಸೋದ್ಯಮ ಬರ್ತದೆ. ಈಗ ಗೋವಾಕ್ಕೆ ಹೋದರೆ ಅಲ್ಲಿದ್ದ ಪ್ರವಾಸೋದ್ಯಮದ ಸಿಸ್ಟಮ್ ಚೇಂಜ್. ದೇವಾಲಯಗಳ ಜೊತೆ ಇವತ್ತು ಜೋಡಣೆ ಆಗ್ತಾ ಇರುವಂಥ ಪ್ರವಾಸೋದ್ಯಮ ಯಾವುದು ಅಂತ ಈಗ ನಾವು ಮೂಲ ಯೋಚನೆ ಮತ್ತು ಚರ್ಚೆ ಆಗಬೇಕಾದ ವಿಚಾರ ಅದು. ಹನುಮಗಿರಿಯಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು ಅದು ಪ್ರವಾಸೋದ್ಯಮದ ಜೊತೆಗೆ ದೇವಾಲಯದ ಜೋಡಣೆ, ಅಥವಾ ದೇವಾಲಯದ ಜೊತೆಗೆ ಪ್ರವಾಸೋದ್ಯಮದ ಜೋಡಣೆ. ಹೇಗೆ ಅಂತ ಕೇಳಿದರೆ ಮುರುಡೇಶ್ವರದ ಉಲ್ಲೇಖ ನಮಗೆ ಸಿಗುವಂಥದ್ದು. ಈಗ ಮುರುಡೇಶ್ವರದಲ್ಲಿರುವಂಥ ಪ್ರವಾಸೋದ್ಯಮ ಮತ್ತು ದೇವಾಲಯ. ಮುರುಡೇಶ್ವರವನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಂಡು ನೋಡೋದಾದರೆ, ಮುರುಡೇಶ್ವರ ಬೀಚಿಗೆ ಬರುವಂಥವರು ಆ ಮುರುಡೇಶ್ವರದಲ್ಲಿರುವಂಥ ಬೋಟಿಂಗನ್ನು, ಪ್ಯಾರಾಸೀಲಿಂಗನ್ನು, ಅಥವಾ ಇನ್ನು ಸ್ಕೈ ಡೈವಿಂಗನ್ನು, ಸ್ಕೂಬಾ ಡೈವಿಂಗನ್ನು ಈಗೇನಾದರೂ ಇಲ್ಲಿರುವವರು ಮಾಡಬೇಕು ಅಂತಾದರೆ ಎಲ್ಲಿ ಹೋಗಬೇಕು? ಯಾವುದೋ ಫಾರಿನ್ ಕಂಟ್ರಿಗಳಿಗೆ ಹೋಗಬೇಕು, ಅಥವಾ ಇನ್ನೆಲ್ಲಿಗೆ ಹೋಗಬೇಕು. ಹೋಗಲಿಕ್ಕೆ ಅವನಿಗೆ ಸಾಧ್ಯ ಆಗುವುದಿಲ್ಲ. ಆದರೆ ಆತ ಯೋಚನೆ ಮಾಡ್ತಾನೆ, ನನ್ನ ಫ್ಯಾಮಿಲಿಯನ್ನು ಕರ್ಕೊಂಡು ಒಂದು ಸಲ ನಾನು ಶಿವನ ದರ್ಶನ ಮಾಡಬೇಕು, ನನ್ನ ಕುಟುಂಬದವರನ್ನು ಒಂದು ಸಲ ನಾನು ಗಗನದೆತ್ತರಕ್ಕೆ ಕರ್ಕೊಂಡು ಹೋಗಬೇಕು. ಆತ ಈ ಎರಡನ್ನು ಈಡೇರಿಸಬೇಕು ಅಂತಾದರೆ ಸಾಧ್ಯ ಉಂಟು ಆತನಿಗೆ? ನಾವು ಯೋಚನೆ ಮಾಡುವುದೇನು? ನಾವು ಎಲ್ಲ ಹೇಳುತ್ತೇವೆ, ಜಗತ್ತಿನಲ್ಲಿರುವ ಒಳ್ಳೆಯದನ್ನು ನಾವು ತೆಗೆದುಕೊಳ್ಳುವ, ಜಗತ್ತಿನಲ್ಲಿ ಯಾವ ಮೂಲೆಯಿಂದಲೂ ಒಳ್ಳೆಯದು ಬಂದರೆ ನಾವು ಅದನ್ನು ಸ್ವೀಕರಿಸಿಕೊಳ್ಳುವ. ನಾವೇನಾದರೂ ಸ್ವೀಕರಿಸಿಕೊಳ್ಳಲಿಕ್ಕೆ ಹೋದರೆ ಅವರೇ ಹೇಳ್ತಾರೆ ಪಾಶ್ಚಾತ್ಯೀಕರಣದೆಡೆಗೆ ವಾಲ್ತಾ ಇದ್ದಾರೆ. ಹಾಗಾದರೆ ನಾವು ಯಾವುದನ್ನು ಸ್ವೀಕರಿಸಬೇಕು ಅಂತ ನಮ್ಮಲ್ಲಿ ಗೊಂದಲ ಇರುವಂಥದ್ದು. ಈಗ ನೋಡುವ, ಶ್ಯಾಮ್ ಸುದರ್ಶನ್ರು ಹೇಳಿದ್ದು ಒಳ್ಳೆಯದ್ದು ಕೆಟ್ಟದ್ದಕ್ಕೆ ಒಂದು ಸಣ್ಣ ವ್ಯತ್ಯಾಸ. ಈಗ ಅವರು 24 ವರ್ಷ ಅಷ್ಟೇ, ಅವರಿಗೆ ನೋಡುವಾಗ ತುಂಬ ಬೃಹತ್ತಾಗಿ ಕಾಣಿಸ್ತಾರೆ. ಹಾಗೆ ಅವ್ರಿಗೆ ಈಗ ಒಳ್ಳೆಯದು ಯಾವುದೋ ಕೆಟ್ಟದ್ದು ಯಾವುದು ಅಂತ ಹೇಳಿದರೆ ಸಂಶಯ. ಪಾಶ್ಚಾತ್ಯೀಕರಣ ಅಂತ ಹೇಳಿದರೆ ಹೀಗ, ಭಾರತೀಕರಣ ಅಂದರೆ ಹೀಗ, ಅದೊಂದು ಸಂಶಯ ಉಂಟು. ಈಗ ನಾವು ತಿಳ್ಕೊಂಡದ್ದೇ ಭಾರತೀಕರಣ, ಒಳ್ಳೆಯದ್ದು ನಾವು ತಿಳ್ಕೊಂಡದ್ದೇ ಒಳ್ಳೆಯದ್ದು, ಆ ರೀತಿಯ ಒಂದು ಕಲ್ಪನೆಯಲ್ಲಿ ಇದ್ದ ಹಾಗೆ ಕಾಣಿಸ್ತದೆ. ನೋಡುವ ನಮ್ಮ ಪ್ರೊಫೆಸರ್ ಏನು ಉತ್ತರ ಕೊಡ್ತಾರೆ ನೋಡುವ.
ಈಗಾಗಲೇ ಚರ್ಚೆ ಬಿಸಿ ಬಿಸಿ ಸ್ವರೂಪವನ್ನು ತಲುಪಿ ಮತ್ತೆ ಒಂದು ಚರ್ಮ ಸೀಮೆಯನ್ನು ತಲುಪ್ತಾ ಇದೆ ಅಂತ ಕಾಣ್ತಾ ಇದೆ. ಈಗಾಗಲೇ ವಾದ ಪ್ರತಿವಾದಗಳು ನಡೀತಾ ಇರುವಾಗ ನಾನು ಆರಂಭದಲ್ಲಿ ಹೇಳಿದ್ದು ಅದನ್ನೇ, ದೇವಾಲಯಗಳ ಪಾವಿತ್ರತೆ, ದೇವಾಲಯಗಳ ಸ್ವರೂಪ ಮತ್ತು ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಧಾರ್ಮಿಕ ಹಿನ್ನೆಲೆಯ ಒಳಗೆ ಅದನ್ನು ಹೇಗೆ ನಾವು ಗುರುತಿಸ್ಕೊಳ್ಬೇಕು ಅನ್ನುವಂಥ ಒಂದು ಚಿತ್ರಣ ನಮಗೆ ಬೇಕು ಅಂತ. ಈಗ ತಾವು ಗಮನಿಸಿರ್ಬೋದು, ಎಲ್ಲೆಲ್ಲಿ ಪ್ರಕೃತಿ ಮಾತೆಯ ಆಶೀರ್ವಾದ ಇರ್ತದೋ, ಎಲ್ಲಿಯ ವಾತಾವರಣದ ಶುದ್ಧತೆ ಇರ್ತದೋ ಅಲ್ಲೆಲ್ಲ ನದಿಗಳ ಸಂಸ್ಕೃತಿಗಳಿದೆ. ಕಾವೇರಿ ನದಿಯಿಂದ ಹಿಡಿದು ನಾವು ಓಂಕಾರೇಶ್ವರ ಸನ್ನಿಧಿಯವರೆಗೆ ಎಲ್ಲೆಲ್ಲಿ ದೇವರ ಕಾಡುಗಳಿದೆಯೋ ನಮ್ಮಲ್ಲಿ, ದೇವರ ಕಾಡು ಬಹುಶಃ ನಮಗೆಲ್ಲ ಗೊತ್ತೇ ಇದೆ. ದೇವರ ಕಾಡುಗಳು ಅಂದರೆ ನಾವೇ ಪ್ರಕೃತಿಯನ್ನು ಸಂರಕ್ಷಿಸಿಕೊಂಡು ಬಂದಂಥ ಜಾಗ. ಈ ಜಾಗದಲ್ಲಿ ಯಾವುದೇ ರೀತಿಯ ಪ್ರವಾಸೋದ್ಯಮಕ್ಕೂ ಸಹ ಅವಕಾಶ ಇಲ್ಲ. ಅದನ್ನು ಯಾಕೆ ಇದನ್ನು ಇಲ್ಲಿ ಕೊಡಗಿನ ಸಂಬಂಧಪಟ್ಟು ಹೇಳ್ತಿರೋದಂದರೆ, ಬೇರೆ ನಾವು ಪ್ರವಾಸೋದ್ಯಮವನ್ನು ನೋಡಿದ್ದೇವೆ, ಅಲ್ಲಿಯ ಉದ್ಯಮಕ್ಕೂ ನಮ್ಮ ಉದ್ಯೋಗಕ್ಕೂ ತುಂಬ ವ್ಯತ್ಯಾಸವಿದೆ. ಆ ಒಂದು ಸ್ವರೂಪದಲ್ಲಿ ಎಲ್ಲೆಲ್ಲಿ ಶಿವನ ಆರಾಧನೆಯನ್ನು ಮಾಡ್ತಾರೋ, ಎಲ್ಲೆಲ್ಲಿ ಭಗವತಿಯ ಆರಾಧನೆ ಮಾಡ್ತಾರೋ ಅಲ್ಲೆಲ್ಲವೂ ಶುದ್ಧವಾಗಿದೆ, ಪವಿತ್ರವಾಗಿದೆ. ಹಾಗೆಯೇ ಅಂಥ ಒಂದು ಪಾವಿತ್ರತೆಯನ್ನು ಕಾದುಕೊಂಡು ನಮ್ಮ ಸಂಸ್ಕೃತಿಯನ್ನು ಗುರುತಿಸಿ ಅರಿತುಕೊಂಡ್ರೆ ನಮಗೆ ಯಾವ ಸಮಸ್ಯೆನೂ ಇಲ್ಲ. ಪ್ರವಾಸೋದ್ಯಮ ನಮಗೆ ಯಾವಾಗ ಬೇಕು, ಈಗಾಗಲೇ ಅದು ನಮ್ಮ ಜೊತೆ ಸೇರಿಕೊಂಡಿದೆ. ಆದರೆ ಅಲ್ಲಿರುವಂಥ ಲೋಪದೋಷಗಳನ್ನು ನಾವು ಸರಿಪಡಿಸ್ಕೊಳ್ಳೋಣ. ಅವರನ್ನು ನಾವು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಆದರೆ ಅದು ನಮ್ಮ ಒಂದು ಆಚಾರ ಪದ್ಧತಿ ಒಳಗಡೆ ಸೇರಿಸ್ಕೊಂಡ್ರೆ, ಶುದ್ಧಪಡಿಸ್ಕೊಂಡ್ರೆ ಆಗ ಅದನ್ನು ಸರಿಪಡಿಸ್ಬೋದು. ಹೇಗೆ ಒಂದು ಉದಾಹರಣೆ ಕೊಡ್ತೇನೆ ನಾನು. ನಮ್ಮ ಶತಮಾನಗಳಿಂದ ನಾವು ಬಂದಂಥ ಎಷ್ಟೋ ವಿಚಾರಗಳನ್ನು ನಾವು ಪರಂಪರೆಗಳೆಲ್ಲ ಸ್ವಲ್ಪ ಅದನ್ನು ಅಳವಡಿಸ್ಕೊಂಡೇ ಬಂದಿದ್ದೇವೆ. ಉದಾಹರಣೆಗೆ ನಾವು ವಾತ್ಸಾಯನ ಕಾಮಸೂತ್ರದ ಪ್ರಕಾರ ಇರುವಂಥ ಖಜುರಾಹೋ ದೇವಾಲಯವನ್ನು ನೋಡಬಹುದು. ಅದರ ಒಳಗಡೆ ಇರುವುದು ಶುದ್ಧ ಆತ್ಮಲಿಂಗ, ಮಹಾಲಿಂಗ, ಲಿಂಗ ಸ್ವರೂಪ. ಆದರೆ ಹೊರಗಡೆ ಇರೋದೆಲ್ಲವೂ ನಮ್ಮ ವಿಕಾರಗಳನ್ನು ದೂರ ಮಾಡುವಂತಹ, ವಿಕಾರಗಳನ್ನು ದೂರಪಡಿಸ್ಲಿಕ್ಕಾಗಿರುವಂಥ ಒಂದು ಚಿತ್ರಗಳು ಅದರಲ್ಲಿದೆ. ಆ ಚಿತ್ರಗಳನ್ನು ನೋಡಿ ಒಳಗೆ ಹೋಗಬೇಕು. ಅಂದರೆ ಶರೀರ ಮತ್ತು ಆತ್ಮದ ಪರಿಕಲ್ಪನೆ ಇದೆಯಲ್ಲ, ಈ ಒಂದು ಶುದ್ಧತೆ ನಮ್ಮಲ್ಲಿ ಬಂದಾಗ ಮಾತ್ರ ನಾವು ಪರಮಾತ್ಮನನ್ನು ಕಾಣ್ಕೊಳ್ತೇವೆ ಅಂತ ಹೇಳ್ಕೊಂಡು, ಶರೀರ ಮತ್ತು ಪರಮಾತ್ಮನ ಒಂದು ಸಂಬಂಧವನ್ನು ಹೇಳ್ತಾನೆ ನಮಗೊಂದೊಂದು ಶಿಕ್ಷಣ ಕೊಡ್ತದೆ. ಹಾಗಾಗಿ ಎಲ್ಲ ದೇವಾಲಯಗಳನ್ನು ನೋಡಿ, ಅಲ್ಲಿಯ ವಾಸ್ತುಗಳ ಶಿಲ್ಪಗಳನ್ನು ನೋಡಿ, ಅಲ್ಲಿಯ ಚಿತ್ರಕಲೆಗಳನ್ನು ನೋಡಿ, ಅದೆಲ್ಲವೂ ನಮ್ಮ ಸಂಸ್ಕೃತಿಗೆ ಅನುಕೂಲವಾದಂಥದ್ದು. ಆ ನಿಟ್ಟಿನಲ್ಲಿ ನಾವು ಪ್ರವಾಸೋದ್ಯಮವನ್ನು ಇಲ್ಲಿ ಗುರುತಿಸ್ತಾ ಇದ್ದೇವಾ ಹೇಳುವಂಥ ಪರೀಕ್ಷೆ ಮಾಡಿಕೊಳ್ಳಿ. ಈಗಾಗಲೇ ನಮ್ಮ ಭಟ್ರು ಹೇಳಿದ್ರು ಏನಂತಂದರೆ, ಪ್ರವಾಸಕ್ಕೆ ಮಾಂದಲ್ಪಟ್ಟಿಗೆ ಬರ್ತಾರೆ, ಆದರೆ ಶುದ್ಧತೆ ಕಡೆ ಗಮನ ಕೊಡೋದಿಲ್ಲ. ಹಾಗೆಯೇ ನಾವು ಹುಟ್ಟು ಬಂದ ಡ್ರೆಸ್ಸಲ್ಲಿ ನಾವು ಮಾಂದಲ್ಪಟ್ಟೆ ಹೋಗೋ ಡ್ರೆಸ್ಸಿಗೂ ದೇವಸ್ಥಾನ ಬಂದ ಡ್ರೆಸ್ಸಿಗೂ ವ್ಯತ್ಯಾಸ ಏನು ಅಂತ ನಮ್ಗೆ ಗೊತ್ತಿರ್ತದೆ. ಅಲ್ಲಿ ಶ್ಲೀಲ ಮತ್ತು ಅಶ್ಲೀಲತೆಯ ಪ್ರಶ್ನೆ ಬರ್ತದೆ. ಅಶ್ಲೀಲತೆಗೆ ಎಡು ಮಾಡಿಕೊಡದಿರೋಂತಹ ಶುದ್ಧವಾದ ಪರಿಶುದ್ಧವಾದ ಬಟ್ಟೆಯನ್ನು ತೊಟ್ಕೊಂಡು ದೇವಾಲಯಕ್ಕೆ ಬಂದರೆ ನಮ್ಮದೇನೂ ಅಭ್ಯಂತರ ಇಲ್ಲ. ಆದರೆ ಇಲ್ಲಿ ತೊಂದರೆ ಆರಂಭ ಆಗಿದ್ದಲ್ಲಿ ಆ ಒಂದು ಸ್ವರೂಪದ ಕಲ್ಪನೆ ನಮ್ಮಲ್ಲಿ ಸರಿ ಇಲ್ಲ. ಹಾಗಾಗಿ ನಮ್ಮ ಉಡುಪು ತೊಡಪಿರ್ಬೋದು ಅಥವಾ ನಮ್ಮ ನೋಡುವ ದೃಷ್ಟಿಕೋನ ಇರ್ಬೋದು, ಆ ದೃಷ್ಟಿಕೋನ ಬದಲಾದರೆ ನಾವು 21ನೇ ಶತಮಾನದಲ್ಲಿ ಇದ್ದುಕೊಂಡು ದೇವಾಲಯಗಳನ್ನು ಸಂರಕ್ಷಿಸಿಕೊಳ್ತಾ ಪ್ರವಾಸೋದ್ಯಮ ಯಾವಾಗೂ ನಮ್ಮ ಜೊತೆಗೆ ಇದ್ದೇ ಇದೆ. ಮೊದಲು ಸಹ ಇತ್ತು, ಅದು ಈಗೇನೋ ಇಲಾಖೆ ಅಂತ ಆಗಿದೆ. ಬೇರೆ ಶತಮಾನಗಳ ರಾಜರ ಕಾಲದಲ್ಲೂ ಇತ್ತು, ಶತಮಾನಗಳ ಕಾಲದಲ್ಲೂ ಇತ್ತು. ಆದರೆ ಆ ಪರಿಶುದ್ಧವಾದ ಸ್ವರೂಪ ನಮಗೆ ಬೇಕು ಅಂತ ನಾನು ಹೇಳ್ತಿದ್ದೇನೆ. ಪ್ರೊಫೆಸರ್ ಅಂತ ಹೇಳೋದನ್ನು ಅವರು ತೋರಿಸಿಕೊಟ್ರು. ತುಂಬ ಸೂಕ್ಷ್ಮವಾದ ಒಂದು ವಿಚಾರವನ್ನು ಎತ್ತಿದ್ರು. ಏನು ಅಂತ ಹೇಳಿದರೆ, ಪ್ರವಾಸೋದ್ಯಮ ಬೇಡ ಅಂತಲ್ಲ, ಯಾವ ರೀತಿಯ ಪ್ರವಾಸೋದ್ಯಮ ಬೇಡ ಅಂತ ಹೇಳಿದರೆ, ಶೀಲ ಅಶ್ಲೀಲ ಇದಕ್ಕೆ ಸಂಬಂಧಪಟ್ಟಿರುವಂತಹ ರೀತಿಯ ಪ್ರವಾಸೋದ್ಯಮವನ್ನು ವಿಂಗಡಿಸಿ ಧನಾತ್ಮಕ ಮತ್ತು ಋಣಾತ್ಮಕ ಆ ರೀತಿಯ ಪ್ರವಾಸೋದ್ಯಮವನ್ನು ನೋಡಿ, ಧನಾತ್ಮಕವಾದ ಪ್ರವಾಸೋದ್ಯಮ ಆದರೆ ಬೇಕು. ಆದರೆ ಈಗ ನಡೀತಾ ಇರೋದು, ನಾವು ಚರ್ಚೆಗೆ ಕೂತಿರೋದು ಧನಾತ್ಮಕವಾದ ಪ್ರವಾಸೋದ್ಯಮ ಅಲ್ಲ, ಋಣಾತ್ಮಕವಾದ್ದು. ಅರ್ಧ ಚಡ್ಡಿ ಹಾಕಿಕೊಂಡು, ಕುಡಿದುಕೊಂಡು, ಎಲ್ಲೆಲ್ಲೋ ತಿರುಗಿಕೊಂಡು, ಕೊನೆಗೆ ದೇವಸ್ಥಾನಕ್ಕೆ ಬಂದುಕೊಂಡು, ದೇವಸ್ಥಾನಕ್ಕೆ ಬರುವಾಗಲೂ ದೇಹ ಮನಸ್ಸು ಯಾವ್ಯಾವುದು ಎಲ್ಲೆಲ್ಲೋ ಇರ್ತದೆ. ಆ ರೀತಿಯ ಪ್ರವಾಸೋದ್ಯಮ ಬೇಡ ಅಂತ ನೋಡುವ. ವಕೀಲರು ಏನು ಕಂಟೆಸ್ಟ್ ಮಾಡ್ತಾರೆ ನೋಡುವ. ತಂತ್ರಿಯವರು ಹೇಳಿದರು, ಈ ವರ್ಷ DJ ಸ್ಟಾರ್ ನೈಟ್ ಇಲ್ಲದೆ ಅನೇಕ ಬ್ರಹ್ಮಕಲಸ ಆಗಿದೆ, ಎಲ್ಲ ದೇವಸ್ಥಾನ ಜಾತ್ರೆ ಎಲ್ಲ ಆಗಿದೆ ಎಂದು. ಅದೇ ರೀತಿ ಅವರು ಹೇಳಿದರು, ಹನುಮಗಿರಿಗೆ ಹೋದರೆ ಬಾಟಲೆಲ್ಲ ಸಿಗ್ತದೆ ಅಂತೇಳಿ, ಮಾಂದಲ್ಪಟ್ಟಿಯಲ್ಲಿ ಬಾಟಲ್ಗೆಲ್ಲ ಸಿಗ್ತದೆ ಅಂತೇಳಿ. ಈ ದೇವಸ್ಥಾನದ ಬ್ರಹ್ಮಕಲಸ ಮಾಡುವಾಗ ಅದರ ಅಧ್ಯಕ್ಷನನ್ನು ಬಾರ್ನದ್ದು ಪಬ್ನದ್ದು ದಣಿಯನ್ನು ಮಾಡುವಾಗ ಇವರಿಗೆ ಯಾವುದೇ ಅಶುದ್ಧತೆ ಇಲ್ಲ. ಅದೇ ರೀತಿ ಯಾವುದಾದ್ರೂ ಒಂದು ದೇವಸ್ಥಾನವನ್ನು ಅದರ ಕಲೆಕ್ಷನಿಗೆ ಮತ್ತು ಅದರದ್ದು ಹೊರಕಾಣಿಕೆಯದ್ದೆಲ್ಲ ಅಧ್ಯಕ್ಷ ಮಾಡುವವನು ಅವನಿಗೆ 4-5 ಬಾರ್ನ ದಣಿ ಆಗಿರ್ತಾನೆ, ಯಾವುದಾದ್ರೂ ಒಂದು ಪಬ್ಬಿನ ದಣಿ ಆಗಿರ್ತಾನೆ. ಆಗ ಇಲ್ಲಿ ಏನೂ ಇಲ್ಲ, ಅಶುದ್ಧತೆ ಏನಿಲ್ಲ. ಅವನೊಂದು ಬಿಳಿ ಪಂಚೆ ಶಾಲಲ್ಲಿ ಹಾಕಿ ಅವನನ್ನು ಸ್ವಾಗತ ಮಾಡೋದು, ಅವನನ್ನು ಹೊಗಳುವುದು, ಆಗ ಏನು ಅಶುದ್ಧತೆ ಇಲ್ಲ.
ಈ ಪ್ರವಾಸೋದ್ಯಮಕ್ಕೆ ಬಂದಾಗ ಅವನು ಚಡ್ಡಿ ಹಾಕಬಾರ್ದು, ಅವನು ಅದು ಹಾಕಬಾರ್ದು, ಆಚಾರ ವಿಚಾರ. ಇವರ ದೇವಸ್ಥಾನದಲ್ಲಿ ವಿನೋದ ಆಗ್ತದೆ, ಅಂಥ ಕ್ರಿಮಿನಲ್ ಸಮೇತ ಇದರ ಅಧ್ಯಕ್ಷ ಆಗ್ತದೆ. ಆಗ ಯಾವುದೇ ಒಂದು ಆಚಾರ ವಿಚಾರ ಅಡಚಣೆ ಬರುವುದಿಲ್ಲ. ಅದೇ ರೀತಿ ಇಲ್ಲಿ ಯಾರಾದರೂ ಅರ್ಜುನನ್ನಾಗಲಿ ಶ್ರೀಕೃಷ್ಣನನ್ನು ನೋಡಿದವರು ಇದ್ದಾರಾ? ಯಾರಿಲ್ಲ. ಅವರ ಕಲ್ಪನೆ ಯಾವ ರೀತಿ ಅಂತ ಹೇಳಿದರೆ, ಫಿಲ್ಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ದರ್ಶನ ಆಗಿರ್ಬೋದು, ದೊಡ್ಡಣ್ಣನ ನೋಡುವಾಗ ರಾಮಾಯಣ ಮಹಾಭಾರತವನ್ನು ಕಲ್ತವರೇ ಹೆಚ್ಚಾಗಿರೋದು ಹೊರತು ಮಹಾಭಾರತ ರಾಮಾಯಣವನ್ನು ಪುಸ್ತಕ ಓದಿ ಕಲ್ತವರು ಕಡಿಮೆ ಇರೋದು. ಎಲ್ಲವರನ್ನು ಫಿಲ್ಮಲ್ಲಿ ನೋಡಿ ಎಂಟರ್ಟೈನ್ಮೆಂಟನ್ನು ನೋಡಿಯೇ ಕಲ್ತವರು ಇರೋದು. ಅದು ಬಿಟ್ಟು ಯಾವುದೇ ರೀತಿಯ ರಾಮಾಯಣ ಅದಾಗಲಿ ಮಹಾಭಾರತ ಆಗಲಿ ಇನ್ನಿತರ ಪುಸ್ತಕಗಳನ್ನು ಓದಿ ಕಲ್ತವರು ಬೆರಳೆಣಿಕೆಯ ಜನ ಮಾತ್ರ ಇರೋದು. ಹೆಚ್ಚಾಗಿರೋದು ಎಂಟರ್ಟೈನ್ಮೆಂಟ್, ಧಾರಾವಾಹಿ ಆಗಿರ್ಬೋದು, ಫಿಲ್ಮ್ ಆಗಿರ್ಬೋದು. ಅದರಲ್ಲಿ ಧಾರ್ಮಿಕ ಫಿಲ್ಮನ್ನು ನೋಡಿದವರು, ಈಗ ಕೋಟಿ ಚೆನ್ನಯ್ಯ ಫಿಲ್ಮ್ ಬಂದಿದೆ, ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಫಿಲ್ಮ್ ಬಂದಿದೆ, ಮಹಾಭಾರತ ಮತ್ತು ರಾಮಾಯಣದ ಫಿಲ್ಮು ಬಂದಿದೆ, ಧಾರಾವಾಹಿ ಬಂದಿದೆ. ಅದನ್ನು ನೋಡಿ ಕಲ್ತವರೇ ಹೆಚ್ಚಾಗಿರೋದು. ಲಾಕ್ಡೌನಲ್ಲಿ ಸಮೇತ ಹೈಯೆಸ್ಟ್ ನೋಡಿದ ಅದನ್ನೇ. ಈಗ ಇವರಿಗೆ ಆಚಾರ ವಿಚಾರಗಳೆಲ್ಲ ಈಗ ಒಂದು ಏನು ಅಂತ ಹೇಳಿದರೆ ಹೇಳಲಿಕ್ಕೆ ಮಾತ್ರ, ಮಾಡುವುದೆಲ್ಲ ಪಣೀತ್ ಎಂಟರ್ಟೈನ್ಮೆಂಟ್ ಉಂಪಾಡಂತ. ಯಾವುದಾದ್ರೂ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಈ ವರ್ಷ ಆರ್ಥಿಕ ಕುಸಿತದಿಂದ ಕ್ಯಾನ್ಸಲ್ ಆಗಿದೆ ಹೊರತು, ಇಲ್ಲದಿದ್ದರೆ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಒಂದು ನಾಟಕವಾಗಲಿ, ಒಂದು ಸ್ಟಾರ್ ನೈಟ್ ಆಗಲಿ, ಒಬ್ಬ ಫಿಲ್ಮ್ ಆ್ಯಕ್ಟ್ರನ್ನು ಕರೆಸಿ ಎಂಟರ್ಟೈನ್ಮೆಂಟ್. ಅದರಲ್ಲಿ ಮಡಿಕೇರಿ ದಸರಾ ಅಂತ ಇರ್ತದೆ, ಲಾಸ್ಟ್ ದಿವಸ ಯಾವ ರೀತಿ ಕಾರ್ಯಕ್ರಮ ಇರ್ತದೆ ಅಂತೇಳಿ ನಿಮ್ಗೆ ಗೊತ್ತುಂಟು ನಮಗಿಂತ ಹೆಚ್ಚಾಗಿ. ಅಂಥದ್ದಿದ್ದ, ಏಕೆಂದರೆ ಪ್ರವಾಸೋದ್ಯಮದೊಂದು ಭಾಗ. ಇಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಇದರಿಂದ ಯಾವುದೋ ಬರೋದಾದರೆ ಅವನು ಅಣ್ಣ ಹಂಪಲಾಗಿರ್ಬೋದು, ಅದೇ ರೀತಿ ಅಲ್ಲಿ ಸಂತೆ ಆಗಿರ್ಬೋದು, ಅದನ್ನು ಅವಲಂಬಿಸಿ ಎಷ್ಟೋ ಕುಟುಂಬಗಳಿದೆ, ಎಷ್ಟೋ ಕುಟುಂಬಗಳು ಹೊಟ್ಟೆ ತುಂಬ್ತಾ ಇದೆ. ಈ ಪ್ರವಾಸೋದ್ಯಮದ ಆರ್ಥಿಕ ವ್ಯವಸ್ಥೆಯಿಂದ ಎಷ್ಟೋ ಕುಟುಂಬಗಳು ಹೊಟ್ಟೆ ತುಂಬಿಸ್ತಾ ಇದೆ. ಅದಕ್ಕೆ ಕಲ್ಲೊಡಿಲಿಕ್ಕೆ ನೀವು ಬರಬೇಡಿ, ಅಷ್ಟೇ ಹೇಳ್ತಾ ಇದ್ದೇನೆ. ಅವರು ಹೇಳ್ತಾ ಇರೋದು ಪ್ರವಾಸೋದ್ಯಮ ಬೇಕು, ದೇವಸ್ಥಾನವೂ ಬೇಕು. ಯಾಕೆ ಪ್ರವಾಸೋದ್ಯಮ ಬೇಕು ಅಂತ ಹೇಳಿದರೆ ಹೊಟ್ಟೆ ತುಂಬ್ತದೆ, ಅದಕ್ಕೋಸ್ಕರ ಪ್ರವಾಸೋದ್ಯಮ ಬೇಕು. ಇವ್ರು ಹೇಳ್ತಾ ಇರೋದು ಹೊಟ್ಟೆ ತುಂಬ್ತದೆ ಸರಿ, ಆದರೆ ಮನಸ್ಸಿಗೆ, ಬುದ್ಧಿಗೆ, ಇದಕ್ಕೆ ನಮ್ಮ ಆತ್ಮತೃಪ್ತಿಗೆ ಭಕ್ತಿಯೂ ತುಂಬಬೇಕು. ಇಲ್ಲಿ ಏನಾದರೂ ಪ್ರವಾಸೋದ್ಯಮ ಬಂದರೆ ಅದಕ್ಕೆ ಅಡ್ಡಿ ಆಗ್ತದೆ ಅಂತ. ಅದಕ್ಕೆ ಪೂರಕವಾಗಿ ಏನೋ ರಾಜೇಶ್ವರ ಸ್ವಲ್ಪ ಮಾತಾಡ್ತಾರೆ, ನೋಡೋಣ. ನಮ್ಮದು ಸನಾತನತೆ ಹಿಂದೂ ಧರ್ಮದ ಆಚರಣೆಗಳು ಹೇಗಿತ್ತೆಂದರೆ ಪ್ರವಾಸ ಮಾಡುವುದಕ್ಕೆ ಪೂರಕವಾಗಿತ್ತು. ದಕ್ಷಿಣ ಭಾರತದಲ್ಲಿದ್ದವರಿಗೆಲ್ಲ ವೈದಿಕ ಕಾರ್ಯಕ್ರಮಗಳು ಉತ್ತರ ಭಾರತದಲ್ಲಿತ್ತು. ಉತ್ತರ ಭಾರತದಲ್ಲಿದ್ದವರೆಲ್ಲ ದಕ್ಷಿಣ ಭಾರತದ ರಾಮೇಶ್ವರಕ್ಕೆ ಬರ್ತಿದ್ರು. ಅಂದರೆ ದಕ್ಷಿಣದವರು ಉತ್ತರಕ್ಕೆ ಹೋಗಬೇಕು, ಉತ್ತರದವರು ದಕ್ಷಿಣಕ್ಕೆ ಬರಬೇಕು ಅಂತ ಹೇಳಿದ ನಂಬಿಕೆಯ ಮೇಲೆ ನಮ್ಮ ಸನಾತನತೆಯು, ಹಿಂದೂ ಧರ್ಮವು ಎಲ್ಲ ಅಡಕವಾಗಿ ಅದರ ಮೂಲ ಸಿದ್ಧಾಂತದಾಗಿದೆ. ನೀವು ಹಜ್ಜಿಗೆ ಹೋಗುವ ಮುಸ್ಲಿಮನನ್ನು ನೋಡಿ ಅಂತೆ ಒಮ್ಮೆ, ಅವ ಹಜ್ಜಿಗೆ ಮಾತ್ರ ಹೋಗ್ತಾನೆ, ಹಜ್ಜಿಂದ ಸೀತ ಮನೆಗೇ ಬರೋದು, ಅವ ಬೇರೆ ಎಲ್ಲಿಗೆ ಹೋಗೋದಿಲ್ಲ. ಅಂದರೆ ವೇಲಂಕಣ್ಣಿದೆ ಕ್ರಿಶ್ಚಿಯನ್ಸ್ರದ್ದು, ಅವ ವೇಲಂಕಣ್ಣಿಗೆ ಮಾತ್ರ ಹೋಗ್ತಾನೆ. ಬರುವಾಗ 25 ಚರ್ಚ್ ಸಿಗ್ತದೆ ಅವನಿಗೆ, ಯಾವುದೇ ಚರ್ಚಿಗೆ ಹೋಗೋದಿಲ್ಲ. ವೇಲಂಕಣ್ಣಿಗೆ ಅಂತ ಹೇಳಿದವ ವೇಲಂಕಣ್ಣಿಗೆ ಮಾತ್ರ ಹೋಗ್ತಾನೆ. ಹಜ್ಜಿಗೆ ಅಂತ ಹೇಳಿದವ ಹಜ್ಜಿಗೆ ಮಾತ್ರ ಹೋಗಿ ಬರ್ತಾನೆ. ನಮ್ಮ ಹಿಂದೂ ಧರ್ಮ ಯಾವುದಂದರೆ ನಿಮ್ಮ ಪ್ರವಾಸಕ್ಕೆ ಪೂರಕವಾಗಿ ಉಂಟು. ಮಂತ್ರ ಹೇಳುವಾಗಲೇ ಅವರು ಕಾಶಿಯಿಂದ ಶುರು ಮಾಡ್ತಾರೆ, ಭರತಖಂಡ, ಕಾಶಿ, ಅದು ಎಲ್ಲ ಬಂದು ಯಮನಾ ನದಿ, ಗೋದಾವರಿ, ಸಿಂಧು ದ್ವೀಪೆ ಎಲ್ಲ ಹೇಳಿ ಮಡಿಕೇರಿಗೆ ಮುಟ್ಟುವಾಗ ಅರ್ಧ ಗಂಟೆ ಮಂತ್ರ ಹೇಳಬೇಕು. ಅಂದರೆ ಅಲ್ಲಿಂದ ಶುರು ಮಾಡ್ತೇವೆ ನಾವು. ಸಂಕಲ್ಪ ಮಾಡುವಾಗಲೇ ನಮಗೆ ಅಲ್ಲಿಂದ ಶ್ರೀನಗರದಿಂದ ಉತ್ತರಾಖಂಡ, ಬ್ರಹ್ಮಾಂಡ ಇದು ಎಲ್ಲ ಮುಟ್ಟಿ 25 7 ನದಿ ಇದೆಲ್ಲ ಹೇಗೆ ಬಂತು ನಿಮಗೆ? ನಮ್ಮ ಸನಾತನದ ಮೂಲದಲ್ಲೇ ಅಲ್ಲಿಗೆಲ್ಲ ಜನರು ಹೋಗ್ತಾಯಿದ್ರು, ಅಲ್ಲೆಲ್ಲ ಬರ್ತಾಯಿದ್ರು. ಅಂದರೆ ಪ್ರವಾಸ ಅದನ್ನು ಉದ್ಯಮ ಅಂತ ನೀವೀಗ ಅಶ್ಲೀಲತೆ ಅಂತಲ್ಲ ಯಾವುದನ್ನು ತಗೊಂಡಿದ್ದೀರಾ, ಅದನ್ನೀಗ ಅಮ್ಮನನ್ನು ಕೊಂದು ಹರಕೆ ಹೇಳಿದವರು ಇದ್ದಾರೆ ದೇವಸ್ಥಾನದ. ಒಂಜಿ ಕೇಸ್ ಇಟ್ಟು ಬುಡ್ಪಾತು ಕೊರಂಟ ಮಂಗಳಾರತಿ ಗೊರಪೆ ದೇವರಿಗೆ ಅಮ್ಮನನ್ನು ಕೊಂದದ್ದು ಕೇಸಿಂದ ಬಿಡುಗಡೆ ಆಗಬೇಕು ಹಾಗೆ ಪ್ರಾರ್ಥನೆ ಮಾಡುವವರೇ ಇದ್ದಾರೆ. ಅವನನ್ನು ದೇವಸ್ಥಾನಕ್ಕೆ ಬರೆದು ಬೇಡ ಅಂತ ಹೇಳಲಿಕ್ಕೆ ಆಗ್ತದಾ? ಅದು ಅಂಥ ವಿಷಯಗಳನ್ನು ಇವರು ದೊಡ್ಡದು ಪ್ರವಾಸೋದ್ಯಮ, ಅದು ಅಶ್ಲೀಲತೆ, ಅದು ಇದು ಅಂತೆಲ್ಲ ಹೇಳಿ, ಇದು ಪ್ರವಾಸೋದ್ಯಮ ಇಲ್ಲದ್ರೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಶುಕ್ರವಾರ ದಿವಸ ಮಡಿಕೇರಿಯ ಒಂದು ಪಳ್ಳಿಗೆ ಹೋಗಿ ನೀವು 12ವರೆಗೆ, ಹೊರಗಿನ ಚಪ್ಪಲ್ ನೋಡಿ ನೀವು, 250 ಜನ ಬಂದಿದ್ದರೆ 250 ಬಿಳಿ ಚಪ್ಪಲಿ ಹಾಕಿ ಬರ್ತಾರೆ ಮುಸ್ಲಿಮರು. ಇಲ್ಲಿ ದೇವಸ್ಥಾನದಲ್ಲಿ ಈಗ ಅಲ್ಲಿ ಎದ್ದು ನಿಂತು ನೋಡಿ 99 ಕಪ್ಪು ಚಪ್ಪಲಿ. ಯಾಕೆ ಗೊತ್ತುಂಟು? ಅದೇ ನಮಗೆ ಕಡಿಮೆಗೆ ಸಿಕ್ಕೋದು, ಅದನ್ನೇ ನಾವು ಉಪಯೋಗಿಸ್ತಾ ಇರೋದು. ಫಸ್ಟ್ ಪ್ರಾಡಕ್ಟ್ ಎಲ್ಲ ಅನ್ನಮತಿಯರು ತೆಗೆದಾಯಿತು,
ಅವರು ಬಿಳಿ ಡ್ರೆಸ್ ಹಾಕ್ತಾ ಇದ್ದಾರೆ, ಬಿಳಿ ಚಪ್ಪಲ್ ಹಾಕ್ತಾ ಇದ್ದಾರೆ, ಬಿಳಿ ಕ್ಯಾನುಗಳು ಅವರಿಗೆ, ತರಕಾರಿಗೆ ಸುರುವಿಗೆ ಬರೋದು ಅವರೇ. ನಾವು 6:30ಗೆ ತಿಂದು ಭಾರೀ ಕಡಿಮೆಗೆ ತಿಕ್ಕಂಡಿಯ ಅಂತ ಎಲ್ಲ ಕೊಳ್ತ ಟೊಮೆಟೊ ಮನೆಗೆ ತಂದು ಭಾರೀ ಮಿಸೆ ಹೇಳಿದ್ದು. ಇದು ನಮ್ಮ ಧರ್ಮ ಆಗಿ ಹೋಗಿದೆ ಇವತ್ತು. ಈ ಪ್ರವಾಸೋದ್ಯಮವನ್ನು ಬಿಟ್ಟು ದೇವಸ್ಥಾನಗಳು ಖಂಡಿತವಾಗಿ ಇದಕ್ಕೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ಸತ್ಯೇಶ್ವರ ಹೇಳಿದ್ರಾಗ ಪ್ರಥಮ ಬಾರಿಗೆ ತುಂಬ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದೆ ಅಂತ. ಈ ಜೀರ್ಣೋದ್ಧಾರ ಆಗಿದೆ ಅಂದರೆ ಎಂತ ಅದರ ಅರ್ಥ? ಅದೊಮ್ಮೆ ಅಜೀರ್ಣ ಸ್ಥಿತಿಯಲ್ಲಿತ್ತು. ಯಾಕಿತ್ತು? ಹೀಗೆ ಮಾತಾಡುವವರು ಬರುವ ಜನರನ್ನು ಬರದೇ ಮಾಡಿದ್ದು ಅಂತ. ನೀವು ಅದು ಬಂದದ್ದು ಸರಿ ಇಲ್ಲ, ನೀವು ಸ್ನಾನ ಮಾಡಿದ್ದು ಸರಿ ಇಲ್ಲ, ಜನರಿಗೆ ಕಿರಿಕಿರಿ ಆಗ್ತದಲ್ಲ. ಅಲ್ಪ ಉಂತಿಲ್ಲ ಆತಿಜಿ ಮಂಗಳಾರತಿಗೆ ಆತಿಜಿ ಪಿದಾಯ ಉಂತಿಲ್ಲ ಅವ ತಲೆಬಿಸಿಯಲ್ಲಿ ಬಂದಿರ್ತಾನೆ. ಇವನು ಮಂಗಳಾರತಿಗೆ ಈ ಕರ್ಪೂರಕ್ಕೆ ಕಾದು ಎಂಚಿನ ಆಪೆತ ದೇವಸ್ಥಾನಕ್ಕೆ ಪೋಲೆ ಬಟ್ ರೆಡ್ಡೆ ಅಪ್ಪ ಪೋಯಿನ ಕೂಡಲೇ ಪ್ರಸಾದಲ್ಲ ಕೊರ್ಪೇರು ವೈಟ್ ಕೊರ್ಪೇರು ಅಂತ ಭಾರಿ ಖುಷಿಯಲ್ಲಿರ್ತಾನೆ. ಆಗ ಎಂತ ಆಗ್ತದೆ, ಒಂದು 10-20 ವರ್ಷ ಬರುವಾಗ ದೇವಸ್ಥಾನಕ್ಕೆ ಜನವೇ ಬರೋದಿಲ್ಲ. ಹುತ್ತ ಬೆಳೀತದೆ, ಹಾವು ಬರ್ತದೆ, ಮನೆಯಲ್ಲಿ ಒಂದು ಸಲ ದನ ಬಿದ್ದರೆ ಆ ಗಾಡಿ 2 ಸಲ ಆಕ್ಸಿಡೆಂಟ್ ಆದರೆ ಜೋಯಿಸರಲ್ಲಿಗೆ ಹೋಗ್ತವೆ. ಅವು ದೇವರ ಕೋಪ ಅಂತ ಹೇಳ್ತಾರೆ. ಅದು ನಾನೊಂದು ಅದರ ಕುರಿತು ನಾನು ಮಾತಾಡೋದಿಲ್ಲ, ಅಂದರೆ ಅದು ಒಂದು ವೈಯಕ್ತಿಕ ಅಲ್ಲ. ಇದರ ಅಂದರೆ ದೇವಸ್ಥಾನಗಳು ಅಜೀರ್ಣ ಸ್ಥಿತಿಗೆ ಮುಟ್ಟಿಸ್ತಾರೆ ಇವರು. ಯಾವುದನ್ನು ಇಂಥ ನಿಯಮಗಳನ್ನೆಲ್ಲ ಮಾತಾಡಿ ಮತ್ತೆ ಅಷ್ಟಮಂಗಲ ಪ್ರಶ್ನೆ ಇಡ್ತಾರೆ. ಅದು ಯಾವಾಗ ನಮಗೆ ಮನೆಯಲ್ಲಿ ಒಂದು ಟಯರ್, ನಮ್ಮ ಗಾಡಿಯ ಟಯರ್ ಪ್ಯಾಚ್ ಆಗ್ತದೆ, ಪ್ಯಾಚ್ ಆಗಿ ಬಿಚ್ಚಿ ಇನ್ನೊಂದು ರಿಕ್ಷಾದಲ್ಲಿ ತಗೊಂಡು ಹೋಗ್ತೇವೆ. ಹೋಗುವಾಗ ರಿಕ್ಷಾದ ಟಯರ್ ಸಹ ಪ್ಯಾಚ್ ಆದ ದಿವಸ ಜೋಯಿಸರಲ್ಲಿಗೆ ಹೋಗ್ತಾನೆ ಅವ. ಸುರುವಿಗೆ ಪ್ಯಾಚ್ ಸರಿ, ಜೋಯಿಸರಿಗೆ ಹೋದ ಗುಳ್ಳೆ ಗೊತ್ತಾಗ್ತದೆ ಇವಾಗ ಗ್ರಾಚಾರ ಅಂದು ಇಂಚ ಮೂಜೆಟ. ಇದು ನಿಮ್ಮ ಇಂಥ ದೇವಸ್ಥಾನದ ಪ್ರಶ್ನೆ ಆಯಿತು. ಎಲ್ಲರೂ ಸೇರಿತ್ತು, ಊರಿನಲ್ಲಿ ಇದ್ದವರದ್ದೆಲ್ಲ ದೊಡ್ಡ ಇವರಿಗೆ ಹೇಳಿದ್ದ ಕೊಟ್ಟರು. ಬಾರಿನವರೆಲ್ಲ ಬ್ರಹ್ಮಕಲಶದ ಅಧ್ಯಕ್ಷರಾದರು. ಸಾಧಾರಣ ಕೂಲಿ ಕೆಲಸಕ್ಕೆ ಓದುವ ಫುಡ್ ಕಮಿಟಿಗೆ ಆದ, ಅದಕ್ಕಿಂತಲೂ ಕೆಳಗೆ ಇದು ಬಚ್ಚಿರೆ ಗುದ್ಲಿಕ್ಕೆ ಆದ. ಹೀಗಾಗಿ ದೇವಸ್ಥಾನಗಳು ನಡೀತದೆ. ಅದರ ಇಡೆಯಲ್ಲಿ 4 ಜನ ಬರ್ತಾರೆ, ಚಂದದಲ್ಲಿ ಭಾಷಣ, ಪ್ರವಾಸೋದ್ಯಮ ಒಂದು ಕಾಸ ಒಂದು ಎಂಕ್ಲೆನ ಆಚಾರ ಹೆಂಚಿನ ಎಂಕ್ಲೆನ ಶಿಷ್ಟಾರ ಹೆಂಚಿನ. ಇಲ್ಲದಿದ್ದರೆ ಇಷ್ಟು ದೇವಸ್ಥಾನದ ಅಗತ್ಯ ಇತ್ತ? ಈ ಮೂರ್ತಿಗಳದ್ದು ಎಲ್ಲ ಒಂದೇ ದೇವರಂತೆ ನಮಗೆ ಅಲ್ವಾ? ಈಗ ಪ್ರತಿಯೊಂದೊಂದು ಕುಟುಂಬಕ್ಕೆ ಒಂದೊಂದು ದೇವರು ಗೊತ್ತ. ನಮ್ಮ ಕೇರಳದಲ್ಲಿ ತರವಾಡು ಮನೆ ಕಟ್ಟಿಯೇ ನನಗೆ ಮುಗಿದಿಲ್ಲ, 25 ವರ್ಷಕ್ಕೆ ಉಂಟು. 3 ಜನ ಪಾಲಾದ ಕೂಡಲೇ ತರವಾಡು ಮನೆ. ನಿಮಗೆ ಗುಳಿಗನಿಗೆ ಸಮೇತ ಅಷ್ಟಬಂಧ ಬ್ರಹ್ಮಕಲಶ ಬಂದಿದೆ. ಸಂಚಾರ ಗುಳಿಗೆ ಉಂಟು ನಮ್ಮಲ್ಲಿ ಅಗಲ್ಪಾಡಿ ಹತ್ತಿರ, ಹೆಸರೇ ಸಂಚಾರ ಗುಳಿಗೆ ಅಂತ. ಅದಕ್ಕೆ ಒಂದು ದೊಡ್ಡ ಕಟ್ಟೆ ಕಟ್ಟಿದ್ದಾರೆ, ಅದಕ್ಕೆ ಪ್ರತಿಷ್ಠೆ ಮಾಡಿ. ಈ ಸಂಚಾರ ಗುಳಿಗೆ ಹೊರಗೆ ಹೋಗಬೇಡ, ಈ ಕಟ್ಟೆ ಕಟ್ಟಿದ್ರೆ ಎಲ್ಲಿ ನಿಲ್ತಾರೆ? ಅದನ್ನು ಶಾಸ್ತ್ರ ಅಂತ ಹೇಳ್ತಾರೆ, ಪ್ರವಾಸೋದ್ಯಮ ಬೇಡ ಅಂತ ಹೇಳ್ತಾರೆ. ಇನ್ನು 2ನೇ ರೌಂಡಿಗೆ ಹೇಗೆ ಬೇಕಿದ್ರೆ ಮಾತಾಡಲಿ ಅವರು. ನನ್ನ ಅನಿಸಿಕೆ ಹೇಳಿದ್ದು ನಾನು. ಸಂಸ್ಕಾರ ಸಂಸ್ಕೃತಿಯೆಲ್ಲ ಉಳಿಬೇಕು ಅಂತ ಹೇಳಿದರೆ ನಿಯಮ ಬೇಕು ಅಂತ ಇವರು ಹೇಳೋದು ಅಲ್ಲ, ನಾವು ನಿಯಮವನ್ನು ಮುರಿಲಿಕ್ಕೆ ಇರುವುದು ಅಂತ ಇವರು ಹೇಳೋದು. ಅಲ್ಲಿಗೆ 2ನೇ ರೌಂಡ್ ಮುಗೀತು. 3ನೇ ರೌಂಡಲ್ಲಿ ನಮಗೇನು ಕೆಲಸ ಇಲ್ಲ. ತಂತ್ರಿಗಳು ಪ್ರಾರಂಭ ಮಾಡ್ತಾರೆ, ಅಲ್ಲಿಂದ ಪ್ರಾರಂಭ ಮಾಡಿದರೆ ಇವರು ಕಂಟೆಸ್ಟ್ ಮಾಡೋದು, ಇವರು ಮಾತನಾಡುವಾಗ ಅವ್ರು ಕಂಟೆಸ್ಟ್ ಮಾಡೋದು. ಹೀಗಿದ್ದ ರೌಂಡು ತಂತ್ರಿಗಳು ಪ್ರಾರಂಭ ಮಾಡಲಿ. ಸುರುವಿಗೆ ಕೂತ್ಕೊಳ್ಳುವಾಗ ಪ್ರವಾಸೋದ್ಯಮ ಅಂತ ಇತ್ತು, ಮಾಂದಲ್ಪಟ್ಟಿಯ ಕಥೆ ಇತ್ತು. ಆ ಕಥೆ ಹೋಗಿ ಈಗ ಧಾರ್ಮಿಕ ಪ್ರವಾಸೋದ್ಯಮ ಅಂತ ಹೇಳೋಲ್ಲಿಗೆ ಮುಟ್ಟಿದ್ದೆ. ಪ್ರವಾಸೋದ್ಯಮದಲ್ಲಿ 5 ಉಂಟು ಅಂತ ನಾವು ಇದನ್ನು ಯಾವುದನ್ನು ಹೇಳಿಲ್ಲ. ಮತ್ತು ಈಚೆಯಿಂದ ಹೇಳ್ತಾರೆ ನೀವು ಮತ್ತು ದೇವಸ್ಥಾನದಲ್ಲಿ ಆಚಾರ ವಿಚಾರ ಹೇಳ್ತೀರಿ, ಮತ್ತು ಬಾರ್ನವನನ್ನು ಸಮಿತಿ ಅಧ್ಯಕ್ಷ ಮಾಡ್ತೀರಿ ಅಂತ. ಈಗ ಧರ್ಮಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಇರುವಂಥ ವ್ಯಕ್ತಿಯನ್ನು ಅಧ್ಯಕ್ಷ ಮಾಡಬೇಕು ಅಂತಾದರೆ ಹೆಚ್ಚಿನ ಅಂಶ ಬ್ರಹ್ಮಕಲಶವೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ಬಾರ್ನವ್ರನ್ನು ಮಾತ್ರ ತೋರಿಸೋದು ಬೇಡ, ಅದು ಎಲ್ಲರೂ ಕೂಡ ಯಾವುದೆಲ್ಲ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಎಂಬುದು ನಮಗೆ ಗೊತ್ತಿದೆ. ಎಲ್ಲಿಯೂ ಕೂಡ ನಾವು ಅದನ್ನು ಮಂಡಿಸಲಿಲ್ಲ. ನಿಮ್ಮ ಹತ್ರ ಬಾರ್ನವ ಅಧ್ಯಕ್ಷ ಆಗಬಾರ್ದು, ಮತ್ತು ಬಾರ್ನವ ದೇವಸ್ಥಾನಕ್ಕೆ ಬರಬಾರ್ದು, ಮಾಂದಲ್ಪಟ್ಟಿಗೆ ಹೋಗುವ ದೇವಸ್ಥಾನಕ್ಕೆ ಬರಬಾರ್ದು, ಅದೇನು ನಾವು ಹೇಳಿಲ್ಲ. ನಾವು ಹೇಳಿದ್ದು ದೇವಸ್ಥಾನಕ್ಕೊಂದು ಆಚಾರ ಉಂಟು. ನೀವು ಕೂಡ ನಿಮ್ಮ ಮನೆಯಲ್ಲೇ ಕೂತು ನೀವು ಹೊರಗಡೆ ಏನೇ ಮಾತಾಡಿ ನಿಮ್ಮ ಮನೆಗೆ ಬರುವಾಗ ಯಾರ್ಯಾರು ಹೇಗೆ ಬರಬೇಕೋ ಎಲ್ಲಿವರೆಗೆ ಬರ್ಬೋದು ಅಂತ ನೀವು ಸಹ ತೀರ್ಮಾನ ಮಾಡ್ತೀರಿ. ನಾನು ಜಾತಿಯ ವಿಷಯವಾಗಿ ಮಾತಾಡಿದ್ದಲ್ಲ. ಸಂಸ್ಕಾರ ಇಲ್ಲದವ ಮನೆಯೊಳಗೆ ನುಗ್ಗಿದರೆ ನೀವು ಅವನನ್ನು ಮತ್ತಿನ ಸಲ ಬರಲಿಕ್ಕೆ ಬಿಡ್ತೀರಾ? ಬಿಡುವುದಿಲ್ಲ. ಆಗ ಇದು ನನ್ನ ಮನೆ ಆ ಭಾವನೆ ಇರ್ತದೆ. ಮತ್ತು ಬಾರ್ನವರನ್ನು ಅಧ್ಯಕ್ಷ ಮಾಡಿ ಅಲ್ಲದ್ರೆ ಮತ್ತೆ ಆಚೆ ಯಾವುದು ನಿಮ್ಮ ಹೋಮ್ ಸ್ಟೇಯನ್ನು ಅಧ್ಯಕ್ಷ ಮಾಡಿ ಅಂತ ಯಾವುದು ಕೂಡ ದೇವರು ಹೇಳಿಲ್ಲ, ದೇವರು ಯಾವುದನ್ನು ಹೇಳಿಲ್ಲ. ಇದೆಲ್ಲ ನಾವೇ ಮನುಷ್ಯರೇ ತೀರ್ಮಾನ ಮಾಡಿಕೊಂಡದ್ದು. ಪ್ರವಾಸೋದ್ಯಮ ಮಡಿಕೇರಿಯಲ್ಲಿ ಎಷ್ಟೋ ಮತ್ತೆ ದೇವಸ್ಥಾನ ಬೇಕಂತ ಹೇಳಿದ್ದಾರೆ ತಂತ್ರಿಗಳೇ. ಯಾರು? ದೇವರು ಅಲ್ಲ, ದೇವಸ್ಥಾನ ಬೇಕು ಅಂತ ದೇವರು ಹೇಳ್ತಾರಲ್ಲ. ಇಲ್ಲದ್ರೆ ಈಗ ಇವರು ಯಾಕೆ ದೇವಸ್ಥಾನ ಕಟ್ಟಿದ್ದು? ನೀವು ತಾಳತ್ತು ಮನೆಯವರ ಹತ್ರ ಕೇಳಿ, ಯಾಕೆ ನೀವು ದೇವಸ್ಥಾನ ಕಟ್ಟಿದ್ದು? ನಿಮಗೆ ಹುಚ್ಚ? ಅವ್ರು ಯಾಕೆ ದೇವಸ್ಥಾನ ಕಟ್ಟಿದ್ದು? ಅದು ದೇವರೇ ಹೇಳಿದ್ದಲ್ವಾ? ದೇವರೇ ಹೇಳಿದ್ದು. ಮತ್ತು ಶಾಸ್ತ್ರ ಮುಖಾಂತರ ಆಗಿರ್ಬೋದು, ಅವರಿಗೆ ಸಮಸ್ಯೆ ಬರುವ ಜ್ಯೋತಿಷರಲ್ಲಿ ಹೋಗಿರ್ಬೋದು, ಅದು ದೇವರೇ ಹೇಳುವುದು.
ಹಾಗೆಂತೇಳಿ ದೇವರು ಬಾರ್ನವರನ್ನು ಅಧ್ಯಕ್ಷ ಮಾಡಿ ಅಲ್ಲದ್ರೆ ಆಚರಣೆ ಅಧ್ಯಕ್ಷ ಮಾಡಿ ಯಾರ ಹತ್ರ ದುಡ್ಡು ಉಂಟು ಅವರನ್ನು ನೋಡಿ ಅಧ್ಯಕ್ಷ ಮಾಡೋದು ಇದ್ದದ್ದೇ. ನಮಗೆಲ್ಲ ಗೊತ್ತುಂಟು. ಈಗ ಪುತ್ತೂರಿನಲ್ಲಿ ಬ್ರಹ್ಮರಥ ಆಗಬೇಕು ಅಂತ ಹೇಳುವಾಗ ಯಾರ ಕಾಲು ಹೋಗಿಡ್ದು ಅಂತ ಗೊತ್ತುಂಟು. ಎಲ್ಲಿಯೂ ಕೂಡ ದೇವರು ಅದನ್ನು ಹೇಳಿಲ್ಲ. ನಾವು ಹೇಳ್ತಾ ಇರುವಂಥ ವಿಚಾರ ದೇವಾಲಯಕ್ಕೆ ಬರುವಾಗ ಹೇಗೆ ಬೇಕು ಅಂತ ಹೇಳುವಂಥದ್ದು ಮಾತ್ರ. ಅದರಲ್ಲಿ ಯಾರು ಅಧ್ಯಕ್ಷರಾಗಬೇಕು, ಯಾರು ಕಾರ್ಯದರ್ಶಿ ಆಗಬೇಕು. ಮತ್ತು ಮಡಿಕೇರಿಯಲ್ಲಿ ಓಂಕಾರೇಶ್ವರ ದೇವಾಲಯ ಒಂದೇ ಸಾಕು, ಈ ಹೋಮ್ ಸ್ಟೇಗಳೆಲ್ಲ ಬೇಡ ಅಂತ ಹೇಳುವುದನ್ನು ಹೇಳಿಲ್ಲ. ಹೋಮ್ ಸ್ಟೇಗೆ ಬರುವವರು ಆಗಲೇ ನಾನು ಶುರುವಿಗೆ ಹೇಳಿದ್ದೇನೆ, ಭಕ್ತಿ ಮತ್ತು ಮನೋರಂಜನೆ ಎರಡು ಕೂಡ ವ್ಯತ್ಯಸ್ತವಾಗಿರುವಂಥ ವಿಚಾರಗಳು. ಭಕ್ತಿ ಇರುವವ ಅವ ಬಂದೇ ಬರ್ತಾನೆ ದೇವಾಲಯಕ್ಕೆ, ಯಾವ ಕಾರಣಕ್ಕೂ ಕೂಡ ಬಂದೇ ಬರ್ತಾನೆ. ಮತ್ತು ದೇವಸ್ಥಾನಕ್ಕೆ ಬರುವಾಗ ಹಾಗೆ ಇರಬೇಕು ಹೀಗೆ ಇರಬೇಕು ಅಂತ ಹೇಳುವವರ ಭಾಷೆ ವ್ಯತ್ಯಾಸ ಇರ್ಬೋದು, ಹೇಳುವವರ ಭಾಷೆ ವ್ಯತ್ಯಾಸ ಇರ್ಬೋದು. ಆ ಭಾಷೆಯಿಂದಲಾಗಿ ಕೆಲವು ಸಲ ಸಮಸ್ಯೆ ಆಗಿರ್ಬೋದು. ಆದರೆ ಅರ್ಥವಾಗುವ ರೀತಿಯಲ್ಲಿ ಒಬ್ಬನ ಹತ್ರ ಹೇಳಿದರೆ ನೀನು ಇಲ್ಲಿ ಹೇಗೆ ಇರಬೇಕು ಅಂತ ಹೇಳಿದರೆ ಅವ ಮತ್ತೂ ಕೂಡ ಅದೇ ಕ್ರಮದಲ್ಲಿರ್ತಾನೆ. ಶಬರಿಮಲೆಗೆ ಹೆಂಗಸರು ಹೋಗಬೇಕು ಅಂತ ದೊಡ್ಡ ವಾದ ಮಾಡಿದರು. ಹಾಗೆ ಯಾಕೆ ಎಲ್ಲ ಹೆಂಗಸರು ಹೇಳಿದರು, ಇಲ್ಲ ನಾವು 50 ವರ್ಷ ಕಲಿತೇ ಹೋಗ್ತೇವೆ ಅಂತ. ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಟ್ಟು ಕೂಡ ಹೋಗಲ್ಲ ಯಾಕೆ ಅಂತ ಹೇಳಿದರೆ ಆ ವಿಚಾರವನ್ನು ಒಪ್ಪಿಕೊಳ್ತಾರೆ ಎಲ್ಲರೂ ಕೂಡ. ಆದ ಕಾರಣ ನಾವು ದೇವಾಲಯದಲ್ಲಿ ಯಾವುದೆಲ್ಲ ಆಚಾರ ವಿಚಾರಗಳು ಉಳಿಬೇಕು ಅಂತ ಹೇಳುವಂಥದ್ದು ಮಾತ್ರ ವಿಷಯ. ನೀವು ಎಲ್ಲಿಗೆ ಹೋಗುವವರಾಗಿ ಅಡ್ಡಿಲ್ಲ, ಮಾಂದಲ್ಪಟ್ಟಿಗೆ ಹೋಗಿ ನೀವು ಅಲ್ಲ, ಮತ್ತು ಇನ್ನು ಯಾವುದು ಇಲ್ಲಿ ಯಾವುದೋ ಒಂದು ರಿಸೋರ್ಟ್ ಉಂಟು, ಆ ರಿಸೋರ್ಟಿಗೆ ಹೋಗಿ ಅದು ಯಾವುದು ಪ್ರಶ್ನೆ ಇಲ್ಲ. ಆ ಹೋಗುವ ದೇವಸ್ಥಾನಕ್ಕೆ ಬರೋದೇ ಬೇಡ ಅಂತ ಹೇಳಲಿಲ್ಲ. ಮತ್ತು ದೇವಾಲಯಕ್ಕೆ ಮತ್ತು ಬಾರ್ನವ ಅಧ್ಯಕ್ಷ ಆಗಬಾರ್ದು ಅಂತ ಹೇಳಿದರೆ ಈಗ ದೇವಸ್ಥಾನಕ್ಕೆ ಬರುವವರನ್ನೇ ಯಾರನ್ನಾದರೂ ಕೂಡ ಮೊನ್ನೆ ರಾಷ್ಟ್ರಪತಿಯವರು ಬರುವಾಗ ಇಲ್ಲಿ ಯಾರನ್ನು ಒಳಗೆ ಬಿಡಬೇಕಾದ್ರೂ ಕೂಡ ಮೆಟಲ್ ಡಿಟೆಕ್ಟರ್ ಇಟ್ಟು ಒಳಗೆ ಬಿಡ್ತಾಯಿದ್ರು. ಯಾಕೆಂತ ಹೇಳಿದ್ರೆ ಅವನ ಕಿಸೆಯಲ್ಲಿ ಬಾಂಬ್ ಇರಬಾರ್ದು, ಬೇರೆ ಏನಿರಬಾರ್ದು ಅಂತ. ದೇವಾಲಯದಲ್ಲಿ ಎಲ್ಲಾದರೂ ಡಿಟೆಕ್ಟರ್ ಉಂಟಾ? ಈಗ ಕುಡ್ದೇ ಒಬ್ಬ ಒಳಗೆ ಹೋಗ್ತಾನೆ, ಯಾರಿಗಾದ್ರೂ ತಡಿಲಿಕ್ಕೆ ಆಗ್ತದೆ? ಯಾರು ತಡೆಯೋರಿಲ್ಲ, ಯಾರು ತಡಿಲಿಲ್ಲ. ಅವನವನು ಮಾಡಿದ್ದಾನೆ, ಅವನವನು ಅಭಿಸ್ತಾನೆ. ಹಾಗೆ ಈಗ ಬಾರ್ನವ ಅಧ್ಯಕ್ಷ ಆಗಿದ್ದರೆ ಅವ ದೇವರಲ್ಲಿ ಅವನ ಹತ್ರ ಆಂತರಿಕವಾಗಿ ಭಕ್ತಿ ಉಂಟು ಅಂತಾದರೆ ಅದು ಭಕ್ತಿ. ಆ ಭಕ್ತಿ ಉಂಟು ಅಂತಾದರೆ ಅವ ಅಧ್ಯಕ್ಷ ಆಗಬಾರ್ದು ಯಾಕೆ? ಅವ ಮಾಡುವ ವೃತ್ತಿ ಯಾವುದು ಅಂತಿಲ್ಲ. ಇಲ್ಲಿ ಮಡಿಕೇರಿಯಲ್ಲಿ ಓಂಕಾರೇಶ್ವರ ದೇವಾಲಯ ಉಂಟು, ಅದೇ ರೀತಿ ಮಡಿಕೇರಿಯಲ್ಲಿ ಬೇಕಾದಷ್ಟು ಹೋಮ್ ಸ್ಟೇಗಳುಂಟು. ನಮ್ಮದೇನು ಅಡ್ಡಿ ಇಲ್ಲ. ನಿಮಗೆ ಅದಲ್ಲ, ಓಂಕಾರೇಶ್ವರ ದೇವಾಲಯವನ್ನೇ ಪ್ರವಾಸೋದ್ಯಮ ಕೇಂದ್ರ ಮಾಡಬೇಕು, ಅದರ ಹತ್ತಿರವೇ ಒಂದು ಮತ್ತೆ ಪಾರ್ಕ್ ಮಾಡಬೇಕು, ಆ ಪಾರ್ಕ್ನಲ್ಲಿ ಚಡ್ಡಿ ಹಾಕಿ ಕುಣಿಬೇಕು, ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಒಪ್ಪಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಅದು ಆಗಬಾರ್ದು. ಆಗ ಭಕ್ತಿಯ ಕೇಂದ್ರ ಒಂದು ಬೇರೆ, ಮನೋರಂಜನೆಯ ಕೇಂದ್ರ ಒಂದು ಬೇರೆ. ಆ ಮನೋರಂಜನಾ ಕೇಂದ್ರಕ್ಕೆ ಬರುವವರಿಗೂ ಕೂಡ ದೇವಾಲಯಕ್ಕೆ ಬರುವಾಗ ಭಕ್ತಿಯ ಮಾರ್ಗದಲ್ಲಿ ತೊಡಗಿಸಿಕೊಳ್ಬೇಕಾದ್ರೆ ಹೇಗೆ ಇರಬೇಕು ಆ ಕ್ರಮ ಗೊತ್ತಿರ್ತದೆ, ಅದಕ್ಕೂ ಆ ರೀತಿ ನಡ್ಕೊಳ್ತಾರೆ. ನಮಗೆ ಕೊರೋನಾ ಟೈಮಲ್ಲಿ ಎಲ್ಲ ಕಡೆಯಲ್ಲಿ ಒಂದು ಪಿಸ್ತೂಲಿನಾಗೆ ಹಿಡಿತಾ ಇದ್ರು ಹೋದಲ್ಲೆಲ್ಲ. ಅದು ಏನಂತ ಕೇಳಿದರೆ ಜ್ವರ ನೋಡೋದು ಅಂತ ಹೇಳ್ತಾ ಇದ್ರು. ಈಗ ತಂತ್ರಿಗಳ ಮಾತಿನಲ್ಲಿ ಅಂಥ ಒಂದು ಪಿಸ್ತೂಲಿನ ನಾವು ತಯಾರು ಮಾಡಬೇಕು, ಭಕ್ತಿ ಯಾವುದು ಯುಕ್ತಿ ಯಾವುದು ಅಂತ. ಇಲ್ಲದ್ರೆ ಗೊತ್ತಾಗೋದು ಹೇಗೆ ಜನ ಬಂದವನಿಗೆ ಭಕ್ತಿ ಉಂಟಾ ಇಲ್ವಾ ಅಂತ ಹೇಳಿ. ನನ್ನ ಅರಿವಿನಲ್ಲಿ ಪ್ರಪಂಚದಲ್ಲಿ ಇಲ್ಲಿವರೆಗೆ ಭಕ್ತಿ ಅರಿಯುವ ಒಂದು ಮಿಷನ್ ಆಗಲಿಲ್ಲ. ಅದಕ್ಕಿಂತ ಬಾಕಿದ್ದೆಲ್ಲ ಕಂಡಿದ್ದಾರೆ. ಅದಕ್ಕೆ ಅವನೇ ಮಾನದಂಡ ತಾನೆ, ಅವ ಬಂದವ ಹೇಗೆ ಬರ್ತಾನೆ, ಭಕ್ತಿ ಉಂಟಾ ಇಲ್ವ ಅಂತ ನಮಗೆ ಹೇಗೆ ಗೊತ್ತಾಗಬೇಕಲ್ಲ? ಅಲ್ಲಲ್ಲ, ಒಂದು ವಿಚಾರ. ಈಗ ಅವರೇ ಎಲ್ಲ ವಾದ ಮಾಡುವವರೆಲ್ಲ ಹೇಳ್ತಾರೆ, ನೀನು ದೇವರನ್ನು ಕಾಣು, ಹೇಗೆ ಕಾಣಬೇಕು ಅಂದರೆ ನಿಮ್ಮ ಆಂತರಿಕ ಭಕ್ತಿಯಲ್ಲಿ ದೇವ ಕಂಡ ಅಂತ. ಆಂತರಿಕ ಭಕ್ತಿಯಲ್ಲಿ ದೇವರು ಕಾಣೋದಾದ್ರೆ ಮತ್ತೆ ಇಷ್ಟೆಲ್ಲ ಯಾಕೆ ಅಂತ ನಮ್ಮದು ಪ್ರಶ್ನೆ. ಅಲ್ಲ, ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಮುಖ್ಯವಾಗಿ ನಾವು ಆಗಿರಬೇಕು ಅಂದರೆ ನಮ್ಮಲ್ಲಿರುವ ಅರಿಷಡ್ವರ್ಗಗಳಿರ್ತದೆ. ಒಂದು ಉಪವಾಸವನ್ನು ಮಾಡುವುದು ಅಥವಾ ಒಂದು ವ್ರತವನ್ನು ನಾವು ಯಾಕೆ ಮಾಡುವುದು ಅಂದರೆ ನಮ್ಮಲ್ಲಿರುವಂಥ ತಾಮಸ ಗುಣಗಳಿರ್ತದೆ. ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯ. ಈ ಅರಿಷಡ್ ವರ್ಗಗಳನ್ನು ನಾವು ಹತೋಟಿಯಲ್ಲಿ ಇಡಬೇಕು ಅಂದರೆ ನಾವು ಆ ವ್ರತವನ್ನು ಮಾಡಬೇಕು. ಹಾಗಿರುವಾಗ ಪ್ರವಾಸೋದ್ಯಮ ಎನ್ನುವುದು ನಮ್ಮಲ್ಲಿರುವ ತಾಮಸ ಗುಣಗಳನ್ನು ಉತ್ತೇಜಿಸ್ತದೆ. ಅವರು ಹಾಕಿರುವಂತಹ ವಸ್ತ್ರ ಸಂಹಿತೆ ಆಗಿರ್ಬೋದು ಅಥವಾ ಅವರ ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಅದು ಉತ್ತೇಜಿಸುವಂಥ ಕೆಲಸ ಮಾಡ್ತದೆ. ಹಾಗಾದರೆ ಆ ದೇವಸ್ಥಾನದ ಪಾವಿತ್ರತೆಗಾಗಲಿ ಅದು ಮಾರಕವಾಗಿರ್ತದೆ ಪ್ರವಾಸೋದ್ಯಮ ಅಂತ ನಾನು ಒಂದು ವಿಚಾರ ನಾನು ಹೇಳಿಬಿಡ್ತೇನೆ. ಈಗ ನೀವು ಹೇಳ್ತೀರಿ ಅರಿಷಡ್ ವರ್ಗವನ್ನ ಮೀರಿ ನಿಲ್ಲಬೇಕು, ಮೀರಿ ನಿಂತವ ದೇವಸ್ಥಾನಕ್ಕೆ ಬರಬೇಕು ಅಂತ. ಅವ ದೇವಸ್ಥಾನದಲ್ಲಿ ಹೋಗಿ ನನ್ನ ಪಕ್ಕದ್ದು ಜಾಗದ್ದು ನನ್ನ ತಮ್ಮಂದು ಗಲಾಟೆ ಉಂಟು, ನನ್ನ ತಮ್ಮ ಇದು ಅಲಕ್ಕ ಹೋಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋದಾಗ್ತದ ಅಂತ. ನಾನು ಮೀರಿ ಒಳ್ಳೆ ಶಾಲ ಹಾಕಿ ಬಟ್ಟೆಯಲ್ಲಿ ಹೋಗಿ ನಿಂತಿರ್ತಾನವ, ನಿಂತು ಪ್ರಾರ್ಥನೆ ಮಾಡಿದವ ಅದನ್ನೇ ಅಂತ. ಅದನ್ನು ಹತೋಟಿಯಲ್ಲಿ ಇಡಬೇಕು ಅಂತೇಳಿ ನಾವು ಹೇಳೋದು. ಯಾಕೆಂದ್ರೆ ಪ್ರತಿಯೊಬ್ಬನಲ್ಲಿಯೂ ಅರಿಷಡ್ಗಳಿರ್ತದೆ, ಅದು ಇರಲೇಬೇಕು ಕೂಡ.
ಅದನ್ನು ಹತೋಟಿಯಲ್ಲಿ ಇರುವಂತಹ ಕೆಲಸ ಒಂದು ದೇವಸ್ಥಾನ ಮಾಡ್ತದೆ. ಅದೇ ಆ ಅದೇ ಅದೇ ದೇವಸ್ಥಾನ- ಅದೇ ಒಬ್ಬ ವಸ್ತ್ರ ಸಂಹಿತೆ ನೀವು ಹೇಳಿದಾಗ ಯಾವುದು ಪ್ರವಾಸೋದ್ಯಮದ ಎಂಜಾಯ್ಮೆಂಟ್ ನಲ್ಲಿದ್ದ ಬಂದವ ಹೋಗಿ ದೇವರ ಮುಂದೆ ಭಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ಎಲ್ರಿಗೂ ಒಳ್ಳೇದು ಮಾಡು ಅಂತ. ಅದು ಅವರವರ ಭಾವ, ಅವರವರ ಮನಸ್ಸಿನಲ್ಲಿ ಏನು ಅವರು ಹೋಗಿ ದೇವರ ಮುಂದೆ ಸಂಕಲ್ಪ ಮಾಡ್ತಾರೆ ಅದನ್ನೇ ಅವರು ಪ್ರಾರ್ಥನೆ ಮಾಡಿ ಕೇಳ್ತಾರೆ ಅಂತ. ಅದು ಅವರು ಪ್ರವಾಸೋದ್ಯಮಕ್ಕಾಗಿ ಬಂದಿರಲಿ ಅಥವಾ ಭಕ್ತಿಯಿಂದ ಬರುವ ಹಾಗೆ ನಾಟಕ ಮಾಡಿಕೊಂಡು ಬಂದಿರಲಿ. ಇಲ್ಲಿ ಒಂದು ಪರಿಕಲ್ಪನೆ ಇದೆ. ನಮ್ಮ ಭಕ್ತಿಯ ಒಂದು ಸ್ವರೂಪದಲ್ಲಿ ಎರಡು ಇದೆ. ಒಂದು ಸಗುಣ ಭಕ್ತಿ, ಇನ್ನೊಂದು ನಿರ್ಗುಣ ಭಕ್ತಿ ಅಂತ. ಸಗುಣ ಭಕ್ತಿ ಅಂತಂದರೆ ಗುಣಸಹಿತವಾದಂಥದ್ದು, ನಾವು ಮೂರ್ತಿಯನ್ನು ಇಟ್ಟು ಪೂಜೆ ಮಾಡುವಂಥದ್ದು. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇಲ್ಲಿ ಸಗುಣ ಭಕ್ತಿ ಅಂದರೆ ಗುಣಸಹಿತವಾದಂಥ ಒಂದು ಮೂರ್ತಿ ಪೂಜೆ ಯಾಕೆ ಬೇಕು ಅಂದರೆ ಮೂರ್ತಿಯ ಮೂಲಕವಾಗಿ ನಾವು ಆ ದೇವರನ್ನು ಕಾಣ್ಬೋದು ಅಂತ. ಉದಾಹರಣೆಗೆ ನಿರೀಶ್ವರವಾದ ಅಂತ ನಮ್ಮ ಮುಸಲ್ಮಾನ ಧರ್ಮದಲ್ಲಿ ಬರ್ತದೆ. ಅಂದರೆ ಅಲ್ಲಿ ಮೂರ್ತಿ ಕಾಣೋದಿಲ್ಲ, ಸೂಫಿಗಳಾಗಲಿ ಮೂರ್ತಿಗಳಾಗಲಿ ಕಾಣೋದಿಲ್ಲ, ಆದರೆ ಅವರು ದೇವರನ್ನು ನಂಬುತ್ತಾರೆ ಅಂತ. ಹಾಗೆ ಇಲ್ಲಿ ನಾವು ಚರ್ಚೆಯ ದಿಕ್ಕನ್ನು ಬದಲಾಯಿಸೋದು ಬೇಡ. ಇಲ್ಲಿ ದೇವಸ್ಥಾನಗಳಲ್ಲಿ ಮೂರ್ತಿ ಇರುವುದು ಯಾಕೆ ಅಂತಂದರೆ ನಮ್ಮ ಭಕ್ತಿಯ ಸ್ವರೂಪವನ್ನು ತೋಡ್ಕೊಳ್ಳಿಕ್ಕಿರುವುದು ಅಷ್ಟೇ. ಅಲ್ಲ, ಒಂದು ವಿಷಯ ಹೇಳ್ತೇನೆ ನಾನು. ಈಗ ನೀವು ಈ ಬರ್ಮುಡ ಚಡ್ಡಿಯಲ್ಲೇ ಇದ್ದೀರಿ. ನಂದು ಒಂದೇ ಪ್ರಶ್ನೆ, ನೀವು ಮಾಂದಲ್ಪಟ್ಟಿಗೆ ಹೋಗುವಾಗ ಬರ್ಮುಡ ಚಡ್ಡಿ ಹಾಕಿ ಹೋಗ್ತೀರಿ, ಯಾಕೆ ಇವತ್ತು ನೀವು ಸಭೆಗೆ ಬರುವಾಗ ಇಷ್ಟು ಚಂದ ಡ್ರೆಸ್ ಮಾಡಿಕೊಂಡು ಬಂದಿರಿ? ಅದನ್ನು ನೀವು ವಸ್ತ್ರ ಸಂಹಿತೆ ವಿಷಯದಲ್ಲಿ ಚರ್ಚೆ ಮಾಡಬೇಡಿ. ನಾವು ವಾದ ಮಾಡ್ತಾ ಇರುವಂಥದ್ದು ದೇವಾಲಯಕ್ಕೆ ಬರುವಂಥ ಸಂದರ್ಭದಲ್ಲಿ ತಾಯಂದಿರಿದ್ದಾರೆ, ಕ್ಷಮಿಸಬೇಕು, ಯಾವನೇ ಆಗಲಿ ಒಬ್ಬ ಯುವಕ ದೇವಾಲಯಕ್ಕೆ ಬರುವಂಥ ಸಂದರ್ಭದಲ್ಲಿ ಆ ಒಬ್ಬಳು ಯುವತಿ ಟೈಟ್ ಪ್ಯಾಂಟ್ ಹಾಕಿಕೊಂಡು ಟೈಟ್ ಆ ಟೀ ಶರ್ಟ್ ಹಾಕಿಕೊಂಡು ಬರುವಾಗ ತನ್ನಿಂದ ತಾನೇ, ಈಗ ಹೇಳಿಲ್ವ ನಾವು ದೇವಸ್ಥಾನದೊಳಗೆ ಬರುವಾಗ ನಾವೇನು ಮೇಲಿನಿಂದ ಹಿಡಿದು ಬಂದವರಲ್ಲ, ನಾವು ಕೂಡ ಮನುಷ್ಯರೇ, ನಮ್ಮಲ್ಲಿ ವಿಕಾರ ಇರ್ತದೆ. ಒಬ್ಬರು ವಿದ್ವಾಂಸರೊಂದು ವೇದಿಕೆಯಿಂದ ಮಾತನಾಡ್ತಾ ಹೇಳಿದರು, ನಮ್ಮ ಊರಿನ ಹಿರಿಯ ವಿದ್ವಾಂಸರು 60 ವರ್ಷ ದಾಟಿದವರು, ಅವರು ವೇದಿಕೆಯಿಂದ ಮಾತನಾಡ್ತಾ ಹೇಳಿದರು, ಒಂದು 16 ವರ್ಷದ ಯುವತಿ ಎದುರು ಹೋಗುವಾಗ ನನ್ನ ಮನಸ್ಸು ಹೇಳ್ತದೆ, ಛೇ ನನಗೊಮ್ಮೆ ಅವಳ ಹತ್ರ ಹೋದರೆ ಆದೀತು ಅಂತ. ಕೂಡಲೇ ನನ್ನ ಆಂತರಿಕವಾಗಿರುವ ಮನಸ್ಸು ಎಚ್ಚರಿಸ್ತದೆ, ನೀನು ಪಳ್ಳತಡ್ಕ ಪರಮೇಶ್ವರ ಭಟ್ಟ ಅಂತ. ಯಾರು ಗೊತ್ತಾಯ್ತಾ? ಹಿರಿಯರು ನೋಡಿ, ನಾನು ಯಾರು ಎಂಬುದು ಅರ್ಥ ಆದ ಕೂಡಲೇ ನಾವು ಸಂಸ್ಕಾರದಲ್ಲಿರ್ತೇವೆ, ನಮ್ಮ ಆ ಸಂಸ್ಕಾರವನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ಹೇಳಿದ್ದು, ದೇವಾಲಯಕ್ಕೆ ಬರುವಾಗ ಆ ದೇವಾಲಯದಲ್ಲಿ ಭಾವನೆಗಳು ಮೀರಿ ಹೋಗದಂಥ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿದ್ದಷ್ಟೇ ಹೊರತು ಬರ್ಮುಡ ಚಡ್ಡಿ ಹಾಕಿದವನಿಗೆ ಭಕ್ತಿ ಇಲ್ಲ, ಕಚ್ಚೊಟ್ಟೋ ದೊಡ್ಡ ಭಕ್ತಿ ಅಂತ ನಾವೆಲ್ಲಿಯೂ ವಾದ ಮಾಡಲಿಲ್ಲ. ಕಚ್ಚೊಟ್ಟೋ ಕೆಲವ್ರದ್ದೆಲ್ಲ ಕಚ್ಚೆ ದೇವಸ್ಥಾನಕ್ಕೆ ಬೆಳಿಗ್ಗೆ ಬರುವಾಗ ಕೆಳಗೆ ಇರ್ತದೆ, ಅದೇ ರೀತಿ ಮಧ್ಯಾಹ್ನ ಮನೆಗೆ ಮುಟ್ಟುವಾಗ ಮೇಲೆ ಮುಟ್ತದೆ. ಅವರು ಮಧ್ಯಾಹ್ನ ಮನೆಗೆ ಮುಟ್ಟಿ ಎಲ್ಲ ಹೆಕ್ಕಿ ಗೋಣಿಗೆ ಹಾಕುವಂತ ಹೆಂಡತಿ ಹತ್ರ ಕಚ್ಚೆಯನ್ನು ಬಿಚ್ಚಿ ಒಳಗೆ ಹೋಗುವಂಥದ್ದು ಕೂಡ ಇದೆ. ನಾನು ಅದನ್ನು ವಾದ ಮಾಡಲಿಲ್ಲ, ನಾವು ಅದನ್ನು ವಾದ ಮಾಡುವುದೂ ಇಲ್ಲ. ಕಚ್ಚೊಟ್ಟವರೆಲ್ಲ ಭಕ್ತರು, ಬರ್ಮುಡ ಚಡ್ಡಿ ಹಾಕಿದವರಿಗೆ ಭಕ್ತಿ ಇಲ್ಲ ಅಂತಲ್ಲ. ದೇವಾಲಯದಾದ ಆಗಿರತಕ್ಕಂಥ ನಿಯಮಗಳಿದ್ದರೆ ಅದು ನಮ್ಮ ಸಂಸ್ಕಾರ. ಆ ಸಂಸ್ಕಾರವನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕಂತ ಮಾತ್ರ ಮಾಡಿದ್ದು. ಅದೇ ಹಾಗೆ ಹೇಳಿದಾಗೆ ನೀವು ಹೋಮ್ ಸ್ಟೇ ಮಾಡಿ, ಏನೂ ಮಾಡಿ, ಓಂಕಾರೇಶ್ವರ ದೇವಾಲಯಕ್ಕೆ ಬರುವವರು ಓಂಕಾರೇಶ್ವರ ದೇವಾಲಯಕ್ಕೆ ಬರ್ತಾರೆ. ನೀವು ಮಾಂದಲ್ಪಟ್ಟಿಗೆ ಹೋಗುವಾಗ ಒಮ್ಮೆ ಓಂಕಾರೇಶ್ವರ ದೇವಾಲಯಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದರೆ ನೀವು ಮನೆಯಿಂದ ಹೊರಡೋ ಸಂದರ್ಭದಲ್ಲಿ ಪಂಚೆ ಉಟ್ಟೇ ಬರ್ತೀರಿ, ಮಾಂದಲ್ಪಟ್ಟಿಗೆ ಮುಟ್ಟುವಾಗಲೇ ಬರ್ಮುಡ ಹಾಕ್ತೀರಿ. ಆ ರೀತಿಯೇ ಬಂದರೆ ಸಾಕು, ಆ ರೀತಿ ಬರುವಂಥ ವ್ಯವಸ್ಥೆ ಆಗಬೇಕು. ಒಂದು ತಂತ್ರಿಗಳ ಮಾತಿಗೆ ಎದುರು ಅಂತ ನೆನೆಸಬಾರ್ದು ತಂತ್ರಿಗಳೇ. ಈಗ ಹೆಂಗೆಳೆಯರ ಇಲ್ಲದ್ರೆ ಹೆಣ್ಮಕ್ಕಳ ಡ್ರೆಸ್ಸು ಅದು ಹಾಕಿದ್ದು ಸ್ವಲ್ಪ ಪ್ಯಾಂಟ್ ಟೈಟ್ ಆದ, ಇಲ್ಲದ್ರೆ ಆ ರೀತಿಯ ಡ್ರೆಸ್ಸಿನ ವಿಷಯದಲ್ಲಿ ನಾವು ಗಹನವಾಗಿ ಯೋಚಿಸಿದ್ದು, ಅದರ ಕುರಿತು ಚಿಂತಿಸಿದ್ದು. ನಿಮಗೆ ಎಲ್ಲದಕ್ಕೂ ಆಧಾರ ಬೇಕು. ಇಂಡಿಯಾದಲ್ಲಿ ಆಗುವ ರೇಪ್ ಕೇಸ್ಗಳಿದೆಯಲ್ಲ, ಬಲಾತ್ಕಾರಗಳಿದೆಯಲ್ಲ, ನೀವು ಅದರ ಒಂದು ಕೇಸ್ ಹಿಸ್ಟ್ರಿ ತೆಗೆದು ನೋಡಿ, ಅಲ್ಲಿ ಯಾವುದು ಬರ್ಮುಡ ಹಾಕಿದ ಚಡ್ಡಿಗೆ ರೇಪ್ ಆಗಲೇ ಇಲ್ಲ, ಡ್ರೆಸ್ ಹಾಕಿದವಳಿಗೆ ಆದದ್ದು. ಇದು ನಿಜವಾದ ವಿಷಯ. 50 ವರ್ಷಗಳ ಮೊದಲು 60 ವರ್ಷಗಳ ಮೊದಲು ವಸ್ತ್ರ ಸಂಹಿತೆ ಹೀಗೆ ಇರಲಿಲ್ಲ. ನಮ್ಮ ನೀವು ಯಾವುದಾದ್ರೂ ರಾಮಾಯಣ ಮಹಾಭಾರತದ ಚಿತ್ರ ಉಂಟು, ಅದರಲ್ಲಿ ರವಕೆ ಉಂಟು ನೋಡಿ, ಇದನ್ನು ಸೀರೆಯನ್ನೇ ಹೀಗೆ ಕಟ್ಟಿದ್ದಲ್ಲ. ಎಷ್ಟು ಬಲಾತ್ಕಾರ ಆಗಬೇಕಿತ್ತು. ಜನಸಂಖ್ಯೆ 130 ಇದ್ದದ್ದು 500 ಕೋಟಿ ಆಗಬೇಕಿತ್ತಲ್ಲ. ಸ್ವಾತಂತ್ರ್ಯ ಸಿಕ್ಕುವಾಗ ಇದ್ದದ್ದು 40 ಕೋಟಿ. ಯಾವುದೇ ಕಾಡಿನಲ್ಲಿ ಆಗ ನಿಮಗೆ ಅಂದರೆ ಕಾಡು ಪ್ರದೇಶಗಳಲ್ಲೆಲ್ಲ ವಾಸಿತ, ಅಲ್ಲೆಲ್ಲ ಡ್ರೆಸ್ಸೇ ಇರಲಿಲ್ಲ. ರೇಪ್ಗಳೆಲ್ಲಾಗಿ ಜನಸಂಖ್ಯೆ ಎಷ್ಟಾಗಬೇಕಿತ್ತು. ಇದು ಭಾವನೆ, ಹಾಳು ಭಾವನೆ ಇದ್ದವನಿಗೆ ಡ್ರೆಸ್ ಹಾಕಿದ್ರೂ ಆಗ್ತದೆ, ಹಾಕದಿದ್ರೂ ಆಗ್ತದೆ. ಅದು ನಮ್ಮ ವಾದ ಅಲ್ಲ. ನಮ್ಮ ವಾದ ಅಂದರೆ ಪ್ರವಾಸೋದ್ಯಮ ಅಂತ ಹೇಳಿದ ಉದ್ಯಮವನ್ನು ನಮ್ಮ ದೇವಸ್ಥಾನಗಳು ಇನ್ನೂ ಅಭಿವೃದ್ಧಿ ಆಗಬೇಕು, ಜನರು ಇದಕ್ಕೆ ಬರಬೇಕು, ತುಂಬ ಸೇವೆಗಳು ಮಾಡಬೇಕು. ನಮಗೆ ಎಲ್ಲ ದೇವಸ್ಥಾನಗಳಲ್ಲಿ ನೀವು ಈ ಸಲ ಒಳ್ಳೆ ಚಂದದಲ್ಲಿ ಬಿಲ್ಡಿಂಗ್ ಕಟ್ಟಿದ್ದೀರಿ, ಬರೋ ಸಲ ನಾನು ಬಂದು ಹೇಳ್ತೇನೆ 3 ಕಡೆಯಲ್ಲಿ ಟಾಟಾದ ಶೀಟ್ ಇಳಿಸಿರ್ತೀರಿ. ಯಾಕೆಂದರೆ ನಮ್ಮಲ್ಲಿ ಕಲೆಕ್ಷನಿನ ದುಡ್ಡಿಲ್ಲ. ಒಂದೇ ಒಂದು ಟಾಟಾದ ಶೀಟ್ ಹಿಡಿದ ಪಳ್ಳಿ ತೋರಿಸಿ ನನಗೆ,
ಚರ್ಚ್ ತೋರಿಸಿ ನನಗೆ. ನಮ್ಮದು ಗರ್ಭಗುಡಿ ಮಾತ್ರ, ಅದನ್ನು ಅಡ್ಡ ತರಬೇಕಿದ್ರೆ 25 ಸಲ ಕಮಿಟಿಯಲ್ಲಿ ಮೀಟಿಂಗ್ ಆಗ್ತದೆ. ನಾರಾಯಣಾಚಾರಿ ಬಣ್ಣವಾವ, ಕೇಶವಾಚಾರಿ ಬಣ್ಣವಾವ ಅಂತ. ಆಯನ ಕೋಲುಗೆ 30 ರೂಪಾಯಿ, ಇಂಬೆನ 25 ರೂಪಾಯಿಯಿಂದ. ನಾವು ಸುರುವಿಗೆ ಮಾತ್ರ ಅಷ್ಟಬಂಧ ಮತ್ತು ಶೀಲೆಕಲ್ಲು, ಊಟದ್ದು ಎಲ್ಲ ನಮ್ಮದು ಶೀಟಿನಲ್ಲೇ ಇಳಿಸೋದು. ಯಾವುದಾದ್ರೂ ಇಲ್ಲೊಂದು ನಾನು ಗಮನಿಸಿದ್ದೇನೆ, ಒಂದು ಪಳ್ಳಿಗೆ ಹೋಗಿ ನೀವು, ಇವರ ಇದ್ದಾರೆ ಅಂತಲ್ಲ, ಅವರ ಟಾಯ್ಲೆಟ್ನಲ್ಲಿ ಊಟ ಮಾಡ್ಬೋದು ರೀ, ಅಷ್ಟು ಕ್ಲೀನಾದ ಟಾಯ್ಲೆಟ್. ಧರ್ಮಸ್ಥಳದಲ್ಲಿ ಟಾಯ್ಲೆಟಿಗೆ ಹೋಗಿ ಅಂತ 3 ತಿಂಗಳು ಬೋಧ ತಪ್ಪಿ ಬಿದ್ದ ನಾವು. ಒಂದು ನೀಟಾದ ಟಾಯ್ಲೆಟ್ ಉಂಟಾ ನಮ್ಮಲ್ಲಿ, ಒಂದು ಟ್ಯಾರಿಸ್ ಬಿಲ್ಡಿಂಗ್ ಉಂಟಾ, ಗರ್ಭಗುಡಿ ಮಾತ್ರ ಇದರದ್ದು, ಬಾಕಿ ಎಲ್ಲ ಶೀಟ್ ಹಾಕಿ ನಾವು ಆಚಾರಗಳನ್ನು ಉಳಿಸ್ತೇವೆ, ವಿಚಾರಗಳನ್ನು ಉಳಿಸ್ತೇವೆ ಅಂತ ಹೇಳೋದು ಒಳ್ಳೆಯದಾ? ಒಳ್ಳೆ ಚಂದವಾಗಿ ಒಂದು ಟಾಯ್ಲೆಟ್, ಉಳ್ಕೊಳ್ಳಿಕ್ಕೆ ಒಂದು 2 ಬೆಡ್ರೂಮಿನ. ನಾವು ಯಾಕೆ ಸ್ಟೇ ಹೋಮಿಗೆ ಯಾಕೆ ಹೋಗಬೇಕು? ಅವ ಏನೋ ಬಿಯರ್ ಕುಪ್ಪಿ ತಂದು ಇಲ್ಲಿ ದೇವಸ್ಥಾನದಲ್ಲಿ ನೀವು ಒಂದು ಸ್ಟೇ ಹೋಮ್ ಮಾಡಿ. ಇದೇ ಊರಿನವರು ಬಂದು ಬ್ಯಾಂಗ್ಳೂರಲ್ಲಿದ್ದಾರೆ, ಮೈಸೂರಲ್ಲಿದ್ದಾರೆ, ಅವರ ಮೂಲ ಮನೆ ಇಲ್ಲೇ ಇರ್ತದೆ. ಇಲ್ಲಿದ್ದವರೆಲ್ಲ ಮಾರಿ ಹೋಗಿರ್ತಾರೆ. ಅವರು ಇಲ್ಲಿ ಬಂದರೆ ಬಂಧುಗಳಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ. ದೇವಸ್ಥಾನದ ಹತ್ರ ಒಂದು ಮಾಡಿ, ಎರಡು ಪ್ರಾರ್ಥನೆ ಮಾಡ್ತಾನೆ, ಹೌದು ಭಜನೆ ಸ್ವಾಮಿ, ಮಾಡ್ತಾನೆ. ನಾವು ಅದಕ್ಕೆ ನಮ್ಮ ದೇವಸ್ಥಾನದ ಒಂದು ಪಾವಿತ್ರ್ಯತೆ ಉಳಿಸಬೇಕು ಅಂದ್ರೆ ಗಿರೀಶ್ ಆಗ್ಲಿ, ರಘು ಆಗ್ಲಿ, ಹರೀಶ್ ಆಗ್ಲಿ ಇವರೇ ಬರಬೇಕೆ ಹೊರತು ಅಬ್ದುಲ್ ಆಗ್ಲಿ, ಹನೀಫ್ ಆಗ್ಲಿ ಇವರು ಬರುವುದಿಲ್ಲ ಸ್ವಾಮಿ. ಹಾಗಿರುವಾಗ ಆ ಪ್ರವಾಸೋದ್ಯಮದ ಇಲಾಖೆಯಲ್ಲಿ ನೀವೀಗ ಹೇಳ್ಕೊಂಡು ಹೋಗ್ತಾ ಇರಿ, ಅವರು ಮಸೀದಿಯಲ್ಲಿ ಹಾಗೆ ಉಂಟು ಹೀಗೆ ಉಂಟು ಅಂತ ಹೇಳ್ಕೊಂಡು. ಹಾಗಾದ್ರೆ ಪ್ರವಾಸೋದ್ಯಮದ ಇದರಲ್ಲಿ ನಮ್ಮ ದೇವಸ್ಥಾನವನ್ನು ಹಾಳು ಮಾಡ್ತಾ ಇರೋರು ಯಾರು? ನಾವೇ. ನೋಡಿ, ನಾನು ಹೇಳಿದ್ರ ಉದ್ದೇಶ ಅದಲ್ಲ. ಅಲ್ವಾ? ನಿಮ್ಮ ಈ ಒಂದು ನಿಮಿಷ ಸರ್, ತಾಳತ್ತ ಮನೆ ಇದೇ ಇಲ್ಲಿದ್ದವರು, ನೀವು ಬ್ಯಾಂಗ್ಳೂರಲ್ಲಿ ಅಮೆರಿಕದಲ್ಲಿದ್ದವರಿದ್ದಾರಲ್ವಾ, ಅವರ ಮೂಲ ಗಂಟು ಇದೆ ಅಲ್ವಾ. ಅವರಿಗೆ ರಾತ್ರಿ ಇಲ್ಲಿ ಬ್ರಹ್ಮಕಲಶಕ್ಕೆ ನೀವು ಹಣ ಕೊಡುವಾಗ ಇತ್ತೆ ಚೂರು ಟೈಟ್ ಉಂಟು ಅಂತ ಹೇಳಿದವ, 3 ಸಲ ಕನಸು ಬಿಟ್ಟು ಈಗ ಹಣ ಕಳಿಸಿದ್ದೆಷ್ಟು ಅಂತ ಕಮಿಟಿಯವರಿಗೆ ಗೊತ್ತಿರ್ಬೋದು. ಅಲ್ಲಿ ಮಗು ಬಿದ್ದ ಕೂಡಲೇ ಇಲ್ಲಿ ಹಣ ಅಟ್ಟೆಟ್ಟಿ ಬರ್ತದೆ. ಅದು ಯಾವುದಿದೆ ಅವನ ಮೂಲ ಬಿಡ್ಲಿಕ್ಕೆ ಆಗೋದಿಲ್ಲ. ಅವನಿಗೊಂದು ಮನೆ ಕಟ್ಟಿ ಅದನ್ನು ಪ್ರವಾಸೋದ್ಯಮ ಅಂತ ಯಾಕೆ ತಗೊಳ್ಬಾರ್ದು? ನೀವು ಮಂಡಲ್ಪೇಟೆಯಲ್ಲಿ ಅಲ್ಲೇ ಸ್ಟೇ ರೂಮಿನಲ್ಲೇ ನಿಂತವ ಪ್ರವಾಸಿ ಅಂತ ಯಾಕೆ ತಗೊಳ್ತೀರಿ? ಅಲ್ಲ, ಈಗ ದೇವಸ್ಥಾನದಲ್ಲಿ ಗೆಸ್ಟ್ ಹೌಸ್ ಕಟ್ಟುವುದಕ್ಕೆ ಯಾರು ವಿರೋಧ ಮಾಡಿದ್ದಾರೆ? ಅದನ್ನೇ ಪ್ರವಾಸೋದ್ಯಮ ಅಂತ ನಾವು ಹೇಳ್ತಾ ಇರೋದು. ಅದು ಪ್ರವಾಸೋದ್ಯಮ ಆಗುದಿಲ್ಲ. ಇಲ್ಲಿ ಪ್ರವಾಸೋದ್ಯಮ ಅಂತ ಹೇಳುವಂಥ ವಿಷಯ ಬರುವಾಗ ನೀವು ಹೇಳುವುದು ಯಾವುದು ಅಂತ ಕೇಳಿದರೆ, ಹೋಮ್ ಸ್ಟೇಯಲ್ಲಿ ಸಾಧಾರಣ ಬಂದು ಕೂತ್ಕೊಳ್ಳುವವರಿಗೆ ಎಲ್ಲ ರೀತಿಯ ಮನೋರಂಜನೆಗಳು ಬೇಕು. ರಾತ್ರಿ ಆಗುವಾಗ ಕುಪ್ಪಿ ಬೇಕು, ಅದೆಲ್ಲವೂ ಕೂಡ ಬೇಕು. ಸಾಧಾರಣ ಮಡಿಕೇರಿಗೆ ಎಲ್ಲರೂ ಕೂಡ ಅದು ನಿಮ್ಮ ಭಾವನೆ. ಏಕೆಂತ ಹೇಳಿದರೆ ಸ್ವಲ್ಪ ನಾನು ಹೇಳ್ತೇನೆ, ನಾನು ಕುಡಿಯುವುದೇ ಇಲ್ಲ, ಡ್ರಿಂಕ್ಸ್ ಮಾಡುವುದೇ ಇಲ್ಲ. ಅದ ಕಾರಣ ನನ್ನನ್ನು ಯಾವುದಾದ್ರು ಹೋಮ್ ಸ್ಟೇಯಲ್ಲಿ ಇದ್ದರೆ ನೀವು ಡ್ರಿಂಕ್ಸ್ ಮಾಡೋದು ಆ ಕ್ಯಾಟಗರಿಯಲ್ಲೇ ಬಿಡುವುದಾ? ಅಲ್ಲ, ನಿಮಗೆ ನಾನೊಬ್ಬ ಬಡಪಾಯಿ, ನನ್ನ ಹತ್ರ ಮನೆಯಲ್ಲಿ ಹೇಳ್ತೇನೆ ಒಂದು ಪೂಜೆ ಉಂಟು ಬರೋ, ಅವು ದಿನ ಸರಿ ಇಜ್ಜಿ, ಅದು ಟೈಮ್ ಸರಿ ಇಲ್ಲ. ಅದೇ ನಾನು 4 ಚೈನ್ ಹಾಕಿಕೊಂಡು ಬರ್ತೇನೆ, 2 ಬೇಸ್ಲೆಟ್ ಹಾಕಿ ಬರ್ತೇನೆ, ಒಂದು ದಿನ ನೋಡಿ. ನಿಮಗೆ ಯಾವ ದಿನ ಬೇಕು ಆ ದಿನದಲ್ಲಿ ನೀವು ಟೈಮ್ ನೋಡಿ ದಿನ ಕೊಡ್ತೀರಾ. ಅದೇಕೆ? ಇಲ್ಲ, ಆ ರೀತಿ ದಿನ ಕೊಡುವ ಪ್ರಶ್ನೆ ಇಲ್ಲ. ಯಾಕೆಂದರೆ 6 ಕೂಡಿಸು 3 9 ಆಗಬೇಕಷ್ಟೇ. ಎಲ್ಲಿಯಾದರೂ ಆ ರೀತಿ ದಿನ ಕೊಟ್ಟವಿದ್ದರೆ ಅವ ಮುಟ್ಟಾಳ ಅಂತ ಹೇಳಬೇಕಷ್ಟೇ. ಚೈನು ನೋಡಿಯೂ ಡ್ರೆಸ್ ನೋಡಿಯೂ ಕೊಡುವಂಥ ವ್ಯವಸ್ಥೆ ಅಲ್ಲ. ಅದು ಮನುಷ್ಯ ಧರ್ಮ ಹಾಳಾಗಲ್ಲ. ತಂತ್ರಿಗಳ ನಾವು ಅದನ್ನೇ ಆಗದಿಂದ ಪ್ರತಿಪಾದನೆ ಮಾಡ್ತಾ ಇರುವಂಥದ್ದು. ಕೇವಲ ಪ್ರವಾಸೋದ್ಯಮ ಅಂದರೆ ಏನು ಅಂತ ಹೇಳುವಂಥ ಪ್ರಶ್ನೆ. ಈಗ ನೀವು ಇವರು ಹೇಳಿದ್ರಲ್ಲ, ಬಿಯರ್ ಬಾಟ್ಲಿ ಸಿಕ್ಕಿತು ಮಾಂದಲ ಬಟ್ಟಿಯಲ್ಲಿ ಕೆಳಗೆ, ಮತ್ತೆ ಇನ್ನೊಂದೇನು ಇದು ಅದನ್ನು ಹಾಳು ಮಾಡಿದ್ರು, ಇದನ್ನು ಉಳಿಸಿದ್ರು ಅಂತ. ಪ್ರವಾಸೋದ್ಯಮದ ಇಲಾಖೆಯಿಂದ ಅಥವಾ ಪ್ರವಾಸೋದ್ಯಮ ದೇವಾಲಯದಲ್ಲಿ ಪ್ರವಾಸೋದ್ಯಮ ಮಾಡುವಾಗ ಎಲ್ಲಿಯೂ ನೀವು ಬಿಯರ್ ಬಾಟ್ಲ್ ಹಾಕಿ ಇಲ್ಲಿ ಹಾಳು ಮಾಡಿ ಅಂತೇಳಿ ಪ್ರವಾಸೋದ್ಯಮ ಮಾಡುವುದಿಲ್ಲ. ಪ್ರವಾಸೋದ್ಯಮವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ದೇವಸ್ಥಾನ ಅಭಿವೃದ್ಧಿ ಆಗಲಿ, ಇಲ್ಲಿರುವಂಥ ಒಂದಷ್ಟು ಉದ್ಯಮಶೀಲತೆ ಬೆಳೆಯಲಿ. ನಾವು ವೋಕಲ್ ಫಾರ್ ಲೋಕಲ್ ಅಂತ ಇವತ್ತು ಬೊಬ್ಬೆ ಹೊಡಿತಾ ಇದ್ದೇವೆ. ವೋಕಲ್ ಫಾರ್ ಲೋಕಲ್ ಅಂದರೆ ಏನು? ನಮ್ಮ ಗ್ರಾಮಗಳಲ್ಲಿರುವಂಥ ಯುವಕರು ಸದೃಢರಾಗಲಿ, ಆರ್ಥಿಕವಾಗಿ ಗಟ್ಟಿಯಾಗಲಿ, ಅಲ್ಲಲ್ಲೊಂದು ಉದ್ಯಮ ಬೆಳೆಯಲಿ ಅಂತ. ಬೆಳಿಬೇಕು ಅಂತಾದರೆ ಹೇಗೆ ಸಾಧ್ಯ? ಒಂದು ದೇವಸ್ಥಾನ, ಒಂದು ಗ್ರಾಮಕ್ಕೆ ಕೇಂದ್ರ ಯಾವುದು? ಇವತ್ತು ಇಡೀ ತಾಳ್ತಮನೆ ಗ್ರಾಮಕ್ಕೆ ಕೇಂದ್ರ ಯಾವುದು ಅಂತ ಕೇಳಿದರೆ ಇವತ್ತು ಆ ಭಗವತಿ, ದುರ್ಗಾ ಭಗವತಿಯ ಸನ್ನಿಧಾನ ಕೇಂದ್ರ. ಇವತ್ತು ದುರ್ಗಾ ಭಗವತಿಯ ಸನ್ನಿಧಾನಕ್ಕೆ ನೀವು ಇಷ್ಟು ಮಂದಿ ಬರ್ತೀರಿ. ಬರುವಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಸಣ್ಣ ಒಂದು ತೊಟ್ಟಿಲು ಹಾಕಿದ್ರು, ಅಥವಾ ಆಗ ಹೇಳಿದ್ರಲ್ಲ ತಂತ್ರಿಗಳು, ಅಂತ ಒಂದಷ್ಟು ಸಣ್ಣ ಸಣ್ಣ ವ್ಯವಸ್ಥೆಗಳನ್ನು ಜೋಡಿಸಿಕೊಂಡ್ರೆ ಅವನ ತುತ್ತಿನ ಗಂಟು ಬೆಳೀತದೆ, ಅವನ ಆರ್ಥಿಕವಾಗಿ ಸದೃಢನಾಗ್ತಾನೆ. ಸದೃಢನಾದವನಲ್ಲೊಂದು ಭಾವ ಬರ್ತದೆ, ನಾನು ಇಷ್ಟು ಬೆಳಿಬೇಕಾದ್ರೆ, ನಾನು ಇಷ್ಟು ಪ್ರವಾಸೋದ್ಯಮದಿಂದ ಈ ಕ್ಷೇತ್ರದಿಂದಲಾಗಿ ನಾನು ಬೆಳೆದಿದ್ದೇನೆ, ಬೆಳೆದಂಥ ನಾನು ಈ ಕ್ಷೇತ್ರಕ್ಕೊಂದು ಕೊಡಬೇಕು ಅಂತ ಇವರು ಹೇಳಿದ್ರಲ್ಲ. ಆಗ ಆ ಸುಂದರವಾದ ಎಂಥ ಒಂದು ವಸತಿ ಗೃಹವೋ, ಒಂದು ಟಾಯ್ಲೆಟೋ, ಒಂದು ಶೀಟ್ ಇಳಿಸಿದರ ಬದಲು ಒಂದೊಳ್ಳೆ ಕಟ್ಟಡವೋ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಭಾವದಿಂದ ಪ್ರವಾಸೋದ್ಯಮವನ್ನು ದೇವಸ್ಥಾನದ ಜೊತೆಗೆ ಜೋಡಿಸ್ಲಿಕ್ಕೆ ಹೊರಟದ್ದೇ ಹೊರತು ಯಾವುದೋ ಡ್ರಿಂಕ್ಸ್ ಮಾಡಲಿಕ್ಕೋ, ಯಾವುದೋ ಪಾರ್ಟಿ ಮಾಡಲಿಕ್ಕೋ, ಯಾವುದೋ ಮೋಜು ಮಸ್ತಿ ಮಾಡಲಿಕ್ಕೋಸ್ಕರ ಮಾತ್ರ ಜೋಡಿಸಿದ್ದಲ್ಲ ಅಂತ. ಪ್ರವಾಸೋದ್ಯಮ ಅಂತ ಹೇಳಿದರೆ ನಾವು ಕೇವಲ ಒಂದೇ ದೃಷ್ಟಿಕೋನದಲ್ಲಿ ನೋಡುವುದನ್ನು ಬಿಟ್ಟು, ಹೇಗೆ ದೇವಾಲಯವನ್ನು ನೀವು ವಾದ ಮಾಡುವಾಗ ಹೇಳ್ತೀರಿ, ಈಗ ನಾವು ಇಷ್ಟು ಪ್ರಶ್ನೆಗಳನ್ನು ಕೇಳುವಾಗ ನೀವು ವಾದ
ವಾದ ಮಾಡುವಾಗ ಅದಕ್ಕೆ ಉತ್ತರ ಕೊಡ್ತೀರಿ, ಯಾವನ ಒಬ್ಬ ಮಾಡಿದ್ರೆ ಅವ ಮೂರ್ಖ ಅಂತ. ಹಾಗೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಇಂಥದ್ದನ್ನು ಯಾರೋ ಒಂದಷ್ಟು ಜನ ವಿಘಟಿಸಿಕೊಂಡ್ರೆ ಅದು ಅವರ ಮೂರ್ಖತನ ಹೊರತು ಅವರಿಗೆ ಸಚ್ಚಾರಿತ್ರ ಕೊಡಬೇಕು ಹೊರತು ಆ ವಿಚಾರವನ್ನೇ ದ್ವೇಷಿಸುವುದು ಅಥವಾ ಆ ವಿಚಾರವನ್ನೇ ಖಂಡಿಸುವುದು ಅಲ್ಲ ಅಂತ. ಅಂದರೆ ಪ್ರವಾಸೋದ್ಯಮದ ಒಂದು ಗೈಡ್ಲೈನ್ಸ್ ಅಂತ ಬರ್ತದೆ. ಪ್ರವಾಸೋದ್ಯಮ ಅಥವಾ ಒಂದು ಧಾರ್ಮಿಕವಾದ ಪ್ರವಾಸೋದ್ಯಮ ಈ ರೀತಿಯಲ್ಲಿ ಇರಬೇಕು ಅಂತೇಳಿ. ಮೊನ್ನೆ ತಲಕಾವೇರಿಗೆ ಒಂದು VIP ಬಂದರು. ಹಾಗಾದರೆ ಆ ತಲಕಾವೇರಿಗೆ ಆ ಕ್ಷೇತ್ರಕ್ಕೆ ಯಾವ ರೀತಿಯಲ್ಲಿ ಅವರನ್ನು ಬರಮಾಡಿಕೊಳ್ಳಬೇಕು ಎನ್ನುವುದೊಂದು ಶಿಷ್ಟಾಚಾರ ಇರ್ತದೆ, ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಇರ್ತದೆ. VIP ಬರ್ತಾರೆ ಅಂತ ಹೇಳಿಕೊಂಡು ಅವರಿಗೆ ಕಾವೇರಿಯ ಮಣ್ಣಿನ ಸ್ಪರ್ಶ ಮಾಡದೆ ಇಡೀ ರೆಡ್ ಕಾರ್ಪೆಟ್ ಹಾಕಿಕೊಂಡು ಅವರನ್ನು ಕಳಿಸಿದರು. ಪ್ರವಾಸೋದ್ಯಮ ಇಲಾಖೆಯಲ್ಲಿ ಮಾಡಿದಂತಹ ದೊಡ್ಡ ದುರಂತ ಅದು. ಯಾಕೆಂದರೆ ಅವರು ಅಷ್ಟು 18 ಕೋಟಿಯನ್ನು ಖರ್ಚಾಯಿತು. ಅಷ್ಟು ಖರ್ಚು ಮಾಡಿ ತಲಕಾವೇರಿಗೆ ಬಂದು ಆ ಸೇವೆಯನ್ನು ಮಾಡಿ ಆ ತಲಕಾವೇರಿಯ ಮಣ್ಣನ್ನು ಮುಟ್ಟಿ ಹೋಗಿಲ್ಲ ಅಂದರೆ ಅದಕ್ಕಿಂತ ದೊಡ್ಡ ದುರಂತ ಯಾವುದಿಲ್ಲ. ಇದಕ್ಕೆ ಪ್ರವಾಸೋದ್ಯಮ ಒಂದು ಗೈಡ್ಲೈನ್ಸ್ ಕೊಡಬೇಕಿತ್ತು, ಅದಕ್ಕೆ ಬೇಕಾದ ವ್ಯವಸ್ಥೆ. ನಾವು ಅದನ್ನೇ ವಾದ ಮಾಡ್ತಾ ಇರುವಂಥದ್ದು ಆಗದಿಂದ, ನಾವು ಅದೇ ವಿಚಾರವನ್ನು ಮಂಡಿಸ್ತಾ ಇರುವಂಥದ್ದು. ನೋಡಿ, ತಲಕಾವೇರಿ ಅಂತ ಕ್ಷೇತ್ರಕ್ಕೆ ಒಂದಷ್ಟು VIPಗಳು ಬಂದರು. ಯಾಕೆ ಬಂದರು? ಅದು ಪ್ರವಾಸೋದ್ಯಮದ ಜೊತೆಗೆ ಜೋಡಿಸಿಕೊಂಡಿದೆ, ಪ್ರವಾಸೋದ್ಯಮದ ಜೊತೆ ಅದಕ್ಕೆ ಕನೆಕ್ಟ್ ಆಗಿದೆ. ನೋಡಿ, ನಾನು ಹೇಳ್ತೇನೆ, ಈಗ ನಮ್ಮ ಉದ್ದೇಶ ಏನು ಅಂತ ನಮಗೆ ಸ್ಪಷ್ಟತೆ ಇರಬೇಕಾದ್ದು. ನಮ್ಮಲ್ಲಿಗೆ ಎಲ್ಲರೂ ಬರಬೇಕು ಅನ್ನುವಂಥದ್ದು ನಮ್ಮ ಭಾವ, ಎಲ್ಲರೂ ನಮ್ಮತನದ ಜೊತೆಗೆ ಜೋಡಿಸಿಕೊಳ್ಳಬೇಕು ಅಂತ ನಮ್ಮ ಭಾವ. ಇವಾಗ ಯಾವನೋ ಒಬ್ಬ ಅಮೆರಿಕದಿಂದಲೋ ಯಾವುದೋ ಒಬ್ಬ ಇಂಗ್ಲೆಂಡಿಂದಲೋ ಬರ್ತಾನೆ. ಒಂದು ಸಣ್ಣ ಮಾತನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತೇನೆ. ಪೂಜ್ಯ ಒಡಿಯೂರು ಗುರುಗಳ ಹತ್ರ ನಿನ್ನೆ ನಾನು ಹೋದಾಗ ಅವರೊಂದು ಮಾತು ಹೇಳಿದರು. ಅವ್ರ ಹತ್ರ ಯಾವನೋ ಒಬ್ಬ ಅಮೆರಿಕದವ ಬಂದು ಕೂತವ, ಎದುರು ಕೂತು ಕೇಳಿದ, ಐ ವಾಂಟ್ ಪೀಸ್ ಅಂತ ಕೇಳಿದಂತೆ. ಆಗ ಗುರುಗಳು ಹೇಳಿದ್ರಂತೆ, ಐ ಮತ್ತೆ ವಾಂಟ್ ಅನ್ನು ತೆಗಿ, ಆಗ ನಿನಗೆ ಪೀಸ್ ಆಟೋಮೆಟಿಕ್ ಸಿಗ್ತದೆ ಅಂತ. ಆದರೆ ಆತ ಅದನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ ಒಂದೊಂದು ಹೆಜ್ಜೆಯಾಗಿ ಅನುಷ್ಠಾನಕ್ಕೆ ತರಬೇಕೆ ಹೊರತು ಇವತ್ತಿಂದ ನಾಳೆಗೆ ನಾನು ಅದನ್ನು ಮಾಡಿಯೇ ಸಿದ್ಧ ಅಂತೇಳಿ ಖಂಡಾತುಂಡವಾಗಿ ಮಾತಾಡಿದರೆ ಅವನು ನಮ್ಮಿಂದ ದೂರ ಆಗ್ತಾರೆ ಹೊರತು ಅವರು ನಮ್ಮ ಹತ್ತಿರ ಆಗುವುದಿಲ್ಲ. ನಾವು ಸಮಾಜವನ್ನು ಹತ್ತಿರವಾಗಿ ಮಾಡಬೇಕಾದ್ರೆ ನಮ್ಮತನವನ್ನು ಉಳಿಸಿಕೊಂಡು ಅದನ್ನು ಆಕರ್ಷಣೀಯವಾಗಿ, ಅದನ್ನು ವೈಭವೋಪೇತವಾಗಿ ಮಾಡಬೇಕು. ಯಾಕೆ ಅಂತ ಹೇಳಿದರೆ, ನೀವು ಹಿಂದಿನ ಪುರಾಣಗಳ ಉಲ್ಲೇಖವನ್ನು, ಹಿಂದಿನ ರಾಮಾಯಣ ಮಹಾಭಾರತದ ಉಲ್ಲೇಖವನ್ನು ತೆಗೆದು ನೋಡಿ. ದೇವಸ್ಥಾನಗಳಲ್ಲಿ ನಾಟ್ಯಗಳು ನಡೀತಾ ಇತ್ತೋ ಇಲ್ವೋ? ಇತ್ತು. ಯಾವ ಕಾರಣಕ್ಕಾಗಿ ನಡೀತಾ ಇತ್ತು? ಊರಿನ ಜನರನ್ನ ಆ ಕ್ಷೇತ್ರಕ್ಕೆ ಕರೆತಂದು ಅಲ್ಲಿ ಅವರಿಗೆ ಮನೋರಂಜನೆಯನ್ನು ಕೊಡುವುದರ ದ್ವಾರ ಅದಾದ ನಂತರ ಸಂಸ್ಕಾರವನ್ನು ಕೊಡುವಂಥ ಕೆಲಸಗಳು ನಡೀತಾ ಇತ್ತು. ಅದೇ ರೀತಿ ಇವತ್ತಿನ ಕಾಲಘಟ್ಟಕ್ಕೆ ಪ್ರವಾಸೋದ್ಯಮ ಅನ್ನುವಂಥದ್ದು ಅತ್ಯಂತ ಅವಶ್ಯವಾಗಿ ಇರುವಂಥ ವಸ್ತು. ಆ ಕಾರಣಕ್ಕಾಗಿಯೇ ಪ್ರವಾಸೋದ್ಯಮವನ್ನು ಇವತ್ತು ದೇವಾಲಯಗಳ ಜೊತೆ ಜೋಡಿಸಿಕೊಂಡಿದ್ದಾರೆ. ಜೊತೆಗೆ ಆ ಪ್ರವಾಸೋದ್ಯಮಕ್ಕೆ ಬಂದವ ದೇವಾಲಯದ ಜೊತೆ ಕನೆಕ್ಟ್ ಆಗ್ತಾನೆ. ತನ್ಮೂಲಕ ಆತನಿಗೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪ್ರವಾಸೋದ್ಯಮಕ್ಕೆ ಹೋದಾಗ ಆ ದೇವಸ್ಥಾನದಲ್ಲಿ ಆತನಿಗೆ ಪ್ರೇರಣೆ ಸಿಗ್ಬೋದು, ಅವ ಉನ್ನತವಾದ ಮಟ್ಟಕ್ಕೆ ಆಧ್ಯಾತ್ಮಿಕವಾಗಿ ಹೋಗಬಹುದು ಮುಂದಿನ ದಿನಗಳಲ್ಲಿ. ಅಲ್ಲ, ನೀವು ಹೇಳ್ತಾ ಅಂತ ಸಹಸ್ರ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದ್ದಾವೆ ಅಂತ. ಅಲ್ಲ, ನೀವು ಹೇಳ್ತಾ ತಿಲಕರವರು ಗಣೇಶ ಚತುರ್ಥಿಯನ್ನು ಮಾಡುವ ಮೂಲಕ ಜನವನ್ನು ಸೇರಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ಕೊಟ್ಟಿದ್ದಾರೆ. ನೀವು ಹೇಳ್ತಾ ಇರುವಂಥ ವಿಷಯ, ಈಗ ಒಬ್ಬ ಭಕ್ತನಿಗೆ ಅವನ ಮಾನಸಿಕವಾಗಿರುವಂಥ ಸ್ಥಿತಿಗೆ ಅನುಸಾರವಾಗಿ ದೇವಾಲಯ ಆಗಬೇಕು ಅಂತ ಹೇಳಿದರೆ, ಈಗಿನ ಕಾಲಸ್ಥಿತಿಗೆ ಅನುಸಾರವಾಗಿ ಅಂತ ಹೇಳಿದರೆ ದೇವಾಲಯದ ಒಂದು ಫಾಸ್ಟ್ ಫುಡ್ ಸೆಂಟರ್ ಬೇಕು, ದೇವಾಲಯದ ಎದುರು ಒಂದು ವೈನ್ ಶಾಪ್ ಬೇಕು, ದೇವಾಲಯದ ಎದುರು ಒಂದು ಬ್ರ್ಯಾಂಡಿ ಶಾಪ್ ಬೇಕು ಅಂತ ಹೇಳಿದರೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಹೇಳಲೇ ಇಲ್ಲ, ಹೇಳುವುದೂ ಇಲ್ಲ. ನಾವು ಅದನ್ನೇ ಹೇಳಿದ್ದು, ಧಾರ್ಮಿಕವಾಗಿರತಕ್ಕಂಥ ಪ್ರವಾಸೋದ್ಯಮ ಸ್ಪಷ್ಟವಾಗಿ. ಈಗ ಆನ್ಲೈನ್ ಬುಕ್ಕಿಂಗ್ ಉಂಟು, ತಿರುಪತಿಗೆ ಹೋಗುವಾಗ ಆನ್ಲೈನ್ ಬುಕ್ಕಿಂಗ್ ಮಾಡಿಯೇ ಹೋಗೋದು. ಯಾಕೆ? ಅಲ್ಲಿ ಹೋಗಿ ಕ್ಯೂ ನಿಂತು VIP ಬಂದರೆ ಅವನಿಗೆ ಸ್ಪೆಷಲ್ ಎಂಟ್ರಿ. ಯಾಕೆ? ಇದು ಕೇರಳದಲ್ಲಿ ಒಂದು ದೇವಸ್ಥಾನ ಇದೆ, ಮುತ್ತಪ್ಪನ ಕ್ಷೇತ್ರ ಅಂತ, ನಮ್ಮ ಕಾಸರಗೋಡು ಜಿಲ್ಲೆಯಲ್ಲೇ ಇರೋದು. ಅಲ್ಲಿ ಪ್ರಸಾದ ಯಾವುದು ಗೊತ್ತುಂಟ ನಿಮಗೆ? ಶೇಂದಿ. ದೇವಸ್ಥಾನದಲ್ಲಿ ಶೇಂದಿ ಕೊಡ್ತಾರೆ, ಶೇಂದಿಯನ್ನೇ ದೇವರಿಗೆ ಅರ್ಪಿಸ್ತಾರೆ. ಹಾಗೆ ಇನ್ನು ನಾಳೆಯಿಂದ ಹೋಗಿ ಅದು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಆಚಾರದಲ್ಲೇ ಶೇಂದಿ ಬಂದಿದೆ ಅಂತ. ಅಲ್ಲ, ಸುರಪಾನ ಅನ್ನೋದಕ್ಕೆ ಉಲ್ಲೇಖ ಹಿಂದಿನ ಕಾಲದಲ್ಲೇ ಉಂಟು ಅಂತ, ಈಗದ್ದಲ್ಲ ಅಂತ ಅದು. ಅಲ್ಲ, ಈಗ ಆಗಲೇ ವಾದ ಮಾಡುವಾಗ ಬಾಂಬೆಯಲ್ಲಿ ಇರುವಂಥ ಉತ್ತರ ದೇಶದಲ್ಲಿ ಇರುವಂಥ ದೇಶಗಳಲ್ಲಿ ಅರ್ಚಕರ ಅಂಗಿ ಹಾಕಿಕೊಂಡು ಪೂಜೆ ಮಾಡ್ತಾರೆ ಅಂತ ಹೇಳಿದಾರಲ್ಲ, ಇಲ್ಲಿ ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡಿದ್ರಲ್ಲ, ಅದಕ್ಕೆ ಉತ್ತರ ಅಲ್ಲೇ ಉಂಟು ನಿಮ್ಮ ಪ್ರಶ್ನೆಗೆ. ಯಾಕೆಂತ ಕೇಳಿದರೆ, ಒಂದೊಂದು ಪ್ರದೇಶದಲ್ಲಿರುವಂಥ ಆಚಾರ ಪದ್ಧತಿಗಳು ಒಂದೊಂದು. ಮುತ್ತಪ್ಪನಲ್ಲಿ ಶೇಂದಿ ಕೊಡ್ತಾರೆ ಅಂತೇಳಿ ನಾಳೆ ದುರ್ಗಾ ಭಗವತಿಯಲ್ಲಿ ಅರ್ಚಕರು ಹೋಗಿ ಶೇಂದಿಯನ್ನು ಸಮರ್ಪಣೆ ಮಾಡಿದರೆ ನಾಳ್ದು ಈ ಊರಿನಲ್ಲಿ ಯಾವುದಾದ್ರೂ ಒಂದು ಮನೆಗೆ ಬೆಂಕಿ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಿಂದೂ ಧರ್ಮದ ಆಚಾರ ಪದ್ಧತಿಗಳು ಅದು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಲ್ಲಿ ಉಂಟು. ನಾವು ಎಲ್ಲಿಯೂ ಕೂಡ ಈಗ ಪ್ರವಾಸೋದ್ಯಮ ಅಂತ ಹೇಳುವಂಥ ಸಂದರ್ಭದಲ್ಲಿ ಎಲ್ಲರ ಕಲ್ಪನೆ ಹೇಗೆ ಅಂತ ಕೇಳಿದರೆ, ಪ್ರವಾಸೋದ್ಯಮ ಅಂತ ಹೇಳಿದರೆ ಈಗ ಆಗ ಸತ್ಯೇಶ್ವರ ಹೇಳಿದ ರೀತಿಯಲ್ಲಿ
ತಂತ್ರಿಗಳೇ, ಅದು ಬೆರಳಿಗೆ ಉಂಗುರ ಹಾಕಿದಾಗ ಇರಬೇಕು. ಅದು ಎಲ್ಲ ಬೆರಳಿಗೆ ಹೋಗುದಿಲ್ಲ, ಒಂದೊಂದು ಬೆರಳಿಗೆ ಒಂದೊಂದು ಬೇರೆ ಬೇರೆ ಸೈಜ್ ಇರ್ತದೆ. ಹೌದು. ಹಾಗೆ ನಾನು ಅಲ್ಲಿಗೆ ಹೇಳಿದ್ದು ಮಾತ್ರ ಅಂತ, ಅದು ಅದೇ ಉಂಗುರ ಇಲ್ಲಿಗೆ ಜೋಡಿಸಬೇಡಿ ಅಂತ. ಇಲ್ಲ ಅಲ್ಲ ಅಲ್ಲ, ಅದೇ ಮತ್ತೆ ಇನ್ನೊಂದು ವಿಚಾರ, ಹಾಗೆ ಹೇಳಿದ ಹಾಗೆ ನಾವು ಅದನ್ನೇ ಹೇಳ್ತಾ ಇರೋದು, ಉತ್ತರಕ್ಕೆ ಹೋದ್ರೆ ಉತ್ತರದ ಎತ್ತರದಲ್ಲಿ ಹೇಗೆ ಬೇಕೋ ಅದೇ ರೀತಿಯಲ್ಲಿ ಅಲ್ಲಿನ ಪ್ರವಾಸೋದ್ಯಮ ಕೂಡ ಜೊತೆಗೆ ಸೇರ್ಕೊಂಡಿದೆ. ನಾನು ಅದನ್ನೇ ಆಗ ಉಲ್ಲೇಖ ಮಾಡಿದ್ದು, ಮಡಿಕೇರಿಯಲ್ಲಿ ಬರುವಾಗ ನಾವು ಕೋಟ್ ಹಾಕಿಕೊಂಡು ಚಳಿ ಆಗ್ತದೆ ಅಂತೇಳಿ ನಮ್ಮ ಏನು ಮೈ ಮುಚ್ಚಿಕೊಂಡು ಇರ್ತೇವೆ ಹೊರತು ನಾವು ಪಂಚೆ ಉಟ್ಟು ಶಲ್ಯ ಹಾಕಿ ಶರ್ಟ್ ತೆಗೆದು ನಾವು ಹೋಗುವಂತ ಪರಿಸ್ಥಿತಿಯಲ್ಲಿಲ್ಲ. ಇಲ್ಲಿಗೆ ಒಪ್ಪುವಂತ ವಾತಾವರಣಕ್ಕೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ದೇವಸ್ಥಾನಗಳ ಆಚರಣೆಗಳನ್ನ ಪೂರಕವಾಗಿರುವಂತ ವಾತಾವರಣ ನಮ್ಮದೆಲ್ಲವೂ ಕೂಡ ಪ್ರಕೃತಿಯೊಂದಿಗೆ ಜೋಡಣೆ. ನಮಗೆ ಹೊಸ ವರ್ಷ ಯುಗಾದಿಗೆ ನಾವು ಯೋಚನೆ ಮಾಡೋದು ಯಾಕೆ ಪ್ರಕೃತಿಯೊಂದಿಗೆ ಜೋಡಣೆ ಅಂತ. ನೀವು ಪುತ್ತೂರಿನಿಂದ ಬರುವುದು ಅಪರೂಪಕ್ಕೆ, ಸತ್ಯೇಶ ಭಟ್ರು ಮಡಿಕೇರಿಯಲ್ಲೇ ಇರುವುದು. ಸತ್ಯೇಶ ಭಟ್ರು ಎಲ್ಲಿಯೂ ಕೂಡ ಅಲ್ಲಿ ದೇವರಲ್ಲಿ ಪೂಜೆ ಮಾಡುವಾಗ ಶರ್ಟ್ ಹಾಕಿ ಪೂಜೆ ಮಾಡಲಿಲ್ಲ. ಇಲ್ಲಿ ತಾಳತು ಮನೆಯಲ್ಲಿ ಇರುವಂಥ ಅರ್ಚಕರು ಶರ್ಟ್ ಹಾಕಿ ಪೂಜೆ ಮಾಡಲಿಲ್ಲ. ಒಂದು ವೇಳೆ ಬರುವಂಥ ಭಕ್ತಾದಿಗಳ ಸ್ಥಿತಿಯನ್ನು ಕಂಡುಕೊಂಡು ದೇವಾಲಯಕ್ಕೆ ಬರುವವರು ಹಿಂದಕ್ಕೆ ಹೋಗ್ತಾರೆ ಅಂತ ಹೇಳೋದಕ್ಕೋಸ್ಕರವಾಗಿ ಅಲ್ಲಲ್ಲಿ ಒಂದು ವಸ್ತ್ರ ಸಂಹಿತೆಯನ್ನು ತೀರ್ಮಾನ ಮಾಡೋದ್ರನ್ನು ಯಾರೂ ಕೂಡ ವಿರೋಧಿಸಿಲ್ಲ. ಆದರೆ ಇಲ್ಲಿ ಶರ್ಟ್ ಹಾಕಿಯೇ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದರೆ ಪೂಜೆ ಮಾಡುವವರಿಗೆ ಆ ಸಮಸ್ಯೆ ಇಲ್ಲ. ಕಾಶ್ಮೀರದಲ್ಲಿ ಶರ್ಟ್ ಹಾಕಿ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳುವಂಥ ವಾದ ಇದ್ದರೆ, ಒಂದು ಮತ್ತು ಧಾರ್ಮಿಕವಾಗಿರುವಂಥ ಚಿಂತನೆ ಇರುವ ಒಬ್ಬ ಸಾಧು ಆ ಮಂಜಿನ ಗಟ್ಟಿಯ ನಡುವೆ ಶರ್ಟ್ ಹಾಕದೆ ನಡೆದು ಹೋಗೋದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ದೊಡ್ಡ ವೈರಲ್ ಆದ ವಿಷಯ. ನಾವು ನಮ್ಮ ಉದ್ದೇಶ ಏನಿದೆಯೋ ಆ ಉದ್ದೇಶವನ್ನು ಸಾಧಿಸಿಕೊಳ್ಳಿಕ್ಕೋಸ್ಕರವಾಗಿ ಇನ್ನೊಂದನ್ನು ಖಂಡಿಸಿ ನಮ್ಮದನ್ನು ಸಾಧಿಸುವುದು ಬೇಡ. ಬದಲಾಗಿ ಪ್ರವಾಸೋದ್ಯಮ ಅಂತ ಹೇಳುವುದರ ಮೂಲ ಸ್ವರೂಪವನ್ನು ತೋರಿಸಿಕೊಟ್ಟು ದೇವಾಲಯಕ್ಕೆ, ಈಗ ಗುರುವಾಯೂರದಲ್ಲಿ ಗೆಸ್ಟ್ ಹೌಸ್ ಉಂಟು, ಯಾರಾದರೂ ವಿರೋಧಿಸಿದಾರಾ? ನಾವು ವಿರೋಧಿಸಿಲ್ಲ. ಗುರುವಾಯೂರದಲ್ಲಿ ಗೆಸ್ಟ್ ಹೌಸ್ ಅನಿವಾರ್ಯ. ಯಾಕೆಂತ ಹೇಳಿದ್ರೆ ದೇವಸ್ಥಾನದವರಿಗೆ ಅಷ್ಟು ಬರುವ ಭಕ್ತಾದಿಗಳಿಗೆ ಬೇಕಾಗಿರುವಂಥ ವ್ಯವಸ್ಥೆ ಮಾಡಿ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಗುರುವಾಯೂರದಲ್ಲಿ ಗೆಸ್ಟ್ ಹೌಸ್ ಇದೆ ಅಂತೇಳಿ ಗುರುವಾಯೂರ ದೇವಸ್ಥಾನದ ಮುಂಭಾಗದಲ್ಲಿ ಎಲ್ಲಿಯೂ ಕೂಡ ಬೀರ್ ಶಾಪು, ವೈನ್ ಶಾಪು, ಬ್ರ್ಯಾಂಡ್ ಶಾಪು ಯಾವುದೂ ಇಲ್ಲ. ಅದೇ ರೀತಿ ದೇವಾಲಯಕ್ಕೆ ಒಪ್ಪುವಂಥ ಆಚಾರ ವಿಚಾರಗಳನ್ನು ಇರಿಸಿಕೊಂಡು ಅಭಿವೃದ್ಧಿಪಡಿಸುವುದನ್ನು ಯಾರೂ ಕೂಡ ವಿರೋಧಿಸುವುದಿಲ್ಲ. ಇದು ಪ್ರವಾಸೋದ್ಯಮ ಅಂತ ಹೇಳುವಂಥ ಹೆಸರು ಹೇಳಿಕೊಂಡು ಧಾರ್ಮಿಕ ರಂಗದಲ್ಲಿರುವವರು ಪ್ರವಾಸೋದ್ಯಮವನ್ನು ಪರಿಪೂರ್ಣವಾಗಿ ಸಂಪ್ರದಾಯಗಳ ಹೆಸರಿನಲ್ಲಿ ಖಂಡಿಸ್ತಾರೆ ಅಂತ ಹೇಳುವ ರೀತಿಯ ಚಿತ್ರಣ ಬರ್ತಾ ಇದೆ ವಿನಃ ಧಾರ್ಮಿಕದಲ್ಲಿ ಯಾವತ್ತೂ ಕೂಡ ಅಂಥ ಚಿಂತನೆ ಬರಲಿಲ್ಲ. ನೋಡಿ, ನಾವು ಶಾಲೆಗೆ ಹೋಗುವಾಗ ಸ್ಕೂಲ್ ಟ್ರಿಪ್ ಹೋಗ್ತಾ ಇದ್ದೆವು. ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ಸ್ ಎಲ್ಲ ಇದ್ದರು. ಎಲ್ಲ ಒಂದೇ ಬಸ್ಸಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೇವೆ, ಚರ್ಚಿಗೂ ಹೋಗಿದ್ದೇವೆ, ಒಟ್ಟಿಗೆ ಆಡಿದ್ದೇವೆ. ಅಂದರೆ ಪ್ರವಾಸ ಹೋಗುವಾಗ ನಾವೆಲ್ಲ ಸಹೋದರರಾಗಿದ್ದೆವು. ಅದಾಗಿ ಕಾಲೇಜಿಗೆ ಹೋಗುವಾಗ ನಮಗೆ ಒಂದೊಂದು ಪಾರ್ಟಿ ತಗಲಾಕಿಕೊಂಡಿತ್ತು. ಕಾಲೇಜ್ ಬಿಟ್ಟು ಕೆಲಸಕ್ಕೆ ಹೋಗುವಾಗ ಆ ಮೊದಲು ದೇವಸ್ಥಾನಕ್ಕೆ ಬರ್ತಿದ್ದ ಮಮ್ಮದೇ ಇದ್ದಾನಲ್ಲ, ಅವ ಈಗ ನನ್ನೊಟ್ಟಿಗೆ ಬರ್ತಾ ಇಲ್ಲ. ಬಾಕಿ ಎಲ್ಲ ಕಡೆಗೆ ಬರ್ತಾನೆ, ನನ್ನಲ್ಲಿ ವ್ಯವಹಾರಕ್ಕೆ ಬರ್ತಾನೆ, ನನ್ನೊಟ್ಟಿಗೆ ಚಹಾ ಕುಡಿಲಿಕ್ಕೆ ಬರ್ತಾನೆ. ಶಾಲೆಗೆ ಹೋಗುವಾಗ ನನ್ನೊಟ್ಟಿಗೆ ದೇವಸ್ಥಾನಕ್ಕೆ ಬಂದವ. ಆ ಪ್ರವಾಸ ಹೋಗುವಾಗ ನಮ್ಮ ಭಾವೈಕ್ಯತೆ ಉಂಟಲ್ಲ, ಕೋಮುತ್ವದ ನಿವಾರಣೆ ಉಂಟಲ್ವ, ಅದಾಗ್ತಾ ಇತ್ತು. ಈಗ ಈ ಕೋಮು ದ್ವೇಷ ಬೆಳೀಲಿಕ್ಕೆ ಕಾರಣ ಇದೇ ವಿಷಯಗಳು. ನಮಗೆ ಪ್ರವಾಸ ಒಂದು ಉದ್ಯಮವಾಗಿ ತೆಗೆಯುವಾಗಿರುವ ಮನಸ್ಥಿತಿಯನ್ನು ಜನರಿಂದ ಬೇರ್ಪಡಿಸಿ ಜಾತೀಯತೆಯನ್ನು ಮಾಡಿ ಸಮುದಾಯವನ್ನು ಒಂದೇ ಕಡೆಯ ಸಮುದಾಯಗಳನ್ನಾಗಿ ಮಾಡಿ ನಮ್ಮ ಭಾವೈಕ್ಯತೆಗೆ ಧಕ್ಕೆ ತರ್ತಾ ಉಂಟು. ನಾನು ಹೇಳೋದು, ಈಗ ಸಹ ಮಮ್ಮದೇವಿ ಬರಬೇಕು, ಸೋಜನು ನನ್ನೊಟ್ಟಿಗೆ ಬರಬೇಕು, ಸೋಜನವರ ದೇವಸ್ಥಾನಕ್ಕೆ ಪೋತು ಬಲ್ಲೆ ಅಂತ ಹೇಳಿದರೆ ಅವ ಎದುರು ಗಾಡಿನಿಂದ ಏನು ಬೀಡ ತಿನ್ಪೆ ಇರೋರ ಪೋತು ನಮಸ್ಕಾರ ಮಾಡ್ತು ಬಲ್ಲೆ ಅಂತ 25 ವರ್ಷ ಮೊದಲು ಬರ್ತಿದ್ದ ನನ್ನೊಟ್ಟಿಗೆ. ಯಾಕಂದರೆ ಆ ಪ್ರವಾಸಕ್ಕೆ ಹೋಗುವಾಗ ನಮ್ಮ ಮನಸ್ಥಿತಿ ಹೇಗಿತ್ತ, ನಮ್ಮ ಬಾಂಧವ್ಯ ಹೇಗಿತ್ತ, ಆಸ್ಕರ್ ಸೋಜ ಎಲ್ಲ ನನ್ನ ಮನೆಯವನಾಗಿ ಹೇಗಿದ್ನ, ಅದು ನನಗೆ ಈ ಸಮಾಜ ಇಂಥ ಕಟ್ಟುಪಾಡುಗಳನ್ನೆಲ್ಲ ಹಾಕಿ ಇದೆಲ್ಲ ತಪ್ಪು ಅಂತ ಹೇಳಿ ಈ ಆಚರಣೆಗಳಿಗೆ, ಮತ್ತು ಒಂದು ಆಚರಣೆ ಕಂಡಾವಟ್ಟೆ ಮಾತು ಆದವರಿಗೆ ಕಂಡಾವಟ್ಟೆ ಸಂಸ್ಕೃತ ಶ್ಲೋಕ ಕಲ್ತಿರ್ತಾರೆ ಅವರು. ನಮಗೆ ಮಾತಾಡಲಿಕ್ಕೆ ಸಂಸ್ಕೃತ ಶ್ಲೋಕ ಗೊತ್ತಿಲ್ಲ. ಆಗ ನಮಗೆ ಕೊರೋನಾ ಬರ್ತದೆ ಅಂತೇಳಿ ವೇದ ಕಾಲದಲ್ಲಿ ಉಲ್ಲೇಖ ಇರಲಿಲ್ಲ. ಕೊರೋನಾ ಬಂತು, ಇಲ್ಲಿ ನಿಮ್ಮ ಪ್ರತಿಷ್ಠೆ ಆಗಿ 1 ವರ್ಷ ಕಳೆದು ದೃಢ ಪ್ರತಿಷ್ಠೆ ಆಯಿತು. ತಂತ್ರಿಗಳಲ್ಲಿ ರೆಡಿ ಶ್ಲೋಕ ಉಂಟು ಇದಕ್ಕೆ ಹೀಗೆ ಶ್ಲೋಕದಲ್ಲಿ ಹೇಳಿದೆ, ಆದ ಕಾರಣ 1 ವರ್ಷ ಕಳೆದು ಸಹ ಮಾಡ್ಬೋದು. ಅಂದರೆ ಸಂಸ್ಕೃತ ಅವರ ತಂತ್ರಿಗಳನ್ನು ಉದ್ದೇಶಿಸಿ ಹೇಳಿದ್ದಲ್ಲ. ಇದಕ್ಕೆಲ್ಲ ಸಂಸ್ಕೃತ ಶ್ಲೋಕಗಳು, ಪುರಾಣಗಳನ್ನು ಮಾತಾಡಿದರೆ ನಮ್ಮ ಭಾವೈಕ್ಯತೆ ಹಾಳಾಗ್ತದೆ. ನಾವು ಭಾರತೀಯತೆ ಅಂತ ಹೇಳೋದು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಎಲ್ಲ ಅದನ್ನು ಪ್ರವಾಸೋದ್ಯಮದೊಂದಿಗೆ ಜೊತೆಗೂಡಿಸಿ ನಿಮ್ಮ ದೇವಸ್ಥಾನಕ್ಕೂ, ಈಗ ಗುರುವಾಯೂರ ದೇವರು ಹೇಳಿದೆ, ಅಲ್ಲಿ ಬರೆದಿದ್ದಾರೆ ಮೇಲೆ, ಅನ್ಯ ಮತಸ್ಥರ್ಕ ಪ್ರವೇಶ ನಮಿಲ್ಲ ಅಂತ, ಹಿಂದೂಗಳಿಗೆ ಮಾತ್ರ. ಇದು ತಪ್ಪು ಭಾವನೆಗಳು. ಮುಸ್ಲಿಮರು ಬರಲಿ ನಮ್ಮ ದೇವಸ್ಥಾನಕ್ಕೆ, ಕ್ರಿಶ್ಚಿಯನರು ಬರಲಿ, ನಮ್ಮ ಭಾವೈಕ್ಯತೆ ಆಗಲಿ. ಇಲ್ಲಿ ಹಾಕುವ ಕಾವಿ ಧ್ವಜಗಳನ್ನು ಬೈಕಿನಲ್ಲಿ ಹೋಗುವಾಗ ಹರಿದು ಬಿಸಿ, ಅದಕ್ಕೇ ಪೆಟ್ಟಾಗೋದು, ಅದಕ್ಕೇ ಜನ ಸಾಯೋದು, ಬರೇ ರಿಬ್ಬನ್ ಕಟ್ಟಿದ್ದಕ್ಕೆ ಬೇಕಾಗಿ ಆಗೋದು. ಅಲ್ಲ ಸ್ವಾಮಿ, ಭಕ್ತಿ ಇದ್ದು ಬರುವುದಾದ್ರೆ ಯಾರು ಬೇಕಾದರೂ ಬರಲಿ.
ಅದಕ್ಕೆ ಯಾರು 25 ವರ್ಷ ಹಿಂದೆ ನಿಮ್ಮೊಟ್ಟಿಗೆ ಬರ್ತಾ ಇದ್ದ ಸೋಜನು ಮಮ್ಮದಿ ಈಗ ಬರುವುದಿಲ್ಲ ಅಂತ ಹೇಳಿದರೆ ಈಗಲೂ ಮಮ್ಮದೇ ಬರ್ತಾರೆ. ಈಗ ಮೊಹಮ್ಮದ್ ಅಸ್ಕರ್ ಒಬ್ಬರು ಮುಸಲ್ಮಾನ್, ಅವರು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. 25 ವರ್ಷ ಹಿಂದೆ ದೇವಾಲಯವನ್ನು ವಿರೋಧಿಸಿದವರು ವಿರೋಧಿಸಿದ್ದೆ. ನಮ್ಮ ಚರಿತ್ರೆಯನ್ನು ನೋಡಿದರೆ ಯಾರು ಬಂದು ಇಲ್ಲಿ ಆಕ್ರಮಿಸಿದವರೆಲ್ಲ ಆ ರೀತಿಯ ಮತಾಂಧ ಚಿಂತನೆ ಇರುವವರು. ಎಲ್ಲಿಯೂ ಕೂಡ ದೇವರನ್ನು ಪ್ರೀತಿಸಿದವರನ್ನು ಸಂತ ಶಿಶುನಾಳ ಶರೀಫರು ಹಾಡಿರುವಂಥ ಹಾಡು ಇವತ್ತು ಯಾರು ಮತ್ತು ಧಾರ್ಮಿಕವಾಗಿರುವಂಥ ಅನುಷ್ಠಾನ ಪರಂಪರೆಯಲ್ಲಿ ಇರುವಂಥ ಗುರುಗಳಾಗಿದ್ದವರು ಕೂಡ ವೇದಿಕೆಯಲ್ಲಿ ಆ ಹಾಡನ್ನು ಹಾಡ್ತಾರೆ. ಅದು ಶಿಶುನಾಳ ಶರೀಫ ಬರ್ತದೆ, ಅದು ಬೇಡ ನಮಗೆ ಅಂತ ಎಲ್ಲಿಯೂ ಕೂಡ ಹೇಳಲಿಲ್ಲ. ಆದ್ದರಿಂದ 25 ವರ್ಷ ಹಿಂದೆ ಬರದೇ ಇರುವವ ಪ್ರವಾಸೋದ್ಯಮದಿಂದಾಗಿ ಬರಲಿಕ್ಕಿಲ್ಲ. ನೀವು ಶಾಲೆಗೆ ಪ್ರವಾಸ ಹೋಗುವ ಸಂದರ್ಭದಲ್ಲಿ ಅವನಿಗೆ ಅದರ ಪರಿಪೂರ್ಣವಾಗಿರುವಂಥ ಚಿಂತನೆ ಇಲ್ಲ. ಯಾರು ಕೂಡ ಅವನ ಹತ್ರ ಮತೀಯವಾಗಿರುವಂಥ ವಿದ್ವೇಷವನ್ನು ಹುಟ್ಟಿಸಿಲ್ಲ. ಈಗಲೂ ಕೂಡ ಬರುವವರು ಬರ್ತಾರೆ. ಇವತ್ತು ಮೊಹಮ್ಮದ್ ಅಸ್ಕರ್ ದೇವಸ್ಥಾನದ ಒಳಗೆ ಬಂದರು, ಆರತಿ ತಂದಾಗುವಾಗ ಶ್ಯಾಮ್ ಸುದರ್ಶನರು ಆರತಿ ತೆಕ್ಕೊಂತ ಹೇಳುವಾಗ ಅವ್ರು ತಗೊಂಡ್ರು, ಪ್ರಸಾದ ತಗೊಂಡ್ರು. ಬರುವವರು ಬಂದೇ ಬರ್ತಾರೆ, ಬರದಿರೋ ಅದು ಬೇರೆ ವಿಷಯ. ಬರುವವರು ಬಂದೇ ಬರ್ತಾರೆ, ಬರದಿರುವವರು ಯಾವತ್ತೂ ಕೂಡ ಬರುವುದಿಲ್ಲ. ಆದ ಕಾರಣ ಬರದಿರುವವರನ್ನು ಎಳಿಲಿಕ್ಕೋಸ್ಕರವಾಗಿ ನಾವು ಯಾವುದೇ ರೀತಿಯ ಬದಲಾವಣೆಗಳು ಮಾಡಲಿಕ್ಕಿಲ್ಲ. ಆದರೆ ದೇವಾಲಯದಲ್ಲಿ ಮತ್ತು ಆ ಪೂರ್ವಿಕವಾಗಿರುವಂಥ ನಿಯಮಗಳು ಕೂಡ ದೇವಾಲಯದಲ್ಲಿ ಬರುವಂಥ ಭಕ್ತನಿಗೆ ಮುಕ್ತವಾಗಿರುವಂಥ ಪ್ರವೇಶಕ್ಕೆ ಅನುಕೂಲವಾಗಿಯೇ ಇತ್ತು, ಇವತ್ತು ಕೂಡ ಇದೆ. ಮತ್ತು ಈಗ ಮತ್ತೊಂದು ವಿಷಯ ಬಂತು, ಈಗ ವಿಷಯ ಮರೀತು. ನನ್ನೊಂದು ವಿಚಾರ, ಇಲ್ಲಿ ದೇವಾಲಯ ಕಟ್ಟಿದ್ದು ಅಂತೇಳಿ ಸಂಕಷ್ಟ ಬಂದಾಗ ಇವರಿಗೆ ತೋರಿಸಿಕೊಟ್ಟು ಅನೇಕ ವಿಚಾರಗಳನ್ನು ಮಾಡಿ ಇಲ್ಲಿ ದೇವಾಲಯ ಕಟ್ಟಿದ್ದು. ಆ ದೇವಾಲಯಕ್ಕೆ ಹಾಕುವ ದುಡ್ಡು ಸಮೇತ ಒಳ್ಳೆತನದಿಂದ ಕೂಡಿರಬೇಕು ಅಂತೇಳಿ ನನ್ನ ಭಾವನೆ. ನೀವು ಹೇಳಿದರು ಎಂಥ ಬಾರ್ ಅದಕ್ಕೆ ನಾವು ವಿರೋಧ ಉಂಟು ಅಂತೇಳಿ. ಆದರೆ ಬಾರಿಂದ ಮಾಡಿದ ದುಡ್ಡಿಗೆ ನಾವು ವಿರೋಧ ಇಲ್ಲ ಅಂತೇಳಿ. ಒಳ್ಳೆತನದಿಂದ ಮಾಡಿದ 10 ಮಂದಿ ಜಾಸ್ತಿ ಆಗ್ಬೋದು. ಏಕೆಂತೇಳಿ 1 ವರ್ಷದಿಂದ 6 ತಿಂಗಳು ಎಷ್ಟೇನು ಆಗ್ಬೋದು ಅವನು. ಏಕೆಂತೇಳಿ ನಿಮಗೆ ತೊಟ್ಟಿಲು ಹಾಕೋದು ಮತ್ತು ಅವನು ಚರ್ಮುರಿ ಮಾಡೋದು, ಅದೇ ರೀತಿ ಒಂದು ಆಟ ಸಾಮಾನು ಸಂತೆ ಇಡೋದು ನಿಮಗೆ ವಿರೋಧ. ಆದರೆ ಅವನು ಬಾರಿನ ದಣಿಯ, ಅದೇ ಪಬ್ಬಿನ ದಣಿಯ, ಯಾವುದೋ ಕರಪ್ಷನ್ ಮಾಡಿದ ದುಡ್ಡು ತಗೊಂಡು ಬಂದು ದೇವಸ್ಥಾನಕ್ಕೆ ಆಗುವಾಗ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಬಾರಿನ ದನಿಯನ್ನು ಎಲ್ಲಿಯೂ ವಿರೋಧಿಸಲಿಲ್ಲ. ಅಥವಾ ಬಾರ್ ಇಡುವುದೇ ವಿರೋಧ ಅಂತ ಹೇಳಿದರೆ ಯಾರು ಮನುಷ್ಯ ಕುಡಿಬಾರ್ದು ಅಂತ ಹೇಳುದ? ಮನುಷ್ಯ ಕುಡಿತಾನೆ ರೀ, ಅವನಿಗೆ ಮತ್ತೆ ಭಾರತದ ಆರ್ಥಿಕತೆ ಇರುವುದೇ ಕುಡುಕರಿಂದ. ಇದು ಈ ಮದ್ಯಪಾನ ಮಾಡುವಂಥದ್ದು ತಪ್ಪು ಅಂತ ಹೇಳಲಿಲ್ಲ. ಕಾಶ್ಮೀರದಲ್ಲಿ ಸೈನಿಕರಿದ್ದಾರೆ. ಕಾಶ್ಮೀರದಲ್ಲಿರುವಂಥ ಸೈನಿಕರು ಶಿವನಿಗೆ ನಿತ್ಯ ಪೂಜೆ ಮಾಡ್ತಾರೆ. ಅಲ್ಲಿ ಅವರಿಗೆ ಶಿವಲಿಂಗ ಇಲ್ಲ, ಹಿಮದ ಲಿಂಗವನ್ನಿಟ್ಟು ಅವರು ಪೂಜೆ ಮಾಡೋದು. ಅವರಿಗೆ ಅಭಿಷೇಕ ಮಾಡಲಿಕ್ಕೆ ನೀರಿಲ್ಲ. ಅವರಿಗೆ ಸರ್ಕಾರದಿಂದ ಒಳ್ಳೊಳ್ಳೆ ಮದ್ಯದ ಕುಪ್ಪಿ ಬರ್ತದೆ, ಅವರು ಅದನ್ನೇ ಅಭಿಷೇಕ ಮಾಡಿ ತೀರ್ಥ ಅಂತ ತೆಗಿತಾರೆ. ರವಿಶತಂತ್ರಿ ಯಾವುದೇ ವೇದಿಕೆಯಲ್ಲಿ ಅದನ್ನು ಖಂಡಿಸಲಿಲ್ಲ. ಬಾರು ನೀವು ಕುಡಿಯುವುದು ತಪ್ಪು ಅಂತ ಹೇಳಲಿಲ್ಲ, ಅಥವಾ ಬಾರ್ನ ಯಜಮಾನ ದೇವಸ್ಥಾನಕ್ಕೆ ಬರಬಾರ್ದು ಅಂತ ಹೇಳಲಿಲ್ಲ, ಬಾರ್ನ ಯಜಮಾನ ದೇವಸ್ಥಾನದ ಅಧ್ಯಕ್ಷ ಆಗಬಾರ್ದು ಅಂತ ಹೇಳಲಿಲ್ಲ. ನೀವು ದೇವಸ್ಥಾನದ ಎದುರುಗಡೆಯೇ ಬಾರ್ ಮಾಡಬೇಕು ಅಂತ ಹೇಳಿದ್ರೆ ಒಪ್ಪಿಗೆ ಇಲ್ಲ. ಬಾರ್ನ ಅಧ್ಯಕ್ಷ ಆಗುವುದು ವಿರೋಧ. ಅದೇ ರೀತಿ ಅಲ್ಲಿ ಒಂದು ನಿಮಿಷ, ತಂತ್ರಿಗಳು ಹೇಳ್ತಾ ಇದ್ದಾರೆ ಮನೋಶುದ್ಧಿ ಮುಖ್ಯ ಅಂತ, ಅಸ್ಗರ್ ಹೇಳ್ತಾ ಇದ್ದಾರೆ ದ್ರವ್ಯ ಶುದ್ಧಿ ಮುಖ್ಯ ಅಂತ. ದ್ರವ್ಯ ಶುದ್ಧಿ ಮನೋಶುದ್ಧಿ ಎರಡೂ ಮುಖ್ಯ. ನೋಡು, ನಮ್ಮ ಗಿರೀಶರು ನೇತಾಜಿ ಯುವಕ ಮಂಡಲದ ಅಧ್ಯಕ್ಷರು ಒಂದು ವಿನಂತಿಯನ್ನು ಮಾಡಿದ್ದಾರೆ ಸಭಿಕರಿಂದ. ಒಂದು 3 ಜನ ಅವರು ಈಗಾಗಲೇ ರೆಡಿಯಾಗಿದ್ದಾರೆ. ಅವರು 3 ಜನ ಪ್ರಶ್ನೆ ಕೇಳಬೇಕು ಅಂತ. ಒಂದು ರಮೇಶ್, ಒಂದು ಸದಾನಂದ್, ಮತ್ತೊಂದು ಗಣೇಶ ಅಂತ. ಯಾರಿಗೆ ಪ್ರಶ್ನೆ ಕೇಳಬೇಕು ಅಂತ ಹೇಳೋದನ್ನು ಅಲ್ಲಿ ಮೈಕ್ ಇರಬಹುದು ಬಹುಶಃ, ಅದನ್ನು ತೆಕ್ಕೊಂಡು ಯಾರಿಗೆ ಕೇಳಬೇಕು ಅಂತ ಹೇಳೋದನ್ನು, ಇದು ಪರ ಇದು ವಿರೋಧ, ಹಾಗೆ ಯಾರಿಗೆ ಕೇಳಬೇಕು ಅಂತ ಹೇಳೋದನ್ನು ಅಲ್ಲಿಂದ ಕೇಳಿ. ಇದು ಸಭಿಕರ ಸುತ್ತು. ನನ್ನ ಹೆಸರು ರಮೇಶ್ ಅಂತೇಳಿ, ನಾನು ಒಟ್ಟಾರೆ ಚರ್ಚೆಯಲ್ಲಿ ಕೇಳ್ತಾ ಇದ್ದೇನೆ. ಇಲ್ಲಿ ಈಗ ಬಂದಂಥ ವಿಷಯ ಪ್ರವಾಸೋದ್ಯಮ ಮತ್ತು ದೇವಾಲಯ. ಈಗ ನಾನು ಹೇಳ್ತಾ ಇರೋದು ಪ್ರವಾಸೋದ್ಯಮ ಆಗಿಯೇ ಇರಲಿ, ದೇವಸ್ಥಾನದ ಶಿಷ್ಟಾಚಾರಗಳೇನುಂಟು ಅದನ್ನು ಅದೇ ರೀತಿಯಾಗಿ ಪಾಲಿಸಿಕೊಂಡು ಹೋಗುವ ಅಂತೇಳಿ ನನ್ನೊಂದು ಅಭಿಪ್ರಾಯ. ಅದಕ್ಕೆ ತಮ್ಮ ಯಾರ ಹತ್ರ ನೀವು ಪ್ರಶ್ನೆ ಕೇಳಬೇಕು ಅವರ ಹೆಸರು ಕೇಳಿ. ನಾನು ರವಿಶ ತಂತ್ರಿಗಳಲ್ಲೇ ಕೇಳ್ತಾ ಇದ್ದೇನೆ. ನಾವು ಸಹ ಹೇಳ್ತಾ ಇರೋದು ಅಷ್ಟೇ, ಪ್ರವಾಸೋದ್ಯಮವಾಗಿಯೇ ಇರಲಿ, ದೇವಾಲಯ ಆಗಿಯೇ ಇರಲಿ. ಈಗ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದರೆ, ಈ ದೇವಸ್ಥಾನಕ್ಕೆ ಬಂದು ಒಳಗೆ ಹೋಗೋದಕ್ಕಿಂತ ಮುಂಚೆ
ಒಮ್ಮೆ ಟಾಯ್ಲೆಟಿಗೆ ಹೋದ ಕೂಡಲೇ ತಲೆ ತಿರುಗಿ ಬೀಳುವ ಪರಿಸ್ಥಿತಿ ಆದರೆ ಮತ್ತೆ ಅವನಿಗೆ ದೇವರಲ್ಲಿಗೆ ಹೋಗ್ಲಿಕ್ಕೂ ಕೂಡ ಮನಸ್ಸು ಸರಿಯಾಗಿರುವುದಿಲ್ಲ. ಅದು ಪ್ರವಾಸೋದ್ಯಮ ಅಲ್ಲ, ಅದು ಕೂಡ ದೇವಸ್ಥಾನದ ಒಂದು ಶಿಷ್ಟಾಚಾರದಲ್ಲಿ ಬರ್ತದೆ. ದೇವರಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ ಪರಿಸರ ಶುದ್ಧಿ ಇರಬೇಕು. ಆ ದೇವಾಲಯಕ್ಕೆ ಮುಟ್ಟುವಂಥ ಸಂದರ್ಭದಲ್ಲಿ ಭಕ್ತನಿಗೆ ನಾನಿಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಅಂತ ಹೇಳುವಂಥ ಮನೋಸ್ಥಿತಿ ಉತ್ಪತ್ತಿ ಆಗಬೇಕು. ಅದಕ್ಕೆ ಪೂರಕವಾಗಿರುವಂಥ ಅಭಿವೃದ್ಧಿಗಳನ್ನು ಯಾವತ್ತೂ ಕೂಡ ಧಾರ್ಮಿಕ ರಂಗ ವಿರೋಧಿಸಲಿಲ್ಲ. ಆದರೆ ಅದುವೇ ಮತ್ತೊಂದು ಭಾಗದಲ್ಲಿ ದೇವಾಲಯದಲ್ಲಿರುವಂಥ ವಸ್ತ್ರ ಸಂಹಿತೆಯನ್ನು ಖಂಡಿಸ್ತಾರೆ. ದೇವಾಲಯದಲ್ಲಿರುವಂಥ ವಸ್ತ್ರ ಸಂಹಿತೆ ಯಾಕೆ ಅಂತ ಕೇಳಿದರೆ, ಭಾವನೆಗಳೇ ನಮ್ಮ ಮತ್ತು ಪರಿಪೂರ್ಣವಾಗಿರುವಂಥ ದೇವತಾರಾಧನೆಯ ಮತ್ತು ಅಡಿಗಲ್ಲು. ಆ ಭಾವನೆಗಳು ಜಾಗೃತವಾಗಿರಲಿಕ್ಕೋಸ್ಕರವಾಗಿ ನಮಗೆ ಎಲ್ಲರಿಗೂ ಕೂಡ ಒಂದೊಂದು ವಸ್ತ್ರ ಸಂಹಿತೆಯನ್ನು ಕೊಟ್ಟಿದ್ದಾರೆ. ನಾನೀಗ ಮನೆಯಲ್ಲಿರುವಂಥ ಸಂದರ್ಭದಲ್ಲಿ ಉಟ್ಟ ರೀತಿಯ ಬಟ್ಟೆಯನ್ನು ನಾನು ವೇದಿಕೆಗೆ ಬರುವಾಗ ಉಟ್ಟುಕೊಂಡು ಬರುವುದಿಲ್ಲ. ಯಾಕೆಂತ ಕೇಳಿದರೆ ಇಲ್ಲಿ ಎಲ್ಲರೂ ಇರ್ತಾರೆ, ಅವರ ಮಧ್ಯದಲ್ಲಿ ನಾನು ಹೇಗೆ ಇರುವುದು ಒಳ್ಳೆಯದಾಗುವುದಿಲ್ಲ ಅಂತ. ಈಗ ಒಂದು ವಾರ ಒಗೆಯದಿದ್ದರೂ ಕೂಡ ಈ ಬಟ್ಟೆಯನ್ನು ಹಾಕ್ಬೋದು. ಯಾರು ಜೋರು ಮಾಡ್ತಾರೆ? ಯಾರು ಜೋರು ಮಾಡೋದಿಲ್ಲ. ಆದರೆ ಹತ್ತಿರ ಬಂದು ಒಮ್ಮೆ ಮಾತಾಡಿದವ ಮತ್ತೆ ಸ್ವಲ್ಪ ದೂರದಿಂದ ಮಾತನಾಡ್ತಾನೆ. ಯಾಕೆಂದರೆ ಅವನಿಗೆ ಹತ್ತಿರ ಬರಲಿಕ್ಕೆ ಆಗೋದಿಲ್ಲ, ವಾಸನೆ ಬರ್ತದೆ. ನಾವು ಪ್ರತಿ ದಿವಸ ಒಗಿತೇವೆ. ಅದಲ್ಲದೆ ಈಗ ಹೊಸ್ತು ಬಂದಿದೆ, ಕಂಫರ್ಟ್ ಆಚೆ ಈಚೆ ಇದೆಲ್ಲ ಹಾಕಿ ಅದು ಎಷ್ಟು ಪರಿಮಳ ಭರಿಸಲಿಕ್ಕೆ ಸಾಧ್ಯ ಉಂಟೋ ಅಷ್ಟು ಪರಿಮಳ ಭರಿಸ್ತೇವೆ. ಯಾಕೆ? ಇನ್ನೊಬ್ಬನಿಗೆ ತೊಂದರೆ ಆಗಬಾರ್ದು ಅಂತ, ಇನ್ನೊಬ್ಬ ನನ್ನ ಹತ್ತಿರ ಬಂದು ಮಾತನಾಡುವಂತೆ ಇರಬೇಕು ಅಂತ. ನಾವು ಕೂಡ ಇದೇ ವಾದವನ್ನು ಮಂಡಿಸಿದ್ದೇವೆ ವಿನಃ ಮತ್ತೆ ದೇವಾಲಯಕ್ಕೆ ಯಾರು ಬರಬಾರ್ದು, ದೇವಾಲಯದಲ್ಲಿ ಬರೋರು ಭಕ್ತಿ ಇರುವವ ಯಾರು, ಭಕ್ತಿ ಇಲ್ಲದವ ಯಾರು, ಭಾರಿ ನನ್ನ ಹಾಗೆ ಒಳ್ಳೆ ಭಸ್ಮವು ಗೋಪಿಯು ಕುಂಕುಮವು ಎಲ್ಲ ಹಾಕಿಕೊಂಡು ಬರುವ ದೊಡ್ಡ ಭಕ್ತ ಅಂತ ನಾನೆಲ್ಲಿ ಹೇಳಿಲ್ಲ. ನಾನೀಗ ನಿನ್ನೆ ಸಂಜೆ ಬಂದಾಗುವಾಗ ಇಲ್ಲಿ ದೇವರಲ್ಲಿ ಕೂತಾಗುವಾಗ ನಾಳೆ ಮಧ್ಯಾಹ್ನ ಆಗುವಾಗ ಕಮಿಟಿಯವರು ಎಷ್ಟು ದಕ್ಷಿಣೆ ಕೊಟ್ಟಾರು ಅಂತ ಲೆಕ್ಕ ಹಾಕಿಕೊಂಡು ಇರ್ಬೋದು. ಅದು ಭಕ್ತಿಯಲ್ಲ. ಹಾಗೆ ಅಂತೇಳಿ ಎಲ್ಲರೂ ಕೂಡ ಭಕ್ತರು ಅಂತ ಎಲ್ಲಿಯೂ ಕೂಡ ನಾವು ಅದನ್ನೆಲ್ಲ ಪ್ರತಿಪಾದಿಸಲಿಕ್ಕಿಲ್ಲ, ಪ್ರತಿಪಾದಿಸಲಿಕ್ಕೆ ಆಗುವುದಿಲ್ಲ. ದೇವಾಲಯಕ್ಕೆ ಬರೋದ್ರಲ್ಲಿ ಭಕ್ತರು ಯಾರು, ಭಕ್ತಿ ಇಲ್ಲದವರು ಯಾರು, ಅದು ಯಾವುದನ್ನು ಕೂಡ ನಾವು ಚಿಂತನೆ ಮಾಡಲಿಕ್ಕಿಲ್ಲ. ಒಂದೇ ತೀರ್ಮಾನ, ಯದ್ಭಾವಂ ತದ್ಭವತಿ. ಮುಂದಿನ ಪ್ರಶ್ನೆ ಸತೀಶ್ ಭಟ್ ಅವ್ರ ಹತ್ರ ಕೇಳ್ತಾ ಇದ್ದೀನಿ. ಮೊನ್ನೆ VIP ಬಂದು ತಲಕಾವೇರಿ ದರ್ಶನ ಮಾಡಿ ಹೋದ್ರು. ಆದರೆ ರೆಡ್ ಕಾರ್ಪೆಟ್ ಹಾಕಿದ್ರು, ಮಣ್ಣು ಸ್ಪರ್ಶ ಮಾಡಲಿಕ್ಕೆ ಬಿಟ್ಟಿಲ್ಲ ಅಂತ. ಆದರೆ ಅಲ್ಲಿ ಮೂಲ ಕಾವೇರಿ ತೀರ್ಥ ಏನಿದೆ ಅದನ್ನು ಪುರಸ್ಕಾರ ಮಾಡ್ಕೊಂಡು ಹೋಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಇದು ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಇಡೀ ಆ ಪ್ರಾಂಗಣ ಏನಿದೆ ಅದು ಒಂದು ಭಗವಂತನ ದೇಹ ಅಂತೆ. ಹಾಗಾದರೆ ಆ ಪ್ರಾಂಗಣವನ್ನು ಯಾರು ಪ್ರವೇಶ ಮಾಡ್ತಾನೆ, ಆ ನಂತರದಲ್ಲಿ ಅಲ್ಲಿಯ ಭಗವಂತನಿಗೆ ಅವ ಭಕ್ತ ಮಾತ್ರ. ಅಲ್ಲಿ ನಮಗೆ VIP ಯಾರಿಗೆ? ನಮಗೆ ಮಾತ್ರ VIP, ಭಗವಂತನಿಗೆ VIP ಅಲ್ಲ. ಹಾಗಾದರೆ ಅವರು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ರೆಡ್ ಕಾರ್ಪೆಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ಕೂಡ ಒಂದು ಸಾಮಾನ್ಯ ಭಕ್ತನೇ ಅಲ್ವಾ. ನಮಗೆ ಅವರು VIP ಆಗಿರ್ಬೋದು, ಹಾಗಾದರೆ ಅವರೊಬ್ಬ ಸಾಮಾನ್ಯ ಭಕ್ತನಾಗಿ ಅಲ್ಲಿಗೆ ಬರಬೇಕು. ಅಲ್ಲಿಯ ತಪಸ್ಸನ್ನು ಮಾಡಿದಂತಹ ಮಣ್ಣಿನ ಆ ಸ್ಪರ್ಶ ಆಗಬೇಕು. ಹಾಗಿದ್ರೆ ಮಾತ್ರ ಅಂತಹ ಫಲ ಅವರಿಗೆ ಒಂದು ಪಾಸಿಟಿವ್ ಅವರಿಗೆ ಆಗ್ತದೆ ಅಂತ ಹೇಳಿಕೊಂಡು ನನ್ನ ಉದ್ದೇಶದಲ್ಲಿ ಹೇಳಿದಷ್ಟೇ ನಾನು. ಅವರಿಗೆ ಒಂದು ರಕ್ಷಣೆ ಕೊಡಬೇಕು ಅಂತೇಳಿ ಒಂದು ಸೂಚನೆ ಇರ್ತದಲ್ಲ, ಅದನ್ನು ಪಾಲಿಸಿ ಇರ್ಬೋದು ಅಂತ. ಹೌದು, ರಕ್ಷಣೆ ಕಾರ್ಪೆಟ್ ಅಡಿಯಲ್ಲಿ ರಕ್ಷಣೆ ಯಾವುದು ಇರುವುದಿಲ್ಲ. ಸರಿ, ಇದು ಅಮ್ಮಂದಿರ ಭಾಗದಲ್ಲಿ ಯಾರಾದರೂ ಇದ್ದೀರಾ? ಇಲ್ಲಲ್ಲ, ಹೆಸರು ಬರಲಿಲ್ಲ. ಯಾರಿಗೆ? ಪದ್ಮರವಿ ಅಂತ. ನನಗೆ ಕಹಳೆ ಸಂಪಾದಕ ಒಂದು ಪ್ರಶ್ನೆ. ನೀವು ಆಗಲೇ ಹೇಳಿದ್ರಿ ಎಲ್ಲ ಮಾಂದಲ್ಪಟ್ಟಿಗೆ ಹೋಗುವಾಗ ನಮಗೆ ಹಂಗೆ ಓಂಕಾರೇಶ್ವರ ದೇವಸ್ಥಾನಕ್ಕೆ ಕೂಡ ಹೋಗಿ ನಮಸ್ಕಾರ ಮಾಡಿ ದೇವ್ರನ್ನ ಕೈ ಮುಗಿದು ಹೋಗಬೇಕು ಅಂತ. ಈಗ ಆಲ್ಮೋಸ್ಟ್ ಮಾಂದಲ್ಪಟ್ಟಿಗೆ ಹೋಗುವವರು ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ಎದ್ದು ಹೋಗ್ತಾರೆ. ಅಲ್ಲಿ ಸೂರ್ಯೋದಯ ನೋಡಬೇಕು ಅಂತ ಹೇಳ್ಕೊಂಡು ಅಂತ ಹೋಗುವಾಗ ನಾವು ದೇವಸ್ಥಾನಕ್ಕೆ ಯಾವ ರೀತಿ ಹೋಗ್ತಾ ಇದ್ವಿ? ಹೋಗೋದಿದ್ರೆ ನಾವು ತನು ಮನ ಶುದ್ಧವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ. ಅದೇ ಮಾಂದಲ್ಪಟ್ಟಿಗೆ ಅವರು ಖಂಡಿತ ಅವರು ಬೆಳಗ್ಗೆ ಸ್ನಾನ ಕೂಡ ಮಾಡಿರಲ್ಲ. ಬೆವರು ಅಲ್ಲಿ ಮಾಂದಲ್ಪಟ್ಟಿಯಲ್ಲಿ ಸುತ್ತಾಡಿ ಬಂದು ಮತ್ತೆ ಸ್ನಾನ ಮಾಡುವ ಅಂತ. ಯಾಕೆಂದರೆ ನಾನು ಒಂದು ಹೋಮ್ ಸ್ಟೇ ಓನರ್, ಆ ಒಂದು ಅನುಭವದಲ್ಲಿ ಹೇಳ್ತಾ ಇದ್ದೇನೆ. ಆಗ ಅದೇ ಅಂದವೇ ಹೋಗುವಾಗ ಅವರು ಯಾವ ಒಂದು ಮನಸ್ಸಲ್ಲಿ ಅವರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ತಾರೆ ಅಂತ ಅಂದರೆ ಅವರೊಂದು ಹೋಗಿರಲ್ಲ. ಅದು ತಪ್ಪು ಅಂತ ಹೇಳ್ತಾ ಇರೋದು ನೀವು. ಹೌದು, ಹೇಳಿ ಅಂತ ಕೇಳಿದರೆ ಅದು ಸಂಸ್ಕೃತಿಯೊಟ್ಟಿಗೆ ಹಾಸುವಕ್ಕಾಗಿದೆ ಅಂತ. ಯಾಕೆ ಅಂತ ನಾನು ಆ ಮಾತನ್ನು ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ಈಗ ನಾವು ಮಾಂದಲ್ಪಟ್ಟಿಗೆ ಹೋಗ್ತಾ ಇದ್ದೀವಿ, ನಾವು ನಮ್ಮ ಒಂದು ಏನು ಅದಕ್ಕೆ ನಾವು ಆಫ್ ರೋಡ್ ಡ್ರೈವಿಂಗ್ ಅಂತ ಹೇಳ್ತೀವಿ. ಇವನ್ ತುಂಬ ಕಷ್ಟದ ಡ್ರೈವಿಂಗ್ ಇದೆ, ತುಂಬ ಕಷ್ಟ ಇದೆಪ್ಪ ದೇವ್ರೆ, ನಾವು ಹೋಗುವಾಗ ಯಾವುದೇ ತೊಂದರೆ ಆಗದಿರಲಿ, ನಮಗೆ ಯಾವುದೇ ಕಷ್ಟ ಕೊಡಬೇಡ, ನಮಗೆ ಒಳ್ಳೇದಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀವಿ ಅಂತ. ಸಿಂಪಲ್ ಅಂತ ಅದು.
ಅದನ್ನು ಅಷ್ಟು ಎಂತ ನಾನು ಸ್ನಾನ ಮಾಡಿದ್ದೀನೋ, ನಾನು ಇದು ಮಾಡಿದ್ದೀನೋ, ನಾನು ಏನು ಬೆಳಿಗ್ಗೆ ಎದ್ಕೊಂಡು ಹಾಗೆ ಬಂದಿದ್ದೀನೋ ಅದನ್ನು ಚರ್ಚೆ ಮಾಡುವಂಥ ಭಾವದಲ್ಲಿ ಆತ ಹೋಗಿರುವುದಿಲ್ಲ ಅಂತ. ಆತ ಹೋಗಿರುವಂಥ ನನ್ನನ್ನು ರಕ್ಷಣೆ ಮಾಡಪ್ಪ ಅಂತ ಭಗವಂತನಲ್ಲಿ ನಂಬಿಕೆ ಇರುವ ಕಾರಣ ಆತ ಅಲ್ಲಿ ಹೋಗಿದ್ದಾನೆ ಅಂತ. ನಿತ್ಯ ಮುಕ್ತಸ್ಯ ನೈವೇದ್ಯಂ ನಿತ್ಯ ತೃಪ್ತಸ್ಯ ಬಂಧನಂ ಅಂತ ಒಂದು ಮಾತಿದೆ. ಈ ಸುತ್ತು ಮುಗೀತು, ಯಾರ್ದು ಸಾರ್ವಜನಿಕರ ಸುತ್ತು ಮುಗೀತು. ಹಾಗಾಗಿ ಭಗವಂತನಿಗೆ ನಿತ್ಯ ಮುಕ್ತಾವ, ಹಾಗಾಗಿ ಅವನಿಗೆ ಬಂಧನ ಇಲ್ಲ. ಯಾಕೆ ಪ್ರತಿಮೆಯಲ್ಲಿ ಬಂಧನ ಮಾಡಬೇಕು ಅವನನ್ನು? ಯಾಕೆ ಪ್ರತಿಮೆಯಲ್ಲಿ ನೋಡಬೇಕು? ನಿತ್ಯ ತೃಪ್ತಸ್ಯ ನೈವೇದ್ಯಂ, ನಿತ್ಯ ತೃಪ್ತಿ ಅವನಿಗೆ. ನೈವೇದ್ಯ ಯಾಕೆ ಅವನಿಗೆ? ನೈವೇದ್ಯ ಬೇಡ. ನೈವೇದ್ಯ ಕೊಟ್ಟರೆ ದೇವರು ತಿಂತಾನ? ದೇವರು ತಿನ್ನೋದಾದ್ರೆ ನೀವು ಯಾರಾದರೂ ಕೊಡ್ತೀರಾ? ಕೊಡೋದಿಲ್ಲ. ಆದರೆ ಯಾಕೆ ಅಂತ ಹೇಳಿದರೆ ಪ್ರತಿಮಾಯ ಅಂತೂ ಸಾನ್ನಿಧ್ಯಂ, ತಂತ್ರಿಗಳು ಹೇಳಬೇಕು. ಪ್ರತಿಮಾಯ ಅಂತೂ ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಂ ಅಲ್ವಾ? ನಮ್ಮಲ್ಲಿರುವಂತಹ ಆತ್ಮ ಪರಮಾತ್ಮ, ಬಿಂಬ ಪ್ರತಿಬಿಂಬ, ಬಿಂಬೋಸಿ ಪ್ರತಿಬಿಂಬೋಸಿ ಅಂತ ನಮ್ಮಲ್ಲಿರುವಂತಹ ಭಗವಂತನನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗದೇ ಇರುವ ಕಾರಣ ಭಗವಂತನನ್ನು ಬಿಂಬದಲ್ಲಿ ಸಂಕಲ್ಪಿಸಿ ಅಥವಾ ಒಂದು ಮೂರ್ತಿಯಲ್ಲಿ ಸಂಕಲ್ಪಿಸಿ ಅಲ್ಲಿ ಚೈತನ್ಯವನ್ನು ಯಾರಿಗೆ ಆ ಸಿದ್ಧಿ ಇರ್ತದೋ ಅಂಥ ಸಿದ್ಧಿ ಪುರುಷರ ಮುಖಾಂತರ ಆ ಕ್ಷೇತ್ರವನ್ನು ಪುನರ್ನಿರ್ಮಾಣ ಮಾಡಿ ಅಲ್ಲಿ ದೈವಿಕವಾದ ಸಂಕಲ್ಪವನ್ನು ನಾವು ಪರಿಕಲ್ಪಿಸಿಕೊಂಡು ಅಲ್ಲಿ ನಮಸ್ಕರಿಸಿ ಅಲ್ಲಿಂದ ಪ್ರಾರ್ಥನೆ ಮಾಡುವಂತಹದ್ದು. ಹೀಗಿರುವಾಗ ಇದರಲ್ಲಿ ಪ್ರವಾಸೋದ್ಯಮ ಯಾವುದು? ಋಣಾತ್ಮಕವಾದ ಪ್ರವಾಸೋದ್ಯಮ ಸೇರಬಾರ್ದು ಅಂತ ಇವರು ಹೇಳೋದು. ಋಣಾತ್ಮಕವಾದ ಪ್ರವಾಸ ಸೇರಬಾರ್ದು ಅಂತ ಹೇಳಿದರೂ ಕೂಡ ಪ್ರವಾಸೋದ್ಯಮ ಬೇಕು, ಯಾವ ರೀತಿಯಲ್ಲಿ ಬೇಕು ಅಂತ. ಹಾಗಿರುವಾಗ ಇದು ನಾವು ಚರ್ಚಾಗೋಷ್ಠಿಯನ್ನು ಮಾತ್ರ ಮಾಡಿದ್ದು. ಎಲ್ರಿಗೂ ಸಮಾಧಾನ ಉಂಟಲ್ಲ? ಖುಷಿಯಾಗಿದೆ ಅಲ್ಲ ಎಲ್ರಿಗೂ? ನೆಗಾಡಿಕೊಂಡು ಖುಷಿಯಾದ? ವಿಚಾರ ಉಂಟು ಅಂತ ಖುಷಿಯಾದ? ವಿಚಾರ ಉಂಟಲ್ಲ? ಹಾಗಾದರೆ ಈಗ ನಮಗೆ ಪ್ರವಾಸೋದ್ಯಮ ಬೇಕಾ ಬೇಡ? ಇಷ್ಟೆಲ್ಲ ಆದ ಮೇಲೆ ಬೇಕು. ಯಾಕೆಂದ್ರೆ ಹೋಮ್ ಸ್ಟೇ ಮುಚ್ಚಬೇಕಾಗ್ತದೆ ನಾಳೆ ಪ್ರವಾಸೋದ್ಯಮ ಬೇಡ ಅಂದರೆ. ಅಲ್ಲಿ ಒಂದು ವಿಷಯ ಉಂಟು. ಮತ್ತೆ ತಪ್ಪು ಸಂದೇಶಗಳು ಹೋಗ್ಲಿಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ. ಅಲ್ಲಿ ಅಕ್ಕ ಕೇಳಿದ ಪ್ರಶ್ನೆ ಒಂದು ಉಂಟು. ಮಾಂದಲ್ಪಟ್ಟಿಗೆ ಹೋಗುವವರು ಬೆಳಿಗ್ಗೆ ಅವರು ಎದ್ದು ಸೀದಾ ಹೋಗ್ತಾರೆ, ಅವರು ಸ್ನಾನ ಒಂದು ಮಾಡಿ ಇರುವುದಿಲ್ಲ. ಆಗ ಮತ್ತು ಮಾಂದಲ್ಪಟ್ಟಿಗೆ ಹೋಗುವವನಿಗೆ ನಾನು ಸ್ನಾನ ಮಾಡಿದ್ದೇನೋ ಇಲ್ಲವೋ ಅಂಥದ್ದೊಂದು ನೆನಪಿಲ್ಲ. ಅವನು ದೇವರ ಹತ್ರ ಆಫ್ ರೋಡ್ನಲ್ಲಿ ಹೋಗುವಾಗ ಏನು ತೊಂದರೆ ಬರದಿರಲಿ ಅಂತೇಳಿ ಪ್ರಾರ್ಥನೆ ಮಾಡಲಿಕ್ಕೋಸ್ಕರವಾಗಿ ಹೋಗುವುದು ಅಂತ. ಆಗ ಬೆಳಿಗ್ಗೆ ಎದ್ದು ಮುಖಕ್ಕೆ ನೀರು ಹಾಕದವನು ಕೂಡ ದೇವಾಲಯದೊಳಗೆ ಹೋಗಬೇಕು ಅಂತಲ್ಲ ಈಗ ಹೇಳೋದು? ಅದಕ್ಕೆ ಅವಕಾಶವನ್ನು ಕೊಡಬೇಕು ಅಂತಲ್ಲ. ಅಂಥವನಿಗೆ ಕಾರ್ನರ್ ಜೀಪಲ್ಲಿ ಹೋಗುವಾಗಲೇ ಮಾರ್ಗದ ಬದಿಯಲ್ಲಿ ನಿಂತು ದೇವರನ್ನು ಸ್ಮರಣೆ ಮಾಡಿದರೆ ಸಾಕು, ಅವ ದೇವಸ್ಥಾನಕ್ಕೆ ಹೋಗಬೇಕು ಅಂತಿಲ್ಲ. ಅದರಲ್ಲಿ ಇನ್ನೊಂದು ವಿಷಯ, ನಾವು ನಿಜವಾಗಿ ದೇವರನ್ನು ಯಾವಾಗ ಕರಿತೇವೆ ಅಂತ ನಾವು ಯೋಚಿಸಬೇಕಾದ. ಸಂಕಟ ಬಂದಾಗ ವೆಂಕಟರಮಣ. ಹಾಸ್ಪಿಟಲಲ್ಲಿ ಅಪ್ಪನನ್ನು ಹೆಂಡತಿಯನ್ನು ಅಡ್ಮಿಟ್ ಮಾಡಿರ್ತೇವಲ್ಲ, ಡಾಕ್ಟ್ರ್ ಹೇಳ್ತಾರೆ ಇನ್ನು 1 ವಾರ ಅಂತ. ಆಗ ನೀವೊಂದು ದೇವರನ್ನು ಕರಿತೀರಲ್ಲ, ಅಮ್ಮ ದುರ್ಗೆ ರಕ್ಷಿಸು, ಅದು ಮಾಡ್ತೇನೆ ಅಂತ. ಅದು ನಿಜವಾದ ಪ್ರಾರ್ಥನೆ. ದೇವಸ್ಥಾನದಲ್ಲಿ ಮತ್ತೆ ಯಾವತ್ತು ಚಪ್ಪಲು ಗಾಯ ಅಂತಲೇ ಪ್ರಾರ್ಥನೆ ಮಾಡುವುದಲ್ಲದೆ, ಅಂದರೆ ಪ್ರಾರ್ಥನೆಗೆ ಅವ ದೇವಸ್ಥಾನದಲ್ಲಿ ಅಲ್ಲಿ ಇದು ಆಪರೇಷನ್ ಥಿಯೇಟ್ರ್ ಹೊರಗಿರುವಾಗ ಅವ ಆಚಮನ್ಯ ಮಾಡಿರುವುದಿಲ್ಲ, ಮುಖ ತೊಳೆದಿರುವುದಿಲ್ಲ. ಅವನ ಭಾವನೆ, ನನ್ನ ಅಪ್ಪ ಸತ್ತೋಗ್ತಾನೆ, ನನ್ನ ಮಗ ಸತ್ತೋಗ್ತಾನೆ ಅಂತೇಳಿ ಆ ಭಾವನೆಯಲ್ಲಿ ಕರೀತಾನಲ್ಲ. ಭಕ್ತಿ ಭಾವ ಬಂಧನವಶಃ ಕೃಷ್ಣ ಪ್ರಭು. ಅವನಿಗೆ ದೇಹ ಶುದ್ಧಿ ಅಲ್ಲ. ಹಾಸ್ಪಿಟಲಲ್ಲಿ ಎಷ್ಟೋ ಜನ ಸತ್ತ ಸ್ಮಶಾನದಲ್ಲಿದ್ದವರು ಇರ್ತಾರೆ. ಮಾತ್ರ ದೇವರ ಕರೆ ಉಂಟಲ್ವಾ, ಟ್ಯೂನಪ್ ಆದರೆ ಅದು ಕೇಳಿಸ್ತಾನೆ ಅವ. ಅದೇ ಅಮ್ಮನನ್ನು ಅದೇ ಅಪ್ಪನನ್ನು ತಗೊಂಡು ಬಂದು ಇಲ್ಲಿ ನಿಮಗೆ ಸೇವೆ ಮಾಡಿಸ್ತಾನೆ ಅವರು. ಆದ ಕಾರಣ ದೇಹ ಶುದ್ಧಿಯೇ ಪ್ರಾಮುಖ್ಯ ಅಂತ ಹೇಳಿದ್ದು ಆಚಾರದಲ್ಲಿ ಬಂದದಲ್ಲದೆ ವಿಚಾರದಲ್ಲಲ್ಲ. ಇನ್ನು 2 ವಿಷಯ ಹೇಳಿ ನನ್ನ ಕೊನೆಯ ಮಾತುಗಳು. ನನ್ನ ಅನಿಸಿಕೆಗೆ ದೇಶವೇ ಒಂದು ತಪ್ಪು ರೀತಿಯಲ್ಲಿ ಚಿಂತನೆ ಮಾಡ್ತಾ ಇದೆ ಅಂತ. ಎಲ್ಲರೂ ಕೇಳಿದರೆ ಭಾರತೀಯ ಸಂಸ್ಕೃತಿಯ ಕುರಿತೇ ಮಾತಾಡುವವರು, ಭಾರತೀಯ ಸಂಸ್ಕೃತಿ ಹಾಳಾಗಬಾರ್ದು ಅಂತಲೇ ಮಾತಾಡುವವರು. ಭಾರತೀಯ ಪ್ರಕೃತಿಯ ಕುರಿತು ಯಾರೂ ಮಾತಾಡೋದಿಲ್ಲ. ನಾವು ನಿಜವಾಗಿ ಯೋಚಿಸಬೇಕಾದದ್ದು ಭಾರತೀಯ ಪ್ರಕೃತಿ ಉಳಿಸಬೇಕು ಅಂತ. ಈ ಪ್ರಕೃತಿಗೂ ಸಂಸ್ಕೃತಿಗೂ ಇರೋ ಸಣ್ಣ ವ್ಯತ್ಯಾಸ ಹೇಳಿ ನಾನು ಕೊನೆಗೊಳಿಸ್ತೇನೆ. ಅದಾಗಿ ಯಾವುದಾಗ್ತದ ಅದು ಪ್ರಕೃತಿ, ನಾವು ಯಾವುದನ್ನು ಮಾಡ್ತೇವೋ ಅದು ಸಂಸ್ಕೃತಿ. ಸಂಸ್ಕೃತಿಗೆ ರಕ್ಷಣೆ ಬೇಕು. ಅದು ಹೀಗೆ ಬಂದದ್ದಂತಲ್ಲ. ಒಂದು ಮಾವಿನ ಮರ ಇಲ್ಲದಿದ್ದರೆ ಮಾರ್ಗದ ಕರೆಯಲ್ಲಿ ಒಂದು ಪಂಚಾಯತ್ ಮೆಂಬರು ಗಿಡಗಳನ್ನು ನಡ್ತಾ ಇದ್ದಾರೆ. ಇದರಲ್ಲಿ ಶ್ಯಾಮ್ ಸುಂದರೇ ನಟ್ರು ಅಂತ ಇಟ್ಟುಕೊಳ್ಳಿ. ಪುತ್ತೂರಲ್ಲಿ ದೇಶದ ಸಂಸ್ಕೃತಿ ಉಳಿಸಿದ ಶ್ಯಾಮ್ ಸುಂದರ್ 25 ಪೆಲಕ್ಕಾಯಿ ಮರವನ್ನು ನಟ್ಟರು. ಸಂಸ್ಕೃತಿಯನ್ನು ಉಳಿಸಿದ್ರು ಅಂತ ಪೆಲಕ್ಕಾಯಿ ಮರ ಒಟ್ಟು. ಯಾವಾಗ ಇವರು ಸಂಸ್ಕೃತಿಯಿಂದ ಅದನ್ನು ಬಿಂಬಿಸ್ತಾರ, ಅದಕ್ಕೆ ರಕ್ಷಣೆ ಬೇಕಾಗ್ತದೆ. ಅದಕ್ಕೆ ಬೇಲಿ ಕಟ್ಟಬೇಕು, ನೀರು ಹಾಕಬೇಕು. ಒಂದು ಹುಡುಗನಿಗೆ ಒಂದು ಹುಡುಗಿಯಲ್ಲಿ ಪ್ರೇಮಾಂಕುರ ಆಗ್ತದೆ, ಅದು ಪ್ರಕೃತಿ. ನಾವು ಮನೆಯವರು ಜಾತಕ ನೋಡ್ತೇವೆ, ಅವರ ಸ್ಟ್ಯಾಂಡರ್ಡ್ ನೋಡ್ತೇವೆ, ಇದು ಸಂಸ್ಕೃತಿ. ಈ ಸಂಸ್ಕೃತಿ ಏನು ಮಾಡ್ತಾ ಇದೆ ಅಂದರೆ ಪ್ರಕೃತಿಯನ್ನು ಕೊಲ್ತಾ ಇದೆ. ಡೈವರ್ಸ್ ಕೇಸುಗಳಲ್ಲಿ ಯಾಕೆ ಆಗ್ತಾ ಇದೆ ಗೊತ್ತುಂಟ? ನೀವು ಪ್ರಕೃತಿಗೆ ಬಿಟ್ಟಿಲ್ಲ, ಎಲ್ಲ ಸಂಸ್ಕೃತಿಗೆ ಬಿಟ್ಟಿದ್ದೀರಿ. ಈ ಸಂಸ್ಕೃತಿ ಅಂತ ಹೇಳಿದ ಚಿಂತನೆಯನ್ನು ನಮ್ಮ ದೇಶ ಯಾವಾಗ ಪ್ರಕೃತಿ ಅಂತ ಮಾಡ್ತದ, ನಿಮಗೆ ಯಾವುದೇ ಕಾಡಿನಲ್ಲಿ ರಿಸರ್ವ್ ಫಾರೆಸ್ಟ್ ಉಂಟಲ್ವಾ, ಅಲ್ಲಿ ಯಾರು ಮರ ನಡುವುದಿಲ್ಲ. ಅದೇ ಆಗಿ ಆಗಬೇಕು. ಪ್ರಕೃತಿಯೇ ರಕ್ಷಿಸ್ತದೆ, ಪ್ರಕೃತಿಯೇ ಬೆಳೆಸ್ತದೆ. ನಮ್ಮ ಅಹಂಕಾರದಲ್ಲಿ, ನಮ್ಮ ದೇಶೀಯತೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ನಾವು ತುಂಬ ಜನವನ್ನು ಕೊಲ್ತಾ ಇದ್ದೇವೆ. ನಮಗಿನ್ನೂ ಅದು ಅರ್ಥ ಆಗಿಲ್ಲ.
ಸಂಸ್ಕೃತಿಗೆ ಬೇಕಾಗಿಯೇ ಇಲ್ಲಿ ಅಬ್ಬಿ ಫಾಲ್ಸಿಗೆಲ್ಲ ಬಂದು ಹಾಯೋದು. ಅಂದರೆ ಅಪ್ಪ ಅಮ್ಮನಿಗೆ ಸಂಸ್ಕೃತಿಗೆ ಬೇಕಾಗಿ ಸಾಯ್ತಾ ಇರ್ತಾರೆ. ನಮ್ಮ ಆಚರಣೆಗಳನ್ನು ಸಹ ನಾವು ಸಂಸ್ಕೃತಿಯೊಂದಿಗೆ ಜೋಡಿಸಿದ ಕೂಡಲೇ ಆಚಾರಗಳು ಬರ್ತದೆ, ವಿಚಾರಗಳು ಬರ್ತದೆ. ನಾನು ಪ್ರಕೃತಿ ಎಂಬ ಸೌಂದರ್ಯವನ್ನು ವೀಕ್ಷಿಸಲಿಕ್ಕೆ ನೀವು ಪ್ರವಾಸಕ್ಕೆ ಹೋಗ್ತೀರಲ್ಲ, ಅದು ನ್ಯಾಚುರಲಿ ಆಗುವಂಥ ಪ್ರಕೃತಿ, ನಮ್ಮ ದೇಹಕ್ಕೆ ಮನಕ್ಕೆ ಆಗುವ ಮುದ ಖುಷಿ, ಇದನ್ನು ಪ್ರವಾಸ ಅಂತ ತೆಕ್ಕೊಳ್ಳಿ, ಇದನ್ನು ನ್ಯಾಚುರಲ್ ಅಂತ ತೆಕ್ಕೊಳ್ಳಿ. ನೀವು ದೇವಸ್ಥಾನಕ್ಕೆ ಹೋಗಿ ಯಾವುದೇ ತೊಂದರೆ ಇಲ್ಲ. ಅದಲ್ಲದೆ ಸಂಸ್ಕೃತಿಯ ರಕ್ಷಕರಾಗಿ ನಾವು ಹೋದರೆ ಇದೆಲ್ಲ ಅನಾಹುತ ಆಗ್ತದೆ. ಸನಾತನತೆ ಕುರಿತು ಮಾತಾಡ್ತೇವೆ, ಎಷ್ಟೋ ವರ್ಷದಿಂದ ಬಂದದ್ದು, ಇನ್ನು ಮುಂದಕ್ಕೆ ಹೋಗುವಂಥದ್ದು. ಅದರ ಎಡೆಯಲ್ಲಿ ನಾವು ಸ್ವಲ್ಪ ಜನ ಇದರದ್ದು ನಾವೇ ಜನ, ನಾವು ನಮ್ಮ ಮಕ್ಕಳು ಭಜನೆ ಮಾಡೋದಿದ್ರೆ ಇದಾಗುವುದಿಲ್ಲ ಅದಾಗುವುದಿಲ್ಲ ಅಂತ ಭಜನೆಗೆ ಮನಸ್ಸಿಲ್ಲದ ಮಕ್ಕಳನ್ನು ಭಜನೆ ಮಾಡಿಸಿ ಯಾವುದೇ ಪ್ರಯೋಜನ ಇಲ್ಲ. ಮಗುವಾಗಿ ಭಜನೆ ಮಾಡಬೇಕು ಅಂಥ ಉದ್ದೇಶಕ್ಕೆ. ಮತ್ತು ದೇವಸ್ಥಾನಕ್ಕೆ ಹೋದವರಿಗೆ ನಿರೀಶ್ವರವಾದ ನಾನು ಮಾತಾಡ್ತೇನೆ ಯೋಚಿಸಬೇಡಿ. ಅತಿ ಬುದ್ಧಿವಂತವರು ಅಮೆರಿಕದಲ್ಲಿದ್ದಾರೆ, ಗೋಮಾಂಸ ತಿಂತಾರೆ 80% ಜನ. ನಾವು ಕಂಡಾವಟ್ಟೆ ಪೂಜೆ ಮಾಡಿದ್ದೇವೆ. ನನಗೆ ಇಲ್ಲಿ ಸಮೇತ ಮನೆ ಎದುರಿನ 2 ಹಂಚು ಇಡಲಿಕ್ಕೆ ಆಗಲಿಲ್ಲ. ಪ್ರತಿಯೊಂದಕ್ಕೂ ನನ್ನ ಅಮ್ಮ ಹರಕೆ ಹೊಡೆಯೋದು. ಒಂದು ದನ ಕರು ಹಾಕ್ಲಿಕ್ಕೆ 5 ನಿಮಿಷ ಲೇಟ್ ಆದರೆ ಹರಕೆ, ಡಾಕ್ಟ್ರಿಗೆ ಹೇಳುವ ಕ್ರಮವೇ ಇಲ್ಲ. ನಾವು ಇಲ್ಲಿವರೆಗೆ ಹಂಚೆ ಇಡಲಿಕ್ಕೆ ಆಗಲಿಲ್ಲ ನನಗೆ. ಅಂದರೆ ವಿಜ್ಞಾನವನ್ನು ನಮ್ಮ ಸಂಸ್ಕೃತಿಯೊಟ್ಟಿಗೆ ಸೇರಿಸಿ ಅದರೊಂದಿಗೆ ಈ ಪ್ರವಾಸ ಅಂತ ಹೇಳಿದ ಪಯಣವನ್ನು, ಪ್ರವಾಸೋದ್ಯಮ ಅಂತ ಹೇಳಿದರೆ ನೀವು ಬರೇ ಬರ್ಮುಡ ಹಾಕಿ ಬಂದದ್ದಲ್ಲ, ಆ ಜೀವನ ಪಯಣದೊಂದಿಗೆ ಈ ಪ್ರವಾಸವನ್ನು ಸೇರಿಸಿ ಸಂಸ್ಕೃತಿಯನ್ನು ವಿರೋಧಿಸಿ ಪ್ರಕೃತಿಯೊಂದಿಗೆ ನಮ್ಮನ್ನು ಜೋಡಿಸಿ ಬದುಕಿದರೆ ದೇಶ ಸದೃಢವಾದೀತು ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಇಷ್ಟು ಹೊತ್ತು ಗಮನವಾಗಿ ಕೇಳಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಹೃದಯಾಂತರಾಳದ ನನ್ನ ಧನ್ಯವಾದ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಡೀ ಮಡಿಕೇರಿಯಲ್ಲಿ ಹ್ಯಾಪಿಯೆಸ್ಟ್ ಜನ, ಯಾವುದೇ ತೊಂದರೆ ಇಲ್ಲದವರು ಇಲ್ಲಿ ಸೇರಿದವರು ಮಾತ್ರ. ಬಾಕಿ ಇದ್ದವನಿಗೆ ಮಗಳು ಕಾಲೇಜಿಂದ ಬರಲಿಲ್ಲ, ಕಾಲಿಂಗ್ ಬೆಲ್ ಸರಿ ಇಲ್ಲ, ಬಾತ್ರೂಮಿನ ಟಾಯ್ಲೆಟಿನ ನೀರು ಬರೋದಿಲ್ಲ, ಇಂಥದ್ದೇ ಸಮಸ್ಯೆಯಲ್ಲಿ ಸಾಯ್ತಾ ಇದ್ದಾರೆ ಜನರೆಲ್ಲ. ಅದನ್ನೆಲ್ಲ ಬಿಟ್ಟು ಖುಷಿಯಲ್ಲಿ ಬಂದಿದ್ದೀರಲ್ಲ, ಇಷ್ಟು ಖುಷಿಯಲ್ಲಿ ಇಷ್ಟು ಜನರೊಟ್ಟಿಗೆ ನನಗೆ 5 ನಿಮಿಷ ಸಿಕ್ಕಿತ್ತಲ್ಲ, ಇದು ನನ್ನ ಜೀವನದ ಪರಮ ಪಾವನ ಕ್ಷಣ ಅಂತ ನೆನೆಸಿ ನಿಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಖುಷಿ ಆಯ್ತಲ್ಲ ಎಲ್ರಿಗೂ? ಇನ್ನೊಮ್ಮೆ ಇಂಥ ಕಾರ್ಯಕ್ರಮ ಮಾಡಬೇಕು ಅಂತಿದೆಯಾ? ಮಾಡಬೇಕು ಅಂತಿದೆ ಅಲ್ಲ, ನಾವೇ ಬರಬೇಕು ಅಂತಿದೆ, ಬೇಡ ಅಂತ ಉಂಟಾ? ಆಯ್ತು. ಇಷ್ಟೊತ್ತು ತುಂಬ ತನ್ಮಯತೆಯಿಂದ ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ, ಇದು ಕನ್ಕ್ಲೂಷನ್ ರೌಂಡ್ ಅಂತಂದರೆ ಸಮಾರೋಪ ಮಾಡುವಂತಹದ್ದು. ಎಲ್ಲರದ್ದು ಉದ್ದೇಶ ಸಂಸ್ಕೃತಿ ಉಳಿಬೇಕು, ಪರ ವಿರೋಧ ಏನೇ ಇರಲಿ, ಸಂಸ್ಕೃತಿ ಉಳಿಬೇಕು, ಆ ಸಂಸ್ಕೃತಿ ವಿಕೃತಿ ಆಗಬಾರ್ದು, ಪ್ರಕೃತಿಯೊಟ್ಟಿಗೆ ಸೇರಿರಬೇಕು ಅಂತ. ಇದು ಎಲ್ಲರದ್ದು ಕೂಡ ಉದ್ದೇಶ. ಆದರೆ ಇವತ್ತು ನಡೀತಾ ಇರುವಂತಹ ಪ್ರವಾಸೋದ್ಯಮ ಅಂತ ಹೇಳುವಂತಹ ಹೆಸರಲ್ಲಿ ನಡೀತಾ ಇರುವಂತಹ ದಂಧೆ ಉಂಟಲ್ಲ, ಆ ದಂಧೆಯನ್ನು ವಿರೋಧಿಸುವಂತಹ ಉದ್ದೇಶದಿಂದ ಆ ವಿಚಾರವನ್ನು 1 ವರ್ಷ ಮೊದಲೇ ತೀರ್ಮಾನಿಸಿ ಒಂದು ಚರ್ಚಾಕೂಟವನ್ನು ಅಂತ ಇಟ್ಟುಕೊಂಡದ್ದು. ಇದರಿಂದ ಏನಾದರೂ ಒಳ್ಳೆಯದ್ದು ಅಂತ ನಿಮಗೆ ಕಂಡಿದ್ರೆ ಅದನ್ನು ನೀವು ಇಟ್ಟುಕೊಳ್ಳಿ, ಕೆಟ್ಟದ್ದು ಅಂತ ಕಂಡಿದ್ರೆ ಅದು ನಮ್ಮ ಅಕೌಂಟಿಗೆ ಇರಲಿ ಅಂತ ಹೇಳ್ತಾ, ಅದು ಇರಲಿ ಅಂತ ಹೇಳ್ತಾ. ಯಾಕೆ ಅಂತ ಹೇಳಿದರೆ, ನೀವು ತುಂಬ ಜನ, ನಾವು ಮಾತಾಡುವಂತಹದ್ದು ಒಂದು ಬಾಯಿ, ಕೇಳುವಂತಹದ್ದು ನೋಡುವಂತಹದ್ದು ಹಲವಾರು ಕಣ್ಣು ಕಿವಿಗಳು. ಹಾಗಾಗಿ ನಿಮ್ಮ ಚಿಂತನೆ ಬೇರೆ ಇರ್ತದೆ. ಆ ಒಳ್ಳೆಯದನ್ನೆಲ್ಲ ಇಟ್ಟುಕೊಳ್ಳಿ. ಈಗ ಇನ್ನು ಮುಂದೆ ಬರುವಂತಹದ್ದು ಇದೆಲ್ಲ ಕಡ್ದಾಯಿತು, ಮೊಸರನ್ನು ಕಡ್ದು ಇನ್ನು ಬೆಣ್ಣೆ ತೆಗೆಯುವಂತಹದ್ದು ಈಗ. ಆಗ ಇನ್ನು ಬೆಣ್ಣೆ ತೆಗಿಲಿಕ್ಕೆ ಮುಂದುವರಿಲಿ ಮೊದಲು ರವೀಶ ತಂತ್ರಿಗಳು. ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಮಂಡಿಸಿರುವಂಥ ವಿಚಾರ ಅದು ಆರೋಗ್ಯಪೂರ್ಣವಾಗಿರುವಂಥ ಚರ್ಚೆ. ನಿಜಕ್ಕೂ ಚರ್ಚೆಯಲ್ಲಿ ಸಂಸ್ಕೃತಿಯನ್ನು ಆ ಭಾಗದಿಂದ ವಿರೋಧಿಸ್ತಾ ಇರುವಾಗ ಮನದಂತರಾಳದಲ್ಲಿ ನೋವಾಗ್ತದೆ ಅಂತಾದರೂ ಕೂಡ ಮತ್ತೊಮ್ಮೆ ವಿಶ್ಲೇಷಿಸುವಾಗ ಉಪಯೋಗ ಮಾಡುವವರು ತಪ್ಪುತ್ತಾ ಇದ್ದಾರೆ ಎಂಬ ಚಿಂತನೆ ಜಾಗೃತವಾಗ್ತಾ ಇದೆ. ಆದ್ದರಿಂದ ಧರ್ಮ ಯಾವತ್ತೂ ಕೂಡ ದಂಧೆ ಆಗಬಾರ್ದು. ಅದೇ ರೀತಿ ಪ್ರವಾಸೋದ್ಯಮ ಎಂಬುದು ಅದು ಯಾವುದೋ ಒಂದು ಅರ್ಥವನ್ನು ಕಲ್ಪಿಸುವಂತಿರಬಾರದು. ಪ್ರತಿಯೊಂದಕ್ಕೂ ಅದರದ್ದೇ ಆಗಿರುವಂಥ ಧರ್ಮ ಇದೆ. ಮನುಷ್ಯನಿಗೆ, ಪ್ರಾಣಿಗೆ, ಎಲ್ಲದಕ್ಕೂ ಕೂಡ ಅದರದ್ದೇ ಆಗಿರುವಂಥ ಧರ್ಮ ಇದೆ. ಹಾಗೆ ನಮ್ಮ ಆಚಾರ ವಿಚಾರಗಳನ್ನು ಯಾವತ್ತೂ ಕೂಡ ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆಚಾರ ವಿಚಾರಗಳನ್ನು ಪಾಲಿಸಿಕೊಂಡು ಅವರು ಕೆಲವು ಸಂದರ್ಭದಲ್ಲೂ ಎಡವಿ ಬಿದ್ದಿರಬಹುದು. ದೇವಾಲಯದಲ್ಲಿ ನಾನೊಂದು ಉತ್ಸವಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಮೊದಲನೇ ದಿವಸ ನಾವು ಸ್ನಾನ ಮಾಡಿರುವಂಥ ಸಂದರ್ಭದಲ್ಲಿ ಯಾರನ್ನು ಕೂಡ ಮುಟ್ಟುವುದಿಲ್ಲ. ಯಾಕೆಂದರೆ ಅದು ಆ ದೇವಾಲಯದ ಪಾವಿತ್ರ್ಯತೆಯನ್ನು ಉಳಿಸಲಿಕ್ಕೋಸ್ಕರವಾಗಿ. ಮೊದಲನೇ ದಿವಸ ಒಬ್ಬ ಭಕ್ತ ಬರುವಾಗ ಆ ಭಕ್ತನ ಹತ್ರ ಸ್ನಾನ ಮಾಡಿದ್ದಂಥ ಯಾವ ಅರ್ಚಕರಿದ್ದಾರೋ ಅವ್ರು ಹೇಳ್ತಾರೆ, ಏಯ್ ದೂರ ನಿಲ್ಲು, ನೀನು ನನ್ನನ್ನು ಮುಟ್ಟಬಾರ್ದು ಅಂತ ಹೇಳಿದರು. ದೊಡ್ಡ ಗಲಭೆ ಆಯಿತು ಮೊದಲನೇ ದಿವಸ. ನನಗೆ ಗೊತ್ತಿಲ್ಲ,
ಮರುದಿವಸ ನಾನು ಹೋಗಿದ್ದೆ. ನಾನು ಸ್ನಾನ ಮಾಡಿ ಬರುವಂಥ ಸಂದರ್ಭದಲ್ಲಿ ಒಬ್ಬರು ನನ್ನ ಹತ್ತಿರ ಬರುವಾಗ, ದಯವಿಟ್ಟು ಮುಟ್ಟಬೇಡಿ, ಸ್ವಲ್ಪ ದೂರ ನಿಲ್ಲಿ, ಯಾಕೆಂದರೆ ನಾವು ಸ್ನಾನ ಮಾಡಿದ ನಂತರ ಯಾರನ್ನು ಮುಟ್ಟದಿದ್ದರೆ ಅಲ್ಲಿಯ ಪಾವಿತ್ರ್ಯತೆ ವೃದ್ಧಿಸ್ತದೆ ಅಂತ ಹೇಳುವ ಮಾತನ್ನೇ ಹೇಳಿದೆ. ಅವರು ಮಾತ್ರ ದೂರ ನಿಂತದಲ್ಲ, ಅದರ ನಂತರ ಬರುವವರನ್ನೆಲ್ಲರನ್ನು ಕೂಡ ಅವರು ತಡೆದು ನಿಲ್ಲಿಸಿದರು, ಅವರನ್ನು ಮುಟ್ಟಬೇಡಿ ಅಂತ. ಅದಕ್ಕೆ ನಮ್ಮ ಹಿರಿಯರು ಒಂದು ಮಾತು ಹೇಳಿದರು, ಒಳ್ಳೆಯ ಮನಸ್ಸು ತುಂಬಿದ ಒಳ್ಳೆಯ ಮಾತುಗಳಿಂದ ಲಕ್ಷಾಂತರ ಸ್ನೇಹಿತರನ್ನು ಸೃಷ್ಟಿಸಬಹುದು, ಕೆಟ್ಟ ಮನಸ್ಸಿನ ಕೆಟ್ಟ ಮಾತಿನಿಂದ ಲಕ್ಷಾಂತರ ಶತ್ರುಗಳನ್ನು ಕೂಡ ಸೃಷ್ಟಿಸಿಕೊಳ್ಬಹುದು ಅಂತ. ಎಲ್ರಿಗೂ ಜವಾಬ್ದಾರಿ ಇದೆ, ವಿಚಾರವನ್ನು ಬೋಧಿಸಿಕೊಡಬೇಕಾದಂಥ ಜವಾಬ್ದಾರಿ ಇದೆ. ಧರ್ಮವೂ ಕೂಡ ಇವತ್ತು ಶ್ಯಾಮ್ ಸುದರ್ಶನ್ರೋ, ಅಸ್ಗರ್ರೋ, ರಾಜೇಶ್ವರೋ ಖಂಡಿಸಿರುವಂಥ ವಿಚಾರವನ್ನು ಈ ಚರ್ಚೆಯಲ್ಲಿ ನಾನು ಸಮರ್ಥಿಸ್ಬೋದೇ ವಿನಃ ಕೆಲವೊಮ್ಮೆ ನನ್ನ ಮನಸ್ಸು ಕೂಡ ವಿಶ್ಲೇಷಿಸ್ತದೆ. ಇವತ್ತು ಸರಿಯಾಗಿರುವಂಥ ಧರ್ಮ ಚಿಂತನೆ ಉಳ್ಳವರೇ ಧಾರ್ಮಿಕ ರಂಗದಲ್ಲಿ ಇದ್ದಾರಾ ಅಂತ ಹೇಳೋದು ಕೂಡ ಅದೊಂದು ಪ್ರಶ್ನೆಯಾಗಿ ಉಳಿದಿದೆ, ಅದಕ್ಕೆ ಉತ್ತರ ಸಿಗಲಿಲ್ಲ. ಒಂದು ವೇಳೆ ಈಗ ಅಸ್ಗರ್ರಿಗೆ ಮಂಗಳೂರಿಗೆ ಮುಟ್ಟುವಾಗ ಕಲ್ಲು ಬೀಳ್ಬೋದು ಅಂತ ಹೇಳಿದ ಹಾಗೆ ನಾನು ಕೂಡ ಏನಾದರೂ ಮಾತನಾಡಿದರೆ ನನಗೂ ಕಲ್ಲು ಹೊಡೆಯೋರು ತುಂಬ ಜನ ತಯಾರಾಗಿರ್ತಾರೆ. ಆದರೆ ನಾನು ಆ ವಿಚಾರದತ್ತ ದಾಟುವುದಿಲ್ಲ. ನಮ್ಮ ಚಿಂತನೆ ಎಷ್ಟೇ, ಧರ್ಮದ ಸನಾತನ ಧರ್ಮ ಏನು ಬೋಧಿಸಿದೆ ಆ ವಿಚಾರದ ಕಲ್ಪನೆ ಇಲ್ಲದವರು ಇವತ್ತು ವಿಶ್ಲೇಷಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡನೇದಾಗಿ, ಈ ರೀತಿಯ ಪ್ರವಾಸೋದ್ಯಮ ಎಂಬ ವಿಚಾರವನ್ನು ಈ ದೇವಾಲಯದೊಟ್ಟಿಗೆ ಜೋಡಿಸುವವರಿಗೂ ಕೂಡ ಧರ್ಮದ ಪರಿಕಲ್ಪನೆ ಇಲ್ಲದೆ ಇರುವ ಕಾರಣ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದರಿಂದ ಒಳ್ಳೆಯ ಚಿಂತಕರು ಕೂಡ ತುಂಬ ನೋವನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದರಿಂದ ದೇವಾಲಯ ಅಭಿವೃದ್ಧಿ ಆಗಬೇಕು, ಕಾಲಕ್ಕೆ ತಕ್ಕ ರೀತಿಯಲ್ಲಿ ಇರುವಂಥ ವ್ಯವಸ್ಥೆಗಳು ಬೇಕು. ಅದರಲ್ಲಿ ಯಾವುದೇ ರೀತಿಯ ಮತ್ತು ಎರಡು ಮಾತಿಲ್ಲ, ಆದರೆ ಯಾವ ವ್ಯವಸ್ಥೆಗಳು ಕೂಡ ನಮ್ಮ ಮಿತಿಯನ್ನು, ಪ್ರತಿಯೊಂದಕ್ಕೂ ಕೂಡ ಒಂದು ಮಿತಿ ಇದೆ, ಆ ಮಿತಿಯನ್ನು ಮೀರಿ ಹೋಗದೇ ಇರುವಂಥ ವ್ಯವಸ್ಥೆಗಳಾಗಬೇಕು ಎಂಬುದೇ ನಮ್ಮ ಕಲ್ಪನೆ. ಈ ರೀತಿಯ ಚರ್ಚೆಗಳು ನಡೆಯುವಾಗ ಇದು ಎಲ್ಲಿಗೆ ಮುಟ್ಟಬೇಕೋ ಅಲ್ಲಿಗೆ ಮುಟ್ಟುತ್ತದೆ, ಆಗ ವ್ಯವಸ್ಥೆ ಚುರುಕಾಗ್ತದೆ ಎಂಬುದು ಮಾತ್ರ ನಮ್ಮ ಭಾವನೆ. ತಂತ್ರಿಗಳ ಮಾತಿಗೆ ಸಮನ್ವಯದ ಭಾವದಿಂದ ಮಾತಾಡಬೇಕು ಅಂತ ಹೇಳಿ ಶ್ಯಾಮ್ ಸುದರ್ಶನ್ ಅವರಲ್ಲಿ ಕೇಳ್ಕೊಳ್ತಾನೆ. ಎಲ್ಲ ಹಿರಿಯರಿರುವಂಥ ವೇದಿಕೆ, ಒಂದೆರಡು ಮಾತುಗಳನ್ನು ಆಡಿದ್ವಿ. ಒಂದು ಸಕಾರಾತ್ಮಕವಾದ ಚಿಂತನೆ ಬರಬೇಕು ಅನ್ನುವಂಥದ್ದು ತಂತ್ರಿಗಳ ಈಗ ಹೇಳುವಾಗ ಅವರ ಭಾವದಲ್ಲಿ ಹೇಳಿದರು. ಆ ಭಾವದಿಂದಲೇ ಈ ಕಾರ್ಯಕ್ರಮವನ್ನು ನಮ್ಮ ಭಟ್ರು ಸಂಯೋಜನೆ ಮಾಡಿದ್ದಾರೆ, ಉಡುಪರು ಸಮನ್ವಯಕಾರರಾಗಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚು ಈ ದೇವಸ್ಥಾನದವರು ನಮಗೊಂದು ಅವಕಾಶ ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾನು ಅವರಿಗೆಲ್ಲ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ವಿಷಯದಲ್ಲಿ ನಾನು ಸಮನ್ವಯದ ಮಾತುಗಳನ್ನು ಮುಂದಿಡುವುದಾದರೆ 3 ವಿಚಾರಗಳು. ಒಂದು, ದೇವಾಲಯದ ಜೊತೆಗೆ ಸೇರತಕ್ಕಂಥ ಪ್ರವಾಸೋದ್ಯಮ, ಇದು ಸರಿಯೋ ತಪ್ಪೋ ಅನ್ನುವಂಥ ವಾದಕ್ಕೆ ಅದು ಯಾವ ಆಯಕಟ್ಟಿನಲ್ಲಿ, ಯಾವ ರೀತಿಯಲ್ಲಿ, ಅದು ಹೇಗೆ ಅನ್ನುವಂಥ ಒಂದು ರೂಪುರೇಷೆಗಳನ್ನು ಒಂದು ಸಮರ್ಥವಾಗಿ ಒಂದು ನಿರ್ಣಯ ಮಾಡಿ, ಒಂದು ವ್ಯವಸ್ಥಿತವಾದ ಶಾಸ್ತ್ರೋಕ್ತವಾದ ದೇವಾಲಯಗಳ ಆಚರಣೆಗಳಿಗೆ ಅಥವಾ ಅಲ್ಲಿನ ಧಾರ್ಮಿಕ ಕ್ರಿಯೆಗಳಿಗೆ ಲೋಪ ಬಾರದ ರೀತಿಯಲ್ಲಿ ಅದನ್ನು ಜೋಡಿಸಿಕೊಂಡು ದೇವಾಲಯದ ಅಭಿವೃದ್ಧಿಯ ದೃಷ್ಟಿಯಿಂದ ಅದರಿಂದ ಬರುವಂಥ ಆರ್ಥಿಕತೆ ಸದ್ವಿನಿಯೋಗವಾಯಿತು ಮತ್ತು ಪ್ರಮಾಣದಲ್ಲಿ ಸದ್ದಾರಿಯಿಂದ ಆಯಿತು ಅಂತಾದರೆ, ನಾವು ಏನು ನಮ್ಮ ಚಿಂತನೆಗಳಲ್ಲಿ ನಾವು ಹೇಳುತ್ತಾ ಬರ್ತಾ ಇದ್ದೇವೆ, ಪರಮ ವೈಭವಂ ತತ್ಸ್ವರಾಷ್ಟ್ರಂ ಅಂತ. ಆ ಪರಮ ವೈಭವದ ಸ್ಥಿತಿಗೆ ನಾವು ತಲುಪಲಿಕ್ಕೆ ಸಾಧ್ಯ ಆಗುವುದಕ್ಕೆ ಅದು ಒಂದು ಮೈಲಿಗಲ್ಲಾಗ್ತದೆ. ಮಾತ್ರ ಅಲ್ಲ, ನಾವೀಗೇನೋ ವಿಚಾರಗಳನ್ನು ಮಂಡಿಸಿ ನಾವು ಮಾತಾಡಿದ್ವಿ. ಮಾತನಾಡಿದಂಥ ವಿಚಾರಗಳೆಲ್ಲವೂ ಕೂಡ ಈ ವೇದಿಕೆಗಷ್ಟೇ ಸೀಮಿತ. ಮಾತ್ರ ಅಲ್ಲ, ಈ ವಿಚಾರದ ಮಂಡನೆ ಯಾಕೆ ನಿಮ್ಮ ಮುಂದೆ ಮಾಡಿದ್ದು ಅಂತಂದರೆ, ನಾವು ಹೇಗಿರಬೇಕು ದೇವಾಲಯಕ್ಕೆ ಹೋದಾಗ, ಅಥವಾ ಒಂದು ಪ್ರವಾಸೋದ್ಯಮ ಕ್ಷೇತ್ರದ ಉಳಿವಿಗೆ ನಾವು ಹೇಗೆ ಇರಬೇಕು ಅನ್ನುವಂಥ ಕಲ್ಪನೆ ನಿಮ್ಮ ಮನಸ್ಸಿಗೆ ಬರಲಿ ಅನ್ನುವ ಕಾರಣಕ್ಕೋಸ್ಕರ ಈ ಚರ್ಚೆಯನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಅಂತ ಅಂದುಕೊಂಡು, ಪ್ರವಾಸೋದ್ಯಮ ಮತ್ತು ದೇವಾಲಯ ಇವೆರಡೂ ಕೂಡ ಭಾರತದ ಆಧ್ಯಾತ್ಮದ ಒಂದು ತಳಹದಿಗೆ ಒಂದು ಹಾಕಿರತಕ್ಕಂಥ ಒಂದು ಭದ್ರ ಬುನಾದಿ. ಅದನ್ನು ಉಳಿಸಿಕೊಂಡು ಮತ್ತು ಬೆಳೆಸಿಕೊಂಡು ಬರುವಂಥ ಜವಾಬ್ದಾರಿ ನಮಗೂ ನಿಮಗೂ ಇರುವಂಥದ್ದು. ಆದರೆ ಅದು ಭಾರತೀಯತೆಯಾಗಿ ಭಾರತೀಯತೆಯ ಚಿಂತನೆಗಳನ್ನು ಒಳಗೊಂಡು ಇವೆರಡು ಉಳಿಯಲಿ ಅನ್ನುವಂಥದ್ದು ನಮ್ಮ ಆಶಯ. ತಂತ್ರಿಗಳ ಮಾತಿಗೆ ಪೂರಕವಾಗಿ ಸಮನ್ವಯ ಭಾವದಿಂದ
ಮಾತಾಡಿದಂತಹ ಶ್ಯಾಮ್ ಸುದರ್ಶನ್ ಹೇಳಿದ್ದು ಒಂದೇ, ಪ್ರವಾಸೋದ್ಯಮ ಬೇಡ ಅಂತ ಬೇಕು ಅಂತ ವಾದ ಮಾಡಿದರು, ಇವರು ಬೇಡ ಅಂತ ವಾದ ಮಾಡಿದರು. ಆದರೂ ಕೂಡ ಇಬ್ಬರದ್ದು ಭಾವ ಒಂದೇ, ಯಾವುದು ಅಂತ ಹೇಳಿದರೆ ಧರ್ಮದ ತಳಹದಿಯಲ್ಲಿ ಧನಾತ್ಮಕವಾದಂತಹ ಪ್ರವಾಸೋದ್ಯಮ ಬೇಕು ಅಂತ. ನೋಡೋಣ ನಮ್ಮ ಮೊದಲಿಗೆ ಇಂಜೆಕ್ಷನ್ ಕೊಟ್ಟ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ. ಈಗಾಗಲೇ ಸುಮಾರು 2.5 ಗಂಟೆಗಳ ಕಾಲ ನಾವಿಲ್ಲಿ ಕುಳಿತಿದ್ದೇವೆ. ವಾದೇ ಜಾಯತೆ ತತ್ವಬೋಧ ಅಂತ ಚರ್ಚೆ ಆಗಿ ಚಿಂತನ ಮಂಥನ ಆಗಿ ಒಳ್ಳೆಯ ರೀತಿಯ ಒಂದು ನವನೀತವನ್ನು ನಾವಿಲ್ಲಿ ಕಂಡುಕೊಂಡಿದ್ದೇವೆ. ಶ್ರೀ ದುರ್ಗಾ ಭಗವತಿಯ ಸನ್ನಿಧಿಯಲ್ಲಿ ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ತಮಗೆಲ್ಲರಿಗೂ ಸಂಘಟಕರಿಗೂ ನಾನು ನನ್ನ ವಂದನೆಯನ್ನು ಅರ್ಪಣೆ ಮಾಡ್ತಾ, ಈ ಒಂದು ಸಂದರ್ಭದಲ್ಲಿ ತಾವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಸೇರಿ ನಮ್ಮ ಮಾತುಗಳನ್ನು ಕೇಳಿದ್ದೀರಿ. ನಾವಿಲ್ಲಿ ಸಕಾರಾತ್ಮಕ ಚಿಂತನೆಯನ್ನು ಹಮ್ಮಿಕೊಂಡಾಗಿತ್ತು. ಈಗಾಗಲೇ ಪರ ವಿರೋಧ ಅಂತ ಹೇಳೋದು ಕೇವಲ ನಮ್ಮ ಚರ್ಚೆಗೆ ಅಷ್ಟೇ ಅದೊಂದು ಗ್ರಾಸವಾದಂಥ ವಸ್ತು ಆಗಿತ್ತು. ಇಲ್ಲಿ ದೇವಾಲಯದ ಕಲ್ಪನೆಯ ನಿಜವಾದ ಕಲ್ಪನೆಯೊಂದಿಗೆ ಪ್ರವಾಸೋದ್ಯಮದ ಸ್ವರೂಪವನ್ನು ಸಹ ಚರ್ಚೆ ಮಾಡುವಂಥ ಒಂದು ಅಗತ್ಯ ಇತ್ತು. ಹಾಗಾಗಿ ಇವತ್ತು ನಮ್ಮ ಈ ತಾಳತಮನೆಯ ಪ್ರದೇಶದ ನಾಗರಿಕರು ತುಂಬ ಧನ್ಯರು ಅಂತ ಹೇಳ್ಕೊಳ್ಬೇಕು. ನೀವು ನಮ್ಮ ಚರ್ಚೆಯನ್ನು ಕೇಳಿದ್ದೀರಿ, ಒಳ್ಳೆಯ ವಿಚಾರವನ್ನು ನೀವು ಚಿಂತನ ಮಂಥನವನ್ನು ಮಾಡಿದ್ದೀರಿ. ಹಾಗಾಗಿ ನಮ್ಮ ಒಂದು ಈ ಪರಿಕಲ್ಪನೆ ಸಾಕಾರಗೊಂಡಿದೆ. ಇದನ್ನು ಸಂಘಟಿಸಿದಂತಹ ತಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮುಂದೆ ವಕೀಲರು ಅಸ್ಗರ್ ಸಮನ್ವಯದ ಅಭಿಪ್ರಾಯನ ವ್ಯಕ್ತಪಡಿಸಬೇಕು ಅಂತ ಕೇಳ್ತೇನೆ. ಶ್ರೀ ದುರ್ಗಾ ಭಗವತಿ ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿಗೂ ಹಾಗೂ ಊರಿನ ಎಲ್ಲ ಜನತೆಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಏಕೆಂತ ಹೇಳಿದರೆ ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇಷ್ಟೊಂದು ದೊಡ್ಡದಾದಂಥ ಅವಕಾಶ ಕೊಟ್ಟದ್ದಕ್ಕಾಗಿ. ಇಲ್ಲಿ ಒಂದು ಸಬ್ಜೆಕ್ಟ್ ಉಂಟು, ದೇವಾಲಯ ಮತ್ತು ಪ್ರವಾಸೋದ್ಯಮ. ಯಾವುದೇ ಒಂದು ಪ್ರವಾಸೋದ್ಯಮ ಪ್ರದೇಶಕ್ಕೆ ಹೋದರೂ ತನ್ನ ಮೋಜಿಗಾಗಿ ಮತ್ತೊಬ್ಬರ ಮನಸ್ಸಿಗೆ ನೋವು ಮಾಡಬಾರ್ದು. ಯಾಕೆ ಅಂತ ಹೇಳಿದರೆ ಯಾವುದೇ ಪ್ರವಾಸೋದ್ಯಮ ಸ್ಥಳಕ್ಕೆ ಹೋದಾಗ ಅಲ್ಲಿ ಬಿಯರ್ ಬಾಟ್ಗಳನ್ನು ಎಸೆಯುವುದು, ಅದೇ ರೀತಿ ಪ್ಲಾಸ್ಟಿಕ್ ಕವರ್ಗಳನ್ನು ಎಸೆಯುವುದು, ಅಲ್ಲಿ ಗೋಡೆ ಬರಹವನ್ನು ನಾವು ಬರೆಯುವುದು, ಅಲ್ಲಿಯ ಗಿಡ ಮರಗಳನ್ನು ಹಾಳು ಮಾಡೋದು, ಹೂ ಗಿಡವನ್ನು ಹಾಳು ಮಾಡೋದು, ಅಲ್ಲಿಯ ಸಂಸ್ಕೃತಿಯನ್ನು, ಅಲ್ಲಿಯ ಯಾವುದು ವಾಸ್ತು ಶಿಲ್ಪೆ ಉಂಟು ಅದನ್ನು ಹಾಳು ಮಾಡೋದು, ಅಂಥ ಕೆಲಸಗಳನ್ನು ನಾವು ಯಾರು ಮಾಡಬಾರ್ದು. ನಾವು ಯಾವುದೇ ಪ್ರವಾಸೋದ್ಯಮಕ್ಕೆ ಹೋದರೆ ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ವಾಸ್ತವ ಸ್ಥಿತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರವಾಸ ಮಾಡಬೇಕು ಹೊರತು ಯಾವುದೇ ರೀತಿಯ ಕೆಡುಕು ಭಾವನೆ, ಮತ್ತೊಬ್ಬರಿಗೆ ಅನ್ಯಾಯವಾಗುವ ರೀತಿಯಲ್ಲಿ ಮೋಜಿ ಮಸ್ತಿಗಳನ್ನು ಮಾಡಬಾರ್ದು ಅಂತೇಳಿ ನನ್ನ ವಿನಂತಿ. ಅದೇ ರೀತಿ ದೇವಸ್ಥಾನ ಅದಾಗಿರೋ ಧಾರ್ಮಿಕ ಕ್ಷೇತ್ರವಾಗಿರ್ಬೇಕು, ಅದಕ್ಕಾದಂಥ ನೀತಿ ನಿಯಮ ಇದೆ, ಆಚಾರ ವಿಚಾರಗಳು ಇದೆ, ಅದನ್ನು ನಾವು ಉಳಿಸಬೇಕು. ಪೂಜೆ ಮಾಡುವವರು ಪೂಜೆ ಮಾಡುವ ರೀತಿಯಲ್ಲಿರಬೇಕು, ಪ್ರಸಾದ ಸ್ವೀಕರಿಸುವವರು ಭಕ್ತಿಯಿಂದ ಬರುವವರು ಭಕ್ತರಾಗಿಯೇ ಇರಬೇಕು ಹೊರತು ನಾವು ಭಕ್ತಿಯ ರೀತಿಯಲ್ಲಿ ನಾಟಕವಾಡುವ ಮಾಡಬಾರ್ದು. ಅಲ್ಲಿ 1 ರೂಪಾಯಿಯನ್ನು 10 ರೂಪಾಯಿ ದುಡಿದು 1 ರೂಪಾಯಿ ಹಾಕುವನು ಸಮೇತ ತನ್ನ 10% ಹಾಕಿದಾಗೆ ಆಗ್ತದೆ. ಅದೇ ರೀತಿ 1,000 ದುಡಿಯೋನು 100 ರೂಪಾಯಿ ಹಾಕೋದು 10%. ಅದನ್ನು ಎಲ್ಲರೂ ಸಾಮಾನ್ಯವಾಗಿ ಸ್ವೀಕರಿಸಬೇಕು. ಅಲ್ಲಿ ಯಾವುದೇ ಒಂದು ದೇವಸ್ಥಾನಕ್ಕಾಗಿರ್ಬೋದು, ಯಾವುದೇ ಧಾರ್ಮಿಕ ವಿಚಾರ ಆಗಿರ್ಬೋದು, ಅದು ನಮ್ಮ ಒಳ್ಳೆಯತನಕ್ಕಾಗಿ, ನಮ್ಮ ಒಳ್ಳೆಯ ವಿಚಾರಕ್ಕಾಗಿ ನಾವು ಹರಕೆಯಾಗಿ ಕಾಣಿಕೆ ರೂಪದಲ್ಲಿ ನೀಡುವುದು. ಅದು ನಾವು ದುಡಿದಂಥ ಒಳ್ಳೆಯ ದುಡ್ಡಿನಿಂದಲೇ ಆಗಬೇಕು. ಯಾವುದೇ ಒಂದು ಇದರ ಅಧ್ಯಕ್ಷ ಆಗಿರ್ಬೋದು, ಅದೇ ರೀತಿ ಇದರ ನೇತೃತ್ವ ವಹಿಸುವವನು ಅವನ ದುಡ್ಡಾಗಲಿ, ಅವನ ದುಡ್ಡಿನ ನೋಡಿ ಅವನ ಹಿನ್ನೆಲೆಯನ್ನು ನಿರ್ಧರಿಸಬಾರ್ದು. ಅವನ ಗುಣನಡತೆ, ಅವನ ಹೃದಯವನ್ನು ನೋಡಿ ಅವನ ಹಿನ್ನೆಲೆಯನ್ನು ನಿರ್ಧರಿಸಬೇಕು. ಅವನ ಸ್ವಭಾವವನ್ನು ನೋಡಿ ಅವನ ನಾಯಕತ್ವವನ್ನು ನಿರ್ಧರಿಸಬೇಕು ಅಂತೇಳಿ ಕೇಳಿಕೊಳ್ತೇನೆ. ಆದ ಕಾರಣ ಒಬ್ಬ ಚಾಮಾರುವವನು ದೇಶದ ಉತ್ತುಂಗ ಶಿಖರಕ್ಕೆ ಏರಿದ್ದಾನೆ, ಒಬ್ಬ ಲಿಂಬವಳಿ ಮಾಡುವವನು ರಾಜ್ಯದ ಉತ್ತುಂಗ ಶಿಖರಕ್ಕೆ ಏರಿದ್ದಾನೆ. ಯಾವುದೇ ಗೋಲ್ಡನ್ ಸ್ಪೂನ್ ಇಟ್ಟವನು ಉತ್ತುಂಗ ಶಿಖರಕ್ಕೆ ಏರಲಿಲ್ಲ, ಅವನು ಪಪ್ಪು ಹಾಗೆ ಉಳಿದಿದ್ದಾನೆ. ಚಾಮಾರುವವನು ಮಾತ್ರ ವಿಶ್ವ ಗುರುವಾಗಿ ಇವತ್ತು ಮೆರೀತಾ ಇದ್ದಾನೆ. ಆದ ಕಾರಣ ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಸಂಸ್ಕೃತಿಯನ್ನು ಪ್ರಕೃತಿಯ ಮುಖಾಂತರವೇ ಉಳಿಸಿಕೊಳ್ಬೇಕು, ಅದನ್ನು ವಿಕೃತಿ ಮಾಡಬಾರ್ದು ಅಂತ ಹೇಳೋದನ್ನು ಹೇಳ್ತಾ ಅವರು ದ್ರವ್ಯ ಶುದ್ಧಿಯ ಬಗ್ಗೆ ಹೇಳಿದರು,
ಅವರು ಮನೋಶುದ್ಧಿಯ ಬಗ್ಗೆ ಹೇಳಿದರು, ಇವರು ದೇಹ ಶುದ್ಧಿಯ ಬಗ್ಗೆ ಹೇಳಿದರು. ಇದು ಮೂರೂ ಕೂಡಿದರೆ ಪ್ರವಾಸೋದ್ಯಮ ಮತ್ತು ದೇವಾಲಯ ಒಟ್ಟಾಗಿ ತುಂಬ ಸುಂದರವಾಗಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂತಹ ಅಭಿಪ್ರಾಯವನ್ನು ಕೊನೆಯದಾಗಿ ಅಸ್ಕರ್ ವ್ಯಕ್ತಪಡಿಸಿದರು. ಕೊನೆಯದಾಗಿ ಸತ್ಯೇಶ್ ಭಟ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತ ಕೇಳ್ಕೊಳ್ತಾರೆ. ಬಹುಶಃ ಜನಗಣಮನ ಹೇಳುವಂತಹ ಸ್ಥಿತಿ ಈಗ ನನಗೆ ಬಂದಿದೆ. ಆದರೆ ನನಗೆ ನಿಜವಾಗಿ ಇದು ಖುಷಿ ಇಲ್ಲ. ಯಾಕೆಂದರೆ ನನಗೆ ಒಂದೇ ಮಾತರಮಲ್ಲೇ ಖುಷಿ. ಯಾಕೆಂದರೆ ಆ ಪ್ರಾರಂಭದಿಂದ ಕೊನೆಯವರೆಗೆ ನಡೆಯುವಂತಹ ಆ ವಿಚಾರ ಮನ್ನಣೆಗಳಾಗ್ಬೋದು, ಅದರಲ್ಲಿ ನಾವು ಅನುಭವಿಸುವಂಥದ್ದು ಎಷ್ಟೋ ಇರ್ತದೆ, ನಾವು ಕೇಳುವಂಥದ್ದು ಎಷ್ಟೋ ಇರ್ತದೆ. ಹಾಗಿರುವಾಗ ಬೇಸರದಿಂದಲೇ ಜನಗಣಮನ ಹೇಳೋದು. ಹಾಗಾದರೆ ಈ ಕಲ್ಪನೆ ನನಗೆ ಯಾಕೆ ಬಂತು, ಈ ದೇವಾಲಯ ಮತ್ತು ಪ್ರವಾಸೋದ್ಯಮ ಎನ್ನುವುದು ಯಾಕೆ ಈ ಕಲ್ಪನೆ ಬಂತು ಅಂದರೆ, ನಾನು ಎಷ್ಟೋ ದೇವಸ್ಥಾನಗಳಿಗೆ ಹೋಗಿದ್ದೇನೆ. ಬಹುಶಃ ನನಗೆ ಅತ್ಯಂತ ಖುಷಿ ಕೊಟ್ಟಂತಹ ದೇವಸ್ಥಾನಗಳು ಯಾವುದು ಅಂದರೆ, ಒಂದು ಗುರುವಾಯೂರು ಮತ್ತು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸನ್ನಿಧಾನ. ಪ್ರವಾಸೋದ್ಯಮ ಇಲಾಖೆಯ ಶಿಷ್ಟಾಚಾರಗಳನ್ನು ಯಾವ ರೀತಿ ಪರಿಪಾಲಿಸಿಕೊಂಡು ಬರಬೇಕು ಅಂತ ಹೇಳಿಕೊಂಡು ಅಲ್ಲಿ ನೋಡಬೇಕು. ನೀವು ಬೇರೆ ದೇವಸ್ಥಾನಗಳಿಗೆ ಹೋಗಿ, ತಮಿಳುನಾಡು ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗಿ, ಅಲ್ಲಿ ಒಂದು VIP ದರ್ಶನ ಅಂತೇಳಿ ಇರ್ತದೆ. ಅದಕ್ಕೆ ಕನಿಷ್ಠ ಪಕ್ಷ 300ರಿಂದ 500 ರೂಪಾಯಿ ನಾವು ಕೊಡಬೇಕು. ಒಂದು ದೇವಸ್ಥಾನದಲ್ಲಿ ದೇವರನ್ನು ನಾವು ದರ್ಶನ ಮಾಡಬೇಕು ಅಂದರೆ ಇಷ್ಟು ಮೊತ್ತವನ್ನು ಕೊಟ್ಟು ನಾವು ದರ್ಶನ ಮಾಡಬೇಕಾ ಎನ್ನುವ ಮನಸ್ಸು ನಮಗೆ ಆ ಕ್ಷಣದಲ್ಲಿ ಬರ್ತದೆ. ದುಡ್ಡು ಇಲ್ಲ ಅಂಥೇಳಿ ಅಲ್ಲ, ಅಥವಾ ಒಬ್ಬ ಶ್ರೀಮಂತನಿಗೆ ಮಾತ್ರವ ದೇವಸ್ಥಾನ ಅಂಥೇಳಿ. ಹಾಗಾದರೆ ಒಂದು ಭಕ್ತ ಸಮೂಹವನ್ನು ಒಂದು ಹತೋಟಿಯಲ್ಲಿರಬೇಕು ಅಥವಾ ಒಂದು ಕಂಟ್ರೋಲಲ್ಲಿ ಇಡಬೇಕು ಅಂತ ಹೇಳಿಕೊಂಡು ಅದನ್ನು 300 ರೂಪಾಯಿ ಇಟ್ಟರು ಅಂತ ತಿಳ್ಕೊಳ್ಳಿ. ಅದೊಂದು ಆ ಲೈನ್ ಸರಿ ಬರಬೇಕು ಅಥವಾ ದರ್ಶನ ಸರಿಯಾಗಬೇಕು ಎನ್ನುವ ದೃಷ್ಟಿಯಲ್ಲಿ ಆ ರೀತಿಯಲ್ಲಿ ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಲಕ್ಷಗಟ್ಟಲೆ ಜನ ಬರುವಂತಹ ಶಬರಿಮಲೆಯಲ್ಲಿ 5 ರೂಪಾಯಿ ಕೂಡ ಹಾಕದೆ ನಿಮಗೆ ದರ್ಶನ ಸಿಗ್ತದೆ. ಆ ವ್ಯವಸ್ಥೆಯನ್ನು ಅಲ್ಲಿಯ ಆಡಳಿತ ಮಂಡಳಿ ಮಾಡ್ತದೆ ಅಂತೇಳಿ. ಆದರೆ ಹಾಗಾದರೆ ಆ ಶಿಷ್ಟಾಚಾರವನ್ನು ಅವರು ಪಾಲಿಸಿಕೊಂಡು ಬಂದಿದ್ದಾರೆ, ಅಲ್ಲಿಯ ಸನ್ನಿಧಾನದ ವಿಚಾರಗಳನ್ನು ಅವರು ಪಾಲಿಸಿಕೊಂಡು ಬಂದಿದ್ದಾರೆ ಅಂತೇಳಿ ಹೇಳಬೇಕು. ಹಾಗೆ ಗುರುವಾಯೂರಲ್ಲಿ ಕೂಡ ಹಾಗೆ ಬೆಳಿಗ್ಗೆ 2 ಗಂಟೆಗೆ ಅಲ್ಲಿ ದರ್ಶನ ಪ್ರಾರಂಭ ಆಗ್ತದೆ. ಆ ಒಂದು ದರ್ಶನ ಮಾಡಬೇಕಾದ್ರೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಯಾವ ರೀತಿಯಲ್ಲಿ ಮಾಡಿಕೊಂಡು ಹೋಗಿದ್ದಾರೆ ಅಂತೇಳಿ ನಾವು ಅಲ್ಲಿ ಹೋಗಿ ಅದನ್ನು ಅನುಭವಿಸಬೇಕು. ಹಾಗೆ ಅಂತಹ ಒಂದು ಕೆಲವು ಕಡೆ ನಮಗೆ ಪ್ರವಾಸೋದ್ಯಮದ ಒಂದು ಪ್ರವಾಸಿಗರು ಮಾಡಿದಂತಹ ಕೆಲವೊಂದು ವಿಚಾರಗಳಲ್ಲಿ ಯಾವ ರೀತಿಯಲ್ಲಿ ಪ್ರವಾಸೋದ್ಯಮ ಆಗಬೇಕು ಎನ್ನುವ ಚಿಂತನೆ ಬರಬೇಕು. ಆ ಜನರು ಆ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಬೇಕು. ಅಥವಾ ಒಂದು ದೇವಸ್ಥಾನಕ್ಕೆ ನಾನು ಹೋಗಬೇಕು ಅಂದರೆ ಯಾವ ರೀತಿಯಲ್ಲಿ ನಾನು ಇರಬೇಕು ಎನ್ನುವ ಒಂದು ಜ್ಞಾನವನ್ನು ಪಡಿಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು. ಬಹುಶಃ ಒಂದು ಪರಿಪೂರ್ಣವಾದಂಥ ತೃಪ್ತಿ ನನಗಿದೆ. ಒಂದು ದೇವಸ್ಥಾನವನ್ನು ರಕ್ಷಣೆ ಮಾಡಿಕೊಂಡು ಹೋಗುವುದು ಪ್ರಕೃತಿ, ಅಲ್ಲಿಯ ಸುತ್ತಲಿನ ಪ್ರಕೃತಿಯನ್ನು ರಕ್ಷಣೆ ಮಾಡಿಕೊಂಡು ಹೋಗುವುದು ಸಂಸ್ಕೃತಿ. ಹಾಗಾದರೆ ಆ ಮರಗಳನ್ನು ನಾವು ಕಡಿಯುವುದು ವಿಕೃತಿ, ನಾವು ಕಡಿಯುವುದು ಬೇಡ. ಪ್ರತಿಯೊಂದು ದೇವಸ್ಥಾನಗಳನ್ನು ಬೆಳೆಸಿಕೊಂಡು ಬರುವ ಎಲ್ಲರಿಗೂ ಭಗವಂತ ಒಳ್ಳೆಯದಾದಂತಹ ಸದ್ಬುದ್ಧಿಯನ್ನು ಕೊಟ್ಟು ಅನುಗ್ರಹವನ್ನು ಕೊಡಲಿ ಅಂತ ಹೇಳಿಕೊಂಡು ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಇಲ್ಲಿಯವರೆಗೆ ತುಂಬ ಜನ ಇಲ್ಲಿ ಚಪ್ಪರದ ಕೆಳಗೆ ಕೂತಿದ್ದೀರಿ. ಅದಕ್ಕಿಂತ ಹೆಚ್ಚು ನಮಗೆ ತುಂಬ ಸಂತೋಷ ಆದ್ದೇನು ಅಂತ ಹೇಳಿದರೆ, ಆಗಿಂದ ನಾನು ನೋಡ್ತಾ ಇದ್ದೇನೆ ತುಂಬ ಜನ ಯುವಕರು ಈ ಚಳಿಯಲ್ಲಿ ಹೊರಗೆ ಮಂಜು ಬೀಳ್ತಾ ಇದ್ದರೂ ಕೂಡ ಚಪ್ಪರದೊಳಗೆ ಕೂತವರು ತಲೆ ಮೇಲೆ ಹಾಕಿಕೊಂಡಿದ್ದಾರೆ. ಆದರೆ ಅಲ್ಲಿ ಹೊರಗೆ ನಿಂತು ಕೂಡ ಅಷ್ಟು ತನ್ಮಯತೆಯಿಂದ ಕೇಳ್ತಾ ಇದ್ದೀರಿ ಅಂತ ಹೇಳಿದರೆ, ಬಹುಶಃ ಸತ್ಯೇಶಣ್ಣ ಹೇಳಿದಾಗೆ ಒಂದು ರೀತಿಯಲ್ಲಿ ತೃಪ್ತಿ ಆಗ್ತದೆ. ಅಂದದ್ದಕ್ಕೆ ಏನೋ ಒಂದಷ್ಟು ಒಳ್ಳೆಯದನ್ನು ನಿಮಗೆ ಕೊಡಲಿಕ್ಕಾಯಿತು ಅಂತ ಹೇಳುವಂತಹ ತೃಪ್ತಿ ನನಗಿದೆ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಕಲ್ಪನೆ ಬಂದದ್ದು ಹೇಗೆ ಅಂತ, ಕಳೆದ ವರ್ಷ 8ನೇ ತಾರೀಕು ನಮ್ಮೂರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೆವು. ಪ್ರತಿವಾದಿಯಾಗಿ ಸತ್ಯೇಶ್ ಭಟ್ರು ಬಂದಿದ್ದರು, ಮತ್ತು ಮಹಮ್ಮದ್ ಅಸ್ಕರ್, ರಾಜೇಶ್ ಮಜೆಕಾರು, ತಂತ್ರಿಗಳೆಲ್ಲರೂ ಇವತ್ತು ಹಠ ಹಿಡಿದು ಇಂತಹ ವ್ಯಕ್ತಿಗಳೇ ಬರಬೇಕಿಲ್ಲಿಗೆ, ಹಾಗೆ ಬಂದರೆ ಮಾತ್ರ ವಿಷಯ ಒಳ್ಳೇದು ಬರ್ತದೆ ಅಂತ ಹೇಳಿ ದೃಢ ಕಲಶಕ್ಕೆ ಅಂತ ಹೇಳಿ ಅಲ್ಲಿ ರವೀಶ್ ತಂತ್ರಿಗಳಿದ್ದಾರೆ. ಯಾವಾಗಲೂ ಅವರು ಸಾಧಾರಣ ನಾವು ಅಂದುಕೊಳ್ಳೋದು, ಅಥವಾ ನಮ್ಮೂರಲ್ಲಿ ಒಂದು ಪುಟ್ಟ ಮಗು ಇದೆ, ನನ್ನ ಆತ್ಮೀಯ ಮನೆಯ ಆ ಮಗು ಹೇಳಿದವ್ರನ್ನ ಕುಂಟಾರಿನ ಮೋದಿ ಅಂತ.
ಯಾಕೆ ಕುಂಟಾರಿನ ಮೋದಿ ಅಂತ ಹೇಳ್ತದೆ ಅಂತ ಹೇಳಿದರೆ ಗೊತ್ತಿಲ್ಲ. ಅವರು ಚುನಾವಣೆಗೆಲ್ಲ ಸ್ಪರ್ಧೆ ಮಾಡಿದರು, ಅದಕ್ಕೋಸ್ಕರ ಕುಂಟಾರಿನ ಮೋದಿ ಅಂತ ಹೇಳ್ತದೆ ಅಂತ ಗೊತ್ತಿಲ್ಲ 4 ವರ್ಷದ ಮೊದಲು. ಆದರೆ ನಾವು ಹೌದು ಅಂತ ಅಂದ್ಕೊಳ್ತೇವೆ. ಯಾಕೆ ಅಂತ ಹೇಳಿದರೆ ಅವರು ರಾಷ್ಟ್ರದ ಕೆಲಸಕ್ಕೋಸ್ಕರ ಒಂದು ಕಡೆಯಿಂದ 24 ಗಂಟೆಯಲ್ಲಿ 18 ಗಂಟೆ ದುಡಿತಾ ಇದ್ದರೆ, ಇವರು ಇಲ್ಲಿ ಯುವಕರನ್ನು ಕಟ್ಟಲಿಕ್ಕೋಸ್ಕರ ಸುಮಾರು ಒಂದು 25-30 ವರ್ಷದಿಂದ ಧಾರ್ಮಿಕ ಕಾರ್ಯಕ್ರಮದೊಟ್ಟಿಗೆ ತನ್ನ ಪರಂಪರೆಯಿಂದ ಬಂದಂತಹ ತಾಂತ್ರಿಕ ವೃತ್ತಿಯ ಒಟ್ಟಿಗೆ ಸಮಾಜದೊಂದಿಗೂ ಸೇರಿಕೊಂಡು ಸಾಧಾರಣ ನಾನು ನೋಡಿದ ಹಾಗೆ 18-20 ಗಂಟೆ ದುಡಿಯೋರು. ಹಾಗಾದ ಕಾರಣ ಅವರು ಸಹ ಬಹುಶಃ ಅಲ್ಲಿ ಮೋದಿ ಅಂತ ಹೇಳುವಂತಹ ಒಂದು ಹೆಸರು ಪಡೆದುಕೊಂಡಂತಹ ವ್ಯಕ್ತಿ. ಅವರು ಸಮಯ ಇಲ್ಲದೇ ಇದ್ದರು, ನಾಳೆ ಬೆಳಗ್ಗೆ ಎದ್ದು ಅವರಿಗೆ ದೂರದ ಕುಂದಾಪುರಕ್ಕೆ ಹೋಗಬೇಕು, ಒಂದು 10 ದಿವಸ ಅಲ್ಲಿ ಇದೇ ರೀತಿಯ ಬ್ರಹ್ಮಕಲಶದ ಕಾರ್ಯಕ್ರಮ ಇದೆ, ಅಲ್ಲಿಗೆ ಹೋಗಬೇಕಿದ್ದರೂ ಸಹ ಅವರ ಒತ್ತಡಗಳನ್ನೆಲ್ಲ ಅವರು ಒಳಗೆ ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಅಂತ ಹೇಳಿ ನಾವು ಕೇಳಿದ ಕೂಡಲೇ ಒಪ್ಪಿದ್ದು. ಅದು ಕೇಳಿ ತುಂಬ ದಿವಸ ಆಗಲಿಲ್ಲ, ಒಂದು 10 ದಿವಸದ ಮೊದಲು ಕೇಳಿದ ಕೂಡಲೇ ಒಪ್ಪಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ವಿಶೇಷವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ, ಶ್ಯಾಮ್ ಸುದರ್ಶನರು ಅವರು ಸಾಧಾರಣ ಕಹಳೆ ನ್ಯೂಸ್ ಚಾನೆಲ್ ಅವರು ಅಂತ ಹೇಳಿದರೆ ಹೇಗೆ ಅಂತ ಗೊತ್ತುಂಟು, ಎಲ್ಲೆಲ್ಲಿ ಮತ್ತು ಏನೇನು ಸಿಗ್ತದೆ ಅಂತ ಕಾಯ್ತಾ ಇರ್ತಾರೆ. ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಕೆಟ್ಟದಾದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸಿ, ಆಗ ವೇದಿಕೆಯಲ್ಲಿ ಹೇಳಿದಾಗೆ. ಒಳ್ಳೆಯದಾದರೆ ಅದು ಹೇಗೆ ಕೆಟ್ಟದ್ದು ಮಾಡಿ TRP ಬರಬೇಕು ಅಂತ ನೋಡೋರು, ಅದಕ್ಕೋಸ್ಕರ. ಆದರೆ ಶ್ಯಾಮ್ ಸುದರ್ಶನರ ಹಾಗಲ್ಲ, ನಾವು ತುಂಬ 6-7 ವರ್ಷದಿಂದ ಸ್ನೇಹಿತರು. ಹಾಗಾದ ಕಾರಣ ಸಾಧ್ಯವಾದಷ್ಟು ಈ ರೀತಿಯಲ್ಲಿ ಸಮಾಜಕ್ಕೆ ಒಳ್ಳೆಯದನ್ನೇ ಕೊಡುವವರು. ಅವರು ಸಹ ಯಾವಾಗಲೂ ಒತ್ತಡದಲ್ಲಿ ಇರ್ತಾರೆ. ಅವರು ಕೂಡ ಆಗಮಿಸಿ ಚಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೂ ವಿಶೇಷವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ, ಮಜೆಕಾರ್ ರಾಜೇಶರು ಅವರು ಸಾಧಾರಣ ಅವರ ಮಟ್ಟಿಗೆ ಹೇಳೋದಾದರೆ ನನಗೆ ತಂತ್ರಿಗಳಾದರೂ ಸಿಕ್ಕಬಹುದು, ರಾಜೇಶ್ವರ್ ಸಿಕ್ಕುವುದಿಲ್ಲ, ಯಾರಿಗೂ ಸಿಕ್ಕುವುದಿಲ್ಲ. ಅವರು ಯಾವಾಗಲೂ ಕೆಲಸದ ಒತ್ತಡ. ಯಾವ ರೀತಿಯ ಕೆಲಸದ ಒತ್ತಡ ಅಂತ ಹೇಳಿದರೆ ಅವ್ರಿಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾತ್ರ ಅಲ್ಲ, ನಾನು ಹೆಸರು ಹೇಳೋದಿಲ್ಲ, ತುಂಬ ಒಬ್ಬ ಪಾಪದ ವ್ಯಕ್ತಿ, ಒಬ್ಬ ಮನುಷ್ಯ ಹೇಗಿರಬೇಕು ಅಂತ ಹೇಳೋದಕ್ಕೆ ನಾನು ಹೇಳ್ತಾ ಇರೋದು. ನನ್ನಲ್ಲಿ ದುಡ್ಡಿದೆ, ನಾನು ಹೋಗಿ ಮೋಜು ಮಸ್ತಿ ಮತ್ತೊಂದು ಮಾಡಿ ಖರ್ಚು ಮಾಡ್ತೇನೆ ಅಂತ ಹೇಳುವಂತಹದ್ದು ಒಂದು ವಿಭಾಗ. ಆದರೆ ನನ್ನಲ್ಲಿ ದುಡ್ಡಿದೆ, ಒಬ್ಬ ತುಂಬ ಪಾಪದವನಿದ್ದಾನೆ, ಅವನಿಗೆ ಏನಾದರೂ ಮಾಡಬೇಕು ಅಂತ ಹೇಳುವ ಕಲ್ಪನೆ ನಮ್ಮಲ್ಲಿದೆ ಅಂತ ಹೇಳಿ ಆದರೆ ಮಜೆಕರ್ ರಾಜೇಶ್ ಅದಕ್ಕೆ ಉದಾಹರಣೆ. ಯಾಕೆ ಅಂತ ಹೇಳಿದರೆ, ಒಂದು ನ್ಯಾನೋ ಕಾರಿದ್ದಂತಹ ಒಬ್ಬ ಬಡ ಅರ್ಚಕ, ಅವರಿಗೆ ಸರಿಯಾಗಿ ಕಣ್ಣಿನ ದೃಷ್ಟಿ ಇಲ್ಲ, ಹೆಂಡತಿ ಕಾರಿನಲ್ಲಿ ಕರ್ಕೊಂಡು ಹೋಗಬೇಕು, ಆ ಅರ್ಚಕನಿಗೆ ಬೈಕ್ ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿಗೆ ಹೋಗಬೇಕಾದ್ರೂ ಹೆಂಡತಿ ಬೇಕು. ಹಾಗಂತ ಪೂಜೆ ಮಾಡಲಿಕ್ಕೆ ಅವರಿಗೆ ಗೊತ್ತಾಗ್ತದೆ, ಆ ಕಾರ್ ಅಲ್ಲಲ್ಲಿ ನಿಲ್ತದೆ. ಇದನ್ನು ನೋಡಿ ಅವರಿಗೆ ಅನ್ನಿಸಿತು, ಈ ವ್ಯಕ್ತಿಗೆ ನಾನು ಏನಾದರೂ ಮಾಡಬೇಕು ಅಂತ. 5 ಲಕ್ಷದ ಒಂದು ಕಾರನ್ನು ಅವ್ರಿಗೆ ಗೊತ್ತಿಲ್ಲದೆ ದಾನವಾಗಿ ಕೊಟ್ಟುಬಿಟ್ರು. ಈ ರೀತಿಯಲ್ಲಿ ಸಮಾಜದೊಟ್ಟಿಗೆ ಒಂದು ರೀತಿಯಲ್ಲಿ ಒಂದಷ್ಟು ಜನ ಗೊತ್ತಿಲ್ಲ, ಸಮಾಜದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಒಂದಷ್ಟು ಜನ ತುಂಬ ಬಡವರಿದ್ದಾರೆ, ಏನೋ ತನ್ನ ಬಡತನದ ವಿಚಾರವನ್ನು ಹೇಳಿದರು ಅಂತ ಹೇಳಿದರೆ ಆ ಕೂಡಲೇ ತನ್ನ ಕಿಸೆಯಲ್ಲಿ ಏನಿದೆ ಅದನ್ನು ತೆಗೆದುಕೊಟ್ಟಾಯಿತು. ಇದು ಪ್ರಚಾರಕ್ಕಿಲ್ಲ. ಈ ರೀತಿ ಒಂದು ಕಡೆಯಿಂದ ಸಮಾಜ ಸೇವೆಯನ್ನು ಮಾಡಿಕೊಳ್ತಾ, ತಾನು ಸಮಾಜಕ್ಕೂ ದುಡಿದುಕೊಳ್ತಾ, ತನ್ನ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತಾ ಅವರು ಕೂಡ ಯಾವಾಗಲೂ ಒತ್ತಡದಲ್ಲಿರುವವರು. ಅವರು ನಾನು ಕರೆದ್ರೆ ಒಪ್ತಾರೆ, ಯಾಕೆ ಅಂತ ಗೊತ್ತಿಲ್ಲ, ನನಗೇನು ಕೊಡಲೂ ಇಲ್ಲ, ಅವರು ನಾನು ಕೇಳಲೂ ಇಲ್ಲ, ಅದು ನನ್ನಿಂದ ಏನು ಸಿಕ್ಕಿದೆ ಅಂತಲೂ ಗೊತ್ತಿಲ್ಲ. ಆ 2 ಕಾರ್ಯಕ್ರಮ ಆಯಿತು. ಅದಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಕ್ಕೂ ನನ್ನ ಭಾವನೆಗೆ ಸ್ಪಂದಿಸಿ ಬರ್ತಾರೆ. ಅವರಿಗೆ ವಿಶೇಷವಾದಂತಹ ಧನ್ಯವಾದ ಅರ್ಪಿಸ್ತಾ, ಇವತ್ತು ಶ್ರೀಧರ್ ಹೆಗ್ಡೆ ಅವರು, ನನಗೆ ಅವ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ಆದರೆ ಸತ್ಯೇಶರು ಅವರನ್ನು ಪರಿಚಯ ಮಾಡಿಸಿದ್ದು ತುಂಬ ಒಳ್ಳೆಯದಾಯಿತು ಅಂತ ಅನಿಸಿತು. ಯಾಕೆ ಅಂತ ಹೇಳಿದರೆ, ತುಂಬ ಅಗದರೆ ಮಾತ್ರ ವಜ್ರ ಸಿಕ್ಕುದು ಅಂತ, ಇದು ಒಳಗೆ ಹೋದಷ್ಟು ಅಲ್ಲಿ ಆ ಗಣಿಯಲ್ಲಿ ತುಂಬ ಇದೆ ಅಂತ ಅನ್ನಿಸ್ತದೆ ನನಗೆ ಹೆಚ್ಚಿನ ಅಂಶ. ಬಹುಶಃ ಅವರ ಸಂಪರ್ಕ ನಿರಂತರವಾಗಿ ಇರಲಿ ನನಗಿನ್ನು ಮುಂದೆ ಅಂತ ಹೇಳ್ತಾ ಅವರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ, ಮೊಹಮ್ಮದ್ ಅಸ್ಗರ್ ಅವರು ಕೊನೆಯಿದ್ದಾಗ ಅವರ ವಿಚಾರವನ್ನು ನಾನು ಹೇಳ್ತಾನೆ. ಇಷ್ಟೆಲ್ಲ ಚರ್ಚೆ ಬಂತಲ್ಲ, ಚರ್ಚೆ ಬರುವಾಗ ಭಾರತೀಯರು ಕೃಣ್ವಂತೋ ವಿಶ್ವಮಾರ್ಯಂ ಅಂತ ಹೇಳಿದ್ದು, ಎಲ್ಲದನ್ನು ಸಹ ನೀನು ತೆಕ್ಕೋ, ಯಾವುದನ್ನು ಬಿಡಬೇಡ ಅಂತ, ಅದರಲ್ಲಿ ಒಳ್ಳೆಯದನ್ನು ತೆಕ್ಕೋ ಅಂತ. ನಾವು ಒಳ್ಳೆಯದನ್ನೇ ತೆಕ್ಕೊಂಡು ಬಂದಿದ್ದೇವೆ. ನಾವೆಲ್ಲ ವೇದಿಕೆಯಲ್ಲಿ ಕೂತು ಭಯೋತ್ಪಾದನೆಯನ್ನು ವಿರೋಧಿಸಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಅಂತ ಹೇಳ್ತೇವೆ. ಇವತ್ತು ತಂತ್ರಿಗಳ ವಾಹನ ಚಾಲಕರು ಕೇಳಿದರು, ನೀವು ಅಷ್ಟು ಮುಸಲ್ಮಾನರನ್ನು ವಿರೋಧಿಸ್ತೀರಿ, ಒಬ್ಬ ಮುಸಲ್ಮಾನರನ್ನು ನೀವೇ ವೇದಿಕೆ ಕರೆದಿದ್ದಿರಲ್ಲ ಯಾಕೆ ಅಂತ. ಉತ್ತರ ಈ ವೇದಿಕೆಯಿಂದ ಬಂತು. ಯಾಕೆ ಅಂತ ಹೇಳಿದರೆ, ಸನಾತನ ಭಾರತದ ಪರಂಪರೆಯನ್ನು ಯಾರು ಒಪ್ಪಿಕೊಳ್ತಾರೋ ಅವ ಮುಸಲ್ಮಾನನಾದರೂ ನಮ್ಮವನೇ ಅಂತ ಹೇಳೋದನ್ನು ಮೊಹಮ್ಮದ್ ಅಸ್ಗರ್ ಈ ಮೂಲಕ ಉತ್ತರ ಕೊಟ್ಟರು ಅಂತ ಹೇಳ್ತಾ, ಕೊನೆಯದಾಗಿ ಇಲ್ಲಿರುವವರೆಲ್ಲ ತಾಯಿ ಭಾರತಾಂಬೆಯ ಮಕ್ಕಳು. ಹಾಗಾದ ಕಾರಣ ಮೊಹಮ್ಮದ್ ಅಸ್ಗರ್ ಅವರು ತಾಯಿ ಭಾರತಾಂಬೆಗೆ ನಿಮ್ಮ ಮುಖಾಂತರ ಜೈಕಾರ ಹಾಕಿಸ್ತಾರೆ. ಎಲ್ಲರೂ ಕೂಡ ಜೋರಾಗಿ ಒಂದು ಸರ್ತಿ ತಾಯಿ ಭಾರತಾಂಬೆಗೆ ಜೈಕಾರ ಹಾಕಿ ಈ ಕಾರ್ಯಕ್ರಮವನ್ನು ಮುಗಿಸಬೇಕು ಅಂತ ಕೇಳ್ಕೊಳ್ತಾ, ಅವಕಾಶ ಮಾಡಿಕೊಟ್ಟಂತಹ ದೇವಾಲಯದ ಆಡಳಿತ ಸಮಿತಿಯವರು ಮತ್ತು ಗಿರೀಶರ್ ಒಂದೆರಡು ಮಾತನಾಡಲಿಕ್ಕಿದೆಯಂತೆ. ಒಂದು ನಿಮಿಷ. ಈಗ ಇಷ್ಟು ಹೊತ್ತು ನಮ್ಮನ್ನೆಲ್ಲ ಅವರು ಹೇಳಿದರು, ಬೇರೆ ಬೇರೆ ವಿಭಾಗದಲ್ಲಿ ಅವರು ನಮ್ಮನ್ನೆಲ್ಲ ಪರಿಚಯಿಸಿ ನಮಗೆಲ್ಲ ಧನ್ಯವಾದ ಹೇಳಿದರು. ಈಗ ನಾವು ಇಷ್ಟು ಜನ ಮಾತನಾಡಿ ಕೈಕಟ್ಟಿ ಕೂತ್ರೆ ನಾವೇ ಮಾಡುವ ಅಪಚಾರ ಆಗ್ತದೆ. ನಮ್ಮನ್ನೆಲ್ಲ ಇಲ್ಲಿಗೆ ಪರಿಚಯಿಸಿ ಮತ್ತು ಇಷ್ಟು ಒಳ್ಳೆ ಕಾರ್ಯಕ್ರಮವನ್ನು ಇಲ್ಲಿ ಮಾಡಬೇಕು ಅಂತ ಆದರೆ, ಒಳ್ಳೆಯದಾಗಿದೆ ಗೊತ್ತಿಲ್ಲ ನನಗೆ, ಮಾಡಬೇಕು ನಮಗೆ ಅನಿಸಿದೆ ಒಳ್ಳೆಯದಾಗಿದೆ ಅಂತ, ಮಾಡಬೇಕು ಅಂತ
ಆದರೆ ಇದಕ್ಕೆಲ್ಲ ಕಾರಣೀಭೂತರು ಮಧ್ಯದಲ್ಲಿ ಕೂತಿರ್ತಕ್ಕಂಥ ತ್ರಿವಿಕ್ರಮ ರೂಪಿಯಾಗಿರ್ತಕ್ಕಂಥ ಮಂಜುನಾಥ ಉಡುಪರು. ಅವರ ಬಗ್ಗೆ ಒಂದು ಮಾತು ನಾನು ಉಲ್ಲೇಖ ಮಾಡ್ತೇನೆ. ಕಾಣಿಯೂರು ಮಠ, ಉಡುಪಿ ಅಷ್ಟಮಠಗಳಲ್ಲಿ ಒಂದಾದ ಕಾಣಿಯೂರು ಮಠದ ತಲೆಬೈಲು ಅಂತೇಳಿ ಒಂದು ಮಠ ಇದೆ. ಅದರ ಉಸ್ತುವಾರಿಯನ್ನು ಅವರು ತೆಗೆದುಕೊಂಡಿರುವವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆ ಕೆಲಸ ಮಾಡ್ತಾ ಇರುವಂಥವರು. ಅನೇಕ ಸಂಘಟನೆಗಳಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ತೊಡಗಿಸಿಕೊಂಡು ಅವರು ಏನು ತಂತ್ರಿಗಳನ್ನು 18 ಗಂಟೆ ಅಂತ ಹೇಳಿದರು, 24 ಗಂಟೆ ಕರೆದ್ರು ನಮಗೆ ಫೋನಿಗೆ ಸಿಕ್ಕುದು ಉಡುಪರು. ರಾತ್ರಿ 12 ಗಂಟೆಗೆ ಸಮಸ್ಯೆ ಆಯಿತು ಅಂತಂದರೆ ನಾವು ಉಡುಪರಿಗೆ ಫೋನ್ ಮಾಡಿದರೆ ಅವರು ಫೋನ್ ತೆಗೆದು ಪುತ್ತೂರಿಗೆ ಎದ್ದುಕೊಂಡು ಬರ್ತಾರೆ. ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಡುವಲ್ಲಿ ಸಾಮಾಜಿಕವಾಗಿರ್ಬೋದು ಅಥವಾ ಧಾರ್ಮಿಕವಾಗಿರ್ಬೋದು ಅವರು ಸ್ಪಂದಿಸ್ತಾರೆ. ಅಂಥ ಸಂಘಟನಾ ಚತುರರಾಗಿರತಕ್ಕಂಥ ಮಂಜುನಾಥ ಉಡುಪರು ಇವತ್ತು ನಮ್ಮನ್ನೆಲ್ಲ ಇಲ್ಲಿಗೆ ಪರಿಚಯಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಅಭಿವಂದನೆಗಳನ್ನು ಸಲ್ಲಿಸ್ತೇನೆ.